ಶ್ರೀ ಗುರುಗಣಾಧಿಪತಯೇ ನಮಃ. ಕಂಬು ಗ್ರೀವ ಕಮನೀಯ ಕರಾಂಬುರುವ ಜಂಭವೈರಿ ವಿನುತಾಮರ ವಂದಿತ ಲಂಬೋದರ ವಿಘ್ನಾಬುಧಿ ಕುಂಭಜಾಯ ವಾರಣ ವದನ ತ್ರೈಲೋಕ್ಯ ಸುಮೋಹನ ವಾರಣ ವದನ ವಾರಣಾಸ್ಯ ವರದಾಯಕ ಸನ್ನುತ ನಾರದಾದಿ ಮುನಿ ವಂದಿತ ಪದಯುಗ ವಾರಣವದನ ಕಥವದನ ಅಂಬುರುಗಳ ನೇತ್ರೆ ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯುಳ್ ಅಂಬಿಕಾ ಸುತ ವಿಘ್ನರಾಜನ ಪಿರಿದು ಸಂಸ್ತುತಿಸಿ ಅಂಬು ನಿಧಿಯಾತ್ಮಜೆಗೆ ಕೈ ವಾಣಿಯರ ಪಾದ ಪೂಜೆಗೆ ಪೊಡಬಡುತ್ತ ವರ್ಣಿಪಿನಿ ಕಥಾಮೃತವಾಯ ಚಾರು ದ್ವಾರಕೆಯೊಳಗೆ ಮೆರೆದಿರೆ ಸಾರತರದಿಗೆ ಚಾರು ದ್ವಾರಕೆಯೊಳಗೆ ಮೆರೆದಿರೆ ಸಾರತರದಿ ಹೂಳನ ಮುರಾದಿ ದೈತ್ಯರ
ನಮ್ಮ ಬದುಕು ಅನ್ನುವುದು ಹಿತವಾಗುವುದು ಯಾವಾಗ ಗೊತ್ತಾ? ಮಿತವಾಗಿದ್ರೆ ಮಾತ್ರ. ಯಾವುದಾದ್ರೂ ಸರಿ, ಅದೊಂದು ಮಿತಿಯಲ್ಲಿದ್ದರೆ, ಮಿತವಾಗಿದ್ದರೆ ಮಾತ್ರ ಬದುಕು ಅನ್ನುವುದು ಹಿತವಾಗುತ್ತದೆ. ಎಷ್ಟೋ ಸಲ ದೈವಿಕವಾಗಿ ಬರ್ತದೆ, ನಾವು ಏನೂ ಮಾಡುವ ಹಾಗಿಲ್ಲ. ಹಾಗಾಗಿ ಒಂದು ಮಾತು ಹುಟ್ಟಿತು. ಸೀತೆ ಅತ್ಯಂತ ಸುಂದರಿಯಾದ ಕಾರಣ, ಅಂದರೆ ಸೌಂದರ್ಯದಲ್ಲಿ ಅತಿ ಸೌಂದರ್ಯವತಿ ಆದ ಕಾರಣಕ್ಕಾಗಿ ರಾವಣನಿಂದ ಅಪಹರಿಸಲ್ಪಟ್ಲು ಅಂತ. ಒಂದು ವೇಳೆ ಸಾಮಾನ್ಯವಾದ ಸೌಂದರ್ಯವೇ ಅವಳಲ್ಲಿ ಇರ್ತಿದ್ರೆ ರಾವಣ ಅವಳ ಕುರಿತಾಗಿ ಅಪೇಕ್ಷೆ ಪಡುವುದಕ್ಕೆ ಇರಲಿಲ್ಲ. ಹಾಗಾದ್ರೆ ಅಂತಹ ರಾವಣ ಹೇಗೆ ನಾಶ ಆದ? ಅವನಲ್ಲಿ ಅತಿಯಾದಂತಹ ಗರ್ವ, ತನ್ನ ಪರಾಕ್ರಮದ ಕುರಿತಾಗಿ ಅತಿಯಾದಂತಹ ಅಹಂಕಾರ ಇದ್ದ ಕಾರಣಕ್ಕಾಗಿ ರಾವಣ ನಾಶ ಹೊಂದಿದ. ಮಿತಿಯನ್ನು ಮೀರಿ ಅತಿಯಾಗಿ ದಾನವನ್ನು ಕೊಟ್ಟಂತಹ ಕಾರಣದಿಂದಲೇ ಬಲಿ ಪಾತಾಳಕ್ಕೆ ತಳ್ಳಲ್ಪಟ್ಟ. ಹಾಗಾದ್ರೆ ಯಾವುದಾದರೂ ಸರಿ, ಒಂದು ಚೌಕಟ್ಟಿನ ಒಳಗೆ, ಅದು ಮಾತಾದರೂ ಅಷ್ಟೇ, ಊಟವಾದರೂ ಅಷ್ಟೇ, ಉಣ್ಣುವಾಗಲೂ ಹಾಗೆ ಹಿತ ಮಿತ, ಮಾತಾದರೂ ಅಷ್ಟೇ ಹಿತ ಮಿತ, ಜೀವರ ವರ್ತನೆ ಆದರೂ ಅಷ್ಟೇ ಹಿತ ಮಿತ ಇದ್ದಾಗ ಮಾತ್ರ. ಇಲ್ಲದಿದ್ದರೆ ನೋಡಿ, ಹಸಿವಾದಾಗ ಅತ್ಯಂತ ರುಚಿಕರವಾದ ಆಹಾರ ಅಂತ ನೀವು ಉಣ್ತೀರಿ, ಅದನ್ನೇ ಮಿತಿಗಿಂತ ಹೆಚ್ಚು ನೀವು ಉಂಡ್ರೆ ಅದುವೇ ಅಜೀರ್ಣವಾಗ್ತದೆ, ಅದುವೇ ನಾಳೆಯ ದಿನ ನಿಮಗೆ ವಿಷವಾಗಿ ಪರಿಣಮಿಸಲ್ಪಡ್ತದೆ. ಹಾಗಾದ್ರೆ ಪ್ರಾರಂಭಕ್ಕೆ ಯಾವುದು ಅಮೃತ ಸಮಾನ ಅಂತ ನಾವು ಭುಂಜಿಸ್ತೇವೋ ಅದುವೇ ಮಿತಿ ಮೀರಿತು ಅಂತಾದ್ರೆ ನಾಳೆಯ ದಿನ ಅಜೀರ್ಣಕ್ಕೆ ಕಾರಣವಾಗಿ ಅದು ವಿಷವಾಗುತ್ತದೆ. ಈ ನೆಲೆಯಿಂದ ಜಗತ್ತಿನಲ್ಲಿ ಒಂದು ಮಿತಿಯಲ್ಲಿ ಅಹಂಕಾರ ಬೇಕು. ಯಾಕಂದ್ರೆ ಜಗತ್ತಿನಲ್ಲಿ ಹುಟ್ಟಿದ ಜೀವರಿಗೆ ಅಹಂ ಅನ್ನುವ ಭಾವವೇ ಇಲ್ಲದೆ ಹೋದರೆ ಬದುಕುವುದು ಕಷ್ಟ. ನಾನು, ನನ್ನ ತಂದೆ, ನನ್ನ ತಾಯಿ, ನನ್ನ ಸಂಸಾರ, ನನ್ನ ಮನೆ ಒಂದು ಮಿತಿಯಲ್ಲಿ ಬೇಕು. ಹಾಕಿಕೊಳ್ಳುವ ಆಭರಣ ಆದರೂ ಅಷ್ಟೇ ಅಲ್ವ, ಶುದ್ಧ ಅಪರಂಜಿಯಿಂದ ಆಭರಣ ಮಾಡ್ಲಿಕ್ಕೆ ಆಗುವುದಿಲ್ಲ ಅಲ್ಲ. ಸ್ವಲ್ಪ ಆದರೂ ಬೇರೆ ಲೋಹವನ್ನು ಅದಕ್ಕೆ ಸೇರಿಸದೇ ಇದ್ರೆ ಮಾಡ್ಲಿಕ್ಕೆ ಆಗುವುದಿಲ್ಲ. ಹಾಗಾಗಿ ಜೀವನಾದವನು ಎಷ್ಟು ಸಜ್ಜನನಾದರೂ ಜ್ಞಾನಿಯಾದರೂ ಜಗತ್ತಿನಲ್ಲಿ ಲೌಕಿಕವಾದಂತಹ ಪ್ರಪಂಚದಲ್ಲಿ ಪ್ರವರ್ತಿಸುವಾಗ ಒಂದು ಮಿತಿಯಲ್ಲಿ ನಾನು ಅನ್ನುವ ಭಾವ ಬೇಕು. ಕಷ್ಟ ಆಗುವುದೇನು ಅಂದರೆ ತೊಡಗುವುದು ನಾನು ಅಂತ, ಆಮೇಲೆ ನಾನೇ ಅನ್ನುವ ಭಾವ ಬರ್ತದೆ. ಉಳಿದವರು ಯಾರೂ ಇಲ್ಲ, ಏನಿದ್ರು ನಾನು ಒಬ್ಬಳೇ ಇರುವುದು, ನಾನು ಒಬ್ಬನೇ ಇರುವುದು ಅನ್ನುವ ಭಾವ ಹುಟ್ಟಿಕೊಳ್ತದೆ. ಇದು ಸ್ವಲ್ಪ ಕಷ್ಟ ಆಗುವುದು ನಮಗೆ. ವರ್ತಮಾನದಲ್ಲಿ ದ್ವಾರಕೆಯಲ್ಲಿ ನೆಲೆಸಿದ್ದೇನೆ. ಸರಿ, ನೀವೆಲ್ಲ ಹೇಳ್ತೀರಿ ಹೇಗೆ? ಹುಟ್ಟಿದ್ದು ಮಥುರೆಯಲ್ಲಿ, ಬೆಳೆದದ್ದು ಗೋಕುಲ, ಜಲಕ್ರೀಡೆ ಆಡಿದ್ದು ಯಮುನಾ ತೀರದಲ್ಲಿ. ಅಂದ್ರೆ ನೀವು ಹೇಳುವಾಗ ನನಗೆ ಅರ್ಥ ಆಗ್ತದೆ, ಇವ ದೊಡ್ಡ ವೇಷಧಾರಿ ತಿರುಗಾಟದವ, ನಿಂತಲ್ಲಿ ನಿಲ್ಲುವುದಿಲ್ಲ ಅಂತ ಅಲ್ವಾ? ಹೌದು. ಈ ಜಗತ್ತನ್ನು ನಾವು ನಾಟಕ ರಂಗ ಅಂತ ಆಡಿದೆವು. ಒಂದು ನಾಟಕದಲ್ಲಿ ಪಾತ್ರಧಾರಿಯಾಗಿ ಬರುವ ಕಾಲದಲ್ಲಿ ಆಯಾಯ ಕಾಲದಲ್ಲಿ ಯಾವ ರಸ ಉತ್ಪತ್ತಿ ಆಗಬೇಕೋ ಅದು ಸಹಜವಾಗಿ ಹುಟ್ಟಲೇಬೇಕು. ಇಲ್ಲದಿದ್ದರೆ ಹೋದ್ರೆ ನಾಟಕಕ್ಕೆ ರಸ ಇಲ್ಲ. ಒಬ್ಬ ಪಾತ್ರಧಾರಿಯಾಗಿ ತಂದೆ ತಾಯಂದಿರಿಗೆ ಮಗನಾಗಿ, ಅಣ್ಣನಿಗೆ ತಮ್ಮನಾಗಿ, ಬಂಧುಗಳಿಗೆ ಬಂಧುವಾಗಿ, ಹೆಂಡತಿಯರಿಗೆ ಗಂಡನಾಗಿ ಕಾಣಿಸಿಕೊಂಡ ಕಾಲದಲ್ಲಿ ಅಂಥದ್ದನ್ನು ಕೆಲವು ನಾವು ಮಾಡಲೇಬೇಕಾಗ್ತದೆ. ಈ ನೆಲೆಯಿಂದಲೇ ಬೇರೆ ಬೇರೆ ಕಡೆ ಕಾಣಿಸಿಕೊಂಡು ಅಲ್ಲಲ್ಲಿ ಯಾವ ಕರ್ತವ್ಯವನ್ನು ನಾನು ಮಾಡಬೇಕಿತ್ತೋ ಅದನ್ನು ಮನುಷ್ಯನಾಗಿಯೂ ಭಗವಂತನಾಗಿಯೂ ಮಾಡಿ ಮುಗಿಸಿದೆ. ವರ್ತಮಾನ ಕಾಲದಲ್ಲಿ ಕುಶಸ್ಥಲಿ ದ್ವೀಪದಲ್ಲಿ ದ್ವಾರಕಾಪುರವನ್ನು ನಿರ್ಮಾಣ ಮಾಡಿ ನಾವು ಅಲ್ಲಿ ವಾಸವಾಗಿದ್ದೇವೆ. ಹೇಗೆ ಹೇಳಿದ್ದು ನೀವು? ಚಾರು ದ್ವಾರಕೆಯ? ಹೌದು. ಅಂದ್ರೆ ಸುಂದರ ಅಂತ. ವಿಶ್ವಕರ್ಮನಿಂದ ನಿರ್ಮಿತವಾದಂತಹ ಪ್ರತಿ ವೈಕುಂಠವೇ ಧರೆಗಿಳಿದು ಬಂತು ಅನ್ನುವಂತೆ ಭಾಸವಾಗುವಂತಹ ಈ ದ್ವಾರಕೆಯಲ್ಲಿ ನಾವೀಗ ಇದ್ದೇವೆ ಯಾದವರು. ಹಿನ್ನೆಲೆಯಲ್ಲಿ ಅನೇಕ ಘಟನೆಗಳು. ಎಲ್ಲರೂ ಹಾಗೆ ಹೇಳ್ತಾರೆ, ಕೃಷ್ಣ ಜನಿಸುವುದಕ್ಕೆ ಕಾರಣ ಏನು ಕೇಳಿದ್ರೆ ಬೇರೆ ಬೇರೆ ಮಂದಿ ಅಂತ. ನಮ್ಮ ಕ್ರಮವೇ ಹಾಗೆ. ಮೊನ್ನೆ ಯಾರೋ ಹೇಳಿದ್ರು, ಭಗವಂತ ಸರ್ವತಂತ್ರ ಸ್ವತಂತ್ರ, ಅವನೇ ಯಾವುದನ್ನಾದ್ರೂ ನಿರ್ಣಯ ಮಾಡ್ತಾನೆ. ಇಂಥವರ ಹೊಟ್ಟೆಯಲ್ಲೇ ಹುಟ್ಟಬೇಕು ಅಂತ ಸಂಕಲ್ಪ ಮಾಡಿ ಅವನು ಹುಟ್ಟುತ್ತಾನೆ, ಇಂತಹ ಕೆಲಸವನ್ನೇ ಮಾಡಬೇಕು ಅಂತ ಅವನು ನಿರ್ಣಯ ಮಾಡಿ ಮಾಡ್ತಾನೆ ಅಂತ. ಅದು ಸುಮ್ಮನೆ ಮೇಲುನೋಟಕ್ಕೆ ನಿಮಗೆ ಕಾಣುವುದು ಬಿಟ್ರೆ ನಮ್ಮದು ಒಂದು ಉಂಟು, ಹೇಳಿಕೆ ಇಲ್ಲದೆ ಎಲ್ಲಿಗೂ ನಾವು ಬರುವುದಿಲ್ಲ. ಹೌದು, ನಾವೇ ಬಂದು ಒಂದು ಅತಿಥಿಯಾಗಿ ಕಾಣಿಸಿಕೊಳ್ತೇವೆ, ನಮ್ಮ ಸ್ವಭಾವವೇ ಅಲ್ಲ ಅದು. ತಂದೆ ತಾಯಂದಿರಿಗಾಗಿ ನಾನು ಮಗನಾಗಿ ಕಾಣಿಸಿಕೊಳ್ಳಬೇಕಾದ್ರೂ ತಂದೆ ತಾಯಂದಿರು ತಪಸ್ಸನ್ನು ಆಚರಿಸಿರ್ತಾರೆ.
ಎಷ್ಟೋ ಮಂದಿ ರಾಕ್ಷಸರ ಹನನಾಗಬೇಕಾದ್ರೂ ಮುಂದೆ ಕೃಷ್ಣನಿಂದಲೇ ನಿನಗೆ ಶಾಪ ವಿಮೋಚನೆ ಅಂತ ಯಾರೋ ಋಷಿಗಳ ಮಾತು ಹಿನ್ನೆಲೆಯ ಸಂಕಲ್ಪವಾಗಿ ಅಡಗಿರ್ತದೆ. ಈಗ ನಾನು ಜನಿಸುವುದಕ್ಕಾದ್ರೂ ಕಾರಣ ಏನು? ಭೂಭಾರ ಹೆಚ್ಚಿತು, ನನಗೆ ಈ ದುಷ್ಟರನ್ನು ತಾಳಿಕೊಳ್ಳುವುದಕ್ಕಾಗುವುದಿಲ್ಲ, ನಾನು ಅಸಮರ್ಥಳಾಗಿದ್ದೇನೆ ಅನ್ನುವ ಕಾರಣದಿಂದಲೇ ಭೂಮಿ ದೇವಿ ಗೋವಿನ ರೂಪವನ್ನು ತಾಳಿ ವೈಕುಂಠದಲ್ಲಿ ಬಂದು ನನ್ನನ್ನು ಪ್ರಾರ್ಥಿಸಿದ ಕಾರಣಕ್ಕಾಗಿ ಅಲ್ವ ನಾನು ಇಲ್ಲಿಗೆ ಬಂದದ್ದು. ಈ ನೆಲೆಯಿಂದ ನರಕಾಸುರನ ವಧೆ ಇರಬಹುದು, ಮುರಾಸುರನ ಹನನ ಇರಬಹುದು, ಬಾಲ್ಯದಲ್ಲಿ ನನ್ನ ಮಾವನಾದಂತಹ ಕಂಸನ ವಧೆ ಇರಬಹುದು, ಅಜ್ಜನಾದಂತಹ ಉಗ್ರಸೇನನಿಗೆ ಮರಳಿ ಪಟ್ಟಾಭಿಷೇಕವನ್ನು ಮಾಡಿದ್ದಿರಬಹುದು. ಪ್ರತಿಯೊಂದರ ಹಿನ್ನೆಲೆಯಲ್ಲೂ ಸಜ್ಜನರ, ಋಷಿಗಳ, ಧರ್ಮಾತ್ಮರ ಸಂಕಲ್ಪ ಅಡಗಿದೆ. ಅದು ಇಲ್ಲದೆ ಭಗವಂತ ಸ್ವಯಂ ತಾನೇ ಏನು ಮಾಡುವ ಹಾಗಿಲ್ಲ, ಮಾಡಬಾರದು ಕೂಡ. ಈ ನೆಲೆಯಿಂದ ಸದ್ಯಕ್ಕೆ ದ್ವಾರಕೆಯಲ್ಲಿದ್ದೇನೆ. ಒಂದು 16,008 ಮಂದಿ ಇದ್ದಾರೆ. 16,007 ತೊಂದರೆ ಇಲ್ಲ. ಮತ್ತೆ ಉಳಿದ ಒಂದು ಉಂಟಲ್ಲ, ಅದು ಒಟ್ಟು 16,007ಕ್ಕಿಂತ ಹೆಚ್ಚಾಗಿದೆ ಈಗ ತೂಕ. ಮದುವೆ ಆಗುವಾಗ ಹೀಗಿರ್ಲಿಲ್ಲಪ್ಪ, ಈಗ ವರ್ಷ ಹೋದ ಹಾಗೆ. ನಾನು ಹಾಗೆ ಹೇಳಿದನಲ್ಲ, ಯಾವುದಾದ್ರೂ ಮಿತವಾಗಿದ್ರೆ ಚಂದ ಅಂತ, ಹಿತವಾಗಿದ್ರೆ ಚಂದ ಅಂತ. ಈ ಹಿತ ಮಿತ ಅನ್ನೋದನ್ನು ನಿರ್ಣಯ ಮಾಡುವುದು ಹೇಗೆ? ಎಷ್ಟೋ ಸಲ ಏನಾಗ್ತದೆ ಗೊತ್ತಾ, ನೀವು ಊಟ ಮಾಡುವಾಗ ನೋಡಿ ನಾನು ಹೇಳ್ತೇನೆ ನಿಮಗೆ ಇಷ್ಟೇ ಹಿತ ಇಷ್ಟು ಮಿತ ಅಂತ, ಆದ್ರೆ ನಿಮ್ಮ ಹೊಟ್ಟೆಗೆ ಎಷ್ಟು ಅಂತ ನೀವು ಹೇಳಬೇಡ. ಹಾಗಾಗಿದೆ. ಇನ್ನು ಹೀಗೆ ಬಿಟ್ರೆ ಇದು ಅಜೀರ್ಣ ಆದೀತು ಅಂತ ಕಾಣ್ತದೆ. ಅಜೀರ್ಣ ಆಯಿತು ಅಂತಾದ್ರೆ ವೈದ್ಯರನ್ನು ಕರೆಸುವುದು, ಔಷಧಿಯನ್ನು ಕೊಡುವುದು ನಾನೇ ಕೊಡಿಸಬೇಕಲ್ಲ. ಹಾಗಾಗಿ ಅದಕ್ಕೆ ಮೊದಲೇ ಬೇಕಾದಂತಹ ವ್ಯವಸ್ಥೆಯನ್ನು ಮಾಡಿದ್ರೆ ಏನು ಅನ್ನುವಂತಹ ಆಲೋಚನೆಯಲ್ಲೇ 1-2 ದಿನ ಆಯ್ತು ಆ ಕಡೆಗೆ ಹೋಗದೆ. ಈಗ ಹೋಗುವ ಅಂತ ಆಲೋಚನೆ ಮಾಡಿ ಈ ಮಾತನಾಡ್ತಾ ನೇರವಾಗಿ ಭಾಮೆಯ ಅಂತಃಪುರದ ಕಡೆಗೆ ಸಾಗುತ್ತೇನೆ. ಶ್ರೀರಮಣನೇ ತರಲು ಸೌಧಕ್ಕೆ ದ್ವಾರದೊಳಗಿಗ ನಾರಿ ಮಣಿಯಳ ಅಪ್ಪಿರಮಿಸುತ್ತೇನೆ ಅಂತಃಪುರದ ಬಳಿಗೇನೋ ಬಂದಿದ್ದೇನೆ. ಮಾತ್ರವಲ್ಲ, ಬಾಗಿಲು ತೆರೆದೇ ಇದೆ. ಬಾಗಿಲು ತೆರೆದಿದೆ ಅಂದ್ರೆ ಅರ್ಥ ಏನು? ಸ್ವಾಗತ ಅಂತ. ಹೋಗುವ, ಒಳಗೆ ಹೋಗುವ. ಸ್ವಾಮಿ ಬಾಮೆ, ಈಗ ಬಂದ್ರ ಅಂತ? ಇಲ್ಲ, ನಾನು ಆಗಲೇ ಬಂದು ಬಾಗಿಲ ಬಳಿಯಲ್ಲಿ ನಿಂತಿದ್ದೆ. ಎಂತದು ಆಗಲೇ ಬಂದು ಬಾಗಿಲ ಬಳಿ ನಿಂತಿದ್ದೇನೆ ಅಂತ ಆಡುವುದು? ಇಷ್ಟು ಬೇಗ ಬಂದಿದ್ದೇನೆ. ಹಾಗಲ್ಲ ಸ್ವಾಮಿ, ಮತ್ತೆ ನೀವು ಯಾವಾಗಲೂ ಬರ್ಬೇಕು ಅಂತ ನಿರೀಕ್ಷೆ ನನ್ನದು. ಅದು ಎಷ್ಟು ದಿನ ಆಯ್ತು ಇಲ್ಲಿಗೆ ಬಾರದೆ? ಹೆಂಡತಿ ಆದವಳಿಗೆ ಹಾಗೆ ನಿರೀಕ್ಷೆ ಇರಲೇಬೇಕು. ಎಷ್ಟು ಬೇಗ ಗಂಡ ಬಂದರೂ ಇನ್ನೂ ಬೇಗ ಬರಬೇಕಿತ್ತು. ಈ ನಿರೀಕ್ಷೆ ನನ್ನಲ್ಲಿ ಉಂಟು ಅಂತ ತಿಳಿದವರಲ್ವೇ ನೀವು? ಹೌದಪ್ಪ. ಹಾಗಿದ್ದ ಮೇಲೆ ಈಗ ಬರುದು ಅಂತ ಕೇಳಿದ್ರೆ ಅರ್ಥ ಏನು? ಏನು? ಆಗ ಬೇರೆಲ್ಲೋ ಇದ್ರಿ, ನಿನ್ನೆ ಬೇರೆಲ್ಲೋ ಇದ್ರಿ, ಸರಿ, ಮೊನ್ನೆ ಬೇರೆಲ್ಲೋ ಇದ್ರಿ. ಇದ್ದೆ. ಇವಳೊಬ್ಳು ಇದ್ದಾಳೆ, ಈ ನೆನಪಿಗೆ ಬೇಕಾ ಬೇಡವಾ? ಅಯ್ಯೋ, ನೆನಪಿದ್ದ ಕಾರಣಕ್ಕಾಗಿ ಅಲ್ವಾ ನಾನು ಇಲ್ಲಿಗೆ ಬಂದದ್ದೀಗ. ನೆನಪಿದ್ರೆ ನೀವು ಯಾವಾಗಲೂ ಬರ್ಬೇಕಿತ್ತು. ಇಷ್ಟು ತಡ ಮಾಡಿ ಬರುವುದ? ಸ್ವಲ್ಪ ದೂರ 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 ಅರ್ಥ ಆಗ್ತಾ ಉಂಟು. ನಿನ್ನ ಮುಖ ನೋಡುವಾಗ ಹೇಗೆ ಕಾಣುತ್ತದೆ ಗೊತ್ತಾ? ನಿನ್ನ ಹಾಸದಲ್ಲಿ ಚಾರುಗಾಸಿನಿ ನಿನ್ನ ಕಾಣದೆ, ಚಾರುಗಾಸಿನಿ ನಿನ್ನ ಕಾಣದೆ ಬಾರಿ ಬೆಳಲಿದೆ ನೆನಲು ಭಾಮೆಯೋ. ಚಾರುಹಾಸಿನಿ ನಿನ್ನ ಕಾಣದೆ ಬಾರಿ ಬಳಲಿದೆ ಎನಲು ಭಾಮೆಯು. ಕೋರಿ ಮದವನು ನುಡಿದಳಚ್ಚುತೆಗೆ ಸೊಗಸಿನಲಿ ಸಹಜವಾಗಿ
ಸ್ವಭಾವವೇ ಇದು. ಸಂತೋಷ ಆಯ್ತು. ನಾನು ಕೋಪಿಸಿಕೊಂಡು ನಗ್ತಾ ಇದ್ರು ಅದು ಸಂತೋಷ. ಹಾಗಲ್ಲ, ಹಾ. ಉಳಿದ ಯಾರ ಬಳಿಗೆ ಹೋದ್ರು ಹ್ಮ್ ನಾನು ಬರುವುದು ಕಾಣುವಾಗ್ಲೇ ಎರಡೂ ಕೈ ಮುಗಿದು ಪಾದಕ್ಕಡ್ಡ ಬಿದ್ದು ಹ್ಮ್ ಸ್ವಾಮಿ ಇವತ್ತಾದ್ರೂ ನೀವು ಬಂದಿರಲ್ಲ ಅಂತ ಸಂತೋಷ ಪಡುವುದು. ನೀನು ಯಾವಾಗ್ಲೂ ಹೀಗೆ, ನಾನು ಎಷ್ಟು ಹೊತ್ತಿಗೆ ಇಷ್ಟೊತ್ತಿಗೆ ಬಂದದ್ದ ನೀವು? ಅಂದ್ರೆ ಬೇಗ ಬರ್ಬೇಕು, ಅಷ್ಟು ಪ್ರೇಮ ಉಂಟು ಅಂತ ನೀವು ಅರ್ಥ ಮಾಡಿಕೊಳ್ಬೇಕಲ್ಲ. ಗೊತ್ತಾಯ್ತು ಗೊತ್ತಾಯ್ತು. ಇದು ಹ್ಮ್ ಚಾರುಹಾಸಿನಿ. ನೀವು ಎಷ್ಟು ರಾಗವಾಗಿ ಇದನ್ನು ಹೇಳಿದ್ರು. ಅಲ್ಲ, ಹೀಗೆ ಹೇಳುವ ಸುಹಾಸಿನಿ. ಹ, ಎಲ್ಲವೂ ಒಂದೇ ಅಲ್ಲ, ಒಂದೇ ಶಬ್ದ ಬೇರೆ ಬೇರೆ. ಸುಹಾಸಿನಿ. ನಿನ್ನ ಮುಖದಲ್ಲಿ ನಗು ಇದ್ರೆ ನೀನೆಷ್ಟು ಚಂದ ಕಾಣ್ತಿ ಗೊತ್ತಾ ನಿನಗೆ? ನಗು ಇಲ್ಲ ಅಂತ ನೀವು ಆಡುವುದ? ಹೇಳಿಲ್ಲ ನಾನು, ಹಾಗೆ ಹೇಳಿದೆ. ಅಲ್ಲ, ನನ್ನ ಕಣ್ಣಿನಲ್ಲಿ ನಗುವನ್ನು ನೀವು ಅರ್ಥ ಮಾಡಿಕೊಳ್ಳಬೇಕು, ಅಂತರಂಗವನ್ನು ಅರ್ಥ ಮಾಡಿಕೊಳ್ಳಬೇಕು. ನಿನ್ನೆಯೋ ಮೊನ್ನೆಯೋ ಒಂದು ವೇಳೆ ನಾನು ಬರ್ತಿದ್ರೆ ನಿನಗೆ ಹೀಗೆ ಹೇಳುವ ಅವಕಾಶ ಇರ್ತಿತ್ತೋ? ಹಾಗಾದ್ರೆ ನಾನು ಹೀಗೇ ಇರ್ಬೇಕು ಅಂತ ನಿಮ್ಮ ಬಯಕೆ? 2 ದಿನ ತಡವಾಗಿ ಬಂದ ಕಾರಣಕ್ಕಾಗಿ ನಿನಗೆ ಹೀಗೆ ಆಕ್ಷೇಪ ಮಾಡುವ ಒಂದು ಅವಕಾಶ ಸಿಕ್ಕಿತಾ ಇಲ್ವೋ? ಈಗ ನಾನು ಆಕ್ಷೇಪ ಮಾಡ್ಬೇಕು ಅಂತಲೇ ನೀವು ತಡವಾಗಿ ಬಂದದ್ದು? ಓ, ನಾನು ಯಾರ ಮನೆಯಲ್ಲಿರ್ಲಿ, ನಾನು ಎಲ್ಲೇ ಇರ್ಲಿ, ನನ್ನ ಕಣ್ಣ ಮುಂಭಾಗದಲ್ಲಿ ಕಾಣುತ್ತಿರುವಂತಹ ಮುಖ ಒಂದೇ. ಹಾ, ನಿನ್ನದು. ನನ್ನ ಮುಖ? ಹೌದಪ್ಪ. ಸುಮ್ಮನೆ ಕೂತ್ಕೊಳ್ಳಿ ಸ್ವಾಮಿ. ಎಲ್ಲ ಕಡೆ ಹೀಗೆ ಆಡಿಕೊಂಡು ಬರುವುದಂತ ನೀವು? ಇಲ್ಲಪ್ಪ, ಮತ್ತೆ ಹಾಗೆ ಹೇಳಲಿಲ್ಲ. ನಿನ್ನಲ್ಲಿ ಮಾತ್ರ ನಾನು ಹೇಳುವುದು ಇಲ್ಲಿಗೆ ಬಂದಾಗುವಾಗ. ನೋಡಿ ಸ್ವಾಮಿ, ಒಂದು ವಾಕ್ಯವನ್ನು ಆಡುವಾಗ ಎಲ್ಲಿ ನಾವು ತಡೆ ಒಡ್ತೇವೆ ಅದರ ಮೇಲೆ ಅರ್ಥ ವ್ಯತ್ಯಾಸ ಆಗ್ತದೆ. ಏನಾಯ್ತು? ನಿನ್ನಲ್ಲಿ ಮಾತ್ರ ನಾನು ಹೀಗೆ ಹೇಳುವುದು ಅಂದ್ರೆ ಅರ್ಥ ಬೇರೆ. ಆದ್ರೆ ಈಗ ನೀವು ಆಡಿದ ಅರ್ಥದಲ್ಲೇನು? ನನ್ನಲ್ಲಿ ಮಾತ್ರ ಅಂದ್ರೆ ಈ ಕ್ಷಣಕ್ಕೆ ಮಾತ್ರ ಆಡಿದ, ಅಲ್ಲಿ ಹೋಗಿ ಹೀಗೆ ಆಡುವುದು. ಹಾಗೆ ಹೇಳಿ, ನಾನು ಹೀಗೆ ಹೇಳಿದ್ದು. ನಾನು ಇಲ್ಲಿ ಬಂದಾಗ ಮಾತ್ರ ನಿನ್ನಲ್ಲಿ ಹೇಳುದು, ಇಲ್ಲಿ ಬಂದ ಮತ್ತೆ ಬೇರೆ ಎಲ್ಲಿ ಹೋದಾಗ್ಲೂ ಇದನ್ನು ಹೇಳುವುದಿಲ್ಲ ಅಂತ. ಗೊತ್ತಾಯ್ತು. ಇಲ್ಲಿ ಮಾತ್ರ ಅಲ್ಲ, ಎಲ್ಲೆಲ್ಲೂ ಹೀಗೆ ಆಡುವುದು ಅಂತಲ್ವೇ? ಭಾಮ, ಓ, ಇದು ಕುಡಿಲಿಕ್ಕೆ ಏನಾದ್ರು ಉಂಟಾ? ಇಲ್ಲಿಗೆ ಬಂದ ಮೇಲೆ ಹಾಗೆ ಹೋಗುದುಂಟ? ಒಳಗೆ ಬನ್ನಿ, ಸ್ವಲ್ಪ ಮಾತಾಡಿಯೇ ಕಳುಹಿಸುವ. ಮಾತಾಡುವ. ನೆನಪುಂಟ? ನಿನ್ನ ಮಾತನ್ನು ಕೇಳುವುದಕ್ಕಾಗಿ ಕಾತರದಿಂದ ಬಂದಿದ್ದೇನೆ, ಮೈಯೆಲ್ಲ ಕಿವಿಯಾಗಿ. ಮತ್ತೆ ನೀನು ಮಾತಾಡುವಾಗ ಎಷ್ಟು ಚಂದ ಕಾಣ್ತೇ ಗೊತ್ತುಂಟ ನಿಜವಾಗಿ. ಸುಮ್ಮನೆ ಹೊಗಳುವುದಲ್ವಾ? ಹೊಗಳಿಯೇ ಎಲ್ಲ ಕೆಲಸಗಳನ್ನು ಮಾಡಿಸುವವರಲ್ವಾ ನೀವು? ಸ್ವಲ್ಪ ಇಲ್ಲಿ ಕೂತ್ಕೊಳ್ಳಿ. ಕೂತೆ? ಬಂಗಾರದ ಆಸನ. ಹೌದು, ಬಂಗಾರದ ಅಲ್ವಾ? ನೆನಪುಂಟಲ್ವಾ? ಹೌದು. ಅಲ್ಲ, ಮತ್ತೊಂದು ಬಂಗಾರದ್ದು ಅಂತ ಗೊತ್ತಾಗ್ಲಿಕ್ಕೆ ಬೇಕಾಗಿ ನೀನು ಅದರ ಮೇಲೆ ಮೇಲುವಾಸು ಹಾಕುವುದಿಲ್ಲ. ಒಂದು ವೇಳೆ ಮೇಲೆ ಏನಾದ್ರೂ ಬಟ್ಟೆ ಹಾಕಿದ್ರೆ ಅದು ಬಂಗಾರದ್ದು ಅಂತ ಗೊತ್ತಾಗುವುದಿಲ್ಲ. ಬಂಗಾರದಂತಹ ಪತಿ ಬಂಗಾರದ ಆಸನದ ಮೇಲೆ ಕುಳಿತುಕೊಳ್ಳಬೇಕು ಅಂತ ನನ್ನ ಬಯಕೆ. ಮತ್ತೆ ನಿನ್ನಲ್ಲಿ ಇರುವುದೇ ಅದೇ ಅಲ್ವಾ? ಕಣ್ಣರಳಿಸಿ ನೋಡ್ತಾ ಇದ್ದೀರಲ್ಲ. ಹೌದು. ಸಾರಸಾಕ್ಷ ಭೇದವೀಕು ನಾರಿಗೆಲ್ಲೂ
ಪ್ರಾಣೇಶ್ವರ. ಭಾಮ, ನಿಮ್ಮೊಡನೆ ಪ್ರೀತಿಯಿಂದವೇ ಸರಸ ಸಲ್ಲಾಪಗಳನ್ನು ಆಡಬೇಕು ಎನ್ನುವಂತಹ ಬಯಕೆ ನನ್ನದು. ಮತ್ತೆ ಇರಲೇಬೇಕಲ್ಲ ಹೆಂಡತಿಯಾದವಳಿಗೆ. ಆದರೆ ಹೀಗೆ ಬರುವ ಕಾಲಕ್ಕೆ ನಾನು ಈ ರೀತಿಯಾಗಿ ಮಾತನಾಡ್ತೇನೆ ಅಂತ ನೀವು ಬೇಸರ ಮಾಡಬಾರ್ದು. ಇಲ್ಲಪ್ಪ, ಹಗಲು ಬೇಗ ಆಯ್ತು ಅಂತಲ್ಲ ಬಂದದ್ದು, ಬೇಗ ತಡ ಆಯ್ತು ಅಂತಲ್ಲ, ಬೇಗ ಆಯ್ತು ಅಂತ. ಎಂತದ್ದು ನೀವು ಮತ್ತೆ ಮತ್ತೆ ನನ್ನಲ್ಲಿ ಬೇಡದನ್ನು ಆಡಿಸುವುದಕ್ಕೆ ಹೊರಡ್ತಾ ಇದ್ದೀರಿ ಅಂತ ಕಾಣುತ್ತದೆ. ಹಾಗಲ್ಲ, ಈ ಸಮಯದಲ್ಲಿ ಮಾತನಾಡಬಾರದು ಅನ್ನುವಂತಹ ಒಂದು ನಿಷೇಧ ಇದ್ರೆ ಅಲ್ಲ, ಸರಸ ಸಲ್ಲಾಪಗಳನ್ನು ಆಡುವಾಗ ಕೆಲವು ವಿಚಾರಗಳನ್ನು ಮಾತ್ರ ನಾವು ಆಡುತ್ತೇವೆ, ಎಲ್ಲವನ್ನು ಆಡಬೇಕು ಅಂತಿಲ್ಲ. ಇಲ್ಲ, ಆದ್ರೆ ಅಲ್ಲ, ಹೇಳುದು ಬೇಡ ಅಂತ ಹೇಳಿದ್ರು ಹೇಳದೆ ಉಳಿಸಿಕೊಳ್ಳುವವಳಲ್ಲವಲ್ಲ ನಾನು, ನೇರವಾದ ನುಡಿಗಳನ್ನು ಆಡುವವಳಲ್ವೇ. ನೀನು ಹೇಳು. ಅಲ್ಲ, ಮೊದಲು ನಿಮಗೆ ನನ್ನಲ್ಲಿ ಸ್ವಲ್ಪ ಪ್ರೀತಿ ಹೆಚ್ಚಿತ್ತು ಅಂತ ಕಾಣುತ್ತದೆ, ಬರ್ತಾ ಬರ್ತಾ ಕಡಿಮೆ ಆದ ಹಾಗೆ ತೋರ್ತಾ ಉಂಟು ನನಗೆ. ಹೌದಾ? ಹೌದಾ ಅಂತ ಹೇಳಿದ್ರೆ ನನಗೆ ಗೊತ್ತಾಗಲಿಲ್ಲ ಅದು. ಮೊದಲಿಗೆಲ್ಲ ಒಮ್ಮೆ ನೆನಪು ಮಾಡಿಕೊಳ್ಳಿ, ನಮ್ಮ ಮದುವೆ ಆದ ಆರಂಭದ ದಿನಗಳಲ್ಲಿ ಅಲ್ವಾ? ಆ ಮದುವೆ ವಿಷಯ ಆಮೇಲೆ ಹೇಳ್ತೇನೆ. ಆ ಕಾಲಕ್ಕೆ ಹೇಗೆ ನಿತ್ಯವೂ ನನ್ನ ಬಳಿಗೆ ಬರ್ತಾ ಇದ್ದವರು. ನಿತ್ಯ ಏನು, ಬೆಳಗ್ಗೆ ಎದ್ದಾಕ್ಷಣವೇ ನೀವು ಆಡ್ತಿದ್ದದೇನು, ನಿನ್ನನ್ನು ಕಂಡ್ರೆ ಮಾತ್ರ ನನ್ನ ದಿನ ಸಫಲವಾಗಿ ಸಾಗುತ್ತದೆ ಭಾವ. ಬೆಳಗ್ಗೆ ಎದ್ದ ತಕ್ಷಣ ನಿನ್ನ ಮುಖ ನೋಡ್ಬೇಕು, ನೀನೇ ಭಾಗ್ಯಲಕ್ಷ್ಮಿ. ಹೌದಪ್ಪ, ಅಲ್ವೇ? ಹೌದು. ಮಧ್ಯಾಹ್ನದ ಹೊತ್ತು ಮತ್ತೆ ಬಂದು ನನ್ನನ್ನು ಕಾಣುತ್ತಿದ್ರಿ, ನಾನು ಬಿಟ್ಟಿರುವುದಕ್ಕಾಗೋದಿಲ್ಲ ಭಾಮ. ಮತ್ತೆ ಸೂರ್ಯಾಸ್ತದ ಹೊತ್ತಿಗೆ ಬರುವವರು. ಯಾರಾದ್ರೂ ಬೇರೆ ಸತಿಯರಿಗೆ, ನನಗೆ ಅಕ್ಕ ಇದ್ದಾಳೆ ಅಲ್ವಾ, ಅಲ್ಲ ಅವಳಿಗೆ ಹೊಟ್ಟೆ ಕಿಚ್ಚ ಆಗ್ತಿತ್ತೋ ಏನೋ ಗೊತ್ತಿಲ್ಲ, ನನ್ನ ಆಲೋಚಿಸುವುದು. ಆದ್ರೆ ಒಳ್ಳೇದಾಗ್ಲಿ, ಅದೇ ಬೇಕಲ್ಲ ನಾನು. ಹೌದಪ್ಪ, ಅಂದ್ರೆ ಅಕ್ಕನಿಗೆ ಹೊಟ್ಟೆ ಕಿಚ್ಚಾದ್ರೆ ಒಳ್ಳೇದು ಅಂತಲ್ಲ. ಹಾಗಲ್ಲ ಸ್ವಾಮಿ, ವಿಷಯ ಹೌದು. ಅಲ್ಲ, ಕೆಲವೊಮ್ಮೆ ಹೇಳಬಾರದು ಅಂತ ಯಾವುದನ್ನು ಯೋಚಿಸುತ್ತೇನೋ ಬಂದು ಬಿಡ್ತದೆ, ಏನ್ ಮಾಡೋದು. ಹಾಗಲ್ಲಪ್ಪ, ಹೊಟ್ಟೆ ಕಿಚ್ಚ ನಿಮ್ಮ ಎದುರಿನಲ್ಲಿ ಮಾತನಾಡುವಾಗ ಹೀಗೆ ಆಗಿ ಹೋಗ್ತದೆ ಒಂದೊಂದ್ಸಲ. ಹೊಟ್ಟೆ ಕಿಚ್ಚಾದ್ರೆ ಸ್ವಲ್ಪ ಹೆಚ್ಚು ಊಟ ಮಾಡಬಹುದು. ಇರ್ಲಿ, ಒಟ್ಟಿನಲ್ಲಿ ದಿನದ 4 ಹೊತ್ತು ನನ್ನನ್ನು ಕಂಡು ಹೋಗ್ತಾ ಇದ್ದವು. ಅನುಮಾನ ಏನು, ಬೆಳಗ್ಗಿಂದ ರಾತ್ರಿಯವರೆಗೆ ನಿನ್ನನ್ನು ನೋಡುವುದಕ್ಕೆ ಅಂತಲೇ ನಾನು ಇಲ್ಲಿಗೆ ಬರ್ತಾ ಇದ್ದದ್ದು. ಮತ್ತೆ ಈಗ ಎಷ್ಟು ದಿನಗಳಿಗೊಮ್ಮೆ ಬರುವುದನ್ನು ಆರಂಭ ಮಾಡಿದ್ದೀರಿ. ಅದರ ಅರ್ಥ ಏನು? ಆಕರ್ಷಣೆ ಕಳೆದುಕೊಂಡಿದೆ. ಅಲ್ಲ, ನಾನಷ್ಟು ಕೆಟ್ಟವಳ? ಹೇಳಿ ಏನೋ ಹಾಗೆ. ನಾನು ಹೇಳಿ ಏನೋ ಅಂದ್ರೆ ಹಾಗಲ್ಲ, ಅಂತರಂಗದಲ್ಲಿ ಅದೇ ಭಾವನೆ ಉಂಟು ಅಂತ ಆಯ್ತಲ್ಲ. ಒಟ್ಟಿನಲ್ಲಿ ನೀವು ನನ್ನಲ್ಲಿ ಭೇದವನ್ನು, ನಿನ್ನನ್ನು ನಾನು ಹಾಗೆ ಹೇಳಿದೆ ಅಂತ ಆದ್ರೆ ನಿನ್ನ ಗಂಡ ನಾನೇನಾಗಬೇಕು? ನೀವು ಹೇಳಿ ಏನು ಅಂತ ಆದ್ರೆ ಇದು ಅರ್ಥ ಆಗ್ತಾ ಉಂಟು ನನಗೆ. ಒಂದೊಂದೇ ಅಂತರಂಗದಲ್ಲಿ ಇದೇ ಭಾವನೆಯನ್ನು ಇಟ್ಟುಕೊಂಡಿದ್ದೀರಿ ಅನ್ನೋದು ಸ್ಪಷ್ಟ ಆಗ್ತಾ ಉಂಟು. ಒಟ್ಟಿನಲ್ಲಿ ನೀವು ಭೇದವನ್ನು ತೋರಿಸ್ತಾ ಇದ್ದೀರಿ ನನ್ನಲ್ಲಿ. ನನ್ನ ಸಖಿಯರು ಹೇಳ್ತಾ ಇದ್ದಾರೆ. ಭಾಮ ಏನು? ಪುಟ್ಟ ಮಗು, ಶಿಶು, ಎಳೆ ಶಿಶು. ಆಗ ಅದಕ್ಕೆ ಹಾಲು ಕೊಡಬೇಕಾಗ್ತದೆ. ತಾಯಿಯಾದವಳೆ ಹತ್ತಿರಕ್ಕೆ ಬಂದು ಕೊಡ್ತಾಳೆ. ಅದು ಬೆಳೀತಾ ಹೋದಾಗೆ ಅದರ ನಿದ್ದೆಯೂ ಕಡಿಮೆ ಆಗ್ತದೆ. ಅದಕ್ಕೆ ಒಂದು ಹೊತ್ತು ಅಂತ ಇರ್ತದೆ, ಹಾಲೋ ಆಹಾರವೋ ಕೊಡುವುದಕ್ಕೆ. ಇದು ಬಾಲ್ಯದಲ್ಲಿ ಆಗಾಗ ಬಂದು ಹತ್ತಿರ ತಾಯಿ ಬರ್ತಿದ್ಲು, ಆಹಾರ ಕೊಡ್ತಿದ್ಲು. ಈಗ ಹಾಗಲ್ಲ, ಬೆಳಿಗ್ಗೆ ಮಧ್ಯಾಹ್ನ ಸಂಜೆ ಮಾತ್ರ ಕೊಡುವುದು ಅಂತ ಹೇಳಿದ ಮಾತ್ರಕ್ಕೆ ತಾಯಿಯಾದವಳಿಗೆ ಮಗುವಿನ ಮೇಲೆ ಪ್ರೀತಿ ಕಡಿಮೆ ಆಯ್ತು ಅಂತ ಅರ್ಥವ. ಈಗ ನಮ್ಮ ಸಂಬಂಧ ಅಮ್ಮ ಮಗನದ್ದ ಅಲ್ವಲ್ಲ? ಅಮ್ಮ ಮಗನ ಆಗುವುದಿಲ್ಲ ಸ್ವಾಮಿ. ಒಟ್ಟಿನಲ್ಲಿ ನೀವು ಭೇದ ಮಾಡ್ತಾ ಇದ್ದೀರಿ ಅಂತ. ನಾನು ಭೇದ ಮಾಡ್ತೇನೆ ಅಂತ ನಿನಗೆ ಕಾಣ್ತದೆ. ನನ್ನ ಸಖಿಯರು ಆಡ್ತಾ ಇದ್ದಾರೆ. ಏನು? ಇತ್ತೀಚೆಗೆ ಅಮ್ಮ ಅವರು ಅಲ್ಲಿ ಇದ್ದಾರೆ ಅಂತ ಬಂದು ಹೇಳುವುದು. ಓಡಿ ಬಂದವಳ ಮನೆಯಲ್ಲಿ ನಿಮ್ಮವರು ಇದ್ದಾರೆ. ಇದು ನಾನು ಒಂದು ಕೇಳಲ್ಲ, ನಿನ್ನ ಸಖಿಯರಿಗೆ ನಿನ್ನೊಟ್ಟಿಗಿದ್ದು ಈ ಮನೆ ಕೆಲಸ ಮಾಡುದು ಮುಖ್ಯವಲ್ಲ, ಅಲ್ಲಿ ನಾನು ಎಲ್ಲಿಗೆ ತಿರುಗಾಟ ಮಾಡ್ತೇನೆ ಅಂತ ನೋಡ್ಲಿಕ್ಕೆ ಬರುದು. ಹಾಗಾಗಿ ಹೇಳು, ನೀನು ಅವರನ್ನು ಯಾಕೆ ಇಟ್ಟುಕೊಂಡದ್ದಿಲ್ಲಿ? ಅಲ್ಲ, ಅವರು ಬಂದು ನನ್ನ ಮೇಲೆ ಅಮಿತವಾದ ಪ್ರೇಮ, ನನ್ನ ಭಾವನೆಗಳನ್ನು ಅವರಲ್ಲಿ ಹೇಳ್ತಾ ಇರ್ತೇನೆ. ನಿನ್ನ ಸಖಿಯರೊಂದು ಗಂಡ ಹೆಂಡತಿಯ ಮಧ್ಯೆ ತಾಕೀಸಿ ಹಾಕುವುದರಲ್ಲಿ ಅವರಿಗೆ ಪ್ರಥಮ ಸ್ಥಾನ ಅಂತ. ಅಯ್ಯೋ, ನನ್ನ ಸಖಿಯರಂದು ಉರುಬೇಡಿ, ಎಷ್ಟು ಒಳ್ಳೆಯವರು. ಅವರಿಗೆ ಸರಿಯಾಗಿ ತಿಳಿದಿದೆ ಎಷ್ಟು ಪ್ರೇಮ ನನಗೆ ನಿಮ್ಮಲ್ಲಿ. ನಿತ್ಯವೂ ಅಲಂಕಾರ ಮಾಡಿಕೊಳ್ಳುವುದು, ಹೊಸ ಸೀರೆ, ಹೊಸ ಆಭರಣ. ಯಾರಿಗೋಸ್ಕರ? ನಮ್ಮವರು. ನಾನು ಆಡುವುದು ಅವರ ಹತ್ರ. ಬಹಳ ಸುಂದರವಾಗಿ ಕಾಣ್ತೀರಮ್ಮ ಹೇಳ್ತಾರೆ. ಬರ್ತಾರೆ ಈಗ ನಮ್ಮವರು, ಅವರೇ ಹೇಳಬೇಕು, ನೀವೆಂತದ್ದು ಹೇಳುವುದು. ಅವರು ಹೇಳುವುದು ಅಷ್ಟರಲ್ಲಿ ಎಲ್ಲಿಗೆ ಬರ್ತಾರೆ. ಅವರು ಅಲ್ಲಿ ಇದ್ದಾರೆ, ನೋಡಿ ಬಂದಿದ್ದೇವೆ ರುಕ್ಮಿಣಿ ಅಮ್ಮನ ಮನೆಯಲ್ಲಿ ಇರುವುದನ್ನ. ಸುಮ್ಮನೆ ಅವರ ಎದುರಿನಲ್ಲಿ ನಾನು ಆಡುದು. ಸುಮ್ಮನೆ ಗೊತ್ಕೊಳ್ಳೆ, ನಿನಗೆ ಅಂತ ಗೊತ್ತುಂಟು, ಬರ್ತಾರೆ ಇನ್ನು ಸ್ವಲ್ಪ ಹೊತ್ತಿನಲ್ಲಿ. ನಿನ್ನ ಅಧಿಕ ಪ್ರಸಂಗ ಎಲ್ಲ ಬೇಡ, ನಿಮ್ಮ ಪರವಾಗಿ ಅಲ್ಲಿ ಮಾತನಾಡುವುದು. ಕಾದು ಹೊತ್ತು ಹೆಚ್ಚಾದಾಗ ಏನೆಲ್ಲ ಆಭರಣಗಳನ್ನು ತೊಟ್ಟಿದ್ದೇನೆ ಅದು ಭಾರ ಆಗುವುದಕ್ಕೆ ತೊಡುವುದು. ಆಭರಣ ನಿನಗೆ ಭಾರ ಆಗ್ತದೆ? ಚಿನ್ನದ್ದದು
ವಿರಹ ವೇದನೆ ಬಗ್ಗೆ ನಿಮಗೆ ಎಲ್ಲಿ ಅನುಭವ ಉಂಟು ಸ್ವಾಮಿ? ನಾನಲ್ಲಾದ್ರೆ ಇನ್ನೊಬ್ಳಲ್ಲಾದ್ರೆ ಮತ್ತೊಬ್ಳು, 16,008 ಮಂದಿ ಹೌದು ಹೌದು. ಎಲ್ಲರೊಂದಿಗೂ ನನ್ನನ್ನು ಸಮತೂಕದಲ್ಲಿ ಇಟ್ಟುಕೊಂಡ ಹಾಗೆ ಕಾಣ್ತಾ ಉಂಟು. ಆ ಓಡಿ ಬಂದವಳಲ್ಲಿ ಅದೇನು ನಿಮಗೆ ಅಷ್ಟು ಪ್ರೀತಿ ಅಂತ? ಓಡಿ ಬಂದವಳ ಹೆಸರು ಹೇಳ್ಬೇಕಾ? ನಾನು ಅಲ್ಲ ಪ್ರತ್ಯೇಕ ಹೆಸರಲ್ಲ, ಗೊತ್ತಾಯ್ತು. ನಿಜವಾಗಿ ಅವಳು ಓಡಿ ಬಂದದ್ದಲ್ಲ, ಮತ್ತೆ ನಾನು ಅವಳನ್ನು ರಥದಲ್ಲಿ ಕರ್ಕೊಂಡು ಬಂದದ್ದು. ಎಂತದ್ದೇ ಆಗ್ಲಿ ಅವರ ಅಪ್ಪ ಮದುವೆ ಮಾಡಿಸಿದಾರ. ಅಲ್ಲಿಂದ ಇಲ್ಲಿಗೆ ಬರ್ಲಿಕ್ಕೆ ವಾಹನದ ವ್ಯವಸ್ಥೆ ನಮ್ಮದ್ದೇ. ಸ್ವಾಮಿ, ಅವಳನ್ನು ನನ್ನನ್ನು ಹೋಲಿಸುವುದ ನೀವು? ನಾನು ಹೇಗೆ ಬಂದವಳು? ಚಾರು ಶಾಸ್ತ್ರ ವಿಧಿಯೋಳು ವರಿಸಿ ಬಂದಿಗೆ. ನನ್ನ ಅಪ್ಪಯ್ಯನೇ ವಿಧಿವತ್ತಾದಂತಹ ವಿವಾಹವನ್ನು ಏರ್ಪಡಿಸಿ ಒಳ್ಳೆ ವ್ಯವಸ್ಥೆ ಮಾಡಿದ್ದಾರೆ. ಯಾವುದಕ್ಕಾದ್ರೂ ಕೊರತೆ ಇತ್ತ? ಕೊರತೆ ಇಲ್ಲ. ಒಂದೇ ವಿಷಯದಲ್ಲಿ ಕೊರತೆ ಇತ್ತು. ಯಾವುದ್ರ? ಕೊರತೆಯ ವಿಷಯದಲ್ಲಿ ಕೊರತೆ ಇತ್ತು. ಮತ್ತೆ ಅಷ್ಟು ವಿಜೃಂಭಣೆಯಿಂದ ನಮ್ಮ ವಿವಾಹ ಕಾರ್ಯವನ್ನು ನಮ್ಮ ಅಪ್ಪಯ್ಯ ನೆರವೇರಿಸಿದ್ದಾರೆ ಅಲ್ವೇ? ಅಷ್ಟು ಮಾತ್ರವೇ? ನಾನಾದ್ರೂ ನೋಡುವುದಕ್ಕೆ ಹೇಗಿದ್ದೇನೆ? ಅವಳನ್ನು ನನಗೆ ಹೋಲಿಸ್ತೀರಾ? ಚೇಚೆ, ನೀನೆಲ್ಲಿ ಅವಳೆಲ್ಲಿ? ರೂಪದಲ್ಲಿ ವಿದ್ಯೆಯಲ್ಲಿ, ವಿತ್ತದಲ್ಲಿ, ಯಾವುದರಲ್ಲಿ? ವಿಕ್ರಮದಲ್ಲಿ, ಖಂಡಿತ ಹೌದೌದು, ಎಲ್ಲ ವಿಚಾರದಲ್ಲಿಯೂ ಹೌದು ಅವಳಿಗಿಂತ ಮಿಗಿಲಿದ್ದೇನೆ ಅಲ್ವೇ? ಹೌದಪ್ಪ, ಅನುಮಾನವೇ ಇಲ್ಲ. ಈಗ ಎಲ್ಲಿಯಾದ್ರೂ ಒಂದು ಕಡೆ ಅವಳನ್ನು ಪಿಡಿ, ಉಳಿದ 16,006 ಮಂದಿಯನ್ನು ಸೇರಿಸಿ ನೋಡಿ, ನನ್ನ ತೂಕ ಅವರಿಗೆ ಸಮ ಇಲ್ವೇ ಇಲ್ಲ ಅಲ್ವೇ? ಅಲ್ಲ. ಹಾಗಿದ್ದ ಮೇಲೆ ನನ್ನ ಬಳಿ ಬರದು. ನಿನ್ನಲ್ಲಿ ಮಾತನಾಡುವ ಹಾಗೆ ಒಂದು ವಾಕ್ಯ ಅವಳಲ್ಲಿ ಮಾತಾಡಿದ್ರೆ ಅವಳು ಕಣ್ಣೀರಾಗ್ತಾಳೆ. ಅವಳಿಗೆ ಅದೇ ಕೆಲಸ, ಅಳುವುದೇ ಕೆಲಸ. ಅದನ್ನೇ ಆಡಿದು ನನ್ನಂತಹ ಧೈರ್ಯಶಾಲಿನಿ, ಅನುಮಾನ ಇಲ್ಲ ಅಲ್ವೇ? ಹೌದೇ ಹೌದು. ನನ್ನ ಬಳಿಗೆ ಬರುವುದು ಬಿಟ್ಟು ಅಲ್ಲಿಯೇ ಉಳಿತಾ ಇದ್ದೀರಿ ಅಂತ ಆದ್ರೆ ಇದು ಭೇದ ಮಾಡುವುದು ಸರಿಯೋ? ನಿನಗೆ ಹೇಗೂ ಧೈರ್ಯ ಉಂಟಲ್ಲ ಅಂತ ನಾನು ಧೈರ್ಯ ಇಲ್ಲದವರ ಹತ್ರ ಹೋಗುದು. ಅದರ ಅರ್ಥ ನನಗೆ ನೀವು ಬೇಡ ಅಂತ, ನಿಮಗೆ ನಾನು ಬೇಡ ಅಂತ ಆಯ್ತಲ್ಲ? ಚೇಚೆ, ಹಾಗಲ್ಲ. ಮತ್ತೆ ಒಂದು ವೇಳೆ ನಾನು ಇಲ್ಲದಿದ್ದರೂ ಸಹಿಸಿಕೊಳ್ಳುವಂತಹ ಸಾಮರ್ಥ್ಯ ನಿನಗುಂಟು ಅಲ್ವಾ? ಏನು ಮಾತಾಡ್ತೀರಿ ಸ್ವಾಮಿ? ನೀವಿಲ್ಲದಿದ್ರೆ ಹೇಗಾಗುತ್ತದೆ? ನೀವು ಬೇಕು ಅಂತಲ್ವಾ ಇಷ್ಟೆಲ್ಲ ನಾನು ಆಡುವುದು? ಅರ್ಥ ಆಗುದಿಲ್ವಾ ನಿಮ್ಗೆ? ನಾನೀಗ ಭೇದ ಮಾಡ್ತೇನೆ ಅಂತ ಕಾಣ್ತದೆ ನನಗೆ. ಭಾಮೆಯಿಂದ ನುಡಿಗೆ ರಂಗ ನಗುತ್ತ ನಿಲ್ದನು, ತಾಮಸಾರಿ ಜುಮಣಿಯಂತಿ ಕಿರಣ ಬೀರ್ವೆನು, ತಾಮಸಾರಿ ಜುಮಣಿಯಂತಿ ಕಿರಣ ಬೀರ್ವೆನು, ಪ್ರೇಮವಿರುವ ಸತಿಯರಾರು ದೂರರೆಂದನು, ಪ್ರೇಮವಿರುವ ಸತಿಯರಾರು ದೂರರೆಂದನು, ಭೂಮಿಗಿಳಿದ ಪಾರಿಜಾತ ಸಾಕ್ಷಿಯೆಂದೇನು, ಭೂಮಿಗಿಳಿದ ಪಾರಿಜಾತ ಸಾಕ್ಷಿಯೆಂದೆನು, ಭಾಮೆಯಿಂದ ನುಡಿಗೆ ರಂಗ ನಗುತ್ತ ಸತ್ಯಭಾಮ, ಸ್ವಾಮಿ ನೀನಾಡಿದ್ದು ಸತ್ಯವೇ. ಅಬ್ಬಾ, ಇದು ಅರ್ಥ ಆಯ್ತಲ್ಲ ನಿಮಗೆ? ಪತಿಯ ಕುರಿತಾಗಿ ಅಪಾರವಾದಂತಹ ಪ್ರೀತಿ ಇರುವ ಪತ್ನಿ ಹೀಗೆ ವರ್ತಿಸಿದರೆ ಸರ್ವಥಾ ಅಪರಾಧ ಅಲ್ಲ. ನೀನು ಹೀಗೇ ಇರಬೇಕಾದವಳು. ಅಂದ್ರೆ ನಾನು ಇದೇ ರೀತಿ ಇರುವ ಹಾಗೆ ನೀವು ವ್ಯವಹಾರ ಮಾಡ್ತೀರಿ ಅಂತ ಅಲ್ಲ? ಅಲ್ಲಪ್ಪ, ಇನ್ನು ಮೇಲೆ ಆಗಿರ್ಬಾರ್ದು ಅಂತ. ನಾನು ಹೀಗೇ ಇರಬೇಕಾದವನು. ಏನರ್ಥ? ಅಂದ್ರೆ ನಿನ್ನ ಬಳಿಗೆ ಬರುವುದು, ನಿಮ್ಮ ಮಾತು ಹೀಗೆ ಒಗಟೊಗಟಾಗಿ ಇರುವುದಲ್ವೇ? ಅಲ್ಲಪ್ಪ, ಮತ್ತೆಂತ? ನಿನ್ನ ಬಳಿಗೆ ಬರುವುದು, ನಿನ್ನಲ್ಲಿ ಈ ರೀತಿಯಾದಂತಹ ಸಂಭಾಷಣೆಯನ್ನು ಮಾಡುವುದು, ತಡವಾಗಿ ಬಂದದ್ದು ಯಾಕೆ ಅಂತ ನಿನ್ನ ಹುಸಿ ಮುನಿಸಿನ ಪ್ರಕಟ ಆದ ಮೇಲೆ ಮತ್ತೆ ಯಾವತ್ತಿನ ಸರಸ ಶೃಂಗಾರದ ಮಾತನ್ನಾಡುವುದು, ಇದು ಸಹಜ ನಿತ್ಯವೂ ನಡೆಯುವಂಥದ್ದಲ್ವ ಇಲ್ಲಿ? ಹಾಗಾಗಬಾರದು ಅಂತ ನನ್ನ ಬಯಕೆ. ರಾಮ, ಕೆಲವು ಸಲ ಹಾಗಾಗಬೇಕಾಗ್ತದೆ. ಯಾಕೆ? ಯಾಕಂದ್ರೆ ಎಷ್ಟಾದರೂ ನನ್ನ ಕೈ ಹಿಡಿದು ಬಂದವರವರು,
ಉಳಿದವರಲ್ಲಿ ಹೀಗೆ ಆಡುತ್ತೆ. ಒಮ್ಮೊಮ್ಮೆ ಆದ್ರೂ ಅಪರೂಪಕ್ಕೆ ನಾನು ಅವರ ಮನೆಗೆ ಹೋಗಬೇಕೋ ಬೇಡವಾ ಹೇಳು. ಅಪರೂಪಕ್ಕೆ ಹೋಗ್ಬಹುದು. ನಿಜವಾಗಿ ಹೇಳ, ನೀನ್ ಆಗ ಹೇಳಿದೆ 3 ಹೊತ್ತು ನನ್ನ ಮನೆಯಲ್ಲಿ ಬಿದ್ದುಕೊಂಡಿದ್ದವರು ನೀವು ಅಲ್ಲ, ಹಾಗೆ ಹೇಳಲಿಲ್ಲ ನೀನು. 3 ಹೊತ್ತು ನನ್ನ ಮನೆಯಲ್ಲಿ ಇದ್ದವರು. ಮಾತಾಡುವ ಶೈಲಿ ಹೆಂಡತಿಯಲ್ಲಿ ಹಾಗೆ ಹೇಳದೆ ಮತ್ತೆ ಯಾರಲ್ಲಿ ಹೇಳ. ನನ್ನಲ್ಲಿ ಆಡುವುದಾದ್ರೆ ಪರವಾಗಿಲ್ಲ, ಅಡ್ಡಿ ಇಲ್ಲ. ಆದರೆ ಕಾಲ ಸರಿತಾ ಇದ್ದ ಹಾಗೆ ಅಂತರಂಗದಲ್ಲಿ ಪರಸ್ಪರ ಅನುರಾಗದ ಜೊತೆಗೆ ಪ್ರೇಮವು ಮೊಳೆತಾಗ, ಆಗ ಒಂದು ವೇಳೆ ನಾವು ಸ್ವಲ್ಪ ದೂರ ಇದ್ರು ಈಗ ನಿನ್ನಲ್ಲಿ ಕೇಳುದು ನಾನು ನಿನ್ನ ಅಂತಃಪುರದಲ್ಲಿ ಇಲ್ಲ, ನಾನು ಎಲ್ಲಿಯೋ ದೂರ ಹೋಗಿದ್ದೇನೆ ಅಂತ ಇಟ್ಟಕ, ನಿನ್ನ ಮನಸ್ಸಿನಿಂದ ನಾನು ದೂರ ಆಗ್ತೇನಾ? ಅದು ಹೇಗಾಗ್ತದೆ? ಅದೇ ಅಲ್ಲ, ನಾನು ಎಲ್ಲಿಗೋ ಹೋಗಿದ್ದೇನೆ ಬೇರೆ ಕಡೆ, ಹೇಳಿ ಹೋದ್ರೆ ಆಗುವುದಕ್ಕಿಲ್ಲ. ನಿನ್ನ ಮನಸ್ಸಿನಿಂದ ನಾನು ದೂರ ಆಗುವುದಕ್ಕುಂಟ? ಸಾಧ್ಯವೇ ಇಲ್ಲ ಅಲ್ವಾ? ಇಲ್ಲ. ಹಾಗಾಗಿ ಯಾವ ಕಾರಣಕ್ಕೂ ಯಾವ ಕಾಲದಲ್ಲೂ ನಿನ್ನ ಕುರಿತಾಗಿ ನನ್ನ ಹೆಂಡತಿಯರ ಕುರಿತಾಗಿ ನಾನು ಭೇದ ಮಾಡಿದ್ದೇ ಇಲ್ಲ. ಹಾಗೆ ಹೇಳ್ತೀರಾ? ಈಗ ಪೂರ್ವ ದಿಕ್ಕಿನಲ್ಲಿ ಸೂರ್ಯ ಉದಯಿಸ್ತಾನೆ. ಸೂರ್ಯ ಉದಯಿಸಿ ಮೇಲೆ ಬರ್ತಾ ಇರುವ ಹೊತ್ತಿಗೆ ಕೊಳದಲ್ಲಿರುವಂತಹ ತಾವರೆಗಳು ಅರಳುತ್ತವೆ, ಹೌದಾ? ಹೌದೇ ಹೌದು. ಹೌದಾ? ಹೌದು. ಎಲ್ಲಿಯೋ ಒಂದು ಮೂಲೆಯಲ್ಲಿ ಒಂದು ತಾವರೆ ಅರಳಲಿಲ್ಲ ಅಂತ ಇಟ್ಟುಕೋ. ಅದು ಹೇಗೆ? ಅಲ್ಲ, ಅರಳಿಲ್ಲ ಅಂತ ಇಟ್ಟುಕೋ, ಸರಿ, ಬಿಸಿಲಲ್ಲಿ ಇಟ್ಟುಕೊಳ್ಬೇಕಲ್ಲ, ಇಟ್ಟುಕೊಳ್ಳಿ, ಏನೋ ಆಗಿ ಅರಳಿಲ್ಲ. ಅದನ್ನು ಸೂರ್ಯನ ತಪ್ಪು ಅಂತ ಹೇಳಲಿಕ್ಕೆ ಆದೀತಾ? ಅಲ್ಲ, ಹಾಗೆ ಹೇಳಲಿಕ್ಕೆ ಆಗುವುದಿಲ್ವಲ್ಲ. ಸೂರ್ಯನ ತಪ್ಪು ಅಂತ ಹೇಳಲಿಕ್ಕೆ ಆಗುವುದಿಲ್ಲ. ಸೂರ್ಯನ ತಪ್ಪು ಅಂತ ಹೇಳಲಿಕ್ಕೆ ಆಗುದು. ಹಾಗೆ ಅಂತ ಹೇಳಿ ಯಾವ ವಸ್ತು ಅಡ್ಡವಾಗಿ ಉಂಟು ಅದು ತಿಳಿದೇ ಅಡ್ಡವಾಗಿ ಉಂಟು ಅಂತಾದ್ರೆ, ಹಾಗೆ ಅಡ್ಡ ಬಂದ್ರೆ, ತಿಳಿದು ಅಡ್ಡವಾಗಿದ್ರೆ ಕಷ್ಟ, ತಿಳಿದು ಅಡ್ಡವಾಗಿದ್ರೆ ಕಷ್ಟ ಅಲ್ಲ. ಹೌದು. ಇದೀಗ ನೇರವಾಗಿ ನಿನ್ನ ಬಳಿಗೆ ನಾನು ಬಂದವನಿದ್ದೇನೆ, ನನಗೆ ನಿನ್ನ ಹತ್ರ ಪ್ರೀತಿ ಎಷ್ಟು ಅಂತ ಅದನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಹೊಗಳಿದ್ರೆ ಸಂತೋಷವೇ. ಎಷ್ಟೋ ಸಲ ಏನಾಗ್ತದೆ, ನಿಮಗೆ ನನ್ನ ಹತ್ರ ಪ್ರೀತಿ ಉಂಟಾ? ಪ್ರೀತಿ ನೀವು ಇಷ್ಟು ದಿನದಲ್ಲಿ ಒಂದು ಸೀರೆ ಆದ್ರೂ ತಂದು ಕೊಟ್ಟಿದ್ದೀರಾ ನನಗೆ, ಈಗ ಸೀರೆ ತಂದು ಕೊಟ್ರೆ ಮಾತ್ರ ಪ್ರೀತಿ ಇರುವುದು ಅಂತ ಅರ್ಥ. ನಾನು ಅದನ್ನು ಕೇಳುವವಳೆ ಅಲ್ವಲ್ಲ. ಅಲ್ಲ, ನೀನು ನಿನ್ನಲ್ಲಿ ಚಿನ್ನದ ರಾಶಿಯೇ ಉಂಟು. ಹೌದಾ? ಕಳಿಸಿದ್ದಷ್ಟ. ನಾನು ಇದನ್ನು ಯಾಕೆ ಹೇಳಿದ್ದು ಕೇಳಿದ್ರೆ, ಭೌತಿಕವಾಗಿ ಯಾವುದಾದ್ರೂ ಒಂದು ವಸ್ತುವನ್ನು ಗಂಡನೋ ಅಥವಾ ಉಳಿದವರ ತಂದು ಕೊಟ್ರೆ ಮಾತ್ರವೇ ಪ್ರೀತಿ ಅಂತ ಅರ್ಥ ಅಲ್ಲ. ನನ್ನ ಹೃದಯದಲ್ಲಿ ಇರುವುದು ಯಾರು? ನನ್ನ ಹೃದಯವನ್ನೇ ಒಂದು ದೇವಾಲಯ ಅಂತ ನೀನು ತಿಳಿದ್ರೆ, ಅದರ ಒಳಗೊಂದು ಗರ್ಭಗುಡಿ, ಆ ಗರ್ಭಗುಡಿಯಲ್ಲಿರುವಂತಹ ದೇವಿ ಯಾರು ಕೇಳಿದ್ರೆ ನೀನೇ, ಭಾಮಾದೇವಿ. ಹೌದು. ಏನು ಮಾತಾಡ್ತೀರಿ ಸ್ವಾಮಿ? ಬೇಡ. ಈಗ ನಿನ್ನ ಮನೆಯ ಮುಂದೆ ನೋಡಿದ್ರೆ ಗೊತ್ತಾಗುವುದಿಲ್ಲ, ಅಂಗಳದಲ್ಲಿ ಭೂಮಿಗಿಳಿದ ಪಾರಿಜಾತ. ಈ ಪ್ರಕರಣವ ನಿನ್ನ ಕುರಿತು ನನಗೆ ಅಷ್ಟು ಪ್ರೀತಿ ಪ್ರೇಮ ಅಕ್ಕರೆ ಇಲ್ಲದೆ ಇರ್ತಿದ್ರೆ ಅಲ್ಲಿಗೆ ಹೋಗಿ ಅಲ್ಲಿಂದ ಸ್ವರ್ಗಲೋಕಕ್ಕೆ ಹೋಗಿ ಸ್ವರ್ಗಲೋಕದಿಂದ ಬರುವಾಗ ಪಾರಿಜಾತವನ್ನು ತಂದು ನಿನ್ನ ಮನೆ ಅಂಗಳ ನಾನು ಎಷ್ಟು ಮೆಟ್ಟಿದ್ದೇನೆ ಗೊತ್ತುಂಟು ಅದನ್ನು ನೆಡುವಾಗ. ಅಲ್ಲಿಯೇ ಆದದ್ದು ಸಮಸ್ಯೆ, ಅಲ್ಲಿಯೇ ಉಂಟಾದದಲ್ಲ ಸಮಸ್ಯೆ. ಹೌದು. ಇದು ಒಂದು ಉದಾಹರಣೆ ಸಾಲದ ನನಗೆ ನಿನ್ನ ಮೇಲೆ ಹೆಚ್ಚು ಪ್ರೀತಿ ಅಂತ. ಉಳಿದ 16,007 ಮಂದಿಯ ಮನೆ ಮುಂಭಾಗದಲ್ಲಿ ಈಗ ನನಗೆ ನಿಜವಾಗಿ ಅವರ ಮೇಲೆ ಪ್ರೀತಿ ಇದ್ರೆ ನಾನು ಹೊರಡುವಾಗ ಹೇಳುವುದಿಲ್ವ, ಇದು ಹೇಗೂ ಗೆಲ್ಲು ತೆಕ್ಕೊಂಡಿದ್ದಿ, ಒಂದು 4 ತೆಕ್ಕ ಜಾಂಬವತಿಯ ಮನೆ ಅಂಗಳದಲ್ಲೂ ಒಂದು ನೆಡುವ, ಅಥವಾ ರುಕ್ಮಿಣಿಯ ಮನೆ ಅಂಗಳದ ಮೂಲೆಯಲ್ಲಿ, ನಾನು ಹೇಳಿದ್ದೇನಾ? ಈ ಪ್ರಕರಣವನ್ನು ನೀವು ನನಗೆ ನೆನಪು ಮಾಡುವುದಾ ಸ್ವಾಮಿ? ಆ ಪಾರಿಜಾತ ಅಂತ ಹೇಳಿದ ಕ್ಷಣವೇ ಮೈಯೆಲ್ಲ ಉರಿತದೆ ನನಗೆ. ಆರಂಭದದ್ದು ಎಲ್ಲಿಂದ? ನಾರದ ಮಹರ್ಷಿಗಳಿಂದ ಆರಂಭ ಆದದ್ದು. ಹೌದು. ಅಲ್ಲಿಯೇ ನೋಡಿ, ಈಗ ಆಡ್ತೀರಿ ನನ್ನ ಅಂತರಂಗದ ದೇವಾಲಯದಲ್ಲಿ ದೇವತೆ ನೀನು ಎಂಬ ಅನುಮಾನ ಏನು ಅಲ್ವೇ? ಹೌದು. ನಾರದ ಮಹರ್ಷಿಗಳು ಸುಮವೊಂದನ್ನು ತಂದು ಕೊಟ್ಟಂತಹ ಕಾಲಕ್ಕೆ ಹೌದು ಅವರು ಹೇಳಿದೇನು? ಸುಗುಣೆ ಸುಶೀಲೆ ಆಗಿರುವಂತಹ ಪತ್ನಿಗೆ ಮುಡಿಸಬೇಕು ಅಂತ, ರುಕ್ಮಿಣಿಗೆ ಮುಡಿಸಬೇಕು ಅಂತ ಹೇಳುವಾಗ ಆಗ ನೀವು ಹೇಳ್ಬೋದಿತ್ತಲ್ಲ, ನನ್ನ ಅಂತರಂಗದ ದೇವತೆ ಭಾಮೆ, ಅವಳಿಗೆ ಮುಡಿಸಬೇಕು ಇತ್ತು. ವಿಷಯ ಗೊತ್ತಿಲ್ಲ. ನಿನ್ನ ಸಖಿಯರು ಹೇಳಿದ್ದನ್ನು ಕೇಳಿಯಲ್ವ ನೀನು ಹೇಳೋದು? ಸಖಿಯರು ಎಂತದ್ದು ಅಲ್ವಾ? ಹೌದು, ಅವರು ಹೇಳಿದ್ದನ್ನು ಕೇಳಿಯಲ್ವ? ಸತ್ಯವನ್ನೇ ಆಡಿದ್ರಲ್ಲ. ನಾರದರು ಸತ್ಯಕ್ಕೂ ಏನು ಅಂತ ಹೇಳಿದ್ದು ಗೊತ್ತುಂಟಾ? ಸಂಬಂಧದ ನೆಲೆಯಲ್ಲಿ ಕೃಷ್ಣ ನೀನು ನನಗೆ ಅಜ್ಜ, ಅಜ್ಜನಾದ ನೀನು ಅಜ್ಜಿಗೆ ಹೂ ಮುಡಿಸುವುದನ್ನು ನೋಡಬೇಕು ಅಂತ ನನಗೆ ಆಸೆ ಉಂಟು. ನಿನಗೆ ಮುಡಿಸಿದ್ರೆ ನೀನು ಅಜ್ಜಿ ಅಂತ ಆಗುದಿಲ್ವಾ? ಎಂತದ ಅಜ್ಜಿ? ಅವಳು ಹೇಳಿದ ಮಾತ್ರಕ್ಕೆ ಅಜ್ಜಿ ಆಗ್ತೇನಾ? ಮತ್ತೆ ಅಲ್ಲ, ಮುಡಿಸಿದ ಮಾತ್ರಕ್ಕೆ ಅಜ್ಜಿಗೆ ಮುಡಿಸಿದ್ದು ಅಂತ ಅಜ್ಜಿ ಆಗುವುದಕ್ಕೆ ಇಲ್ವಲ್ಲ. ಹಾಗೆ ಅಂತ ಹೇಳಿ ಹೂ ಮುಡಿಸಿದ ಮಾತ್ರಕ್ಕೆ ಅಜ್ಜಿ ಅಂತ ಒಪ್ಪಿಕೊಳ್ಳಿಕ್ಕೆ ಆಗ್ತದ? ಮೊದಲವರು ಹೇಳಿದ್ದ ಹಾಗೆ. ಈಗ ಹೂ ಮುಡಿಸದಿದ್ರು ಬಾಂಧವ್ಯದಲ್ಲಿ ಅಜ್ಜಿ ಅಜ್ಜಿ ಹೌದೇ ಅಲ್ವಾ? ಕೃಷ್ಣ ನೀನು ನನಗೆ ಅಜ್ಜನ ಸಮಾನ, ಯಾಕಂದ್ರೆ ನನ್ನ ತಂದೆ ಬ್ರಹ್ಮದೇವರು, ಬ್ರಹ್ಮದೇವರಿಗೆ ನೀನು ತಂದೆ, ಹಾಗಾಗಿ ನೀನು ನನಗೆ ಪಿತಾಮಹ. ನೀನು
ಅಜ್ಜಿಗೆ ಹೂ ಮುಡಿಸುವುದನ್ನು ನಾನು ನೋಡಬೇಕು ಅಂತ. ಅದೇ ಹಾಗೆ ನಾನು ಆಲೋಚನೆ ಮಾಡಿದ್ದೆ, ನಿನಗಲ್ಲ, ನಿನಗೆ ಬೇರೆ ಯಾವತ್ತಾದ್ರೂ ತಂದು ಮುಡಿಸುವ ಅಂತ. ನನ್ನ ತಪ್ಪೇ ಇಲ್ಲ ಅದರಲ್ಲಿ. ಈಗ ಈ ಪ್ರಕರಣದಲ್ಲೆಲ್ಲ ನೀವು ಮಾಡಿದ್ದು ಸರಿ ಅಂತ ಆಡ್ತೀರಿ. ಮತ್ತೆ ಪಾರಿಜಾತ ಸುಮ ಧರೆಗಿಳಿಸಿದ ಕಾರಣ, ವೃಕ್ಷವನ್ನು ಇಳಿಸಿದ ಕಾರಣ ನನ್ನಲ್ಲಿ ಅಮಿತ ಪ್ರೇಮ ಉಂಟು ಅಂತ ಆಡ್ತೀರಲ್ಲ. ಅದು ಒಂದು ಸಾಲದ ಬರಿದೇ ಬನ್ನಣೆಯ ಮಾತು ಸ್ವಾಮಿ. ಬರಿದೆ ಬನ್ನಣೆ ಏಕೆ ಕೊರತೆ ಇಲ್ಲೆನಗೆ. ತರುಣಿ ಸಂದೋಷದಿ ರಂಜಿಪೆ ಮೋಗನ, ತರುಣಿ ಸಂದೋಷದಿ ರಂಜಿಪೆ ಮೋಗನ, ತುರು ಕಾಯ್ವ ಗುಣವಿಲ್ದಳು ಗಂಗೆ ಇಂದೀಚನು ವಾಣಿಯುನಜನು ರಂಗನಿ ಎನ್ನಿದ್ದನೆ ತುಂಗ ವಿಕ್ರಮಿ ಎಂಬ ಬಿರುದೆಲ್ಲ ಬಳುವಳಿ ಹಂಗೂರು ಕಿಣಿಯೊಳಗೇನು ನಿನಗೇನು. ಬರಿದೆ ಬನ್ನಣೆ ಏಕೆ ಕೊರತೆಗಿಲ್ಲೆನಗೆ ಇರದ ಎಲ್ಲನು ತೊರೆದು. ಪ್ರಭೋ, ಭಾಮ, ಪಾರಿಜಾತ ಪ್ರಕರಣದ ಮೂಲಕ ಅಮಿತವಾದ ಪ್ರೇಮ ಅಂತ ನೀವು ಆಡಿದ್ರೆ ಅನುಮಾನ ಏನದರಲ್ಲಿ? ಆ ಪ್ರಕರಣ ನಡೀಬೇಕು ಅಂತಾದ್ರೆ ನಾನು ಎಷ್ಟು ಹರಸಾಹಸ ಪಡಬೇಕಾಯ್ತು, ಶೋಕಗ್ರಹಕ್ಕೆ ತೆರಳುತ್ತೇನೆ ಅಂತ ಆಡ್ಬೇಕಾಯ್ತು. ಪ್ರೇಮದಿಂದ ನೀವೇನಾದ್ರೂ ನನ್ನನ್ನು ಕರ್ಕೊಂಡೋದದ ಸುರಲೋಕಕ್ಕೆ? ಅಲ್ಲವೇ ಅಲ್ಲ, ಹಠ ಮಾಡಿದೆ, ಬಳಿಕ ಒಪ್ಪಿದ್ರಿ. ಅದು ಯಾಕೆ? ನೀವು ಕೊಟ್ಟಂತಹ ಮಾತು, ಪತಿಯ ಮಾತನ್ನು ಉಳಿಸಿದ ಸತಿ ನಾನಾಗಬೇಕು ಅನ್ನುವ ಕಾರಣಕ್ಕಲ್ವೇ? ಎಲ್ಲ ಮರೆತು ಹೋದಾಗೆ ನಾಟಕ ಮಾಡುದು ನೋಡಿ. ನಾನು ಆಲೋಚನೆ ಮಾಡುದು ಏನು ಹೇಳಿದ್ದೇನೆ ಆ ಕಾಲದಲ್ಲಿ ಅಂತ. ಆ ಕಾಲದಲ್ಲಿ ನಾನು ಹೇಳಿದ್ದು ಕೇಳಿ ನಿನಗೆ ಸಮಾಧಾನ ಆಗಿದೆ ಅಂತ ಆದರೆ ಮತ್ತೆ ಅದನ್ನೇ ಪುನಃ ಈಗ ಹೇಳ್ಬಹುದಲ್ಲ. ಸಮಾಧಾನಕ್ಕೆ ಅಂತ ಆಡಿದ ಮಾತು ಅಂತ ನಾನು ಭಾವಿಸಲಿಲ್ಲ. ಯಥಾರ್ಥವಾಗಿ ನನ್ನನ್ನು ಸುರಲೋಕಕ್ಕೆ ಕರೆದುಕೊಂಡು ಹೋಗ್ತೇನೆ, ಪಾರಿಜಾತ ವೃಕ್ಷವನ್ನ ತೋರಿಸುತ್ತೇನೆ, ಅನ್ಯರಿಗೆ ಭಾಗ್ಯ ಇಲ್ಲ ಅಂತ. ಆ ಭಾಗ್ಯವೇ ಅನ್ಯ ಸತಿಯರಿಗೆ ಇಲ್ಲ ಅಲ್ವೇ? ಹೌದು, ಹೇಳಿದ್ದೇನೆ. ಆ ಪ್ರಕರಣದ ಬಳಿಕ ಮಾರಾರಿಯ ಪದದಾಣೆ ಹೇಳಿದ್ದೇನೆ. ನೆನಪಾಗ್ತದೆ ಒಂದೊಂದು. ಹೌದಪ್ಪ, ಈಗ ನೆನಪಾಗ್ತದೆ ನಿಮಗೆ. ಆ ಬಳಿಕ ಏನು ಸುರಲೋಕಕ್ಕೆ ತೆರಳಿ ಅದಿತಿ ದೇವಿಗೆ ಕರ್ಣಕುಂಡಲವನ್ನೆಲ್ಲ ಒಪ್ಪಿಸಿದ ಬಳಿಕ ಬಂದ ಕೆಲಸ ಆಯ್ತು, ಹೋಗುವ ಅಂತ ನೀವು ಆಡಿದವರು. ಹೌದು, ಹೇಳಿದ್ದೇನೆ. ಕೆಲಸ ಆಯ್ತಲ್ಲ. ಸುರಲೋಕದ ಪಾರಿಜಾತ ವೃಕ್ಷವನ್ನು ನಂದನವನದಲ್ಲಿರುವುದನ್ನು ತೋರಿಸ್ತೇನೆ ಅಂತ ಆಡಿದ್ದನ್ನು ನೆನಪಿಸಿದ್ಯಾರು? ನೆನಪಿಸಿದ್ದು ನೀನು. ಅಲ್ಲಿಯೂ ಮರೆತು ಹೋಗ್ಲಿಲ್ಲ ನನಗೆ. ಮತ್ತೆ ನೀನು ನೆನಪಿಸ್ತಿ ಅಂತ ನನಗೆ ಗೊತ್ತಿತ್ತು, ಹಾಗಾಗಿ ನಾನು ಹೇಳಿದ್ದೆ ಹಾಗೆ. ನಾಟಕ ಆಡಿದ್ದ ಆಯ್ತಪ್ಪ. ಅಲ್ಲಿ ಹೋದ ಕೆಲವು ಪ್ರಸಂಗದಲ್ಲಿ ಕೆಲವರಿಗೆ ಮಾತಾಡ್ಲಿಕ್ಕೆ ನಾವು ಅವಕಾಶ ಕೊಡಬೇಕಾಗ್ತದೆ. ಈಗ ನಾನೇ ಅದನ್ನು ಹೇಳಿದೆ ಅಂತ ಆದ್ರೆ ಮತ್ತೆ ನೀನೇನು ಹೇಳುವುದಲ್ಲಿ? ಈಗ ಅದಕ್ಕಾಗಿ ನೀವು ನನಗೆ ಮಾತಾಡುವುದಕ್ಕೆ ಅವಕಾಶ ಕೊಟ್ಟದ್ದು ಅಂತ. ಒಮ್ಮೆ ಈ ಪ್ರಕರಣವನ್ನು ನೆನಪು ಮಾಡುವುದಕ್ಕೆ ತೊಡಗಿದ್ರೆ ನನ್ನ ಮಾತೇ ನಿಲ್ಲುವುದಕ್ಕಿಲ್ಲ. ಯಾಕೆ ಹೇಳಿ? ನೀನು ಹೇಳು. ಆ ವೃಕ್ಷವನ್ನು ಕಂಡ ಬಳಿಕ ಒಂದು ಗೆಲ್ಲನ್ನು ಕೊಂಡೋಗುವಂತ ಹೇಳುವಾಗ ನೀವೇನು ಹೇಳಿದ್ರಿ? ಬೇಡವೇ ವೃಕ್ಷದ ತಳ್ಳಿ ಬೇಡವೇ ಅಂತ ಆಡಿದ್ರಿ. ಮತ್ತೆ ನಾನೇನು ಮಾಡಿದೆ? ನೀನು ಬಿಡ್ಲಿಲ್ಲ. ಬೇಕೇ ಬೇಕು. ಟೊಂಗೆಯನ್ನು ಮುರಿದದ್ದೇ. ಆ ಬಳಿಕ ದೇವೇಂದ್ರ ಬಂದ. ಹೊರನೂ ಬರುವವರೆಗೆ ಪ್ರಸಂಗ ಯಾರೆಲ್ಲ ಬಂದ್ರು. ಆ ಸಮಯದಲ್ಲಿ ನೀವೇನು ಮಾಡಿದ್ರಿ? ಹೋರಾಟಕ್ಕೆ ಮೊದಲು ನಾನೇ ಅಲ್ವೇ? ನಾನೊಂದು ಬದಿಯಲ್ಲಿ ನಿಂತಿದ್ದೇನೆ ಅಲ್ಲಿ. ಹೌದು, ಅದೇ ಆಡಿದ್ದು ನೀವು ಬದಿಯಲ್ಲೇ ನಿಲ್ಲುವುದು ಅಂತ. ಬೇಕಾದ ಸಮಯಕ್ಕಿಲ್ಲ, ಎಲ್ಲ ಪ್ರಸಂಗ ಮುಗಿದ ಬಳಿಕ ಬಂದು ಆಯ್ತು ಉಡುಗೊರೆಯಾಗಿ ದೇವೇಂದ್ರ ನಮಗೆ ಆ ವೃಕ್ಷವನ್ನು ಕೊಟ್ಟ. ನೀನು ಪಾರ್ವತಿಯಲ್ಲಿ ಪರಮೇಶ್ವರನಲ್ಲಿ ಮಾತನಾಡುವ ಶೈಲಿ ಕೇಳಿಯೇ ನನಗೆ ಸಂತೋಷ ಆಗಿದೆ. ಯಾಕೆ ಸಂತೋಷ ಅಂತ ಕೇಳು. ಗಂಡನಲ್ಲಿ ಮಾತ್ರ ಅಲ್ಲ, ಊರಿನವರಲ್ಲಿ ಹೀಗೆ ಮಾತಾಡೋದು ಅಂತ ಸ್ವಭಾವವೇ ಹಾಗೆ.
ನ್ಯಾಯ ಬೇಕು ಅಂತ ಆದ್ರೆ ಹಾ. ಹೀಗೆ ಮಾತನಾಡುವವಳಲ್ವೇ ನಾನು? ಗೊತ್ತಾಯ್ತು. ಹಾಗೆ ತಂದಂತಹ ವೃಕ್ಷದ ಹ್ಮ್ ಒಂದು ಗೆಲ್ಲನ್ನು ಗೆಲ್ಲನ್ನು ಎಲ್ಲಿ ನಡುವುದು ಅಂತ ಆಲೋಚನೆ ಮಾಡುವಾಗ ನೀವು ಎಲ್ಲಿ ನಡುವುದಕ್ಕೆ ಹೇಳಿದ್ರಿ? ನಾನು ದರೆಯ ಸಮೀಪದಲ್ಲೇ ನಡಬೇಕು. ವಾಸ್ತು ಪ್ರಕಾರ ಹೇಳಿದ್ದದು ಆ ಬದಿಯಲ್ಲಿ ನಿಮ್ಮದೊಂದು ವಾಸ್ತು ನೆನಪಾಗುವುದೇ ನಿಮ್ಗೆ ಆ ಹೊತ್ತಿಗೆ. ಮತ್ತೆ ನೀವು ಹೇಳಿದ ಮೇಲೆ ನಾನು ಬೇಡ ಅಂತ ಆಡುವುದಕ್ಕಿತ್ತೆ ಆ ಹೊತ್ತಿಗೆ. ಹೋಗಿ ಬೇಕಾದಂತ ವ್ಯವಸ್ಥೆಯನ್ನು ಮಾಡಿದ್ದು, ಗುರಿ ತೋಡಿದ್ದಾಯ್ತು. ನಾನೇ ಮಣ್ಣು ಹಾಕ್ಲಿಲ್ವಾ? ನೀವು ಮಣ್ಣು ಹಾಕಿದ್ರಿ, ಆಯ್ತು ಹೋಗುವ ಇನ್ನು ಅಂತ ಹೇಳುವ ಹೊತ್ತಿಗೆ ಏನು ಮಾಡಿದ್ರಿ? ತಳ ಭದ್ರ ಆಗ್ಬೇಕು ಅಂತ ಹೇಳಿದ್ರಿ, ಒತ್ತಿದ್ದು ಕಾಲಲ್ಲಿ ಅದನ್ನು. ಅಲ್ಲ, ಹಾಗೆ ಮಾಡದಿದ್ರೆ ಅದು ಬೆಳೆಯುವಾಗ ಬೀಳುವುದಿಲ್ವಾ? ಹೌದಪ್ಪ. ಏನಾಯ್ತು? ಏನಾಯ್ತು? ಬೆಳೆದು ಬೆಳೆದು ಆ ಮನೆಗಲ್ವಾ ಅದ್ರ ಟೊಂಗೆ ಹೋದದ್ದು? ಹೌದು. ಪುಷ್ಪ ಯಾರಿಗೆ? ಪುಷ್ಪ ಯಾರ ಮನೆಗೆ ಬೀಳುತ್ತಾ ಉಂಟು ಈ ಹೊತ್ತು? ಯಾರಿಗೆ? ಪುನಃ ಅವಳ ಹೆಸರು ಹೇಳ್ಬೇಕಾ ಬೇಡದ ಅವಳದು? ಆ ರುಕ್ಮಿಣಿಯ ಮನೆಗಲ್ವಾ ಸ್ವಾಮಿ? ನಾನು ನಿಜವಾಗಿ ಏನು ಅಂತ ಆಲೋಚನೆ ಮಾಡಿದ್ದು ಗೊತ್ತಾ? ಅದು ಬೆಳೆದು ದೊಡ್ಡ ಮರ ಆಗುವಾಗ ನಿನ್ನ ಮನೆಗೆ ಏನು ಸಮಸ್ಯೆ ಆಗೋದು ಬೇಡ, ಅದು ಆ ಬದಿಗೆ ಸ್ವಲ್ಪ ಓರೆಗೆ ಹೋಗ್ಲಿ ಅಂತ ಹಾಗೆ ಆಲೋಚನೆ ಮಾಡಿದ್ದೆ ನಾನು. ನನಗದು ಹೂ ಅಲ್ಲಿಗೆ ಬೀಳ್ತದೆ ಅಂತ ನನಗೆ ಆಗ ಗೊತ್ತಾಗಲಿಲ್ಲ. ಒಟ್ಟಿನಲ್ಲಿ ಭಾಮೆಯ ಮನೆಯಲ್ಲಿ ಪಾರಿಜಾತದ ವೃಕ್ಷ ಮಾತ್ರ. ಹಾಗಲ್ಲ, ಭಾಮೆಯ ಮನೆ ಸುರಕ್ಷಿತವಾಗಿರಬೇಕು. ನಿಮ್ಮ ಕಾಳಜಿಯೇ ಸ್ವಾಮಿ. ಬಿಡಿ, ನಿಮ್ಮ ಹತ್ರ ಎಷ್ಟು ಹೇಳಿದ್ರು ನೀವು ಆಡಿದ್ದೇ ಸರಿ ಅಂತ ತೊಡಗುವವರು. ಬಿಡ್ತೀರಾ ಈ ವಿಚಾರದಲ್ಲಿ? ನಿಮ್ಮ ಮಾತೆಲ್ಲ ಬಣ್ಣಣೆಯ ಮಾತು ಅಂತ. ಹೋಗ್ಲಿ, ಅದರ ಮೊದಲಿನ ಪ್ರಕರಣವನ್ನು ಒಮ್ಮೆ ನೆನಪು ಮಾಡಬೇಕು ಅಂತ ಕಾಣುತ್ತದೆ. ಲೋಕದಲ್ಲಿ ಸತಿಗೆ ಸಹಕಾರಿಯಾಗಿ ಪತಿ ಇರ್ತಾನೆ, ಆದ್ರೆ ಎಷ್ಟೋ ಬಾರಿ ಪತಿಗೆ ನೆರಳಾಗಿರುವವಳು ಯಾರು? ಸತಿ. ಆಲೋಚನೆ ಮಾಡಿ. ಗಂಗೆಯಿಂದ ಈಶ, ಗಂಗೆಯಿಂದಲೇ ಈಶ. ಗಂಗಾಧರ ಅನ್ನುವಂತಹ ಬಿರುದು ಹೇಗೆ ಬಂದದ್ದು? ಗಂಗೆಯಿಂದ ಈಶ ಅಲ್ವೇ? ಗಂಗಾಧರ ಎನ್ನುವಂತಹ ಬಿರುದು. ಆಕೆ ಸುರಲೋಕದಿಂದ ಧುಮುಕುವಂತ ಹೊತ್ತಿಗೆ ಗಂಗಾಧರ ಆಕೆಯನ್ನು ತಡ್ಕೊಂಡಿದ್ದ. ಹಾಗಾಗಿ ಗಂಗಾಧರ ಅನ್ನುವಂತಹ ಹೆಸರು ಅವನಿಗೆ ಶಾಶ್ವತವಾಯಿತು. ಇನ್ನು ವಾಣಿಯಿಂದ ಅಜ. ಬ್ರಹ್ಮ ಏನಾದ್ರೂ ಸೃಷ್ಟಿ ಕಾರ್ಯ ಮಾಡಬೇಕು ಅಂತ ಆದ್ರೆ ವಾಣಿ ಸಹಕಾರಿಯಾಗಿರ್ಬೇಕು. ವೀಣೆಯನ್ನು ನುಡಿಸಿದ್ರೆ ಮಾತ್ರ ಸೃಷ್ಟಿ ಕಾರ್ಯ ಮಾಡ್ಲಿಕ್ಕಾಗುವುದು. ರಾಕ್ಷಸರೆಲ್ಲ ತೊಡಗುದೇ ಹಾಗೆ. ವಾಣಿ ರಮಣನ ವರವ ಸಾಧಿಸಿ. ಈಗ ರಾಕ್ಷಸರೇ ಅಂತ ಮಾತಿಗೆ ನೀವು ಎಂತ ಸ್ವಾಮಿ? ಒಳ್ಳೆಯ ವಿಚಾರಗಳು ನಮ್ಗೆ ಕಾಣುವುದೇ ಇಲ್ಲ, ಬೇಡದ್ದೇ ಕಾಣುವುದು. ರಾಕ್ಷಸರ ಸುದ್ದಿ ಯಾಕೆ? ನನಗೆ ಯಾವುದು ನೆನಪಾಯ್ತು ಅದನ್ನು ಮಧ್ಯೆ ಸೇರಿಸುವುದು ನಾನು. ವಾಣಿಯಿಂದ ಅಜ. ಹೌದು, ವಾಣಿಯಿಂದ ಬ್ರಹ್ಮ. ವಾಣಿಯಿಂದ ಬ್ರಹ್ಮ, ವಾಗೀಶ. ಹೌದು. ಆದ್ರೆ ನೀವು ಯಾರ ಕಾರಣದಿಂದ? ನಾನು ಲೋಕದಲ್ಲಿ ಖ್ಯಾತರಾಗಿ ಇರುವಂತಹದ್ದು ರಂಗಾನಿ ನನ್ನಿಂದಲೇ. ಹೌದಾ? ಅಲ್ಲ, ನಿಮ್ಮ ಬಾಲ್ಯದ ಕಥೆಗಳನ್ನು ಸಾಕಷ್ಟು ಕೇಳಿದವರು ನಾವು. ಎಂತೆಂತ ಕಥೆಗಳನ್ನು. ಎಂತೆಂತ ಕತೆ? ಅಲ್ಲ, ನರಕಾಸುರನ ವಧಾ ಪ್ರಕರಣಕ್ಕೆ ನಾನು ಬರ್ತೇನೆ ಅಂತ ಹೇಳಿದ ಸಂದರ್ಭದಲ್ಲೂ ನಿಮ್ಮನ್ನ ನಾಡಿದ್ದೆ ಅಲ್ವೇ? ಪ್ರತ್ಯಕ್ಷವಾಗಿ ನಿಮ್ಮ ಪೌರುಷವನ್ನು ಕಾಣಬೇಕು. ಹೌದು. ಅಲ್ಲಿನ ನಿಮ್ಮ ಪೌರುಷದ ಕಥೆಗಳನ್ನೆಲ್ಲ ಇಲ್ಲಿ ಬಂದು ನನ್ನ ಸಖಿಯರಿಗೆ ಗೆಳತಿಯರಿಗೆ ಹೇಳಿದೆಯಲ್ಲ, ಹೇಳಬೇಕು ಅಂತ ಹೇಳಿದೆ. ದುಷ್ಟ ಮಥನ ಕಾರ್ಯವ ಕಣ್ಣಾರೆ ಕಾಂಬೆನಲ್ಲ. ಕಾಂಬೆ. ಹೌದು ಹೌದು, ನೆನಪಾಗ್ತದೆ ನಿಮ್ಗೆ. ಇಷ್ಟ ಸಖಿಯರಿಂಗೆ ಮುಂದೆ ಅಲ್ವೋ? ಹೌದು, ಅವರ ಮುಂದೆ ಆಡುವೆ ಅಂತ ಆಡಿದ್ದೆ ನಾನು. ಹೌದು. ಹೇಗೆ ಕೊಂದಿದ್ದೇನೆ ನರಕಾಸುರನ ನಾನು. ಸುಮ್ಮನೆ ಕೂತ್ಕೊಳ್ಳಿ ಸ್ವಾಮಿ. ಈಗ ಎಲ್ಲರ ಮುಂದೆ ನಾನೇ ಕೊಂದದ್ದು ನರಕ ಅಂತಕ ಅಂತ ಆಡ್ತಾರೆ. ನನಗೆ ನರಕಾರಿ ಅಂತ ಹೇಳ್ತಾರೆ. ನರಕಾರಿ ಅಂತ ಆಡ್ತಾರೆ. ಯಥಾರ್ಥವಾಗಿ ಹೇಳಬೇಕಾದದ್ದೇನು? ನರಕಾಂತಕಿ ಪ್ರಕರಣ ನೆನಪಿಲ್ವಾ? ಓ, ನೀನಲ್ಲ. ಹೋರಾಟದ ಸಂದರ್ಭದಲ್ಲಿ ಆಗದು ಎನ್ನಿಂದಾಗದು ಅಂತ ಹೇಳಿ ಶಸ್ತ್ರತ್ಯಾಗವನ್ನು ಮಾಡಿ ಓಡುವುದಕ್ಕೆ ಹೊರಟಂತ ಅವನು ಯುದ್ಧಕ್ಕೆ ಬರುವಾಗ ನನಗೆ ವಿಷಯ ಏನು ಗೊತ್ತಾ? ನಾನು ಮೊದಲೆಲ್ಲ ತುಂಬಾ ಯುದ್ಧ ಮಾಡಿದ್ದೇನೆ. ಮತ್ತೆ ನಿನ್ನನ್ನೆಲ್ಲ ಮದುವೆ ಆದ ಮೇಲೆ ನಿನ್ನೊಟ್ಟಿಗೆ ಜಗಳವೇ ಆಯ್ತು. ಮತ್ತೆ ಇನ್ನು ಇವರೊಟ್ಟಿಗೆ ಹೇಗೆ ನನಗೆ ಮರ್ತು ಹೋಗಿತ್ತು. ಎಂತದ್ದು ಸ್ವಾಮಿ? ಆ ಸಂದರ್ಭದಲ್ಲಿ ಆಗುವುದಿಲ್ಲ ಅಂತ ಕೈ ಚೆಲ್ಲಿದ ಸಂದರ್ಭದಲ್ಲಿ ಶೈತ್ಯೋಪಚಾರ ಮಾಡಿ ಕೈಯಲ್ಲಿ ಸಾಗದ ಕಳವದೆಯು ವೈನತೆಯನನ್ನು ಕರೆ. ಹೌದು. ಹೋಗುವ ದ್ವಾರಕೆಗೆ ಬದುಕಿದ್ರೆ ಪ್ರೀತಿಯಿಂದ ಇರುವ. ನಿನ್ನ ಮೇಲೆ ಪ್ರೀತಿ, ನನ್ನ ಮೇಲೆ ಪ್ರೀತಿ ಉಂಟೇನೆ. ಆ ಸಂದರ್ಭದಲ್ಲಿ ನಿಮ್ಗೆ ಪ್ರೀತಿಯ ಮಾತು ನೆನಪಾಗ್ತದೆ. ಹೌದು. ನಿನಗೊಂದು ಸುಭಾಷಿತ ಗೊತ್ತುಂಟ? ಎಂತದ್ದು? ಬುದ್ಧಿವಂತನಾದವ ಆಪತ್ತಿನ ಕಾಲದಲ್ಲಿ ತನ್ನಲ್ಲಿರುವಂತಹ ವಸ್ತುವಿನಲ್ಲಿ ಅರ್ಧವನ್ನು ಬಿಟ್ಟಾದ್ರೂ ಉಳಿದ ಅರ್ಧವನ್ನು ಉಳಿಸಿಕೊಳ್ತಾನೆ. ನಾನೇನು ಮಾಡಿದ್ದು ಕೇಳಿದ್ರೆ, ಅರ್ಧ ಭಾಗ ಪ್ರಾಣ, ಅರ್ಧ ಭಾಗ ಮಾನ ಬಿಟ್ಟಾದ್ರೂ ಪ್ರಾಣ ಉಳಿಸಿಕೊಳ್ಳುವ ಅಂತ. ಈಗ ಪ್ರಾಣ ಬಿಟ್ರೆ ಮತ್ತೆ ಮಾನ ಇದ್ದು ಪ್ರಯೋಜನ ಇಲ್ಲ, ಮಾನ ಬಿಟ್ರೆ ಮತ್ತೆ ಬಂದಿತ್ತು. ಆಗುಲಿಕ್ಕಿಲ್ಲ ಸ್ವಾಮಿ. ಮಾನ ಹೋದ ಮಾನ ಮತ್ತೆ ಬರುವುದು ಹೇಗೆ?
ನಿಮ್ಮ ಮಾನ ಉಳಿಸಿದವಳು ನಾನಲ್ವಾ ಹೊತ್ತಿನಲ್ಲಿ? ನಿಮ್ಮಲ್ಲಿ ಏನು ಹೇಳಿದೆ? ಏನ್ ಹೇಳಿದೆ? ಹೋರಾಟವನ್ನು ನಾನು ಮಾಡ್ತೇನೆ ಕೊಡಿ. ಹೌದು, ಆಗುವುದಿಲ್ಲ ಅಂತ ಹೇಳಿದ್ರಿ, ಹೋರಾಟವನ್ನು ಮಾಡಿದೆ. ಕೊನೆಗೆ ತೈತ ತಕತ ಆಗುವಾಗ ನೀವು ಬಂದು ಸುಮ್ಮನೆ ಕೈ ಹಿಡಿದದಲ್ವಾ? ಅಲ್ಲ, ನಾನು ಹೀಗೆ ಮುಟ್ಟಿದ್ದೇನೆ. ನನ್ನನ್ನು ಮುಟ್ಟಿದ್ದು ಮಾತ್ರ ಮಾಮ ಅಂತ ಹೇಳಿದ್ದೇನೆ. ಮತ್ತೆ ಅಷ್ಟೇ ಆಡಿದ್ದು. ಅವ ಬಿದ್ದದು. ಯಾರು ಕೊಂದವರು? ಯಾರು ಕೊಂದದ್ದು? ಬಾಣ ಬಿಟ್ಟದ್ದು ನೀನೆ. ತುಂಗ ವಿಕ್ರಮಿ ಅಂತ ನಿಮ್ಮನ್ನು ಲೋಕದಲ್ಲೆಲ್ಲ ಕೊಂಡಾಡ್ತಾರೆ. ಆ ಬಳುವಳಿ ಯಾರಿಂದ ನಿಮಗೆ? ನನ್ನಿಂದ. ಇದೆಲ್ಲ ನಿಮಗೆ ನೆನಪಿರ್ಬೇಕು ಸ್ವಾಮಿ. ನನ್ನಲ್ಲಿ ಯಾವ ಕೊರತೆ ಉಂಟು? ಯಾವ ಕೊರತೆಯೂ ಇಲ್ಲ ಅಲ್ವೇ? ಹಾಗಾಗಿ ನೀವು ಆಡ್ತಾ ಇರುವಂತ ಮಾತನ್ನು ನಾನು ಒಪ್ಪುವುದಕ್ಕೆ ಸಿದ್ಧರಿಲ್ಲ. ಉಳಿದಂತಹ ಏನು ತಾವರೆಗಳನ್ನು ಉದಾಹರಣೆಯಾಗಿ ಕೊಡ್ತಾ ಸೂರ್ಯ ಅಂತ ನೀವು ಆಡ್ತೀರಿ. ಒಂದು ಎಂತದ್ದು ಆಡಿದ್ರಿ? ಒಂದು ಕುಸುಮ ಅರಳದೆ ಹೋದ್ರೆ ದೋಷ ಯಾರದು ಅಂತ ಕೇಳ್ತೀರಲ್ವಾ? ಇಲ್ಲಿ ಅಡ್ಡ ಬಂದಂತಹ ಮೋಡ ಯಾವುದು ಬಲ್ಲಿರ? ರುಕ್ಮಿಣಿ ಎಂಬಂತಹ ಮೋಡ. ಅವಳು ಎಂತದ್ದು ಮಾಡಿದಾಳೆ, ಎಂತದ್ದು ಮಾಯ ಮಾಟ ಮಂತ್ರ ಮಾಡಿದಾಳೆ. ಅದಕ್ಕೆ ನೀವು ಅವಳ ಹಿಂದೆ ಸುತ್ತುತ್ತಾ ಇರುವುದು. ನಿನಗೆ ಅವಳ ಹೆಸರನ್ನು 100 ಸಲ ಹೇಳದೆ ನಿದ್ದೆ ಬರುವುದಿಲ್ಲ ಕಾಣ್ತದೆ. ಅಲ್ಲ, ನೀವು ಅಲ್ಲಿಯೇ ಇರುವುದಲ್ವಾ? ಈಗ ನನ್ನ ಸಖಿಯರು ಸ್ವಾಮಿ ಉಳಿದವರ ಮನೆಯಲ್ಲಿ ಇದ್ದಾರೆ ಅಂತ ಆಡ್ಲಿಲ್ಲ. ಯಾರು ಬಂದು ಜಾಂಬುವತಿ ಮನೆಯಲ್ಲಿ ಇದ್ದಾರೆ, ನೀಲೆ ಮನೆಯಲ್ಲಿ ಇವರಿದ್ದಾರೆ. ಅಲ್ಲ, ಅಲ್ಲಿ ಎಲ್ಲ ಹೋದ್ರೆ ನನಗೆ ಬೇಸರವೂ ಇಲ್ಲ. ಹೌದು, ನೀವು ಇಲ್ಲಿಯೇ ಇರುವ ವಿಚಾರ ಆಡುವಾಗ ಬೇಸರ ಆಗುವುದಿಲ್ವಾ? ಹಾಗಾಗಿ ನನ್ನಿಂದಲೇ ನೀವು ವಿಕ್ರಮಿ. ಹಾಗಾಗಿ ನನ್ನ ಹಂಗು ನಿಮಗಿರ್ಬೇಕು. ಅದಕ್ಕಾಗಿ ಅವಳ ಮನೆಯಲ್ಲಿ ಹೋಗಿ ಯಾಕೆ ಇರ್ತೀರಿ? ನನ್ನೊಡನೆ ಇಲ್ಲಿ ಉಳಿಬಹುದಲ್ವಾ? ಎಲ್ಲ ಇರಬಹುದು. ಏನು ಭಾಮಿನಿ ಬಿಡು ಬಿಂಕ ಸೋತಿ ಹೋತಿ ಮನ ನಿಶಂಕ. ಭಾಮಿನಿ ಬಿಡು ಬಿಂಕ ಭಾಮಿನಿ. ಭಾಮಿನಿ ಬಿಡು ಬಿಂಕ. ನಿನ್ನ ಕಾರಣದಿಂದಲೇ ನಾನು ಇಲ್ಲ ಅಂತ ಹೇಳಿ ಏನೋ? ನಿನ್ನ ಕಾರಣದಿಂದಲೇ ನಾನು ಇಲ್ಲ ಅಂತ ಹೇಳಿ ಏನೋ? ಹಾಗಾದ್ರೆ ನಾನು ಎದುರಿನಲ್ಲಿ ಇಲ್ಲದಿದ್ರೆ ಇಲ್ಲ ಅಂತ ಅಲ್ಲ ಅಂತ ಹೇಳಿ ಏನೋ? ಭಾಮ, ಸರಸ, ವಿರಸ, ಸಮರಸ, ಹೌದಾ? ಹೌದು. ಒಟ್ಟು 3. ಒಂದು ಸಹಜವಾದ ಶ್ರುತಿಗಿಂತ ಮೇಲೆ ಹೋಗುದು, ಇನ್ನೊಂದು ಶ್ರುತಿಗಿಂತ ಕೆಳಗೆ ಬರುವುದು, ಮತ್ತೊಂದು ಶ್ರುತಿಯಲ್ಲಿ ಇರುವುದು. ಕೆಲವು ಸಲ ಗೊತ್ತಿಲ್ಲದೆ ಸ್ವಲ್ಪ ಮೇಲೆ ಹೋಗ್ತದೆ, ಇನ್ನು ಕೆಲವು ಸಲ ಸ್ವಲ್ಪ ಕೆಳಗೆ ಬರ್ತದೆ. ಆಗ ನಾವು ಏನು ಮಾಡಬೇಕು ಕೇಳಿದ್ರೆ ಪ್ರಜ್ಞಾಪೂರ್ವಕವಾಗಿ ಅದನ್ನು ಸಮಸ್ಥಿತಿಗೆ ಸಮಶ್ರುತಿಗೆ ತರಬೇಕು. ದಾಂಪತ್ಯ ಅಂದ್ರೆ ಹಾಗೆ. ಗಂಡ ಬೈಯುವಾಗ ಹೆಂಡತಿ ಮಾತಾಡಬಾರದು, ಹೆಂಡತಿ ಬೈಯುವಾಗ ಗಂಡ ಮಾತಾಡಬಾರದು. ಹಾಗಲ್ವಾ? ಹೌದೇ ಹೌದು. ನೀನು ಹೇಳಿದ್ದೆಲ್ಲ ಸತ್ಯವೇ. ಭೂಮಿಜ ನರಕನ ಹೋಮಿಪ ಕಾರ್ಯಕ್ಕೆ ನೀನು ನನ್ನ ಜೊತೆಯಾಗಿ ಬಾರದೇ ಇರ್ತಿದ್ರೆ ನರಕಾಸುರನನ್ನು ಕೊಲ್ಲುವುದಕ್ಕೆ ಸಾಧ್ಯವೇ ಇರ್ತಿರ್ಲಿಲ್ಲ. ಹೌದಾ ಅಲ್ವಾ? ಹೌದೇ ಹೌದು. ದೊಡ್ಡವಳು ನೀನು, ದೊಡ್ಡವಳು ನೀನು. ವ್ಯಂಗ್ಯದಲ್ಲಿ ಆಡುವುದು ಅಲ್ಲಪ್ಪ, ಮತ್ತೆ ಅದ್ಯಾಕೆ ನಿನಗೆ ಹಾಗೆ ಕಾಣುವುದು? ಅಲ್ಲ, ನಿಮ್ಮ ಧ್ವನಿ ತಗ್ಗಿತಲ್ಲ. ಅಲ್ಲ, ಹೊರಗೆ ಕೇಳುವುದು ಬೇಡ ಅಂತ ಅಷ್ಟೇ. ಹೌದು. ಅಂದ್ರೆ ಹೊರಗೆ ಕೇಳಿದ್ರೆ ಕಷ್ಟ ಆದೀತು ಅಂತ. ಸೌಂದರ್ಯದಲ್ಲಿ, ಬುದ್ಧಿವಂತಿಕೆಯಲ್ಲಿ, ನೀನೇ ಆಡಿದಂತೆ ಪರಾಕ್ರಮದಲ್ಲಿ ಯಾವುದು ಬೇಕಾದರೂ ಉಳಿದ ಹೆಂಡತಿಯರು ನಿನ್ನ ಕೈಯಿಂದ ತೆಕ್ಕೊಳ್ಬೇಕು. ಎಲ್ಲ ನಿನ್ನಲ್ಲಿ ಅಧಿಕವೇ ಇರುವುದು. ಇದನ್ನು ಅವರ ಮುಂದೆ ಆಡ್ಬೇಕು, ನೀವು ಅವಳ ಮುಂದೆ ಆಡ್ಬೇಕು.
ಅಲ್ಲ ಅವರ ಮುಂದೆ ಅವರಿಗೆ ಹೇಗೂ ಗೊತ್ತುಂಟದು, ಅವ್ರು ಯಾವಾಗಲೂ ಹೇಳಲಿಕ್ಕುಂಟು. ಭಾಮಕ್ಕನಷ್ಟು ಅಧಿಕದವರು ಬೇರೆ ಯಾರೂ ಇಲ್ಲ. ಎಂತದರ ಅರ್ಥ ಸರ್? ಹೆಚ್ಚು ಅಂತ ಅಲ್ಲ, ನಿಮ್ಮ ನಗುವಿನಲ್ಲಿಯೇ ಒಂದು ಈಗ ಏನೋ ಒಂದು ಒಗಟು ಉಂಟು. ನಿನಗೆ ತಿಲೋತ್ತಮೆ ಅಂತ ಕೇಳಿ ಗೊತ್ತಾ? ಅಪ್ಸರಸಿ ಅಲ್ವ? ಅದರ ಅರ್ಥ ಏನು? ಜಗತ್ತಿನಲ್ಲಿ ಸೌಂದರ್ಯ ಅಂತ ಯಾವುದರಲ್ಲೂ ಉಂಟು. ಕೋಗಿಲೆಯ ಕಂಠ ಹಾಡಿಗೆ ಹೇಳ್ತೇವೆ ಅಲ್ಲಿಂದ, ನವಿಲಿನ ನರ್ತನ ಅಲ್ಲಿಂದ, ಸಿಂಹದ ನಡು, ಜಿಂಕೆಯ ನಡೆ, ಇದನ್ನೆಲ್ಲ ಎಲ್ಲ ಅತ್ಯುತ್ತಮವಾದದ್ದನ್ನು ಒಟ್ಟಾಗಿ ಬ್ರಹ್ಮದೇವ ಸೃಷ್ಟಿಸಿದವಳಿಗೆ ತಿಲೋತ್ತಮ ಅಂತ ಹೆಸರು. ಅಂದ್ರೆ ಪ್ರತಿಯೊಂದು ಉಳಿದವರಿಗೆ, ಉಳಿದ ಸ್ತ್ರೀಯರಲ್ಲಿ ಎಷ್ಟು ಉಂಟು ಅದಕ್ಕಿಂತ ಅಧಿಕವಾಗಿ ಅವಳಲ್ಲಿ ಉಂಟು ಅಂತ. ನಾನು ಅಧಿಕ ಅನ್ನೋದನ್ನು ಏನು ಋಣಾತ್ಮಕವಾಗಿ ಬಳಸಿದ್ದಲ್ಲ, ಅಷ್ಟು ಹೆಚ್ಚು ನಿನ್ನಲ್ಲಿ ಅಂತ. ಹಾಗೆ ಹಾಗೆ ಇದು ಒಪ್ಪೇತ. ಮತ್ತೆ ಈಗ ನಾನು ಹೇಳಿದ್ದನ್ನು ಮೊದಲೇ ಆಡ್ಬೇಕು. ನೀನು ಕುಂಕುಮ ಅಂತಲೇ ಯಾಕೆ ತಿಳ್ಕೊಳ್ಳುದು? ಕುಂಕು ಅಂತಲೇ ಯಾಕೆ ತಿಳ್ಕೊಳ್ಳೋದು? ನಿಮ್ಮ ಮಾತಿನಲ್ಲಿ ಒಮ್ಮೊಮ್ಮೆ ಹಾಗೆ ಹೆಚ್ಚಾಗಿ ಕಾಣುತ್ತೆ. ನಾನು ಹೊಗಳು, ನೀನೆಷ್ಟು ಚಂದ, ನಿನ್ನ ಮಾತು ಚಂದ. ನೀನು ಸಿಟ್ಟಿನಲ್ಲಿ ಬೈಯುವಾಗ ನಿನ್ನ ಕಣ್ಣು ಸ್ವಲ್ಪ ಕಪ್ಪಾಗಿ ಹೊಳೆದು ಮುಖ ಕೆಂಪಾಗ್ತದಲ್ಲ, ಕೆಲವು ಸಲ ಮುಖ ಕಪ್ಪಾಗಿ ಕಣ್ಣು ಕೆಂಪಾಗ್ತದೆ, ಅಷ್ಟಾಗಬಾರದು. ಇಷ್ಟು ಸಿಟ್ಟು ಬಂದರೂ ಚಂದ. ಹಾಗಾಗಿ ನಾನು ಇದು ಬಾಗಿಲು ಹಾಕೋಣ ಅಂತ. ಎಂತದಕ್ಕೆ? ಅರ್ಥ ಆಯ್ತು ಸ್ವಾಮಿ. ಇಷ್ಟೆಲ್ಲ ಮಾತನಾಡುವಾಗ ನನಗೆ ಅರ್ಥ ಆಯ್ತು, ನಿಮಗೀಗ ಉಪಟಳ ಆರಂಭ ಆಗಿದಲ್ವಾ? ನಿಮ್ಮ ಮಗನ ಪಟಳಕ್ಕೆ ಮಾರನವು ಪಟಳಕ್ಕೆ ಬಂದಿಗೆ ಚೋರನೆ ಸತಿ ಬಲಕೆ, ಬಂದಿಗೆ ಚೋರನೆ ಸತಿ ಬಲಕೆ. ಭಾಮಾದೇವಿ ಸುತ್ತಿ ಬಳಸಿ ಹೊಗಳಿ ನನ್ನ ಮೇಲೆ ಇಡುವುದು ಯಾಕೆ ಅಂತ ನನಗೆ ಅರ್ಥ ಆಗುದಿಲ್ಲ ಅಂತ ಭಾವಿಸಿದ್ರ? ಸುತ್ತುವುದಕ್ಕೆ ಮತ್ತು ಬಳಸುವುದಕ್ಕೆ. ಅಲ್ಲೂ ನಿಮ್ಮ ವಿನೋದದ ಮಾತಲ್ವ? ಹೇಳಿದ್ದು ಸ್ವಾಮಿ, ಗೊತ್ತಾಯ್ತು. ಬಾಗಿಲು ಹಾಕೋಣ ಅಂತ ಆಡ್ತೀರಿ. ಮರ ಇರುವುದೇ ಬಳ್ಳಿ ಸುತ್ತುವುದಕ್ಕಲ್ವ? ಇಂತಹ ಕಾವ್ಯಗಳೆಲ್ಲ, ಇಂತಹ ಕವಿತೆಗಳೆಲ್ಲ ನಿನ್ನ ಮುಖ ಎಷ್ಟು ಬಾರಿ ಕೇಳಿದವಳು. ನಿನ್ನ ಮುಖವನ್ನು ನೋಡುವಾಗ ನನಗೆ ಕಾವ್ಯವೇ ನೆನಪಾಗ. ಹೌದಪ್ಪ, ಹೌದು, ನೀವು ಆಡಿದ್ರಿ. ಯಾಕೆ ನೀನೇ ಒಂದು ಶೃಂಗಾರ ಕಾವ್ಯ. ಆಹಾ, ಈ ಕಾವ್ಯಗಳನ್ನೆಲ್ಲ ಕೇಳಿದವಳೆ. ನೀವು ಆಡಿದ್ದು ಉಂಟು ಹಿಂದೆ. ಆಗ ಆಡಿದ್ರಲ್ಲ ಕೆಲವು ಮಾತುಗಳನ್ನು, ಜಿಂಕೆಯಂತಹ ನಡೆ ಮತ್ತೆ ಅಲ್ವೇ? ಹೌದು, ಆಡಿದಿರಿ. ಹರಿಣ ನಯನಗಳ ಹರಿಕಟಿಯ ಚೆಲುವೆ, ಹರಿ ನೀಳವೇಣಿ, ಹರಿ ನುಡಿಯ ಒಲವೆ, ಹರಿ ತರುತೆನ್ನೊಳು ಹರಿಸಿ ಒಲವ ಮಳೆ. ಕೊನೆಯಲ್ಲಿ ಹರಿಯಾಗಿಸಿದ್ದು ನನ್ನನ್ನು ಹರಿ ಮಂಗ ಅಲ್ಲಪ್ಪ. ಹೌದಪ್ಪ, ನೀವು ನನ್ನಲ್ಲಿ ಮಾತಾಡುವುದಂತ ಗ್ರಹಿಸಿದ್ದು. ಅದು ಹಾಗಲ್ಲ, ನೀನು ಹೇಗೆ ಇದ್ರು ನಿನ್ನ ಜೊತೆಗೆ ಹರಿ ಇದ್ದಾನೆ. ಹೇಗಾದ್ರೂ ಹರಿ ಇದ್ದಾನೆ. ಹೌದು ಸ್ವಾಮಿ, ಎಲ್ಲವನ್ನು ಅರ್ಥ ಮಾಡಿಕೊಂಡಿದ್ದೇನೆ. ನಿಮ್ಮ ಮಗನ ಉಪದ್ರ ಹೆಚ್ಚಾಗಿದೆ ಅಂತ ಕಾಣುತ್ತದಲ್ವಾ? ಮಗನದ ಇಲ್ಲ, ಮಕ್ಕಳಿಗೆ ಸ್ವಲ್ಪ ದೊಡ್ಡಾಗಿ ಅವರವರಷ್ಟಕ್ಕೆ ಇದ್ದಾರೆ. ಮತ್ತೊಬ್ಬ ಮಗ ಇದ್ದಾನೆ, ಕಣ್ಣಿಗೆ ಕಾಣಿಸುವುದಿಲ್ಲ ಅಲ್ವಾ? ಅದು ಯಾರು? ನಿಮ್ಮ ಅಂತರಂಗದಲ್ಲಿರುವವನು ಮನಸಿಜ. ಹೌದೌದು, ಮನ್ಮಥ. ಹೌದಲ್ಲ? ಈಗ ಬಹಳ ಕಾಟ ಕೊಡ್ತಾ ಇದ್ದಾನೆ ಅಂತ ಅರ್ಥ ಆಗಿದೆ ನನಗೆ. ನಿಮ್ಮ ಮಾತುಗಳನ್ನೆಲ್ಲ ಹೇಳಿದನ್ನೆಲ್ಲ ಈ ಹೊತ್ತು ಸತ್ಯ ಅಂತ ಒಪ್ಪಿಕೊಳ್ಳಿಕ್ಕೆ ಈ ಹಿಂದೆ ನೀವು ಇಲ್ಲಿ ಗೋಕುಲದಲ್ಲಿ ತುರುಗಳನ್ನು ಕಾಯುವಂತಹ ಸಂದರ್ಭದಲ್ಲಿ ಆ ಗೋಪಿಕೆಯರೆಲ್ಲ ಇದ್ರಲ್ಲ, ಹೌದು, ಹೇಳಿದಾಗೆ ಒಪ್ಪಿಕೊಳ್ಳಿಕ್ಕೆ ನಾನು ಅವಳಲ್ಲ. ಅಲ್ಲ, ನೀನು ಅದಲ್ಲಪ್ಪ.
ನೀನು ಗೋಪಿಕಾ ಸ್ತ್ರೀ ಆಗುವುದು ಹೇಗೆ? ಗೋಪಿಕಾ ಸ್ತ್ರೀ, ನನ್ನನ್ನು ಗೋಪಿಕಾ ಸ್ತ್ರೀಯರಿಗೆ ಹೋಲಿಸುವುದಾ? ನೀನು ಕ್ಷತ್ರಿಯ ಕನ್ಯೆ. ಯಾರ ಮಗಳು? ಮತ್ತೆ ಯಾರು? ಸತ್ರಾಜಿತನ ಮಗಳು. ಸತ್ರಾಜಿತನ ಮಗಳು. ಮತ್ತೆ ಹೌದು. ಪೂರಮಣಗೆ ಸುತೆ. ಅನುಮಾನ ಏನು? ಸಿರಿಧನ ಕನಕ. ಹೌದು. ಮತ್ತೆ ನನ್ನಪ್ಪ ಮದುವೆ ಮಾಡಿಸುವಾಗ ಬರಿಗೈಯಲ್ಲಿ ಕಳಿಸಿದ. ಚೇಚೆ ಕೊಟ್ಟಾರ. ಮತ್ತೆ ಹಾ. ಏನೆಲ್ಲ ತಂದಿದ್ದೇನೆ. ಹೌದಪ್ಪ. ಬಂಡಿ 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 ಬಂಡಿ. ಹಾ, ಹೌದು. ಸೀರೆ, ಹೌದು. ವಸ್ತ್ರ. ಹೌದು. ನನಗೆ ಮಾತ್ರ ಅಲ್ಲ, ಆಭರಣ, ಆಭರಣಗಳು ದ್ವಾರಕೆಯಲ್ಲಿ ಇರುವವರು ಎಲ್ಲರಿಗೂ. ಎಲ್ಲರಿಗೂ. ಹೌದು. ಅಷ್ಟು ಮಾತ್ರವಾ? ಹೌದು. ಸ್ಯಮಂತಕ ರತ್ನ, ದಿನವೊಂದಕ್ಕೆ 8 ಭಾರ ಬಂಗಾರ ಕೊಡುವಂತಹದ್ದು. ಹೌದು. ಎಷ್ಟಾಗಿದೆ ಅಂತ ನನಗೆ ಲೆಕ್ಕ ಇಲ್ಲ. ಅದು ತಂದಿದ್ದೆ ಅಲ್ವಾ? ಹಾ. ಹೌದು. ಅಲ್ಲ, ಆ ಕಾರಣಕ್ಕಲ್ವ ಎಲ್ಲವೂ ಚಿನ್ನದೇ ನಮ್ಮ ಮನೆ. ಗೊತ್ತಾಯ್ತು, ಪ್ರತಿಯೊಂದು ಚಿನ್ನದ್ದೇ. ಉಳಿದವರ ಮನೆಯನ್ನೊಮ್ಮೆ ನೋಡಿ, ನನ್ನ ಮನೆಯನ್ನೊಮ್ಮೆ ನೋಡಿ. ಹೌದು, ಕಾಣುವುದೇ ಇಲ್ಲ. ಹಾ, ನಿನ್ನ ಮನೆಯೇ ಕಾಣುವುದಿಲ್ಲ ಅಂತ. ಅಂತಹ ಭಾಮಿಯನ್ನ ಹೀಗೆ ರಮಿಸುವುದಕ್ಕೆ ಬಂದಿದ್ದೀರಲ್ವಾ? ಹೆಂಡತಿಯಲ್ಲಿ ಹೇಳದೆ ಮತ್ತೆ ಯಾರಲ್ಲಿ ಹೇಳಬೇಕಿದ್ದಲ್ಲ. ಹೇಳಬೇಕು, ಹೌದು. ಆದ್ರೆ ಇವತ್ತೇನೋ ನನಗೆ ಬೇಡ ಅಂತ ಕಾಣುತ್ತದೆ. ಹೌದಾ? ಆಗುವುದಿಲ್ಲ. ಇದು ನೀವೇನು ಸ್ವಲ್ಪ ಹೊತ್ತು ಕಳೆದು ಇವತ್ತಾಗ್ಲಿಕ್ಕೆ ಇಲ್ಲ. ನೀವೇನು ಸ್ವಾಮಿ? ಯಾರು ನಾನು ಅಂತ ಆಡಿದೆನಲ್ಲ, ಸತ್ಯಭಾಮೆಯಾದ ನಾನು. ಸತ್ಯಭಾಮೆ. ಹ, ನಿಮ್ಮಂತ 1000 ಕೃಷ್ಣರನ್ನು ಕೊಳ್ಳಬಲ್ಲೆ. ಮೀರದೆ ಕೊಂಬೆನು ಸಾಸಿರ ಕೃಷ್ಣರ ಅಷ್ಟು ಶಕ್ತಿ ನನ್ನಲ್ಲುಂಟು ಅಂತ ಸುಮ್ಮನೆ ಬಂದು ಏನೆಲ್ಲ ಮಾತನಾಡೋದು. ಅಂತರಂಗದಲ್ಲಿ ಅವಳ ಮೇಲೆ ಪ್ರೇಮ ಇವರಿಗೆ. ಭಾಮ, ನಿನ್ನ ಕುರಿತಾಗಿ ಪ್ರೇಮವೋ ಪ್ರೀತಿಯೋ ಇಲ್ಲದೆ ಹೋದ್ರೆ ಇಲ್ಲಿಗೆ ಬರ್ತೇನೋ ನಾನು? ಏನು ಆಗುತ್ತದೆ ಹೋಗ್ತದೆ ಪಾಪ. ಯಾವತ್ತಾದ್ರೂ ತಿಂಗಳಿಗೆ ಒಂದ್ಸಲ ಅವಳ ಮನೆಗೆ ಹೋದ್ರೆ ಅದನ್ನೇ ಇಡೀ ದಿನ, ನೀನು ಅವರ ಮನೆಗೆ ಮೊನ್ನೆ ಹೋಗ್ಲಿಲ್ವೋ, ನೀವು ಅವರ ಮನೆಗೆ ಮೊನ್ನೆ ಹೋಗ್ಲಿಲ್ವೋ, ಅದನ್ನೇ ಹೇಳುದು. ಅವಳಿಗೆ ಏನುಂಟ? ಅಪ್ಪನ ಮನೆ ಉಂಟ? ಅಪ್ಪನ ಮನೆಯಿಂದ ಓಡಿ ಬಂದದ್ದಲ್ವ ಅವಳು ಪಾಪ. ಅದನ್ನೇ ನಾನು ಆಡಿದ್ದು, ಓಡಿ ಬಂದವಳು. ಆಗ ಅಲ್ಲ, ನಾನು ವರಿಸಿದ್ದೇನೆ. ಹಾಗಲ್ಲ, ಮದುವೆ ಅದ್ದ ಹೌದು, ಬೇರೆ ಯಾರೂ ಇಲ್ಲ. ಅಪ್ಪನ ಮನೆಯಿಂದ ಏನಾದ್ರು ತಂದಿದ್ದಾಳ ಅವಳು ಪಾಪ. ಹಾಗಾದ್ರೆ ಈಗ ನನಗೆ ಇದ್ದದ್ದು ತಪ್ಪಾಯ್ತಾ? ನನ್ನ ಅಪ್ಪ ಇದ್ದದ್ದು ಇಲ್ಲಿಗೆ ಬರಬಾರ್ದ ನೀವು? ಹೌದಾ? ನಿನ್ನಪ್ಪ ಇದ್ದಾರಲ್ವಾ? ಇಲ್ಲಿ ಬರ್ಬೇಕು ಅಂತ ನಾನು ಆಡುವುದಲ್ಲ. ಗೊತ್ತಾಯ್ತು, ನಾನು ಯಾಕಿದನ್ನು ಆಡಿದೆ ಅಂತ ಕೇಳಿದೆ. ಇಷ್ಟು ವಿರೋಧವಾಗಿ ಮಾತನಾಡುವುದಾದ್ರೆ ಯಾಕೆ ಸ್ವಾಮಿ? ನೀವು ನನ್ನೊಂದಿಗೆ ಸದಾ ಇರ್ಬೇಕು ಅಂತ ಅಲ್ವಾ? ಖಂಡಿತ, ಅನುಮಾನ ಏನು? ನಾನು ಇನ್ನು ಇಲ್ಲಿಯೇ ಇರ್ತೇನೆ. ಇವತ್ತು ರಾತ್ರಿ ಇಲ್ಲಿದ್ದು ನಾಳೆ ಬೆಳಿಗ್ಗೆ ಹೋಗುದು ನಾನು ಇಲ್ಲಿಂದ. ಇವತ್ತಾಗ್ಲಿಕ್ಕೆ ಈ ಹೊತ್ತು ಬೇಡ, ಇಂದಿನ ದಿನ ಆಗ್ಲಿಕ್ಕಿಲ್ಲ. ನನಗೆ ಮನಸ್ಸಿಲ್ಲ. ನನಗೆ ಮನಸ್ಸು ಉಂಟಲ್ಲ. ನಿಮಗೆ ಮನಸ್ಸಿದ್ರೆ ಆದಿತ್ಯ ಸ್ವಾಮಿ, ನನಗೆ ಮನಸ್ಸು ಬೇಡ. ನನ್ನ ಹೆಂಡತಿ ಅಲ್ವಾ ನೀನು? ಆಗುವುದಿಲ್ಲ. ಗಂಡನ ನಡೆಯಲ್ಲೇ ನಿನ್ನ ನಡೆ ಇರಬೇಡ್ವಾ? ಇಲ್ಲ, ನೀವು ಹೀಗೆಲ್ಲ ಮಾತನಾಡಿದ್ರೆ ಆಗ್ಲಿಕ್ಕೆ. ಸಹಚರಿ ಅಂತ ಹೇಳಿದ್ರೆ ಅದೇ ಅಲ್ವೋ? ಸಹಚರಿ, ಸಹಧರ್ಮಿಣಿ ಎಲ್ಲ ಗೊತ್ತುಂಟು. ಈ ಹೊತ್ತಾಗ್ಲಿಕ್ಕಿಲ್ಲ. ನೀವು ಒಳ್ಳೆ ಒಂದು ಕೆಲಸ ಮಾಡ್ತೀರಾ, ಹೇಗೆ ಬಂದಿದ್ದೀರೋ ಹಾಗೆ ಹೋಗಿ. ಹೇಗೆ ಬಂದಿದ್ದೇನೋ ಹಾಗೆ ಹೋಗಬೇಕು. ಹೋಗಲೇಬೇಕಾ? ನೀವು ಹೋಗದಿದ್ರೆ ಆಗ್ಲಿಕ್ಕಿಲ್ಲ. ನನಗೆ ಹೋಗುವುದಕ್ಕೆ ಮನಸ್ಸು ಬರುವುದಿಲ್ಲ. ನಿನ್ನ ಬಳಿಗೆ ನಿನ್ನ ಅಪೇಕ್ಷೆಯಿಂದಲೇ ಬಂದವನು ನಾನು. ನೀವು ಹತ್ತಿರ ಬರ್ತಾ ಇದ್ರೆ ನಾನು ನಿಮ್ಮನ್ನು ಮತ್ತೆ ನಿಮ್ಮಿಂದ ದೂರ ಸರಿತಾ ಇದ್ದೇನೆ. ಆಗುದಿಲ್ಲ ಅಂತ ಮುಂದೆ ಬಿಡ್ಲಿಕ್ಕಿಲ್ಲ. ಇಲ್ಲ, ಇದಕ್ಕೆ ಮೊದಲು ನೀನು ಹೀಗೆ ಮಾಡಿಕೊಂಡಿದ್ದವಳು. ಬೇಡ 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 ಅಂತ ಹೇಳಿ ಮತ್ತೆ ಹತ್ತಿರಕ್ಕೆ ಬಂದ ಮೇಲೆ ನಿನ್ನ ಮನಸ್ಸು ಬದಲಾವಣೆ ಆಗ್ತದೆ. ಹಾಗಾಗಿ ನೀನು ಏನು ಹೇಳಿದ್ರು ಕೇಳುದಿಲ್ಲ. ಇವತ್ತು ನಿನ್ನನ್ನು ಬಿಟ್ಟು ಹೋಗ್ಲಿಕ್ಕೆ ನನಗೆ ಮನಸ್ಸಿಲ್ಲ. ಈಗ ಮನಸ್ಸಿಲ್ಲ ಅಂತ ನೀವು ಮಾಡುತ್ತೀರಲ್ಲ, ನಾನು ಬಿಡುವವಳಲ್ಲ. ಏನು ಮಾಡ್ತಿ? ನಿಮ್ಮನ್ನು ನೂಕಿದ್ದೇನೆ ಮನೆಯಿಂದ ಹೊರಗೆ. ಹೋಗಿ ಇಲ್ಲಿಂದ ಒಮ್ಮೆ. ಸುಮ್ಮನೆ ಬಂದ್ರು ಹೇಳುವುದೊಂದು, ಅಂತರಂಗದಲ್ಲಿ ಒಂದು. ಇವರಿಗೆ ಪಾಠ ಕಲಿಸ್ಬೇಕು ಅಂತಲೇ ಮಾಡಿದ್ದಾನೆ. ಬಾಗಿಲನ್ನು ಹಾಕ್ತೇನೆ, ಮುಚ್ಚಿ ಆಯ್ತು. ಅಲ್ಲ, ಅಂತರಂಗದಲ್ಲಿ ಪ್ರೇಮ ಉಂಟು. ನೋಡುವ ಏನ್ ಮಾಡ್ತಾರೆ ಅಂತ. ಅವರಾಗಿ ಬರ್ಬೇಕು ಅಂತ ನಾನು ಕಾಯುವುದು. ಬರ್ತಾರ ಇಲ್ಬೇಕು, ಅವರಿಗೂ ಪರೀಕ್ಷೆ. ನೋಡುವ ಏನಾಗ್ತದೆ ಅಂತ. ಹೋಗಿ ಹೋಗಿ. ಕೋಪಗುಣ ತಾಪ ಅವಿವೇಕ ಸಂಗತದಿ ಕೋಪಗುಣ ಮದ ತಾಪ ಅವಿವೇಕ ಸಂಗತದಿ ತಾಪಸರು ತಪದೊಳಗೆ ಪಡಿ ತಾಪಸರು ತಪದೊಳಗೆ ಪಡಿಯೇ ದುಸ್ತರನಾದ ಶ್ರೀಪತಿಯ ನೂಕಿದಳು ನಿಲಯದಿಂದ ಭುಜಾಕ್ಷಿ ಕಾಲ ಮಹಿಮೆಯದಂತೆ ವಾಪಿತಿದು ಮದ ಬೀಜದ ಮಾಯಿ ಭಾವಕಿಗಿನ್ನ ಪದಂಗಳ ಸೃಜಿಸಿ
ಮಗಿಮೆ ತೋರುವೆನೆನುತ ಕೋಪ ಕುಲ ವರರತುನ ಯೋಚಿಸಿದ ಕೋಪ ಕುಲ ವರರತುನ ಯೋಚಿಸಿದ ಅದ್ಭುತವ ನಸು ನಗುತ ಬಳಿಕದಲ್ಲಿ ನಸು ನಗುತ ಬಳಿಕದಲ್ಲಿ ಯೋಚಿಸಿದ ಯೋಚಿಸಿದ ಬಳಿಗೆ ಬಂದರೆ ಸಾಕು, ಈ ಭಾವ ಉಳಿದವರದ್ದಾದ್ರೆ ತನ್ನ ಬಳಿಯಲ್ಲೇ ಶಾಶ್ವತವಾಗಿ ಇರಬೇಕು, ಒಂದು ವೇಳೆ ಇಲ್ಲದೆ ಹೋದ್ರೆ ತನಗೆ ಬೇಡ ಅನ್ನುವ ಭಾವ. ಹಾ, ಕೊರಳಿಗೆ ಕೈ ಹಾಕಿ ಹೊರಗೆ ದೂಡಿದಳಲ್ವ. ಅದಕ್ಕೆ ನಾನು ಹೇಳಿದ್ದು ಯಾವುದಾದ್ರೂ ಮಿತಿಯಲ್ಲಿದ್ರೆ ಹಿತ ಅಂತ. ಅತಿಯಾಯಿತು ಅಂತಾದ್ರೆ ಮುಂದೇನು? ನಿಮ್ಮ ಹಾಗಿದ್ದವರು ಹೇಳ್ತೀರಿ, ಸಾವಿರ ಸಾವಿರ ವರ್ಷಗಳ ಕಾಲ ಒಂಟಿ ಕಾಲಲ್ಲಿ ನಿಂತು ತಪಸ್ಸು ಮಾಡಿದರೂ ಬಳಿಗೆ ಬರದಂತಹ ಭಗವಂತ ತಾನಾಗಿ ಒಲಿದು ಬಳಿಗೆ ಬಂದಾಗ ನಿರ್ದಯೆಯಿಂದ ತನಗೆ ಬೇಡ ಅನ್ನುವ ಭಾವದಿಂದ ನೂಕೆ ಬಿಟ್ಲು. ಏನು ಮಾಡುವ? ಶುಭ್ರವಾದ ಬಟ್ಟೆಯನ್ನು ಧರಿಸಿಕೊಂಡು ಹೋಗುವುದು, ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಸ್ವಲ್ಪ ಮಣ್ಣಾಗಿ ಬಿಡ್ತದೆ. ಮಣ್ಣಾಯ್ತು ಅಂತ ಬಟ್ಟೆಯನ್ನು ಹರಿದೆಸೆದು ಬಿಡುವುದ? ಸ್ವಲ್ಪ ತೊಳಿಬೇಕು, ಮಡಿ ಮಾಡಬೇಕು. ಮಡಿ ಮಾಡಬೇಕು ಅಂತಾದ್ರೆ ಮಾಡುವವ ಬೇಕು. ಹೌದು, ನೋಡುವ. ನೇರವಾಗಿ ನಾನೇ ಮಾಡುವುದಲ್ಲ, ಯಾರ ಕೈಯಿಂದ ಮಾಡಿಸಬೇಕು ಅವನೇ ಮಾಡಿದರೆ ಅದಕ್ಕೆ ಹೆಚ್ಚು ಚಂದ. ಮತ್ತೆ ಇನ್ನೂ ಒಂದು ಉಂಟು, ಎಷ್ಟು ಪ್ರಸಿದ್ಧ ಪಂಡಿತರಾಗಲಿ ವೈದ್ಯರಾಗಲಿ ಅವರ ಮನೆಯಲ್ಲಿ ಅವರ ಮಕ್ಕಳಿಗೆ ಅವರೇ ಔಷಧಿ ಕೊಡುವುದಿಲ್ಲ, ಅದು ಕೊಡಬಾರದು ಕೂಡ. ಎಷ್ಟು ದೊಡ್ಡ ವಿದ್ವಾಂಸ ಪಂಡಿತನೇ ಆಗಲಿ ಅವ ಮನೆಯಲ್ಲಿ ಅವನ ಮಕ್ಕಳಿಗೆ ಅವನೇ ಪಾಠ ಮಾಡುವುದಿಲ್ಲ, ಮಕ್ಕಳು ಕೇಳುವುದೂ ಇಲ್ಲ ಅದನ್ನು. ಅವರು ಬೇರೆ ಎಲ್ಲಿಗಾದ್ರೂ ಕಳಿಸ್ತಾರೆ, ಅಲ್ಲಿಗೆ ಹೋಗಿ ಅಂತ. ನೋಡುವ, ಇಂತಹ ಒಂದು ಮದವನ್ನು ಇಳಿಸುವುದಕ್ಕೆ ಸದಾಕಾಲ ಲೋಕ ಕಲ್ಯಾಣವೇ ಉದ್ದೇಶವಾಗಿ ತನ್ನ ಜೀವನವನ್ನೇ ಮುಡಿಪಾಗಿಟ್ಟಂತಹ ಒಬ್ಬ ಬ್ರಹ್ಮಚಾರಿ ಇದ್ದಾನೆ. ಅವರನ್ನೇ ನಾನು ನೆನಪಿಸಿಕೊಂಡೆ ಅಂತ ಆದ್ರೆ ಸಾಧುವಾದೀತು ಅಂತ ಅನ್ನಿಸ್ತದೆ. ನೋಡುವ, ನಿರೀಕ್ಷೆಯಲ್ಲಿರ್ತೇನೆ. ಜನಹಿತಕ್ಕೆ ಜಾಪವನು ವರವೆಂದು ಬಗೆದಿರ್ಪ ನಾರದ
4 ಬಟ್ಟೆಯನ್ನು ಮಡಿ ಮಾಡಬೇಕಾದ್ರೆ ಏನು ಮಾಡಬೇಕು? ಏನು ಮಾಡಬೇಕು? ಮತ್ತೆ ಮತ್ತೆ ಬಂಡೆಗೆ ಬಡಿಬೇಕದನ್ನು. ಬೀಸಿ ವಸ್ತ್ರವನ್ನು ಅಗಸ ಬಡೀತಾ ಇದ್ರೆ ಅವನಿಗೆ ಯಾವುದರ ಮೇಲೆ ಸಿಟ್ಟು, ಬಟ್ಟೆಯ ಮೇಲೋ ಬಂಡೆಯ ಮೇಲೋ ಅಂತ ಕಂಡು ಹೋದಿತು. ಆದ್ರೆ ಅವನ ಉದ್ದೇಶ ಆ ಬಗೆಯಲ್ಲಿ ಬಡಿಯದೇ ಇದ್ರೆ ಕೊಳೆ ಹೋಗುವುದಿಲ್ವಲ್ಲ. ಆದ್ರಿಂದ ಏನು ಬಡೀತಾನೋ ಅದು ಅದರಲ್ಲಿದ್ದಂತಹ ಬೇಡದನ್ನು ಕಳೆಯುವುದಕ್ಕೆ. ಕೊಳೆಯನ್ನು ಕಳೆಯುವುದು ಅಂತ ಹೊರಟಾಗ ಅದು ಕೇವಲ ಬಟ್ಟೆಗೆ ಮಾತ್ರ ಸಂಬಂಧಿಸಿದ್ದಲ್ವಲ್ಲ. ಕೊಳೆ ಮನುಷ್ಯನಿಗೆ ತಾಗುವುದಿಲ್ವೇ? ಮೈಗೆ ತಾಗಿದ್ರೆ ತೊಳಿಬಹುದು ನೀರಿನಲ್ಲಿ. ಮನಸ್ಸಿನ ಕೊಳೆಯನ್ನು ತೊಳಿಬೇಕು ಅಂತಾದ್ರೆ ಈ ಬಗೆಯದಾದಂತಹ ಬಡಿತಗಳು, ಹೊಡೆತಗಳು ಬೇಕಾಗ್ತವೆ. ತಾಯಿ ತನ್ನ ಮಗುವಿಗೆ 2 ಪೆಟ್ಟು ಕೊಟ್ಟಳು ಅಂತಂದ್ರೆ ಮಗುವಿನ ಮೇಲೆ ತಾಯಿಗೆ ದ್ವೇಷ ಇದೆ ಅಂತ ಅರ್ಥ ಅಲ್ಲ. ಆ ಮಗುವಿಗೇನೋ ಪಾಠವನ್ನು ಹೇಳುವುದಕ್ಕೆ, ಆ ಮಗುವನ್ನು ತಿದ್ದುವುದಕ್ಕೆ ಹೊಡೆದಿದ್ದಾಳೆ ಅಂತ ತಿಳ್ಕೊಳ್ತಾರೆ ಮಂದಿ. ಗುರುವಾದವನ ಶಿಷ್ಯನೂ ಹಾಗೆ ದಂಡಿಸ್ತಾನೆ. ಅಪರಾಧಿಯನ್ನು ರಾಜನಾದವ ದಂಡಿಸುವುದಿಲ್ವೇ? ಹಾಗಾದ್ರೆ ಇಲ್ಲಿ ತಾಯಿ ಕೊಡುವ ಶಿಕ್ಷೆಯೋ ಇಲ್ಲ ಗುರುವಿನ ದಂಡನೆಯೋ ಅಲ್ಲ, ರಾಜ ಅವನನ್ನು ಸೆರೆಮನೆಗೆ ಸೇರಿಸುವಂತಹದ್ದು. ಇದೆಲ್ಲವೂ ಕೂಡ ಮನುಷ್ಯರ ಶುದ್ಧೀಕರಣ ಪ್ರಕ್ರಿಯೆಯ ಭಾಗಗಳಷ್ಟೇ. ಹಾಗೆ ನೋಡಿದಾಗ ಅವುಗಳೆಲ್ಲವೂ ಕೂಡ ಒಳ್ಳೆಯದಕ್ಕೆ ಅಂತಾಯ್ತಲ್ಲ. ನಿಜವಾಗಿಯೂ ಹೌದದು. ನಮಗೊಮ್ಮೆ ನೋಡುವಾಗ ಅದು ಆಪತ್ತು ಅಂತ ಕಾಣುತ್ತದೆ, ಕಷ್ಟ ಅಂತ ಕಾಣುತ್ತದೆ. ಕೆಲವೆಲ್ಲ ಪ್ರಾಕೃತಿಕ ವಿಕೋಪಗಳು. ಎತ್ತರವಾದಂತಹ ಬೆಟ್ಟವೇ ಜರಿದು ಕೆಳಗೆ ಬೀಳುವಂತಹದ್ದು, ಮೋಡವೇ ಸ್ಫೋಟಗೊಂಡು ಲೆಕ್ಕಕ್ಕಿಂತ ಹೆಚ್ಚು ಮಳೆ ಸುರಿಯುವುದು, ಅದರಿಂದಲಾಗಿ ಉಂಟಾಗುವ ಅನೇಕ ಹಾನಿ ನಷ್ಟಗಳು ನೋಡುವಾಗ ಇಷ್ಟೆಲ್ಲ ಹಾಳಾಗಿ ಹೋಯಿತಲ್ಲ ಅಂತ ಕಾಣುತ್ತದೆ. ಆದರೆ ಮಂದಿ ದಾರಿ ತಪ್ಪಿದಾಗ ಅವರಲ್ಲಿ ಒಳ್ಳೆತನವನ್ನು ಮೂಡಿಸುವುದಕ್ಕೆ, ಅವರನ್ನು ಸರಿದಾರಿಗೆ ತರುವುದಕ್ಕೆ ಭಗವಂತನೇ ಕಾಲ ಕಾಲಕ್ಕೆ ಕೊಡುವಂತಹ ಶಿಕ್ಷೆ ಅದು. ಆದ್ದರಿಂದ ಜ್ಞಾನಿಗಳಾದವರು ಅದನ್ನೆಲ್ಲವನ್ನೂ ಕೂಡ ಸಮಾನವಾಗಿಯೇ ಸ್ವೀಕರಿಸ್ತಾರೆ. ಹಾಗಾಗಿ ಯಾವ ಕಷ್ಟವೂ ಅದನ್ನು ಕಷ್ಟ ಅಂತ ನೋಡಿದ್ರೆ ಮಾತ್ರ ಅದು ಕಷ್ಟವೇ ಹೊರತು ಇಲ್ಲ, ಇದು ನನಗೆ ಬಂದಂತಹ ಪರೀಕ್ಷೆ ಅಂತ ಯಾವನು ತಿಳಿಯುತ್ತಾನೋ ಅವ ಅದರಿಂದ ಒಳ್ಳೆ ಪಾಠವನ್ನೇ ಕಲಿಯುತ್ತಾನೆ. ಆಗ ಶಾಪವೂ ಅವನಿಗೆ ವರವಾಗುತ್ತದೆ. ರಾಮನಿಗೆ ಸಿಕ್ಕಿದ್ದು ಶಾಪ ಅಲ್ವಾ? 14 ವರ್ಷ ಕಾಡಿಗೆ ಹೋಗು ಎನ್ನುವ ಹಾಗೆ. ಆದರೆ ಕಾಡಿಗೆ ಹೋಗುವವರೆಗೆ ಅವ ಕೇವಲ ರಾಮನಾಗಿದ್ದ. ಕಾಡಿನಿಂದ ಹಿಂದೆ ಬರುವಾಗ ಅವ ಶ್ರೀರಾಮನಾದ, ಲೋಕಾಭಿರಾಮನಾದ. ಹೌದೋ ಅಲ್ವೋ? ಹಾಗಾದರೆ ಆ ವನವಾಸ ಎನ್ನುವುದು ರಾಮಚಂದ್ರನಿಗೆ ಯಾವ ಕಾಲಕ್ಕೂ ಶಾಪವೆನಿಸಲಿಲ್ಲ, ಅದವನಿಗೆ ಶಿಕ್ಷೆಯಾಗಲೇ ಇಲ್ಲ, ಅದವನಿಗೆ ವರವಾಯಿತು. ನೋಡಿದ್ರೆ ಎಲ್ಲ ಶಾಪಗಳು ಹಾಗೆ. ಹಿರಣ್ಯಾಕ್ಷನಿಗಿದ್ದ ಶಾಪ, ಹಿರಣ್ಯಕಶಿಪುವಿಗಿದ್ದ ಶಾಪ. ಆ ಕಾರಣಕ್ಕೆ ಅಲ್ವ ಹಂದಿಯಾಗಿ ಬರಬೇಕಾಯಿತು ಭಗವಂತ, ನರಹರಿಯಾಗಬೇಕಾಯಿತು ಭಗವಂತ ಈ ಹಿರಣ್ಯಾಕ್ಷ ಹಿರಣ್ಯಕಶಿಪಗಳನ್ನು ಸಂಹರಿಸುವುದಕ್ಕೆ. ಭಗವಂತನೇ ಬಂದವರನ್ನು ಕೊಲ್ಲುವ ಹಾಗಾಯಿತೋ ಇಲ್ವೋ? ಇನ್ನಾರ ಕೈಯಲ್ಲೋ ಸತ್ತಿದ್ರೆ ಅವರು ಮತ್ತೆಷ್ಟು ಜನ್ಮಗಳಲ್ಲಿ ಕೊಳಿಬೇಕಾಗಿತ್ತೋ ಏನೋ ಭವಬಂಧನದಲ್ಲಿ. ಭಗವಂತನ ಕೈಯಿಂದ ಸತ್ತ ಯಾರು? ಹಿರಣ್ಯಕಶಿಪು. ಭಗವಂತನ ಕೈಯಿಂದ ಸತ್ತ ಕಾರಣ ಮುಂದಿನ ಜನ್ಮದಲ್ಲಿ ಸ್ವರ್ಣಲಂಕೆಯನ್ನು ಆಳಿದನೋ ಇಲ್ವೋ? ಹಾಗಾದ್ರೆ ಅಂತಹ ಯೋಗ್ಯತೆ ಆ ರಾವಣನಿಗೆ ಯಾಕೆ ಬಂತು? ಅವ ಭಗವಂತನ ಕೈಯಿಂದ ಅಳಿವನ್ನು ಹಿಂದಿನ ಜನ್ಮದಲ್ಲಿ ಕಂಡ ಕಾರಣ. ಅದು ಒಂದು ಯೋಗವೇ ಅಲ್ವೋ? ಹಾಗಾದ್ರೆ ಆ ಯೋಗ ಬರಬೇಕು ಅಂತಾದ್ರೆ ಅದಕ್ಕೆ ಕಾರಣವಾದದ್ದು ಅವರ ಶಾಪಗಳೇ. ಹೀಗೆ ಇತಿಹಾಸವನ್ನೆಲ್ಲ ಅವಲೋಕಿಸಿ ನಾವು ನೋಡಿದರೆ ಬದುಕಿನಲ್ಲಿ ಬರುವಂತಹ ಕಷ್ಟಗಳು, ಶಾಪಗಳು ಪರಿಣಾಮದಲ್ಲಿ ಒಳ್ಳೆಯದನ್ನೇ ಮಾಡ್ತವೆ. ಅಗ್ನಿ ದಿವ್ಯವನ್ನು ದಾಟಿದವನು ಅವ ಲೋಕೋತ್ತರವಾದಂತಹ ವ್ಯಕ್ತಿಯಾಗ್ತಾನೆ.
ಏನೂ ಬೇಡವಪ್ಪ, ಶುದ್ಧವಾದಂತಹ ಬಂಗಾರವಾದರೂ ಹೊಳೆತವನ್ನು ಪಡೆಯುವುದು ಯಾವಾಗ? ಯಾವ ಅದನ್ನು ಬೆಂಕಿಯಲ್ಲಿ ಬೇಯಿಸಿ ಅದಕ್ಕೆ ಸುತ್ತಿಗೆಯಿಂದ ಮತ್ತೆ ಮತ್ತೆ ಹೊಡೆದಾಗಲಲ್ವೇ ಹೊಳಪು ಬರುವಂತಹದ್ದು. ನಿಜ. ಒಳ್ಳೆಯದೇ ಹೌದಾದ್ರು ಆಗಾಗ ಅದಕ್ಕೆ ಆ ಬಗೆಯ ಪೆಟ್ಟು ಬೀಳಬೇಕು. ಬಂಗಾರದಂತಹ ಮನುಷ್ಯರೇ, ಆದ್ರೆ ಮನುಷ್ಯರೇ ಹೌದಲ್ಲ, ದೇವರಲ್ವಲ್ಲ. ಸಮಸ್ಯೆ ಆಗುವುದು ಏನು ಗೊತ್ತೇ? ತಮ್ಮ ಅಳತೆ ಎಷ್ಟು ಅದಕ್ಕಿಂತ ಹೆಚ್ಚಾಗಿ ತಮ್ಮ ಬಗ್ಗೆ ಯೋಚನೆ ಮಾಡುವುದಕ್ಕೆ ತೊಡಗುವುದು. ಅದಕ್ಕೆ ಪರಿಸರವು ಕಾರಣವಾಗುತ್ತದೆ. ಏನೋ ಒಂದು ಸಣ್ಣ ಪ್ರದರ್ಶನ ಕೊಟ್ಟ ತಕ್ಷಣವೇ ಏನು ಶ್ಲಾಘನೆಯ ಸುರಿಮಳೆ, ಏನು ಬಿರುದುಗಳು, ಬಹುಶಃ ಶಬ್ದ ಭಂಡಾರವೇ ಸಿಗಲಿಕ್ಕಿಲ್ವೋ ಏನೋ ಇನ್ನು ಮುಂದೆ ಹೊಸ ಬಿರುದುಗಳನ್ನು ಕೊಡುವುದಕ್ಕೆ. ಆ ರೀತಿಯಲ್ಲಿ ಹುಡುಕುತ್ತಾರೆ. ಇನ್ನೂ ಬೆಳೀಬೇಕಾದಂತಹ ವಯಸ್ಸಿನಲ್ಲೇ ಆ ಹೊಗಳಿಕೆ ಸಿಕ್ಕಿತು ಅಂತಂದ್ರೆ ಮತ್ತೆ ಬೆಳೀಲಿಕ್ಕುಂಟೋ ಹೇಳಿ? ಹಾಗಾದ್ರೆ ಬೆಳಿಬೇಕು ಅಂತಾದ್ರೆ ಏನು ಮಾಡಬೇಕು? ಅಲ್ಲಿಗೆ ಒಂದು ಕತ್ತರಿ, ಅದನ್ನು ಕತ್ತರಿಸಿದ್ರೆ ಅದರ ಕೆಳಗಿನಿಂದ ಕವಲಾಗಿ 4 ಬರುವುದಿಲ್ವೇ? ಹಾಗೆ ಪ್ರತಿಭೆಯ ಹೊಸ ಹೊಸ ಮುಖಗಳು ಬರಬೇಕು. ಇದೆಲ್ಲ ಆಯಾ ಕಾಲಕ್ಕೆ ಮಾಡುತ್ತಲೇ ಬರಬೇಕಾದಂತಹದ್ದು. ಭಗವಂತನ ಈ ಸಂಕಲ್ಪದಲ್ಲಿ ನಾನೂ ಕೂಡ ಒಂದಷ್ಟು ಮಟ್ಟಿಗೆ ಭಾಗಿಯಾಗಿದ್ದೇನೆ. ಲೋಕದ ಮಂದಿ ನನ್ನನ್ನು ಹಿಂದಿನಿಂದ ಮೆಚ್ಚಿಕೊಳ್ಳುವುದಿಲ್ಲ, ಜಗಳಗಂಟ ನಾರದ ಎನ್ನುವ ಹಾಗೆ ಹೇಳುವಂತಹದ್ದು. ಆದರೆ ನಾನು ಲೋಕವನ್ನು ಶಿಕ್ಷಿಸುವಂತಹ ಭಗವಂತನ ಆ ಯೋಜನೆಯಲ್ಲಿ ಸಹಕಾರವನ್ನು ಕೊಡ್ತಾ ಇದ್ದೇನೆ ಎನ್ನುವ ಕಾರಣಕ್ಕೆ ನಾನು ಭಗವತ್ಪ್ರಿಯನಾಗಿದ್ದೇನೆ. ಯಾವತ್ತೂ ಅವನೇ ನನಗೆ, ಅವನಿಗೆ ನಾನು ಶರಣಾಗಿಯೇ ಇರ್ತೇನೆ. ನಿಮಗೊಂದು ವಿಷಯ ಗೊತ್ತುಂಟು, ಯಾವುದೇ ಕೆಲಸವನ್ನು ನಾವು ಮಾಡಲಿ ಅದನ್ನು ಭಗವದರ್ಪಣ ಅಂತ ಮಾಡಿದರೆ ಮತ್ತೆ ಅದರಲ್ಲಿ ಏನೇ ಆದ್ರೂ ಅಂದ್ರೆ ಹಾನಿಯೋ ಒಳ್ಳೆ ಎಲ್ಲವೂ ಕೂಡ ಭಗವಂತನಿಗೆ ಸಮರ್ಪಿಸುವಂತಹದ್ದು. ನಮ್ಮ ಸನಾತನ ಧರ್ಮ ವೈದಿಕ ಪ್ರಕ್ರಿಯೆಗಳೆಲ್ಲ ಹಾಗೇ ಇರುವಂತಹದ್ದು, ಹೌದೋ ಅಲ್ವೋ? ನೀವು ಕಾಮ್ಯ ಕರ್ಮ ಅಂತ ಹೇಳಿ ಸತ್ಯನಾರಾಯಣ ಪೂಜೆ ಮಾಡಿಸ್ತೀರಿ, ಆಮೇಲೆ ಬ್ರಹ್ಮಾರ್ಪಣ ಬಿಡುವ ಸಂದರ್ಭದಲ್ಲಿ ಅನೇನ ಮಯ ಕೃತ ಸ್ನಾನ ಮೌನ ಜಪ ಎಲ್ಲ ಹೌದೋ ಅಲ್ವೋ? ಅದೆಲ್ಲವನ್ನು ಏನು ಮಾಡ್ತೀರಿ? ತತ್ಸರ್ವಂ ಬ್ರಹ್ಮಾರ್ಪಣಮಸ್ತು, ಮುಗಿಯಿತಲ್ಲ. ನೀವು ಮತ್ತೆ ಯಾವ ಕಾಮನೆಗೋಸ್ಕರ ಮಾಡಿದ್ದೀರಿ ಪೂಜೆ? ಯಾವ ಕಾಮನೆಯೂ ಇಲ್ಲ. ಹಾಗಾದ್ರೆ ಮಾಡಬೇಕಾದ್ದು ಯಾಕೆ? ಭಗವಂತನನ್ನು ನೆನಪು ಮಾಡಬೇಕು ಎನ್ನುವ ಕಾರಣಕ್ಕೆ ಪೂಜೆಯಷ್ಟೇ. ಆ ಕಾರಣಕ್ಕೆ ಅರ್ಚನೆ, ಆ ಕಾರಣಕ್ಕೆ ಯಜ್ಞ, ಆ ಕಾರಣಕ್ಕೆ ಜಪ ನಿತ್ಯ. ಅದೇ ಅಲ್ವೇ ಕಾಯಕ ನಮಗೆ. ಆದ್ದರಿಂದ ಜಪವನ್ನೇ ನಾವು ಯಜ್ಞ ಅಂತ ಕರೆಯುತ್ತೇವೆ. ಅದು ಜಪಯಜ್ಞವಾಗುತ್ತದೆ. ಫಣಿಶಯನ, ಕೇಶವ, ಮಾಧವ, ಗೋವಿಂದ, ಅಚ್ಯುತ ಇತ್ಯಾದಿಯಾಗಿ ಭಗವಂತನ ನಾಮಗಳನ್ನು ಮತ್ತೆ ಮತ್ತೆ ನಾಲಿಗೆಯಲ್ಲಿ ತರುವುದು ಅಂತಂದ್ರೆ ಅಮ್ಮ ಅದೇನು ಆನಂದವೋ ಈ ನಾರದನಿಗೆ. ಬ್ರಹ್ಮಚರ್ಯದಲ್ಲಿ ಮತ್ತೆ ನಮಗೆ ಬೇರೇನು ಕಾಯಕ ಉಂಟು ಹೇಳಿ? ಆ ಭಗವಂತನ ಅನುಗ್ರಹ ಆ ರೀತಿಯದಾಗಿ ಆಯಿತು ಅಂತಂದ್ರೆ ನಮಗೆ ನೋಡುವಾಗಲೇ ಅರ್ಥವಾಗುತ್ತದೆ. 5 ವರ್ಷದ ಹಸುಳೆಯಾದಂತಹ ಧ್ರುವ, ಅವನಿಗಾದಂತಹ ಅನುಗ್ರಹ. ಏನು ಭಗವಂತನ ಬಗ್ಗೆ ತಿಳಿದಿದ್ದಾನವ? ವೇದ ಓದಿದ್ದಾನೋ, ಉಪನಿಷತ್ತುಗಳನ್ನು ಅಧ್ಯಯನ ಮಾಡಿದನೆ. ಪ್ರಹ್ಲಾದನ ಮುಂಭಾಗದಲ್ಲಿ ಆ ನರಹರಿಯೇ ನಿಂತಾಗ ಅವನಿಗೆ ಯಾವ ಭಯವೂ ಆಗಲಿಲ್ಲವಂತೆ. ಸಣ್ಣ ಮಕ್ಕಳಿಗೆ ಹೊಡಿತೇನೆ ಅಂತ ಮುಂಭಾಗದಿಂದ ಕೈ ಎತ್ತಿದ್ರೂ ಕೂಡ ಮಗು ನಗುವ ಹಾಗೆ ಪ್ರಹ್ಲಾದ ಆ ರೀತಿಯಲ್ಲಿ ಶರಣಾದವ. ಬೇಡವಪ್ಪ, ಮನುಷ್ಯರು ಯಾಕೆ? ಆ ಗಜೇಂದ್ರ ಮನುಷ್ಯನ ಹಾಗೆ ಬುದ್ಧಿವಂತಿಕೆ ಉಂಟೋ, ತಿಳುವಳಿಕೆ ಉಂಟೋ? ಜಲದಲ್ಲಿರುವ ಆ ಕಮಲವನ್ನೇ ಮೇಲೆ ಕಿತ್ತು ಅದನ್ನೇ ತನ್ನ ಸೊಂಡಿಲಿನಿಂದ ಎತ್ತಿ ಹಿಡಿದು ತನ್ನದೇ ಭಾಷೆಯಲ್ಲಿ ಗೀಳಿಟ್ಟಾಗ ಬರಲಿಲ್ವೇ ಭಗವಂತ? ಆ ಭಗವಂತನಿಗೆ ಶರಣು ಅಂತ ಹೇಳಿದಲ್ಲಿಗೆ ನಮಗೆ ಮತ್ತೆ ಹೊಣೆ ಇಲ್ಲ. ನಾಮ ಜಪವನ್ನೇ ಮತ್ತೆ ಮತ್ತೆ ಸ್ಮರಿಸ್ತಾ ನನ್ನ ಗಮನ ಅಲ್ಲ, ಆ ಗಮನ ಈ ಕಡೆಗಾಯಿತಲ್ಲ. ಇದು ನಾವು ಆಗಾಗ ಬರುವ ಸ್ಥಳ ಅಲ್ವ? ಇದು ದ್ವಾರಕ್ಕೆ ಅಲ್ವೇ? ಅಂದ್ರೆ ನಾನು ಕೃಷ್ಣ ಪರಮಾತ್ಮನ ಬಳಿಗೆ ಬಂದೇನೆ, ಒಳ್ಳೆದೇ ಆಯ್ತಲ್ಲ. ಅಲ್ಲ, ನಾನು ಬಂದೇನೆ ಅಂತ ಎನ್ನುವುದೇ ನನ್ನ ಭಗವಂತನೇ ಕರೆಯಿಸಿಕೊಂಡಿರ್ಬೇಕು. ಇಲ್ಲವಾದ್ರೆ ಬರುವ ಪ್ರೇರಣೆ ನನಗೆ ಯಾಕಾಗಬೇಕು? ನಾನೇನು ಯೋಚನೆ ಮಾಡಿದ್ರು ಇಲ್ಲಿಗೆ ಬರಬೇಕು ಎನ್ನುವ ಹಾಗೆ. ಅಂತೂ ಬಂದಾಯ್ತಲ್ಲ. ಬಂದ ಮೇಲೆ ಭಗವಂತ ಎಲ್ಲಿದ್ದಾನೆ?
ನಾವೇ ಹೋಗಬೇಕಲ್ಲ. ಹೌದು ಹೌದು. ಆದ್ದರಿಂದ ದ್ವಾರಕೆಯನ್ನು ಪ್ರವೇಶಿಸ್ತೇನೆ. ಕೃಷ್ಣಸ್ವಾಮಿಯ ಅಲ್ಲಿಗೆ ನೇರವಾಗಿ ಸಾಗುವ. ನಾರದ ಮಹರ್ಷಿಗಳು ಅಲ್ಲ ಸ್ವಾಮಿ ಶ್ರೀಕೃಷ್ಣ, ನಮಗದು ಯಾವತ್ತಿನ ರೂಢಿ ಅಲ್ವಾ? ಗೊತ್ತಾಯ್ತು. ಅಂದ್ರೆ ಈಗ ಒಂದು ವೇಷವೇ ಹೌದು ನಾರದನು ಅಂತ ಗೊತ್ತಾಗಬೇಕಾದ್ರೆ ಹೌದು, ಆ ಶಬ್ದ 2 ಬಾರಿ ಹೇಳದೇ ಇದ್ರೆ ಬರ್ಲೇಬೇಕು. ಇದು ಯಾರಪ್ಪ ಅಂತ ಯೋಚನೆ ಮಾಡ್ತಾರೆ. ಹೌದು, ಇಲ್ಲಿಗೆ ಬರುವಾಗ ಅಂದ್ರೆ ಬೇರೆ ಕಡೆ ಹೋಗುವಾಗ ನೀವು ಶಂಭು ಗಿರೀಶ ಅಂತೆಲ್ಲ ಹೇಳ್ತೀರಿ. ಅದು ಸ್ಥಳಕ್ಕೆ ಬೇಕಾದ ಹಾಗೆ. ಅಂದ್ರೆ ಎಲ್ರಿಗೂ ಇದು ಮೆಚ್ಚುಗೆ ಆಗುವುದಿಲ್ಲ ದೇವರೇ, ಇದೆಲ್ಲ ಅಡಗಿಸಿಡುವುದಕ್ಕೆ ಏನಿಲ್ಲ. ಹೌದು, ಲೋಕೋ ಭಿನ್ನ ರುಚಿ. ಭಿನ್ನ ರುಚಿ. ಅವರವರಿಗೆ ಬೇಕಾದ್ದನ್ನು ಕೊಟ್ರೆ ತಾನೇ ಅವರವರಿಗೆ ಸಮಾಧಾನ. ಅನುಮಾನವೇ ಇಲ್ಲ. ಸ್ವಾಮಿ ಹೀಗೆ ಬರಬೇಕು, ಹೀಗೆ ಬರಬೇಕು, ಹೀಗೆ ಬರಬೇಕು. ಕುಲ ತಿಲಕ ನಿತ್ತ ಬಂದುದ ಕಂಡು, ಕಿತ್ತಡಿಯ ಕುಲ ತಿಲಕ ನಿತ್ತ ಬಂದುದ ಕಂಡು ಚಿತ್ತದಿಯನು ನಮಿಸುದಾಗ ಉತ್ತಮದ ಪೀಠವದ ನೀಯುತ್ತಲು ಪಚರಿಸಿ ನಾರದ ಮಹರ್ಷಿಗಳು, ದೇವಕಿ ನಂದನ, ನಿಜವಾಗಿಯೂ ನಿಮ್ಮನ್ನೇ ನಾನು ಮನಸ್ಸಿನಲ್ಲಿ ನೆನೆಸಿಕೊಂಡಿದ್ದೆ. ನಾನು ಯೋಚನೆ ಮಾಡ್ತಾ ಇದ್ದದ್ದು ಯಾಕೆ ಈ ಕಡೆಗೆ ಬಂದೆ ನಾನು ಅಂತ ಅದೇ, ನನಗೆ ಅದೇ. ಗೊತ್ತಿಲ್ಲ. ಪಕ್ಕನೆ ನಿಮ್ಮನ್ನು ಅಂದ್ರೆ ನಿಮ್ಮನ್ನಲ್ಲ. ನಾ ಅರ್ಥ ಮಾಡಿಕೊಂಡೆ, ಇಡೀ ಜಗತ್ತೇ ನಡೆಯುವುದು ನಿನ್ನ ಸಂಕಲ್ಪದಿಂದ, ನಾನೊಬ್ಬ ಅದರಿಂದ ಹೊರತಾಗುವುದು ಹೇಗೆ? ಬೇಡ ಅಂತ ಹೇಳಿದ್ರು ಬೇರೆ ಕಡೆಗೆ ಹೋಗ್ಲಿಕ್ಕೆ ಆಗುವುದಿಲ್ಲ. ಹೌದು, ಹೇಳಿದ ಮೇಲೆ ಬರಲೇಬೇಕಾಗ್ತದೆ. ಹಾ. ಆದ್ರೆ ನಾರದರೆ ಏನು ಸ್ವಾಮಿ? ನಾರದರು ಅಂತ ನಾನು ಸ್ಪಷ್ಟವಾಗಿ ಆಲೋಚನೆ ಮಾಡಿದ್ದಲ್ಲ. ಹೌದು, ನನಗೆ ಬೇಕಾದ ರೀತಿಯಲ್ಲಿ ನಾನು ಆಲೋಚನೆ ಮಾಡಿದ್ದು. ಹಾ ಹಾ. ಎಷ್ಟೋ ಸಲ ಏನಾಗ್ತದೆ, ಏನಾಗ್ತದೆ? ಅದುವೇ ಮೂರ್ತಿವೆತ್ತು ಬಂದ ಹಾಗೆ ಅಂತ ಒಂದು ಮಾತಿಲ್ಲೋ. ಹಾ ಹಾ. ಅಂದ್ರೆ ಯಾವುದೋ ಒಂದನ್ನು ನಾವು ಬಯಸಿದ್ದೇವೆ, ಏನೋ ಆಗಬಹುದು, ಅದಕ್ಕೆ ಬೇಕಾದ್ದು ತನ್ನಿಂದ ತಾನೇ ಒದಗುವುದು. ಈಗ ನಿಮ್ಮ ಹಾಗಿದ್ದವರು ಹೇಳ್ತೀರಿ, ಅದು ಹಾಗೆ ನಿನಗೆ ಮಾತ್ರ ಅದೀತಷ್ಟೇ. ಅದನ್ನು ಯೋಚನೆ ಮಾಡಿ ಉಳಿದವರೆಲ್ಲ ಹಾಗೆ ಮನಸ್ಸಿನಲ್ಲಿ ಸಂಕಲ್ಪ ಮಾಡುವುದಕ್ಕೆ ಹೊರಟ್ರೆ ಪರಿಣಾಮದಲ್ಲಿ ಏನಾಗುತ್ತದೆ ಅಂತ ಕಥೆ ನಾವು ಕೇಳುತ್ತೇವೆ. ಅಲ್ಲ ಅದು ಸರಿ, ಅದ ಕಲ್ಪವೃಕ್ಷದ ಕೆಳಗೆ ಕೂತುಕೊಂಡವ ಏನೇನೋ ಸಂಕಲ್ಪ ಮಾಡಿದ ಹಾಗೆ ಅವನಿಗೆ ಅನುಮಾನ ಬಂತಂತೆ. ಹೌದು, ಏನಿಲ್ಲಿ ಏನಾದ್ರೂ ಹೆಚ್ಚು ಕಡಿಮೆ. ಹೌದು, ಭೂತ ಪಿಶಾಚಿ ಏನಾದ್ರೂ ಉಂಟಾ ಅಂತ. ಅವನ ಮುಂಭಾಗದಲ್ಲಿ ಅದುವೇ ಕಾಣಿಸಿಕೊಂಡಿತು, ಇವನನ್ನೇ ನುಂಗಿ ಹಾಕಿತು. ಇದು ಹಾಗಲ್ಲ, ಇದು ಉಳಿದವರಿಗಲ್ಲ. ಹೌದು, ನಿನಗೆ ಮಾತ್ರ. ನೆನಪಿಸಿಕೊಂಡ ತಕ್ಷಣದಲ್ಲಿ ನನ್ನ ಮುಂಭಾಗದಲ್ಲಿ ನೀವೇ ನಾರಾಯಣ ನಾಮಸ್ಮರಣೆ ಮಾಡ್ತಾ ಕಾಣಿಸಿಕೊಂಡಿರಿ. ಆವಾಗ ನಿನ್ನ ಮಹತ್ವ ಎಷ್ಟು ದೊಡ್ಡದು ಅಂತ ಗೊತ್ತಾಗ್ತದೆ. ಅದು ಹೇಗೆ? ಕೃಷ್ಣ ನೆನವರಿಕೆ ಮಾಡಿದ ತಕ್ಷಣ ಹಾ. ಆ ಕ್ಷಣಕ್ಕದ ಆಗ್ತದಲ್ಲ ಅಂತ. ಹೌದು, ಆದ್ರೆ ಒಂದು ಏನು ಗೊತ್ತಾ ನಾರದರೆ, ಏನು ಸ್ವಾಮಿ? ನನ್ನ ಹಾಗಿದ್ದವರು ಹೀಗೆ ನೆನಪಿಸಿಕೊಳ್ಳುವ ಕಾಲದಲ್ಲೇ ಮಾಡುವುದಕ್ಕೆ ಸಿದ್ಧರಾಗಿ ನೀವು ಇರ್ತಿರಲ್ಲ. ನೀನು ಮಾಡಿಸುವುದಲ್ವ ಸ್ವಾಮಿ, ನಾವು ಮಾಡುವುದಕ್ಕೆ ಅಂತ ಉಂಟು. ಕಿತ್ತಡಿಯ ಕುಲ ತಿಲಕ ಹಾಕೊಳ್ಳಿ. ಏನು ನೀವು ಆರೋಪ ಮಾಡುವುದು ಅಲ್ಲಿಗೆ, ಅದು ಯಥಾರ್ಥಕ್ಕೆ ನನಗೆ ಒಂದು ಕಡೆ ಸರಿಯಾಗಿ ಪೂರ್ಣವಾಗಿ ಅಡಿಯನ್ನು ಇಡುವುದಕ್ಕೇ ಆಗುವುದಿಲ್ಲ. ಅದು ಯಾಕೋ? ಯಾಕೆ ಅಂದ್ರೆ ಆಗ್ಲಿಕ್ಕೆ ಅದು ಒಂದು ಶಾಪವೇ. ಹೌದು, ಅದು ಕಿತ್ತೇ ಇರುವುದು ಅಂದ್ರೆ ಹೆಜ್ಜೆ ಎತ್ತಿಕೊಂಡೇ ಇರುವುದು. ಹೌದು, ಅಷ್ಟು ಎತ್ತಿಕೊಂಡೇ ಇಲ್ಲ ಅಂತ. 3:45 ಗಳಿಗೆಯಲ್ಲಿ 3 ಲೋಕ ಮುಗಿಯುವುದು ಹೇಗೆ? ಇನ್ನೊಂದು ವಿಶೇಷ ಉಂಟು ನೋಡಿ. ಏನು? ಹೆಜ್ಜೆಯನ್ನು ಎತ್ತಿ ಇಡುವುದು ಹೌದು, ಎತ್ತಿ ಇರುವುದು ಹೌದು. ಹೌದು, ಹಾಗೆಂತ ಮುಂದೆ ಎಲ್ಲಿ ಇಡುವುದು ಅಂತ ಎಷ್ಟೋ ಸಲ ನಿಮಗೂ ಗೊತ್ತಿಲ್ಲ. ಹೆಜ್ಜೆ ಇಟ್ಟ ಮೇಲೆ ಗೊತ್ತಾಗುದು ನಾನು ಇಲ್ಲಿಗೆ ಬಂದಿದ್ದೇನೆ. ಈಗ ನನಗೆ ಅನುಭವಕ್ಕೆ ಬಂದ ಹಾಗೆ. ನಿಮಗೆ 5 ವರ್ಷದ ಮಕ್ಕಳು ಆಗ್ತಾರೆ, ಅಥವಾ ಗರ್ಭಿಣಿ ಸ್ತ್ರೀಯರು ಆಗ್ತಾರೆ ಉಪದೇಶಕ್ಕೆ. ಅಂದ್ರೆ ಅದರ ಅರ್ಥ ಏನು? ಲೋಕದಲ್ಲಿ ಎಲ್ಲಿ ಕಲ್ಯಾಣ ಆಗಬೇಕು, ಎಲ್ಲಿ ಸೌಮಾಂಗಲ್ಯ ಅನ್ನುವುದು ಬೇಕು, ಅದು ಭಗವಂತ ಗುರುತಿಸಿರ್ತಾನೆ. ಈಗ ಆಯುಸ್ಸು ಎನ್ನುವಂತಹದ್ದು ಕೇವಲ ಆ ಜನ್ಮದಲ್ಲಿ ಮಾತ್ರ ಲೆಕ್ಕ ಹಾಕುವಂತಹದ್ದು. ಈಗ ಧ್ರುವನಿಗೆ 5 ವರ್ಷ ಆಯುಸ್ಸು ಅಂತ ಕೇಳಿದ್ರೆ 5ನೇ ವರ್ಷಕ್ಕೆ ಅಷ್ಟೆಲ್ಲ ಒಬ್ಬನಿಗೆ ಸಿದ್ಧಿಸುವುದಕ್ಕೆ ಸಾಧ್ಯವೇ? ಜ್ಞಾನ ಬಂದೀತೋ? ಹಾಗಾದ್ರೆ ಹಿಂದಿಂದೇ ಉಂಟು, ಅದೆಲ್ಲ ಅವನಲ್ಲಿ ತುಂಬಿಸಿದ್ದಿ ಯಾರು? ನೀನೇ ಅಲ್ವ ಸ್ವಾಮಿ.
ಹಾಗಾದ್ರೆ ಯಾರು ಭಗವಂತನಿಗೆ ಹತ್ತಿರರಾದವರೋ ಅವರನ್ನೆಲ್ಲ ಪ್ರೀತಿಸುವವನೇ ನಾನು. ಅವರೆಂತಹ ಸ್ಥಿತಿಯಲ್ಲಿರಲಿ, ಅವರು ಮನುಷ್ಯರೇ ಆಗಬೇಕು ಅಂತಿಲ್ಲ, ಇಲ್ಲ, ಆದರೂ ಅವರ ಬಳಿಗೆ ಹೋಗ್ತೇನೆ ನಾನು. ಅವರಲ್ಲಿ ನಿನ್ನನ್ನು ಕಾಣ್ತೇನೆ. ಸರಿ ನಾರದ್ರೆ, ಸ್ವಾಮಿ, ಬಳಿಗೆ ಬಂದಂತಹ ನಿಮ್ಮನ್ನು ಯಥೋಚಿತವಾಗಿ ಸತ್ಕರಿಸಿದ್ದೇನೆ. ನನಗೆ ನಾನು ಗೃಹಸ್ಥ ಅಲ್ವ ಒಬ್ಬ. ಹೋ, ಇದು ಸ್ಥಳ ಬೇರೆ ಅಲ್ವಾ? ಹೌದು. ಓ, ಈಗ ಇಲ್ಲಿ ನೀನು ಗೃಹಸ್ಥನ? ನಾನಿಲ್ಲಿ ಗೃಹಸ್ಥ ಅಲ್ವ ಅಂತ ಉಳಿದವರು ಹೇಳ್ತಾರೆ. ಅಲ್ಲ, ಅಂದ್ರೆ ನಿನಗೆ ಅಲ್ಲ, ಸಂದೇಹ ಉಂಟು? ಹಾಗಲ್ಲ, ಈಗ ಕೆಲವರು ಹೇಳ್ತಾರೆ ಕೃಷ್ಣ ಈಗ ಗೃಹಸ್ಥ ಆಗಿದ್ದಾನೆ ಅಂತ. ಅಂತೂ ನಿನಗೆ ಪೂರ್ಣ ವಿಶ್ವಾಸ ಇಲ್ಲ. ನಮ್ಮದೊಂದು ನಾನಂತೂ ನೀನು ಗೃಹಸ್ಥ ಅಲ್ಲವೇ ಅಂತಲೇ ನಿರ್ಣಯ ಮಾಡಿದ. ನಮ್ಮದೊಂದು ಉಂಟು, ಏನು? ಉಳಿದವರು ಏನು ಹೇಳ್ತಾರೋ ಅದನ್ನು ಒಪ್ಪಿಕೊಳ್ಳುವುದು, ಆಗ ಯಾವ ಸಮಸ್ಯೆಯೂ ಇರುವುದಿಲ್ಲ. ಆದ್ರಿಂದ ಬೇಕಾದ ಹಾಗೆ ತಿಳ್ಕೊ. ನೀನು ಹಾಗೆ ಅಂತ ಹೇಳಿದ್ರೆ ನಾವು ಹಾಗೆ, ನೀನು ಹೀಗೆ ಅಂತ ಹೇಳಿದ್ರೆ ನಾವು ಹೀಗೆ. ನೀವು ಗೃಹಸ್ಥ ಅಂತ ಹೇಳುವುದಾದ್ರೆ ನಾನು ಗೃಹಸ್ಥನೇ. ಹೌದು. ಹಿಂದಿನ ಹಾಗಲ್ಲ. ಅವ ಹೇಳಿದನಂತೆ ನಾನು ಅದಲ್ಲ ಅಂತ. ಅಲ್ಲ ಅಂತ ನಾನು ಎಲ್ಲ ಹೇಳುದು ನೀನು ದೇವರು. ಅಯ್ಯೋ, ನಾನು ದೇವರು ಅಲ್ಲ ಅಂತಲೇ ಹೇಳ್ತಾ ಬಂದ್ರಂತೆ. ನೀವೆಲ್ಲರೂ ಹಾಗೆ ಹೇಳ್ತೀರಿ, ಆದ್ರೆ ನನಗದು ಗೊತ್ತಾಗುವುದಿಲ್ಲ. ನಾನು ಇಂಥವನ ಮಗ ಅಂತಲೇ ತಿಳ್ಕೊಂಡಿದ್ದೇನೆ. ನನ್ನದು ಹಾಗಲ್ಲ. ನೀವು ದೇವರು ಅಂತ ಹೇಳಿದ್ರೆ ಹೌದು ಅಂತಲೇ ಹೇಳುದು ನಾನು, ನೀವು ಮನುಷ್ಯ ಅಂತ ಹೇಳಿದ್ರೆ ಹೌದು ಅಂತಲೇ ಹೇಳುದು. ಅಂತೂ ಈಗ ನನ್ನ ಮುಂಭಾಗದಲ್ಲಿ ನೀನು ಗೃಹಸ್ಥ, ನಾನೊಬ್ಬ ಗೃಹಸ್ಥನಾಗಿ ಕಾಣಿಸಿಕೊಂಡು ವಸುದೇವ ಸುತ ದ್ವಾರಕೆಗೆ, ಹೌದೌದು, ದ್ವಾರಕೆಗೆ ಒಬ್ಬ ಅಧಿಕಾರಿ. ಹೌದು. ಮಾತ್ರವಲ್ಲ, ನನ್ನ ಅಣ್ಣನಿಗೆ ನಾನು ತಮ್ಮ, ಸರಿ, ನನ್ನ ಹೆಂಡತಿಯರಿಗೆ ನಾನು ಗಂಡ. ಇಷ್ಟೆಲ್ಲ ಪ್ರತ್ಯೇಕವಾಗಿ ನಾವು ಹೇಳಬೇಕಾಗ್ತದೆ. ಹೇಳಬೇಕು ಅಂತಲ್ಲ, ಅದು ಹೇಳುವಾಗ ಈಗ ಅಂದ್ರೆ ಒಂದುಂಟು. ನನಗೆ ಕಾಣುವುದು ಹೇಗೆಂದ್ರೆ, ಅದು ಬಂದವನನ್ನು ಅವಮಾನಿಸಿದ ಹಾಗಾಗುತ್ತದೋ ಅಂತ. ಅದೇ ಹೇಗೆ? ನನಗೆ ಯಾವ ಹಿಂದೆ ಮುಂದೆ ಹೇಳುವುದಕ್ಕೇನಿಲ್ಲ. ಅವನ ಮುಂಭಾಗದಲ್ಲಿ ನಾನು ಅವನಿಗೆ ತಮ್ಮ, ಇವರಿಗೆ ಅಣ್ಣ, ಇವರಿಗೆ ಹೆಂಡತಿ, ಗಂಡ ಅಂತ ಹೇಳುವಾಗ ನಾನೇನು ಹೇಳುವುದಕ್ಕಿಲ್ಲ. ನಿಮಗೆ ಒಂದೇ ಮಾತಿನಲ್ಲಿ ಎಲ್ಲವನ್ನು ಮುಗಿಸಬಹುದು. ಲೋಕ ಬಂಧು ನೀವು, ಅಂತಹ ನೀವೇ ಸೇವಕ ಅಷ್ಟೇ. ನೀವು ನನ್ನ ಬಳಿಗೆ ಬಂದು ಇದು ಬಂದವರನ್ನು ಉಪಚರಿಸಿದ್ದೇನೆ ಅಂತ ಆಡಿದೆ. ಬೇಕಾದನ್ನು ನೀವು ನಿರ್ದಾಕ್ಷಿಣ್ಯವಾಗಿ ಕೇಳಿ ನಮ್ಮಲ್ಲಿ ತಕೊಳ್ಬಹುದು, ಸಂಕೋಚ ಇಲ್ಲದೆ. ಸ್ವಾಮಿ, ನೀನು ಉಪಚರಿಸಿದ್ದೇನೆ ಅಂತ ಹೇಳುವ ಆ ಒಂದು ಶಬ್ದವು ಅದೇ ದೊಡ್ಡದು. ಹೌದು, ಅದಕ್ಕಿಂತ ಮುಂದೆ ಏನು ಬೇಡ. ಯಾಕಂದ್ರೆ ದೊಡ್ಡವರು ಬಂದು ಸಣ್ಣವರನ್ನು ಬನ್ನಿ 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 ಕುಳಿತುಕೊಳ್ಳಿ ಅಂತೆಲ್ಲ ಹೇಳುವಾಗ ತುಂಬಾ ಮುಜುಗರ ಆಗ್ತದೆ. ಆವಾಗ ಏನ್ ಕಾಣ್ತದೆ, ಅಯ್ಯೋ ಇಷ್ಟು ಕಷ್ಟ ನಾವು ಕೊಡಬೇಕಲ್ಲ ಅಂತ ಕಂಡು ಹೋಗುವುದು. ಹಾಗಾಗದೇ ಇರುವುದಕ್ಕೆ ನೀನು ಉಪಚರಿಸ್ತೇನೆ ಅಂತ ಹೇಳಿ ಮುಗಿಸಿದ್ರೆ ಅಷ್ಟೇ ಸಾಕು. ಒಂದು ಆದೀತು, ಒಂದು ಕೆಲಸ ಮಾಡುವ. ನೀನು ಸುಧಾಮನ ಪಾದ ತೊಳೆದ ಹಾಗೆ ನನ್ನ ಪಾದ ತೊಳೆಯುವುದಕ್ಕೆ ಹೊರಟೇನಾ? ಏನು ಆದರೆ ಒಂದುಂಟು, ನಿಮಗೆ ಇಂಥದ್ದೆಲ್ಲ ಅಭ್ಯಾಸ ಉಂಟು. ಮಾತ್ರವಲ್ಲ, ನಾನು ಈ ಮನೆಯ ಒಡೆಯ ಒಬ್ಬ ಗೃಹಸ್ಥನಾಗಿ ಮಾಡುವುದು ಅಂತ ಹೇಳಿದ್ದೇನೆ. ಬಾಕಿ ಊರ ಮೇಲೆ ಹೋದಾಗ, ಅದು ರಾಕ್ಷಸರಲ್ಲಿಗೆ ಹೋದಾಗ ನಾನು ಮತ್ತೆ ಮತ್ತೆ ಕಾಲು ಮುಂದೆ ಇಡ್ತೇನೆ. ಗೊತ್ತಾಯ್ತು, ಚೆನ್ನಾಗಿ ತೊಳಿರಿ. ಹೌದು, ಅಷ್ಟಾದ್ರೂ ಅವರ ಪಾಪ ಕಡಿಮೆ ಆಗಲಿ ಅಂತ ಉದ್ದೇಶ ಅಷ್ಟೇ. ಹೌದು. ನಾರದರೆ, ಏನು ಸ್ವಾಮಿ? ನಿಮ್ಮ ಮಾತು ಕೇಳುವುದಕ್ಕೆ ಬಹಳ ಚಂದ. ಮತ್ತೆ 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 ಕೇಳಬೇಕು ಅಂತ ಅನ್ನಿಸುವುದು. ಅದನ್ನು ನೀನು ಹೇಳಬೇಕಾದ. ಯಾಕಂದ್ರೆ ನಾನು ಆಡುವ ಮಾತೇನಿದ್ರು ಅದು ನಿನ್ನಿಂದಲೇ ಬಂದದ್ದು. ನನ್ನಿಂದ ಅಲ್ವೋ? ಮತ್ತೆ ನಿನ್ನ ವಿಷಯವನ್ನೇ ಅಲ್ವೋ ನಾನು ಹೇಳ್ತಾ. ನನ್ನ ವಿಷಯವೇ ಆದ್ರೂ ಹೇಳುವಂತಹ ಒಂದು ಶೈಲಿ ಅಂತ ಇಲ್ವಾ? ನೀನು ನಾರಾಯಣ, ನಾನು ನಾರದ. ಅಂದ್ರೆ ನೀನು ಇರುವುದು ಅದರಲ್ಲಿ, ನಾನು ಅದನ್ನು ಹಂಚುವುದು. ಅಂದ್ರೆ ನಿನ್ನ ಪ್ರಸಾದವನ್ನೆಲ್ವ ಕೊಡು. ಅದು ಸರಿ, ಆದ್ರೆ ನನ್ನ ಮುಂಭಾಗದಲ್ಲಿ ಮಾತನಾಡುವಾಗ ಏನಾಗ್ತದೆ, ಒಂದು ಎರಡು ವಿಷಯಗಳಿದರಲ್ಲಿ. ಒಂದು, ನಾನು ಏನನ್ನು ಹೇಳ್ತೇನೆ ಅದನ್ನೇ ಲೋಕದವರಿಗೆ ನೀವು ಹಂಚುತ್ತಾ ಹೋಗುವುದು. ಇನ್ನೊಂದು, ಲೋಕದಲ್ಲಿ ಏನಾಗುತ್ತದೋ ಅದನ್ನು ಒಂದು ನನ್ನಲ್ಲಿ ಹೇಳುದು, ವರದಿ. ಹೌದೌದು, ಅದು ಹಾಗೆ ಏನಾದ್ರೂ ಹೊಸತು ಉಂಟು ಅಂತ. ಯಾವುದೇ ಊರಿನಲ್ಲಿ ಹೊಸತು ಇದ್ರೆ ಹೇಳಬೇಕಾದವನು ನಾನು. ನೀವು ಹೆಚ್ಚಾಗಿ ಬರ್ತೀರಿ, ಏನಾದ್ರೂ ಒಂದು ಹೇಳಬೇಕು ಅಂತ ನಿಮ್ಮಲ್ಲಿ ಅಪೇಕ್ಷೆ ಹುಟ್ಟಿದ ಕ್ಷಣ ನನ್ನ ಬಳಿಗೆ ಬಂದಾಯ್ತು, ನೇರವಾಗಿ ಬರ್ತೇನೆ. ಆದ್ರೆ ಈ ಬಾರಿ ಹಾಗೆ ನಾನು ಬಂದದ್ದಲ್ಲ. ಮತ್ತೆ ನಾನು ಏನೋ ಹೇಳುವುದಕ್ಕುಂಟು ಅಂತ ಎಣಿಸಿ ಬಂದದ್ದೇ ಅಲ್ಲ. ನಾನು ಬಂದ ಮೇಲೆ ಬಂದಿದ್ದೇನೆ ಅಂತ ಗೊತ್ತಾಯ್ತು. ಆಮೇಲೆ ನೀನು ಹೇಳಿದ್ದು, ಯಾರನ್ನೋ ನೆನೆಸ್ತಾ ಇದ್ದೆ. ಹೌದು, ಆವಾಗ ನೀನು ಬಂದೆ ಅಂತ. ಹೌದು, ಅಂದ್ರೆ ಏನೋ ಕೆಲಸ ಆಗಬೇಕು ಎನ್ನುವ ಹಾಗೆ ಅಭಿಪ್ರಾಯ ಪಟ್ಟ ಹಾಗಿತ್ತು.
ಅಲ್ಲ ಅದು ವಿಷಯ ಹೌದು, ಹಾ. ನೆನೆಸಿದ್ದ ಹೌದು. ಹಾ. ಅದೇ ನೀವು ಬಂದ ಮೇಲೆ ಏನಾದ್ರೂ ವಿಶೇಷ ಉಂಟಾ ಅಂತ. ಹಾ. ಈಗ ನೀವು ಕೆಲವು ಸಲ ಏನಾಗ್ತದೆ, ನಾವು ಏನಾಗ್ತದೆ? ಬರುವಲ್ಲಿವರೆಗೆ ಮನಸ್ಸಿನಲ್ಲಿ ಯಾವ ನಿರ್ಣಯವೂ ಇರುವುದಿಲ್ಲ, ಇಂಥದ್ದನ್ನು ಹೇಳಬೇಕು ಅಂತ ನಮಗೆ ಅಪೇಕ್ಷೆಯೂ ಇರುವುದಿಲ್ಲ. ಅಲ್ಲಿಗೆ ಬಂದ ಮೇಲೆ ಪಕ್ಕನ ಒಯ್ದನ್ನು ಹೇಳಿಬಿಡುವ ಅಂತ ಕಾಣ್ತದೆ. ಹಾ, ಹಾಗೆ ಹಾಗೆ ಏನಾದ್ರೂ ಉಂಟಾ ಅಂತ. ಹಾಗೆ ಹೇಳಲಿಕ್ಕೆ ಹೊರಟ್ರೆ ಅದು ಮುಗುದೀತ ಸ್ವಾಮಿ. ಅಂದ್ರೆ ಯಾಕಂದ್ರೆ ಹೇಳಲಿಕ್ಕಿರುವುದು ನಿನ್ನ ಕಥೆಯೇ ಅಲ್ವಾ, ಹೊರಗೂ ಅದನ್ನೇ ಹೇಳುವುದು, ಹಾ. ಇಲ್ಲಿಯೂ ಅದನ್ನೇ ಹೇಳುವುದಲ್ವಾ. ಓಹೋ. ಯಾರು ಸ್ವಾಮಿ ನೀನು? ವಿಶ್ವನಾಟಕ ಸೂತ್ರ ದಯವಿರಿಸು 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 ಕೃಷ್ಣ ವಿಶ್ವನಾಟಕ ಸೂತ್ರ ದಯಮಿರಿಸು ನನಗೆ ವಿಶ್ವದೊಳಗುದಿ ತೀರ್ಪಿ ಸಿರಿಯರಸು ನನಗೆ ವಿಶ್ವದೊಳಗುದಿ ತೀರ್ಪಿ ಸಿರಿಯರಸು ದಯವಿರಿಸು ಸಿರಿಯರಸು ಕೃಷ್ಣ
ಕಂಡೆ ಸ್ವಾಮಿ. ಯಾವುದೋ? ನೀನು ಕೇಳಿದ ಮೇಲೆ ನಾನು ಕಂಡದ್ದು. ನಾನು ಕೇಳಿದ ಮೇಲೆ? ಹೌದು. ವಾರ್ತೆ ಏನುಂಟು ಹೊಸತು ಅಂತ ಕೇಳಿದ ಮೇಲೆ. ಹೌದು. ಇಲ್ಲಿ ಈಗ ಕಾಣ್ತಾ ಇರುವುದಕ್ಕಿಂತ ಹೆಚ್ಚಿನದಾದಂತಹ ವಾರ್ತೆ ಲೋಕದಲ್ಲಿ ಇನ್ನೇನಿರುವುದಕ್ಕೆ ಸಾಧ್ಯ? ಈಗ ಇಲ್ಲಿಗೆ ಬಂದು ನಿಮ್ಮ ಕಣ್ಣ ಮುಂದೆ ಇಲ್ಲಿ ಕಾಣುವುದನ್ನೇ ನನಗೆ ಹೊಸತು ಅಂತ ಹೇಳುದ ನೀವು? ಮತ್ತೆ ಈ ವಾರ್ತೆಗಳೆಲ್ಲ ಹೊರಡುವುದೇ ದೊಡ್ಡ ಮನುಷ್ಯರ ಕಾಲಬುಡದಿಂದಲೇ ಅಲ್ವೇ? ಹೌದು. ಅಂದ್ರೆ ನಾಯಕರಾದವರ ಸುತ್ತಲೇ ವಾರ್ತೆಗಳು ಸುತ್ತುತ್ತಾ ಇರ್ತವೆ. ಆ ನಾಯಕರ ವಾರ್ತೆಗಳನ್ನು ಕೊಟ್ಟರೆ ಅಲ್ವೋ ನಮಗೂ ನಾಳೆ ಮತ್ತೆ ಏನು ಹೇಳ್ತಾರೆ ಅಂತ ನೋಡುವ ಮಂದಿಯೂ ಇಲ್ಲ. ಜನಸಾಮಾನ್ಯರ ವಾರ್ತೆಯಲ್ಲಿ ಯಾವ ಆಸಕ್ತಿಯೂ ಇಲ್ಲ. ನಿನಗಿಂತ ದೊಡ್ಡ ನಾಯಕ ಲೋಕದಲ್ಲಿ ಇನ್ನವನಾದ್ರೂ ಇದ್ದಾನೆಯೇ? ಆದ್ರೆ ಒಂದು ಸ್ವಾಮಿ, ಏನು? ಈ ನಾಯಕರೆಲ್ಲ ನಿಜವಾಗಿಯೂ ಏನೋ ಮಾಡ್ತಾ ಇದ್ದಾರೋ ಅಂತ ನಮಗೆ ಕಾಣುವುದು. ಅವರು ಅಲ್ಲಿ ಕುಳಿತುಕೊಂಡು ನಾಟಕವೇ ಮಾಡುವುದಲ್ವಾ? ಅಲ್ಲ, ಅದು ಹೌದು. ನಾಟಕ ಮಾಡುವವರೇ ನಾಯಕರಾಗುವುದು. ನೀನು ಹಾಗೆ ನಾಯಕನಾದ್ದಲ್ವಾ? ನಿನಗೂ ಹೆಸರು ರಂಗ ಅಂತ. ಅನುಮಾನ ಏನು? ರಂಗ. ನೀನು ಮಾತ್ರ ಶ್ರೀರಂಗ. ಹೌದು, ಅಷ್ಟೇ. ಈ ಪ್ರಪಂಚವೇ ದೊಡ್ಡ ಒಂದು ರಂಗಭೂಮಿ. ಹೌದು, ನಿಮ್ಮ ಹಾಗಿದ್ದವರು ಹಾಗೆ ಹೇಳುತ್ತಾರೆ. ನಾಟಕ ರಂಗ. ಹೌದು. ಆ ರಂಗದಲ್ಲಿ ನೀನು ಬಗೆ ಬಗೆಯ ಪಾತ್ರಗಳನ್ನು ನಿರ್ವಹಿಸಿ ಅಭಿನಯಿಸ್ತಾ ಇರುವವ. ನೋಡುವ ಮಂದಿಗೆ ಇವನು ನಿಜವಾಗಿಯೂ ಅದುವೆಯೋ ಅಂತ ಕಾಣುವ ಹಾಗೆ ಇವ ಆವೇಶ ಇತ್ಯಾದಿಗಳನ್ನು ತೋರಿಸ್ತಾನೆ. ಅದು ಬೇಕೇ ಬೇಕು. ನಿಜವಾಗಿ ಅಲ್ಲಿ ಕುಳಿತ ಪ್ರೇಕ್ಷಕರನ್ನು ಮರಳು ಮಾಡುವುದಲ್ವ? ಅವರ ಮುಂಭಾಗದಲ್ಲಿ ಏನು ಅಳು, ಏನು ನಗು. ಹೌದು. ಮತ್ತೆ ನೇಪಥ್ಯಕ್ಕೆ ಸರಿದ ಮೇಲೆ ಹಾಗೆ ಅಡವಿ ಗಿಡ ಮರ ಕಲ್ಲುಗಳ ನೋಡಲು ಅರಿಸಿನದ ಪುಡಿಯಂತೆ ತೋರುತ್ತಿದೆ. ನೆನಪು ಮಾಡಿದ್ದು ಹೌದು. ಅದು ಒಂದು ಸಮಯದಲ್ಲಿ ಅಲ್ಲೇ ಹಾಗಾಯಿತು. ಹೌದು. ಈಗ ಇನ್ನೊಂದು ಸ್ವರೂಪ. ಅದು ನಿನ್ನ ಅವತಾರವೇ, ಇದು ನಿನ್ನ ಅವತಾರವೇ. ಆದ್ರೆ ಎರಡು ಅವತಾರಗಳ ಮಧ್ಯೆ ಎಂತಹ ವೈರುಧ್ಯ. ಹಾಗಿರುವಾಗ ನೀವು ಏನೇನೆಲ್ಲ ನಾಟಕ ಆಡ್ತೀರಿ ಅಂತ ನೋಡುವಾಗ ಒಟ್ಟಿನಲ್ಲಿ ನಿಮ್ಮ ಕೈಯಿಂದ ನಮ್ಮನ್ನು ಬೇರೆ ಯಾರು ಉಳಿಸಬೇಕಪ್ಪ ಅಂದ್ರೆ ನಿಮ್ಮನ್ನು ಬಿಟ್ಟು ಬೇರೆ ಯಾರಿಗೂ ಕೈ ಮುಗಿಯುವ ಹಾಗಿಲ್ಲ. ದಯವಿರಿಸು ಅಂತ ನಿನ್ನಲ್ಲೇ ಹೇಳಬೇಕಷ್ಟೇ. ನಿಮ್ಮಲ್ಲಿ ಒಂದೇ ಹೇಳ, ಕೆಲವರಿಗೆ ಸ್ವಭಾವ ಇದೆ, ಹೇಗೆ ಮಾಡಿದ್ರು ನಮಗೆ ಇಂಥದ್ದೇ ಪಾತ್ರ ಬೇಕು ಅಂತ. ನಮ್ಮದು ಹಾಗಿಲ್ಲ. ಅದು ಸರಿ. ಅದೀಗ ನಮಗೆ ಇಲ್ಲಿಯೂ ಆ ಕೆಲವು ವೇಷ ನೀನು ಶುರುವಿಗೆಲ್ಲ ಮಾಡಿದ್ದೀಯಲ್ಲ, ಅದಕ್ಕೆ ಜನವೇ ಸಿಗುವುದಿಲ್ಲ. ಹೌದು ಹೌದು. ಆದರೆ ನೀನು ಅದು ಎಲ್ಲವನ್ನೂ ಕೂಡ ಮಾಡಿದ್ರು ಅದನ್ನು ಲೋಕ ಅದ್ಭುತವಾಗಿ ಕಂಡಿತು ಸ್ವಾಮಿ. ಆದ್ರೆ ನನಗೆ ಆಶ್ಚರ್ಯ ಆದದ್ದು ಏನು ಅದೇ ನೋಡುವಾಗ ಅದೆಷ್ಟು ಸಹಜವಾಗಿ ಹೇಳಿದೆಯಲ್ಲ. ಕಲು ಮರಗಳು ಹೌದು, ಏನು ಕೊಳದಲ್ಲಿ ಕಾಣುವುದಂತೆ, ಮುಖ ಕಾಣುವುದಂತೆ, ಹೌದು, ಮೀನಿನಲ್ಲಿ ಕಣ್ಣು ಅಲ್ವಾ? ಆದರೆ ಓರ್ವಳಿಗೆ ನೀನು ಬದ್ಧನಾಗಿದ್ದೆ ಆವಾಗ ಏಕಪತ್ನಿ. ಹಾಗೆಂತ ಏಕಪತ್ನಿ ವ್ರತಸ್ಥನಾಗಿ ನೋಡುವಾಗ ಎಲ್ಲರೂ ಅರ್ಥ ಮಾಡಬೇಕು ಏನು ಪ್ರೀತಿಯಪ್ಪ. ಆದ್ರೆ ಈ ಅರಸಿನದ ಪುಡಿಯಂತೆ ಕಾಣ್ತಾ ಇದೆ ಅಂತ ಹೇಳಿದವನೇ ಯಾವಾಗ ಸೀತೆಯನ್ನು ಅಲ್ಲಿ ಸೆರೆಯಿಂದ ಬಿಡಿಸಿದೆಯೋ ನೀನು ಬೇಕಾದಲ್ಲಿಗೆ ಹೋಗು ಅಂತ ಹೇಳಿಬಿಟ್ಟೆ ಅಂತೆ. ಹಾಗಾದ್ರೆ ಎಂತಹ ಚಾರಿತ್ರ್ಯ ಅದು, ಎಂತಹ ಕ್ರಮ, ಎಂತಹ ನಡವಳಿಕೆ. ಆದ್ರೆ ಅಂತಹ ರಾಮನ ನಡವಳಿಕೆಯನ್ನೇ ಲೋಕ ಮೆಚ್ಚಿಕೊಂಡಿತು. ಅವ ಮರ್ಯಾದಾ ಪುರುಷೋತ್ತಮ ಅಂತ ಕರೆಯಿತು. ಅಂದರೆ ಆ ಅವತಾರದಲ್ಲಿ ನಿನಗೆ ಮರ್ಯಾದೆ, ಹೌದು, ಈ ಅವತಾರದಲ್ಲಿ ಅದು ಇಲ್ಲ ಅಂತ ಕಾಣ್ತದೆ. ಹೌದು, ಹಾಗಲ್ಲ. ಈಗ ಪುರುಷೋತ್ತಮ ಮಾತ್ರ, ಹಾಗಾದ್ರೆ ಮರ್ಯಾದೆ ಇಲ್ಲ. ಮರ್ಯಾದೆ ಇಲ್ಲ ಅಂತಂದ್ರೆ ಅದು ಶಬ್ದದ ಅರ್ಥ ಅಲ್ಲ ಸ್ವಾಮಿ. ಸರಿ ಸರಿ. ಮರ್ಯಾದಾ ಪುರುಷೋತ್ತಮ ಅಂತ ಏನು ಬಿರುದನ್ನು ಹೊಂದಿಕೊಳ್ಳಿಕ್ಕೆ ಅವನ ಏಕಪತ್ನಿ ವ್ರತ ಕಾರಣವಾಯಿತೋ, ಇಲ್ಲಿ ಆ ವ್ರತ ಇಲ್ಲದೆ ಇರುವುದು ಮಾತ್ರ ಅಲ್ಲ, ಅದಕ್ಕೊಂದು ಅರ್ಥವೂ ಇಲ್ವೇ? ಹೌದಾ? ಈಗ ಒಂದಲ್ಲಪ್ಪ, ಒಂದು ಎರಡು ಆಗಲಿ ಸರಿ, ಇಲ್ಲ ಪರಮಾವಧಿ 3. ಇದು ಲೆಕ್ಕ ಹಾಕಲಿಕ್ಕೆ ಬೆರಳು ಸಾಲದೆ ಇರುವ ಹೌದು ಸಂಸಾರವನ್ನು ಬೆಳೆಯಿಸಿಕೊಂಡ್ರೆ ನಾವು ಮತ್ತೆ ಅದಕ್ಕೆ ಏನು ಅಂತ ಹೇಳುವಂತ. ಅದಕ್ಕೂ ಇದಕ್ಕೂ ಪೂರ್ತಿ ವೈರುಧ್ಯ ನಮಗೆ ಕಾಣ್ತದೆ. ಅಷ್ಟು ಮಂದಿಯನ್ನು ಕಟ್ಟಿಕೊಂಡಿದ್ದೆ. ಹೌದು, ಆರಂಭವಾದದ್ದು ಒಂದರಿಂದ ಅದು ಮತ್ತೆ 2, 3, 8ರವರೆಗೆ ಹೋಯಿತು, ಬೆಳೀತಾ ಹೋಯಿತು. ಮತ್ತೆ ಒಮ್ಮೆಲೆ ಒಂದು ಅಷ್ಟು ಬಂತು. ಹೌದು, ಅವರನ್ನು ಎಲ್ಲ ಸೇರಿಸಿಕೊಂಡೆ.
ಸ್ವಾಮಿ ಅದಕ್ಕೆ ನಿಮ್ಮ ನಾಟಕ ಉಳಿದವರಿಗೆ ಅರ್ಥ ಆಗುವುದಿಲ್ಲ ಅಂತ ಹೇಳಿದ್ದು. ಒಬ್ಬಳನ್ನೇ ಸಾಮಾನ್ಯ ಒಬ್ಬ ತಿಳುವಳಿಕೆ ಉಳ್ಳ ಒಬ್ಬ ವ್ಯಕ್ತಿ ಒಬ್ಬ ಇದ್ದಾನೆ ಅಂತಾದ್ರೆ ಮನುಷ್ಯ ಬಹಳ ಜಾಗ್ರತೆಯಿಂದ ವ್ಯವಹರಿಸ್ತಾನೆ. ಆ ಒಬ್ಬಳ ನಿಷ್ಠೆಯನ್ನೇ ತನ್ನ ಪರವಾಗಿ ಇಟ್ಟುಕೊಳ್ಳುವುದಕ್ಕೆ. ಸರಿ ಸರಿ, ಅದು ಯಾರೋ ಹೇಳಿದ್ರಲ್ಲ, ಜೀವಲೋಕದ 6 ಸುಖಗಳು ಯಾವುವು ಅಂತ. ಷಡ್ ಜೀವಲೋಕಸ್ಯ ಸುಖಾನಿ, ಅದರಲ್ಲಿ ಒಂದು ಇದಂತೆ, ಪ್ರಿಯಾಚ ಭಾರ್ಯಾ ಪ್ರಿಯವಾದಿನೀಚ. ಹೌದು, ಅದೊಂದು ಸೌಖ್ಯವಾಗಿ ಉಂಟು, ಅವನ ಬದುಕು ಸುಖಕರವಾಗಿ ನೆಮ್ಮದಿಯಿಂದ ಇರ್ತಾನೆ. ಅದೊಂದು ಸರಿ ಇಲ್ವೋ ಅವ ಹೋದ ಇವನೇ ಸರಿ ಇಲ್ಲ ಅಂತ. ಹೌದು, ಅವನೇ ಸರಿ ಇಲ್ಲ ಅಂತ ಆಗ್ತದೆ. ಒಬ್ಬಳನ್ನೇ ಕಟ್ಟಿಕೊಳ್ಳುವುದು ಅಷ್ಟು ಕಷ್ಟ ಈ ಜಗತ್ತಿನಲ್ಲಿ. ನೀನು ಸಹಸ್ರ ಸಂಖ್ಯೆಯಲ್ಲಿ ಅದೇ ಹೇಗೆ ಸುಧರಿಸ್ತಿ ಕೃಷ್ಣ, ನಮಗೆ ಅರ್ಥ ಆಗುತ್ತಾ ಇಲ್ಲ. ಅಷ್ಟು ಮಂದಿಯನ್ನು ಕೂಡ ಯಾರ ಮನವೂ ನೋಯದಂತೆ ಅವರಿಗೆಲ್ಲ ಬೇಕಾದ್ದನ್ನು ಅನುಗ್ರಹಿಸ್ತಾ ಅವರನ್ನೆಲ್ಲ ಸಂತೋಷವಾಗಿ ಇಟ್ಟುಕೊಳ್ಬೇಕು ಅಂತಾದ್ರೆ ಇದಕ್ಕೆ ದೇವರೇ ಆಗಬೇಕಷ್ಟೇ. ಅದಕ್ಕೆ ದೇವರು ಮನುಷ್ಯನಾಗಿ ಬಂದರೂ ಸಾಕಾಗ್ಲಿಕ್ಕಿಲ್ಲ, ದೇವರು ದೇವರಾಗಿಯೇ ಇರಬೇಕಷ್ಟೇ ಅಂತ ನಮಗೆ ಕಾಣ್ತದೆ. ಇಷ್ಟನ್ನು ಮಾಡುವುದಕ್ಕೆ ಅಲ್ವ? ಮತ್ತೆ ಆ ಬಗೆಯಲ್ಲಿ ನೀನು ತೋರಿಸ್ತಾ ಇದ್ದಿ ಇಲ್ಲಿ. ಇದುವೇ ಪರಮ ವಿಚಿತ್ರ, ನೋಡುವವರ ಕಣ್ಣುಗಳಿಗೆಲ್ಲ ಏನಿದು ಏನಿದು ಎನ್ನುವ ಹಾಗೆ. ಆದ್ದರಿಂದ ಹೇಳಿದ್ದು, ಇಷ್ಟೆಲ್ಲವನ್ನು ತೋರಿಸ್ತಾ ಇರುವಂತಹ ನೀನು ಬ್ರಹ್ಮಚಾರಿಯಾದ ನನ್ನ ಮೇಲೆ ಮಾತ್ರ ಈ ಹೊತ್ತು ಇಲ್ಲಿ ಕರೆಯಿಸಿದ್ದಿ ಅಂತ ಆದ ಮೇಲೆ ನನಗೂ ಏನೋ ಅಪಾಯ ಉಂಟೋ ಅಂತ ಕಂಡು ಹೋಗುವುದು. ಆದ್ರಿಂದ ದಯವಿರಿಸು. ಇಲ್ವೇ ಇಲ್ಲ, ನನಗೆ ಒಟ್ಟು ಈ ಪ್ರಕರಣಕ್ಕೊಂದು ಪಾಯ ಬೇಕು ಅಷ್ಟೇ. ಯಾವ ಪ್ರಕರಣಕ್ಕೆ? ಈಗ ನಾನು ಅಷ್ಟು ಮಂದಿಗೆ ಪತಿ ಅಂತ ನೀವು ಹೇಳಿದ್ದಲ್ವ, ಅದು ನಾನು ಲೋಕಾಭಿರಾಮವಾಗಿ ನಿನ್ನ ಕಥೆ ಹೇಳುವುದಕ್ಕೆ ಹೊರಟದ್ದು. ನೀವು ಪತಿಯೇ, ನಾನು ಮುನಿಪತಿಯೇ ಪೇಳುವುದೇನು, ಮುನಿಪತಿಯೇ ಪೇಳುವುದೇನು, ತಪದಿಂದ ದಿನ ಕಳೆವ ಯತಿಯು ನೀನು. ವನಿತೆಯರ ಮನದಾಳವ, ವನಿತೆಯರ ಮನದಾಳವ, ತಿಳಿಗಿಲ್ಕೆ ಬಣಗಾದ ನೀ ಕೇಶವ. ಮುನಿಪತಿಯೇ ಪೇಳುವುದೇನು. ಇಷ್ಟು ಮಂದಿಯನ್ನು ವಿವಾಹವಾಗಿಯೂ ಸುಖವಾಗಿದ್ದೇನೆ, ಪ್ರತಿಯೊಬ್ಬರ ಜೊತೆಗೂ ಹೊಂದಾಣಿಕೆಯನ್ನ ಸಂಸಾರ ಮಾಡಿಕೊಂಡಿದ್ದೇನೆ. ಅಯ್ಯೋ, ನಮ್ಮಲ್ಲಿ ಹೇಗೆ ವಾಡಿಕೆಯ ಮಾತು ಗೊತ್ತುಂಟ? ಹೇಗೆ ಮದುವೆಯಲ್ಲಾದ ಮೇಲೆ ಹೇಗೀಗ ಸುಖವಾಗಿದ್ದೀರೋ, ಹೌದು, ಒಬ್ಬ ಮದುವೆ ಆದ ಮೇಲೂ ಸುಖವಾಗಿರುವುದಕ್ಕೆ ಸಾಧ್ಯವೇ ಅಂತ ಕೇಳುವಂತ. ಅದೇ ಅದೇ, ಹೌದು ಹೌದು ಹೌದು, ಅದು ವಿನೋದಕ್ಕೆ ಹಾಗೊಂದು ಮಾತು ಉಂಟು ಅಲ್ವಾ? ಹೌದು, ಮದುಮಗನಲ್ಲಿ ಯಾವ ಕೊರತೆಯೂ ಇಲ್ಲ, ಆದ್ರೆ ಒಂದೇ ಒಂದು ಸಮಸ್ಯೆಯನ್ನು ಕೇಳಿದ್ರೆ ಸದಾ ಸ್ವಲ್ಪ ನಗುತ್ತಾ ಇರ್ತಾನೆ ಅಂತ ಹೇಳಿದ್ರಂತೆ. ಮತ್ತೆ ಮದುಮಗಳಪ್ಪ ಹೇಳಿದಂತೆ, ನನ್ನ ಮಗಳನ್ನು ಮದುವೆ ಆದ ಮೇಲೆ ಆ ಸಮಸ್ಯೆ ಇರ್ಲಿಕ್ಕಿಲ್ಲ ಅಂತ. ಅಂದ್ರೆ ಅದನ್ನು ಅಲ್ಲಿಗೆ ಅದು ಮುಗಿಯಿತು ಅಂತ. ಅಂದ್ರೆ ಸಂಸಾರ ಅನ್ನುವುದೇ ಹಾಗೆ ಅಂತ. ಸ್ವಾಮಿ, ಮುನಿಪತಿ ನೀವು, ನಿಮ್ಮನ್ನು ಕಿತ್ತಡಿಯ ಕುಲತಿಲಕ ಅಂತ ನಾನು ಹೇಳಿದೆ. ಅಲ್ಲ, ಹೇಳಿದ್ದೆ ಅಷ್ಟು ದೊಡ್ಡವನೇನ. ಮುನಿಪತಿ ಅಂದ್ರೆ ಒಂದು ನೀವೇ ಹೇಳಿದ ಹಾಗೆ ನಿಮ್ಮ ಮನೆ, ನಿಮ್ಮ ಸಂಸಾರ, ನಿಮ್ಮ ಬಂಧುಗಳು, ನಾನು ಹೇಳುವುದು ಒಂದು ಲೌಕಿಕವಾದ ವ್ಯಾಪ್ತಿಯಲ್ಲಿ ಅಂತ ನಿಮಗಿಲ್ಲ, ಸ್ವಂತದ್ದೇನಿಲ್ಲ. ಒಳ್ಳೇದಾಯ್ತು, ಇಲ್ಲದಿರುವುದೇ ಒಳ್ಳೇದಿತ್ತು ಅಂತ ನನಗೀಗ ಕಾಣ್ತದೆ. ಆದ ಮೇಲೆ, ಇಷ್ಟೆಲ್ಲ ಆದ ಮೇಲೆ ನನಗಿದು ಬೇಕಿತ್ತೋ? ಹೌದು, ಬೇಕಿತ್ತೋ? ಅಲ್ಲ, ಬೇಕಿತ್ತು ಅಂತ ನನ್ನಲ್ಲಿ ಕೇಳಿದ್ರೆ ಏನು ಹೇಳಿ? ನೀನೇ ಅಲ್ವ ಮಾಡಿಕೊಂಡದ್ದು. ಹೌದು, ಅದು ಆ 16,000 ತರುವ ಮೊದಲು ನೀನು 8 ಅನುಭವಿಸಿ ಆಗಿದೆ ಕೆಲವು. ಹೌದು, ಆಗಿದೆ. ಹೌದು, ಅದರ ಹಿನ್ನೆಲೆಯಲ್ಲಿ ನಿಮ್ಮ ಕೈವಾಡ ಉಂಟು ಕೆಲವು ವಿಷಯದಲ್ಲಿ. ಈಗ ಒಟ್ಟು ನೀವು ಇದ್ದ ಕಾರಣಕ್ಕಾಗಿ ನನಗಿದು ಬೇಕಿತ್ತೋ ಅಂತ ನಾನು ನಿಮ್ಮಲ್ಲಿ ಕೇಳುದು. ಓಹೋ ಸ್ವಾಮಿ, ಏನು ಮತ್ತೆ ನಮ್ಮದಾದಂತಹ ಕಷ್ಟವನ್ನು ಬ್ರಹ್ಮಚಾರಿಯಾದ ನಿಮ್ಮಲ್ಲಿ ಹೇಳದೆ ಮತ್ತೆ ಯಾರಲ್ಲಿ ಹೇಳಬೇಕು ನಾನು? ಹೌದಲ್ವ? ಹೌದು. ಅಂದ್ರೆ ಉಳಿದ ಸಾಂಸಾರಿಕರಲ್ಲಿ ಹೇಳಿದ್ರೆ ಸಮಾನ ದುಃಖಿಗಳೇ ಆಗ್ತಾರೆ. ನಮ್ಮದು ಮನೆಯ ದೋಸೆ ಅಂತಲೇ ಹೇಳ್ತಾರೆ. ಹೌದು ಹೌದು. ಮತ್ತೆ ಕೊನೆಗೆ ಹೊಸತೇನು ಕೇಳುವುದು ಏನಿಲ್ಲ. ಮತ್ತೆ ಕೊನೆಗೆ ಅವ್ರು ಹೇಳ್ತಾರೆ ನಮ್ಮದು ಕಾವಲಿಯೇ ತೂತು ಅಂತ. ಹೌದು, ಸದ್ಯ ಅಷ್ಟಿಲ್ಲ ಅಂತ. ಹೌದು, ನಮ್ಮದಷ್ಟಿಲ್ಲ. ಹೌದು, ಇದು ಎಲ್ಲ ಸರಿ ಉಂಟು ನಮ್ಮಲ್ಲಿ, ಉಂಟಲ್ಲ, ಸರಿ ಉಂಟು. ಎಷ್ಟೋ ಸಮಾಧಾನ ಆಯ್ತು. ಆದ್ರೂ ಕೆಲವು ಸರಿ ಇಲ್ಲ. ಮತ್ತೆ
ಮತ್ತೆ ಎಲ್ಲ ಸರಿ ಉಂಟು ಎನ್ನುವುದಕ್ಕೆ ಏನರ್ಥ? ಅಂತ ಹೊರಗಿನಿಂದ ಕಾಣುತ್ತದೆ. ನೋಡುವವರಿಗೆ ಕೃಷ್ಣ ನೆಮ್ಮದಿಯಿಂದ ಇದ್ದಾನೆ, ಸುಖವಾಗಿದ್ದಾನೆ, ಆದರೆ ಒಳಗಿನಿಂದ ಎಲ್ಲ ಸರಿ ಇಲ್ಲ. ನಮ್ಮ ಭೂಮಿಯಲ್ಲಿ ಒಂದು ಗಾದೆ ಮಾತುಂಟ, ಏನದು? ಒಳಗೆ ಮುಳ್ಳಿಟ್ಟುಕೊಂಡು ಹೊರಗಿನಿಂದ ಔಷಧಿ ಹಚ್ಚೋದು ಅಂತ. ಅದು ಹೊರಗಿನ ಹೌದಾ? ಅದು ತೆಗಿಯದ ವಿನಃ ಅದೇ ಮುಳ್ಳು ತೆಗಿಬೇಕಾಗ್ತದ ಅಂತ. ಒಮ್ಮೆ ಸ್ವಲ್ಪ ನೋವಾದೀತು, ಹಾ ಒಮ್ಮೆ ನೋವಾದೀತು, ಹಾ ಆದ್ರೆ ಮತ್ತೆಗೆ ಸುಖ ಆಗ್ತದೆ ಒಮ್ಮೆ ಮುಳ್ಳು ತೆಗೆದ್ರೆ. ಮುಳ್ಳೊಂದು ಒಳಗೆ ಉಳ್ಕೊಂಡಿದ ನಿನ್ನ ಸಂಸಾರ, ಒಮ್ಮೊಮ್ಮೆ ಚುಚ್ಚುವುದು ಅದು ನಿನ್ನ ಸಂಸಾರ. ಹೌದು, ಅದು ಕಾಲು ಹೀಗಿಟ್ರೆ ತೊಂದರೆ ಇಲ್ಲ. ಅಂದ್ರೆ ನೀನೇ ಉಳಿದವರಿಗೆ ಗಂಟಲ ಮುಳ್ಳಾಗುವವ ಅಲ್ಲ, ಬೇಡ ಕೆಟ್ಟವರಿಗೆ ಕಂಸನಂತ. ಹೌದಪ್ಪ, ಅಲ್ಲ ನಿನಗೂ ಒಂದು ಮುಳ್ಳು ಸಿಗುತ್ತದೆ ಅಂತ ಆದ್ರೆ ಕಿತ್ತಡಿ ಅಂತ ನಾನೇ ಹೇಳಿದ್ದ ಅದಕ್ಕೆ. ಇದು ಕಾಲಿನಲ್ಲಿ ಉಳಿದ ಸಣ್ಣ ಒಂದು ಮುಳ್ಳಿನ ತುಂಡು. ಸುಮ್ಮನೆ ಹೀಗಿದ್ರೆ ಗೊತ್ತಾಗೋದಿಲ್ಲ. ಹೌದು, ನಡಿಬೇಕಂತ ಪಾದ ಇಡುವಾಗ ಆ ಮುಳ್ಳಿನ ಅನುಭವ ಆಗೋದು. ಹಾಗೆ ಮಾಧವ ನೀನೇ ಅಲ್ಲ, ನಾನು ಮಾಧವ. ಹೌದು ಹೌದು ಅಂತ ನೀವೆಲ್ಲ ಹೇಳ್ತೀರಿ. ಸಿರಿಯ ರಸ ಅಂತ ಸಿರಿಯ ರಸ, ಹೌದು. ಸ್ತ್ರೀಯರ ಮನಸ್ಸನ್ನು ತಿಳಿದವ. ಇಷ್ಟು ಮಂದಿಯನ್ನು ಮದುವೆ ಆಗಿದ್ದೇನೆ, ಆದ್ರೆ ಒಂದು ಹೇಳ್ತೇನೆ, ಏನು? ವನಿತೆಯರ ಮನದ ಆಳವನ್ನು ಅರಿಯುವುದಕ್ಕೆ ಹೊರಟು ಬಣಗಾದ ನೀ ಕೇಶವ. ಅಂದ್ರೆ ನೀನು ಕೇಶವ ಅಂತ ವಾಚ್ಯಾರ್ಥದಲ್ಲಿ ನೀರಿಗೆ ಬಿದ್ದ ಶವ ಆಗಬೇಕು ಅಂತ ಹೇಳುವುದು ನೀನು. ಆಗಿದ್ದೇನೆ ಅಂತ ಹೀಗೆ ಬಿಟ್ರೆ ಈಗ ನೀವೆಲ್ಲ ನನ್ನನ್ನು. ಸ್ವಾಮಿ, ಓ ಅದನ್ನೆಲ್ಲ ಹಾಗೆ ನೀನು ಹೇಳಿದ್ರೆ ಮತ್ತೆ ನಾಟಕ ಆಡ್ತಾ ಇದ್ದೀಯೋ ಅಂತ ನನಗೆ ಕಾಣುವ. ಅದ್ಯಾಕೆ? ಯಾಕಂದ್ರೆ ನಾನೇ ನಿನ್ನ ಈ ವಿವಾಹದ ಕಥೆಗಳನ್ನೆಲ್ಲ ಕೇಳಿದ ಹಾಗೆ. ಹೌದೌದು, ನಿನಗೋಸ್ಕರವಾಗಿ ನೀನು ಒಂದೂ ಮದುವೆ ಆದ ಹಾಗೆ ನಮಗೇನು ಕಾಣಲಿಲ್ಲ. ಹೌದಲ್ಲ, ನೀವು ಅದು ಅಪಾರ್ಥ ಆಗ್ತದೆ ಕೆಲವು ಸಲ ಹಾಗೆ. ಹೌದು ಹೌದು ಹೌದು. ಹಾಗಾದ್ರೆ ಯಾರ್ಯಾರಿಗೋ ಅದಲ್ಲ ಅಲ್ಲ, ಗೊತ್ತಾಯ್ತು, ಅವರಿಗೆ ಹಾಗೆ ಆದ್ದು. ಅವರ ಇಚ್ಛೆಯನ್ನು ಅನುಸರಿಸಿ ಅಷ್ಟೂ ಮಂದಿಯನ್ನು ಕರೆದುಕೊಂಡು ಖಂಡಿತ ಹೌದು. ಈ 16,000ವಾದರೂ ಒಂದು ರೀತಿಯಲ್ಲಿ ನೀನು ಉದ್ಧಾರ ಮಾಡಿದ್ದಲ್ವ ಅಷ್ಟು ಮಂದಿ. ಅವರು ಅಲ್ಲಿ ತಪಸ್ಸನ್ನು ಪೂಜೆಯನ್ನು ಮಾಡಿಕೊಂಡಿದ್ದದ್ದೇ ಹಾಗೆ ಅಂತೆ, ನಾವು ಬೇಡ ಅಂತ ಹೇಳಲಿಕ್ಕೆ ಆಗ್ತದ? ಹೌದು. ಆದರೆ ಒಂದು ಸಲ ಹಾಗೆ ಸ್ವೀಕಾರ ಮಾಡಿದ ಮೇಲೆ ಒಂದೋ ಮೊದಲೇ ಬಯಸಿ ಸ್ವೀಕರಿಸಬೇಕು, ಇಲ್ಲ ಸ್ವೀಕರಿಸಿದ ಮೇಲೆ ಅವರನ್ನು ಬಯಸಬೇಕು. ಆದರೆ ಕೃಷ್ಣ ಅವನ ದೃಷ್ಟಿ ಎಷ್ಟು ತೀಕ್ಷ್ಣ ಅಂತಂದ್ರೆ ಅದು ಮನದಾಳವನ್ನು ಬಗೆದು ಒಬ್ಬನ ಗುಣದೋಷಗಳನ್ನು ಅರ್ಥ ಮಾಡಿಕೊಳ್ಳುವಂತ. ಹೌದು, ಅದು ಕೇವಲ ಕಣ್ಣ ಮುಂದೆ ಇರುವ ವ್ಯಕ್ತಿಗಳು ಮಾತ್ರ ಅಲ್ಲ, ಅವರು ದೇಶಾಂತರದಲ್ಲಿರಲಿ ಅಲ್ಲಿ ಇದ್ರೂ ಕೂಡ ಅಲ್ಲಿ ಯಾರಿಗಾದರೂ ಏನೋ ಆಪತ್ತಿದೆ, ಕಷ್ಟ ಆಗಿದೆ ಅಂತ ನಿನ್ನನ್ನು ನೆನೆಸಿಕೊಂಡ್ರೆ ಆ ಕ್ಷಣಕ್ಕವರ ಕರೆ ನಿನಗೆ ಕೇಳ್ತದೆ. ಅವರ ಮನಸ್ಸನ್ನು ನೀನು ಒಳಹೊಕ್ಕು ನೋಡ್ತಿ, ಮತ್ತೆ ಅವರಿಗೆ ಬೇಕಾದಂತೆ ಅನುಗ್ರಹವನ್ನು ಮಾಡ್ತಿ. ಅಲ್ಲ, ನಿನ್ನನ್ನು ಅಂತ ಹೇಳಿದ್ರೆ ಕೇವಲ ಕೃಷ್ಣನಾಗಿ ನಾನು ಮಾಡುವ. ಗೊತ್ತಾಯ್ತು ನಿನ್ನ ಹೌದು ಹಿಂದಿನ ಕಥೆಗಳನ್ನು ನಾವು ಅವಲೋಕಿಸಿದೆವು ಅಂತ. ಅದೆಲ್ಲಿ ಬದುಕಿರುವಂತಹದ್ದು ಅಲ್ಲ ಸ್ವಾಮಿ, ಕಲ್ಲಿನ ಸ್ಥಿತಿಯಲ್ಲಿ ಶವವಾಗಿ ಬಿದ್ದಂತಹ ಆ ಹೆಣ್ಣು ಮಗಳು ಋಷಿ ಪತ್ನಿ. ಅದಕ್ಕೆ ನಾನು ಬರುವಾಗ ನೆನಪಿಸಿಕೊಂಡು ಬರ್ತಾ ಇದ್ದದ್ದು ಸ್ವಾಮಿ, ಈ ಶಾಪ ಎನ್ನುವಂತಹದ್ದು ನಿಜವಾಗಿ ಅನುಗ್ರಹ ಅಂತ. ಅದು ಹೇಗೆ? ಅದು ತನ್ನ ಗಂಡನೇ ಶಾಪ ಕೊಟ್ಟದ್ದಂತೆ. ಹೌದು ಹೌದು. ಆದ್ರೆ ಗಂಡನ ಶಾಪದ ಪರಿಣಾಮ ಏನಾಯಿತು? ಏನಾಯಿತು? ಮರ್ಯಾದಾ ಪುರುಷೋತ್ತಮನಾದಂತಹ ಶ್ರೀರಾಮಚಂದ್ರ ಆ ನೆಲದಲ್ಲಿ ನಡೆದುಕೊಂಡು ಬಂದು ಆ ಶಿಲೆಗೆ ತನ್ನ ಪಾದವನ್ನು ಸ್ಪರ್ಶಿಸಿದ. ಪೂರ್ವ ಹಾಗಾಯ್ತು ಅಲ್ವಾ? ಹಾಗಾದ್ರೆ ಆ ಪಾದ ನೀನು ಅಲ್ಲಿ ಇಡಬೇಕು ಅಂತಾದ್ರೆ ಬಂಡೆಯ ಮನಸ್ಸನ್ನು ನೀನು ತಿಳ್ಕೊಂಡೆ ಎನ್ನುವುದಲ್ವ ಅರ್ಥ ಅದರದ್ದು. ಅಂದ್ರೆ ಕಲ್ಲಿನ ಒಳಹೊಕ್ಕು ನೀನು ಅಧ್ಯಯನ ಮಾಡ್ತಿ, ತಿಳ್ಕೊಳ್ತಿ. ಒಂದು ಹೆಣ್ಣಿನ ಮನಸ್ಸನ್ನು ನಿನಗೆ ತಿಳ್ಕೊಳ್ಳಿಕ್ಕಾಗುವುದಿಲ್ಲ ಅಂತಂದ್ರೆ ಅರ್ಥ ಏನು? ಮತಂಗಾಶ್ರಮದಲ್ಲಿರುವ ಶಬರಿ ನಿನ್ನ ಕಣ್ಣಿಗೆ ಕಾಣ್ತಾಳೆ, ಒಳನೋಟಕ್ಕೆ ಸರಿ. ಸಮಯ ಕಲ್ಲು ಹೋಗ್ತಿ, ಅನುಗ್ರಹ ಮಾಡ್ತಿ. ಹಾಗೆ ಎಲ್ಲೆಲ್ಲಿಯೋ ಇರುವವರನ್ನು ಅನುಗ್ರಹಿಸುವ ನಿನಗೆ ನಿನ್ನ ಸುತ್ತಮುತ್ತ ಇರುವವರನ್ನೇ ಅನುಗ್ರಹಿಸಲಿಕ್ಕೆ ಆಗುವುದಿಲ್ಲ ಅಂತ ನೀನು ಹೇಳಿದ್ರೆ ಯಾರಾದ್ರೂ ನಂಬಲಿಕ್ಕುಂಟ ಸ್ವಾಮಿ? ಇದು ವಿಷಯವ. ನೀವು ಹೇಳುವುದು ಹೌದು, ಇದನ್ನು ಇಲ್ಲ ಅಂತ ನಾನು ನಿರಾಕರಿಸುವ ಹಾಗಿಲ್ಲ. ಆದ್ರೆ ಸರಳವಾದ ಒಂದು ಉಪಮೆ ನಿಮಗೆ ನಾನು ಕೊಡ್ಲ? ಏನು? ಕನ್ನಡಿ ನಮ್ಮ ಮುಂದೆ ಇರ್ತದೆ. ಹೌದು. ಆ ಕನ್ನಡಿಯಲ್ಲಿ ನಾವು ನಮ್ಮ ಮುಖವನ್ನು ನೋಡುವಾಗ ಸ್ಪಷ್ಟವಾಗಿ ಕಾಣುತ್ತದೆ. ಯಾವಾಗ ಕಾಣುವುದು? ಅದು ಸ್ವಚ್ಛವಾಗಿ. ಕನ್ನಡಿ ಶುಭ್ರವಾಗಿ ಸ್ವಚ್ಛವಾಗಿದ್ದಾಗ ಮಾತ್ರ ನಮ್ಮ ಮುಖ ಕಾಣುವುದು. ಹೌದು. ಕನ್ನಡಿಯ ಮೇಲೆ ಕೊಳೆ ಉಂಟು ಅಂತ ಆದ್ರೆ, ಕೊಳೆ ಬೇಡ, ಒಳ್ಳೆಯ ತುಪ್ಪವೇ, ತುಪ್ಪವೇರಿದ ದರ್ಪಣದೊಳ್
ಪಜ್ಜಳಿಸಲಾರ್ಪುದೇ ಪ್ರತಿಬಿಂಬಂ. ಆದೀತೋ? ಹಾಗಾದ್ರೆ ಯಾರಿಗೆ ನನ್ನ ಕುರಿತಾದ ಅಪೇಕ್ಷೆ ಉಂಟೋ, ಬಯಕೆ ಉಂಟೋ ಅಂತವರ ಮನೋಭೀಷ್ಟವನ್ನು ನಾನು ಕೊಟ್ಟೇನು ಹೊರತು ನಾನು ಬೇಡ ಅನ್ನುವ ಭಾವ ನನ್ನ ಜೊತೆಗಿದ್ದವರಿಗೆ ಯಾರಿಗಾದ್ರೂ ಇದ್ರೆ? ಈಗ ಅವರೆಲ್ಲ ಅವರಾಗಿಯೇ ನಿನ್ನ ಬಳಿಗೆ ಬಂದವರಲ್ವ? ಯಾರು? ಅಲ್ಲ, ನೀನು ವಿವಾಹವಾದವರೆಲ್ಲ. ಒಬ್ಬಳಿದ್ದಾಳಲ್ಲ. ಅಲ್ಲ, ಈಗ ನಾನು ಯಾರು ಅಂತ ಕೇಳುವುದು ಸರಿಯಾಗುವುದಿಲ್ಲ ಸ್ವಾಮಿ. ಅಂದ್ರೆ ನಿಮ್ಮ ಮನೆ ಒಳಗಿನ ವಿಷಯ, ನಾನು ಹೊರಗಿನವ. ನೀವು ನನ್ನ ಅಣ್ಣನಲ್ಲಿ ಬಂದು ಹೇಳಿದ್ರಲ್ಲ, ಹಾ, ಸತ್ರಾಜಿತ ಹೀಗೆ ಕಣ್ಣೀರು ಹಾಕ್ತಾ ಇದ್ದಾನೆ ಅಂತ. ಹೌದೌದೌದು. ಆಮೇಲೆ ಉತ್ತರಾರ್ಧದಲ್ಲಿ ಏನಾಯ್ತು ಅಂತ ನಿಮಗೆ ನಾನು ವಿಸ್ತರಿಸಬೇಕು. ಶಮಂತಕ ಮಣಿಯ ಪ್ರಸಂಗ ಹೌದಾ? ಈಗ ಶಮಂತಕ ಮಣಿಯನ್ನು ನಾನು ಪಡೆಯುವುದಕ್ಕೆ ಮೊದಲೇ ಜಾಂಬವತಿಯ ಪ್ರಕರಣ ಎಲ್ಲ ನಡೆದು ಹೋಯಿತು. ಹೌದು. ಮತ್ತೆ ನಾನು ಮಣಿಯನ್ನು ಕೊಡುವಾಗ ಸತ್ರಾಜಿತ ಏನು ಮಾಡಿದ? ಪಶ್ಚಾತ್ತಾಪದಿಂದ, ಅಯ್ಯೋ ನಾನು ಗೊತ್ತಿಲ್ಲದೆ ಕೃಷ್ಣನ ಮೇಲೆ ಅಪವಾದವನ್ನು ಹಾಕಿಬಿಟ್ಟನಲ್ಲ ಅಂತ ಮಗಳನ್ನು ಕೊಟ್ಟ ಪ್ರಕರಣ ನೆನಪುಂಟ? ತಾನೊಂದು ತಪ್ಪು ಮಾಡಿದ್ದೇನೆ, ಕೃಷ್ಣನ ಮೇಲೆ ಆರೋಪ ಹೊರಿಸಿದೆ, ಅದಕ್ಕೋಸ್ಕರ ಹೀಗೊಂದು ಪರಿಮಾರ್ಜನೆ ಅಂತ ಸತ್ಯಭಾಮೆಯನ್ನು ಕೊಟ್ಟದ್ದು. ಅದು ಕೂಡ ಕೊಟ್ಟ ಕ್ರಮ ಹೇಗೆ ನಿಮಗೂ ಗೊತ್ತಿದೆ, ಮದುವೆ ವಿಷಯ ಎಲ್ಲ ಹೇಗೆ ಕ್ರಮದಂತೆ. ಮತ್ತೆ ಈಗ ಬೇರೆ ಉಳಿದವರದ್ದು ಯಾರದಾದ್ರೂ ಹಾಗಾಗಿದೋ? ಈಗ ರುಕ್ಮಿಣಿಯಿಂದ ತೊಡಗಿ ಹಾಗಾಗಿದೋ ಅಂತ ಹೇಳಿದ್ರೆ ಕರೆದುಕೊಂಡು ಬಂದ ಮೇಲೆ ಕ್ರಮಾಗತವಾಗಿ ಮನೆ ಸೇರಿಸಿಕೊಂಡದ್ದೇ ಹೌದಲ್ಲ? ಎರಡು ಕ್ರಮ ಉಂಟು ಹಾಗೆ. ಮೊದಲೇ ಸರಿಯಾಗುವುದು, ಮತ್ತೊಂದು ಕರ್ಕೊಂಡು ಬಂದ ಮೇಲೆ ಸರಿ ಮಾಡುವಂತ ದೂರಲ್ಲಿ ಹೇಳುವ ಕ್ರಮ ಉಂಟು. ಮೊದಲೇ ಹೇಗೆ ಬೇಕಾದ್ರೂ ಇರ್ಲಿ, ಮದುವೆ ಆದ ಮೇಲೆ ಸರಿ ಇದ್ದಾರೆ ಅವರು. ಇದು ಸರಿಯಾಗಿಯೇ ಮದುವೆ ಆಗಿದ್ದು ಬಂದದ್ದು. ಸರಿಯಾಗಿ ಅದೇ ಸಮಸ್ಯೆ, ಅದು ಸರಿಯಾಗಿ ಮದುವೆ ಆದ್ದು. ಉಳಿದ ಯಾವುದೂ ಅಷ್ಟು ಆದ್ರಿಂದ ಅದೊಂದು ವ್ಯತ್ಯಾಸ. ನಾನು ಸರಿ, ಹಾಗಾಗಿ ಉಳಿದ ಎಲ್ಲರೂ ನಾನು ಬರುವಾಗ ಸರಿ ಬೇಕು ಬದಿಗೆ ಅಂತ. ಇದು ಎಷ್ಟು ಸಮಯದಿಂದ ಸ್ವಾಮಿ? ಈ ಇತ್ತೀಚೆಗೆ ಪ್ರಾರಂಭ ಆದ್ದು. ಈ ನರಕಾಸುರನ ಒಂದು ಎಲ್ಲದಲ್ಲಿಯೂ ನಿಮ್ಮದೊಂದು ಪಾತ್ರ ಇರ್ತದೆ, ಅದಲ್ಲೋ ಸಮಸ್ಯೆ ಆಗುದು ನಮಗೆ. ಹಾಗಾಗಿ ನಿಮ್ಮನ್ನೇ ಕರೆದಿಡುದು ಈಗ ನಾನು. ಈಗ ತಂದದ್ದು ಪಾರಿಜಾತದ ಗೆಲ್ಲು ಮಾತ್ರ ಅಲ್ವಾ? ಅಂದ್ರೆ ಬರುವಾಗ ಬೇರೆನೋ ಹಿಡ್ಕೊಂಡು ಬಂದಿದ್ದೀರೋ ಅಂತ? ಸ್ವರ್ಗದಿಂದಲ. ಹೌದು, ಅದು ಮನಸ್ಸಿನ ಒಳಗೆ ಹೂ ಬಿಡುವುದಕ್ಕೆ ತೊಡಗಿದ್ದು. ಅದು ವಿಷಯ ಏನು ಗೊತ್ತಾ? ತಾನು ಪಡೆದಿದ್ದೇನೆ ಅನ್ನುವುದರ ಅರ್ಥ ಏನು? ಹೌದಾ? ಅನ್ನದ್ದು, ಅರ್ಥದ್ದು, ಸಂಪತ್ತಿನದ್ದು, ಯೌವನದ್ದು ಒಂದೊಂದು ಇದ್ರೂ ಸಾಕಂತೆ ಹಾಳು ಮಾಡುವುದಕ್ಕೆ. ಅಧಿಕಾರದ್ದು, ಅದು ಎಲ್ಲವೂ ಒಟ್ಟಾದ್ರೆ. ದೇವೇಂದ್ರನನ್ನಾದ್ರೂ ಸೋಲಿಸಿದ್ದೇನೆ, ತ್ರಿಮೂರ್ತಿಗಳಲ್ಲಿ ಬ್ರಹ್ಮನ ಈಶ್ವರನ ಬಂದರೂ ನೋಡಿಕೊಂಡಿದ್ದೇನೆ, ಪಾರಿಜಾತದ ಗೆಲ್ಲನ್ನು ತಂದು ನನ್ನ ಮನೆಯ ಅಂಗಳದಲ್ಲಿ ನೆಟ್ಟಿದ್ದೇನೆ. ಅದು ನೆಟ್ಟು ಅದರಲ್ಲಿ ಹೂ ಆಗುವುದಕ್ಕೆ ಮೊದಲೇ ಇಲ್ಲಿ ದೊಡ್ಡ ಮರ ಆಗಿ ಹೂ ಬಿಡುವುದಕ್ಕೆ ಪ್ರಾರಂಭ ಆಗಿದೆ. ಅಹಂಕಾರ. ಇನ್ನು ಅದರ ಬೀಜ ಇಲ್ಲಿ ಆದ್ರೂ ಬೀಳುವುದು ಅದಕ್ಕೆ ಮೊದಲೇ ಕಡಿಯುವ ಅಂತ. ಈ ಕೆಲವು ವಿಷ ವೃಕ್ಷಗಳು ಹುಟ್ಟಿ ಬೆಳೆದು ಬೀಜ ಬಿಟ್ಟು ಅದರಲ್ಲಿ ಬೀಜ ಆಯಿತು ಅಂತಾದ್ರೆ ಮತ್ತಷ್ಟು ವೃಕ್ಷಗಳು ಸರಿಸ್ತದೆ. ಅದಕ್ಕೆ ಮೊದಲೇ ಅದನ್ನು ಕತ್ತರಿಸಿ ಬಿಟ್ಟರೆ ಒಳ್ಳೇದಲ್ವಾ? ಶಾಸ್ತ್ರ ಹೇಳುತ್ತದೆ ವಿಷವೃಕ್ಷವೇ ಹೌದಾದರೂ ಅದನ್ನು ಕತ್ತರಿಸುವುದೇ. ವಿಷವೃಕ್ಷೋಪಿ ಛೇತ್ತುಂನ ಶಕ್ಯತೆ ಹೇಳುದು ಶಾಸ್ತ್ರ ಹೇಳ್ತದೆ ಹಾಗೆಂತ ಅದನ್ನು ನಾವು ಬಿಟ್ಟೆವು ಅಂತಾದ್ರೆ ನಮ್ಮ ಮನೆಯದ್ದೇ ಅಲ್ವೋ ದೇವರೇ, ಸರಿ ಆಗ್ಲಿಕ್ಕಿಲ್ವ? ಒಂದು ಕೆಲಸ ಮಾಡುವ, ಏನು? ವಿಷವೃಕ್ಷ ಅಲ್ಲ ಅಂತ ಮಾಡುವ ಅದನ್ನು. ಅಂದ್ರೆ ಅದರ ಒಳಗಿರುವಂತಹ ಸ್ವಭಾವ ಏನು ಅದನ್ನು ತೆಗೆಯಿತು ಅಂತ ಆದ್ರೆ. ಹೌದೌದು, ಹಾವಿನಲ್ಲಿ ವಿಷ. ತಾಯಿ ಮಗನಿಗೆ 2 ಪೆಟ್ಟು ಕೊಟ್ಟ ಹಾಗೆ. ಹೌದು. ಗುರು ಶಿಷ್ಯನನ್ನು. ಹೌದು. ಅದೊಂದು ಕುಳಿತುಕೊಳ್ಳುವ ಬಗ್ಗೆ. ಹೌದು. ಮಾಡಿದ ಸ್ವಲ್ಪ ಹೊತ್ತು ಹಾಗೆ ಕೂತ ಮೇಲೆ ಮತ್ತೆ ಸರಿಯಾಗ್ತದೆ. ಹಾಗೆ ಮಾಡಿದ್ರೆ ಏನು ಅಂತ. ಅಂದ್ರೆ ಒಂದು ಸಣ್ಣಕ್ಕೆ ಮೇಲಿಂದ ಹೌದು. ತಲೆ ಎತ್ತುವಾಗ ಹೌದು ಒಂದು ಪೆಟ್ಟು. ಹೌದು. ಅಲ್ಲಿಗನು ಮೊದಲಿನಾಗೆ ಸರಿಯಾಗ್ತದೆ. ನಾರದರೆ. ಹೌದು ಸ್ವಾಮಿ. ಏ ಭಾಷೆ ಬಾರದ ಮುಗ್ಧ ಪಶು ಉಳುವುದಕ್ಕೆ ಅಂತ ರೈತ ಬಳಸ್ತಾನೆ. ಆ ಕಡೆಯಲ್ಲಿ ಹುಲ್ಲನ್ನು ಕಂಡು ಉಳುವ ಹೊತ್ತಿನಲ್ಲಿ ಆ ಕಡೆಗೆ ಎಳೆದ್ರೆ ಅನಿವಾರ್ಯವಾಗಿ ಅದು ಮುಗ್ಧ ಹಸು ಅಂತ ಬಿಡ್ತಾನವ? ಇಲ್ವೇ ಇಲ್ಲ. ಆ ಹೊತ್ತಿಗೆ ಆ ಕೆಲಸ ಆಗಬೇಕಾದ ಅನಿವಾರ್ಯ ಅಲ್ವಾ? ಅದರರ್ಥ ಶಾಶ್ವತವಾಗಿ ಯಾವತ್ತೂ ಅಧಿಕವ ತಿನ್ನುವುದಕ್ಕೆ ಕೊಡುವುದಿಲ್ಲ ಅಂತ ಅರ್ಥ ಅಲ್ಲ. ಆಯಾಯ ಸನ್ನಿವೇಶದಲ್ಲಿ ಹೇಗಿರ್ಬೇಕು ಹಾಗಿರ್ಬೇಕು. ಹೌದಲ್ವಾ? ಇದಕ್ಕೆ ನೀವೇ ಯೋಗ್ಯ ವ್ಯಕ್ತಿ ಅಂತ ನಾನು ಆಯ್ಕೆ ಮಾಡಿದ್ದೇನೆ ನಿಮ್ಮನ್ನು. ಏನಾಯ್ತು? ನಾನೇನು ಮಾಡ್ಲಿ ಸ್ವಾಮಿ? ನೀವು ಏನು ಅಂತ ನಾನು ಹೇಳುವುದಿಲ್ಲ. ನೀವು ಆಯಾ ಹೊತ್ತಿಗೆ ನಿಮ್ಮ ಶೈಲಿ ಹೇಗೆ, ನೀವು ಬರುವಲ್ಲಿವರೆಗೆ ಯಾವುದೂ ನಿರ್ಣಯ ಮಾಡುವುದಿಲ್ಲ. ನಿಮಗೆ ಬಂದ ಮೇಲೆ ಗೊತ್ತಾದಾಗೆ ಮಾಡುದು ನೀವು. ಅಲ್ಲ, ಇದಕ್ಕೆ ನಾನು ಬೇಕು ಅಂತ ಯೋಚನೆ ಮಾಡುದು. ನೀವೇ ಬೇಕಾದ್ದು. ಯಾಕಂದ್ರೆ ಇದನ್ನು ಕುಳಿತಲ್ಲಿಂದಲೇ ಮಾಡಬಲ್ಲವನಲ್ವ ನೀನು? ಕರ್ಣ ಜಲ ನದಿ ಧರಣಿ ಚರಿಬುದು
ನಿನ್ನ ಮಾನಸದಂತೆ ನಡೆಯುವುದು ಕಣ್ಣ ಚಲನದಿ ಧರಣಿ ಚರಿಪುದು ನಿನ್ನ ಮಾನಸದಂತೆ ನಡೆಯುವುದು ನಿನ್ನ ಜಠರದಿ ಭುವನ ಒಡಗಿಹುದಿನ್ನು ಬೀಳುವುದೇ ನಿನ್ನ ಜಠರದಿ ಭುವನ ಒಡಗಿಹುದಿನ್ನು ಪೇಳುವುದೇ ಸನ್ನುತಾಂಗನೆ ನಿನ್ನ ದಯದೊಳಗಿನ್ನು ವಿರಚಿಪೆ ಸನ್ನುತಾಂಗನೆ ನಿನ್ನ ದಯದೊಳಗಿನ್ನು ವಿರಚಿಪೆ ನಿನ್ನ ಕಾರ್ಯವ ಕಣ್ಣ ತೆರೆಸೈ ಮಾಯೆ ಮುಸುಕಿದ ಮೂಢಮತಿಗಳಿಗೆ ಕಣ್ಣ ತೆರೆಸೈ ಮಾಯೆ ಮುಸುಕಿದ ಮೂಢಮತಿಗಳಿಗೆ ಕಣ್ಣ ಚಲನದಿ ಧರಣಿ ಚರಿಪುದು ನಿನ್ನ ಮಾನಸದಂತೆ ನಡೆಯುವುದು ಕೃಷ್ಣ 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 ನನಗೆ ಆಶ್ಚರ್ಯ ಆಗುತ್ತದೆ. ಯಾಕೆ ನಾರದರೆ? ಈ ನಾಟಕವನ್ನು ಬಿಟ್ಟು ಹಾಕು ಕೃಷ್ಣ. ಯೋಗ ನಿದ್ರೆಯಲ್ಲಿ ನೀನು ಕ್ಷೀರವಾರಿದಿಯಲ್ಲಿ ಆ ಶೇಷಶಯನನಾಗಿ ಸಂಕಲ್ಪಗಳನ್ನೇ ಮಾಡ್ತಾ ಹೋಗುವುದಲ್ವೋ? ಯಾವ ಕಾಲಕ್ಕೆ ಏನಾಗಬೇಕು ಏನಾಗಬೇಕು ಏನಾಗಬೇಕು. ಹೌದು. ನೀನು ಅಲ್ಲಿ ಇದ್ದಂತೆಯೇ ಅದಾಗುವುದಿಲ್ವ? ಇಲ್ಲ, ಅವತಾರ ಎತ್ತಿ ಬಂದಾಗ ಅದಕ್ಕೆ ಬೇಕಾದಂತೆ ಮತ್ತೆ ನಾಟಕವನ್ನೇ ಆಡಿ ನೀನು ಬರೆಸಿಕೊಳ್ಳು. ನನಗೆ ಯಾರೋ ಹೇಳಿದ ನೆನಪು. ಯಾವುದು? ಅಲ್ಲ, ಹಿಂದಿನ ಅವತಾರ ರಾಮ ಅವತಾರದ್ದೇ. ಪಟ್ಟಾಭಿಷೇಕ ಅಂತ ನಿರ್ಣಯ ಆಯಿತು. ಮರು ದಿವಸಗಳಿಗೆ 10ಕ್ಕೆ ಪಟ್ಟಾಭಿಷೇಕ ಮುಹೂರ್ತ ನಿರ್ಣಯ ಆಗಿದೆ. ಎಲ್ಲ ವ್ಯವಸ್ಥೆಗಳಾಗುತ್ತಾ ಇದ್ದಾವೆ. ಸ್ವಯಂ ರಾಮನಿಗೆ ಕಂಡು ಹೋಯಿತಂತೆ ಪಟ್ಟಾಭಿಷೇಕ ಆಗಿಬಿಟ್ರೆ ತಾನೇನು ಮಾಡುವುದು ಅಂತ. ವಾಲ್ಮೀಕಿ ಅದನ್ನು ಹೇಳಲಿಲ್ಲ, ಸರಿ, ಕಥಾಂತರದಲ್ಲಿ ಹೇಳಿದ್ದು. ಮಂಥರೆಯನ್ನು ಕರೆದು ರಾಮನೇ ಸೂಚಿಸಿದನಂತೆ, ನೀನಿನ್ನೂ ಯಾಕೆ ಸುಮ್ಮನಿದ್ದಿ ಅಂತ. ಆಮೇಲೆ ಏನಾಯಿತು ಅಂತ ಗೊತ್ತುಂಟಲ್ವ? ಎಲ್ಲರಿಗೂ ಗೊತ್ತಿದೆ. ಹಾಗಾದ್ರೆ ಅಷ್ಟು ಸೂಚಿಸಲಿಕ್ಕೆ ಆಗುತ್ತದೆ ಅಂದ್ರೆ ತಾನೇ ಸಂಕೇತವನ್ನು ಕೊಡುವವ. ರಾಮ ನೇರವಾಗಿ ಕರೆದು ಹೇಳಿದ. ಯೋಗ ನಿದ್ರೆಯಲ್ಲಿರುವಂತಹ ಮಹಾವಿಷ್ಣು ಅಲ್ಲೇ ಕುಳಿತುಕೊಂಡೆ ತನ್ನ ಕಡೆಗಣ್ಣ ಒಂದು ಸನ್ನೆಯಿಂದ ಬ್ರಹ್ಮಾಂಡಗಳನ್ನೇ ಬದಲಾಯಿಸಬಲ್ಲ. ಯಾಕಂದ್ರೆ ಆ ಬ್ರಹ್ಮಾಂಡಗಳೆಲ್ಲ ಇರುವುದು ಅವನ ಉದರದ ಒಳಗೆಯೇ ತಾನೆ. ಅದೇನೋ ಒಮ್ಮೆ ಬ್ರಹ್ಮದೇವನೇ ಪ್ರವೇಶಿಸಿದನಂತ. ಹೌದು. ಆವಾಗ ಹಿಂದಿನ ಕಲ್ಪದ್ದನ್ನೆಲ್ಲ ಕಂಡನಂತೆ ನಿನ್ನ ಉದರದ ಒಳಗೆ. ಇಷ್ಟೆಲ್ಲವನ್ನೂ ನೀನು ನಿಯಂತ್ರಿಸುವವ. ತೇನ ವಿನಾ ತೃಣಮಪಿ ಎನ್ನುವ ಸೂಕ್ತಿಯಲ್ಲಿ ಸರಿ ತೇನ ಎನ್ನುವುದಕ್ಕೆ ಮೂಲನಾದವ ನೀನೆ. ಅಂತಹ ನೀನು ತನ್ನ ಮಾಯೆಯಿಂದ ಎಲ್ಲವನ್ನೂ ಆವರಿಸುವಂತಹದ್ದು. ಸೃಷ್ಟಿಯಲ್ಲಿ ಮೊದಲು ಬಂದದ್ದೇ ಆ ವೈಷ್ಣವಿ ಮಾಯೆ ಅಲ್ವ? ಹೌದು. ಆ ವೈಷ್ಣವಿ ಮಾಯೆಗೆ ಬದ್ಧರಾದ ಮಂದಿಯಲ್ಲಲ್ವ ಹೀಗೆ ಅಹಂಕಾರದ ವೃಕ್ಷ ಚಿಗುರುವಂತ ಅವರಿಗೆ ಬರುವುದು. ಹಾಗಾದ್ರೆ ಅದು ಚಿಗುರದ ಹಾಗಾಗಬೇಕು ಅಂತಾದ್ರೆ ಅದೇನೋ ಹೇಳ್ತಾರಲ್ಲ, ಎಂತ ಶಲಾಕೆ, ಜ್ಞಾನಾಂಜನ ಶಲಾಕಯ. ಹೌದು. ಚಕ್ಷುರುನ್ಮೀಲಿತಂ ಏನ, ಹಾಗೆ ತೆರೆಸಬೇಕಾದವನು ನೀನೇ ಅಲ್ವೇ ಆ ಸಂದರ್ಭದಲ್ಲಿ. ಆದ್ರಿಂದ ನಿನ್ನ ಕೈಯಲ್ಲೇ ಇರುವಂತಹದ್ದು ಸ್ವಾಮಿ, ನಾನೇನು ಮಾಡುವುದಕ್ಕಿಲ್ಲ. ನಿನ್ನದು ಒಳ್ಳೆ ಜಾಣ್ಮೆ, ಪ್ರಾರಂಭದಿಂದಲೇ ತೊಡಗಿದ್ದು ಹಾಗೆ.
ಎಲ್ಲ ನೀವು ಹೇಳಿದ ಹಾಗೆ, ನೀವು ಹೇಳಿದ ಹಾಗೆ, ನೀವು ಹೇಳಿದ ಹಾಗೆ ಅಂತ. ಮಾಯೆಯ ಕಣ್ಣನ್ನು ನೀನು ಮುಚ್ಚದೆ ಇರುವ ಹಾಗೆ ಅದನ್ನು ತೆರೆದು ಬಿಟ್ಟೆ ಅಂತಾದ್ರೆ ಇದಕ್ಕೆ ಪರಿಹಾರ ಬರ್ತದೆ ಅಂತ ಹೇಳಿತು. ಹಾಗೆ ಹಾಗೆ ಅಲ್ವಾ? ಅಂದ್ರೆ ನಿವಾರಣೆ ಆಗಬೇಕಾದ್ದು, ಅದನ್ನು ನಿವಾರಿಸುವಂತಹ ಕೆಲಸವಾಗಬೇಕಷ್ಟೇ. ಹೌದು. ಆದ್ದರಿಂದ ಇದನ್ನು ನಾನು ಮಾಡುವುದು ಅಂತ ಈ ಹೊತ್ತು ಹೇಳುತ್ತಾ ಇಲ್ಲ. ಯಾಕಂದ್ರೆ ಕರ್ತೃತ್ವ ನನಗೆ ಬೇಡ. ಅದು ಒಂದುಂಟು, ಹಿಂದಿನ ಯುಗದ ಉದಾಹರಣೆಯನ್ನು 2-3 ಸಲ ನೀವು ಕೊಟ್ಟಿರಿ. ಹೌದು. ಕಾಲಪುರುಷ ಬಳಿಗೆ ಬಂದ ಹೊತ್ತಿನಲ್ಲಿ ರಾಮನಾದ್ರು ಏನೇ ಹೇಳಿದ? ಈ ವಸುಂಧರೆಯು ನರನಿಲಯ, ಹೌದೌದು, ಇದನ್ನಾಶ್ರಯಿಸಿ ದುರುಳರನ್ನು ಸದೆಬಡಿದೆ, ನೆಲೆಗೊಂಡ ಪರಿಸರದ ಸಂಸ್ಕಾರ ಎನ್ನನೇ ಸೆರೆವಿಡಿದುದು. ಅದರ ಅರ್ಥ ತಪ್ಪು ಅಂತಲ್ಲ? ಅಲ್ಲ, ಸಹಜವಾದಂತಹ ಈ ಭೂಮಿಯ ಅಂಟುವ ಗುಣ ಉಂಟಲ್ಲ, ಅದು ಅಂಟಿ ಬಿಡ್ತದೆ, ನಮಗೆ ಗೊತ್ತಿಲ್ಲದೆ. ನಾನು ಅಂಟಿಸಿಕೊಳ್ತೇನೆ ಅಂತ ಹೇಳಿದವನೇ. ಹೌದು, ಒಂದು ವೇಳೆ ಹಾಗೆ ಹೇಳಿಕೊಳ್ಳದವರಿಗಾದ್ರೂ ಅದು ಅಂಟಿ ಬಿಡ್ತದೆ. ಹೌದು. ಆಗ ಏನಾಗಬೇಕು ಕೇಳಿದ್ರೆ ಅದನ್ನು ತೊಳೆಯಬೇಕು, ಆ ಕೊಳೆಯನ್ನು ತೊಳೆಯುವ ಕೆಲಸ. ಮತ್ತೆ ನೀವು ಕೂಡ ಪಾತ್ರಧಾರಿಯೇ. ಕೆಲವು ಸಲ ಏನಾಗ್ತದೆ, ಒಂದು ನಾಟಕ ನಡೆಯುತ್ತಾ ಇರುವಾಗ ಆ ನಾಟಕದಲ್ಲೇ ಪಾತ್ರ ವಹಿಸಿದ ಮತ್ತೊಬ್ಬ ವ್ಯಕ್ತಿ ಇವರು ಹೇಗೆ ಮಾಡ್ತಾರೆ ನೋಡುವ ಅಂತ ಕುತೂಹಲದಿಂದ ಅಲ್ಲೋ ಬದಿಯಲ್ಲಿ ನಿಂತಿದ್ದನ್ನು ನೋಡ್ತಾ ಇರ್ತಾರೆ. ಕೊನೆಗೆ ಅವನೇ ಇದರಲ್ಲಿ ತಲ್ಲೀನನಾಗಿ ಈ ದೃಶ್ಯಕ್ಕೆ ಅವನು ಬರಬೇಕಾದ್ರೆ ಅವನಿಗೆ ಮರೆತು ಹೋಗ್ತದೆ. ಮತ್ತೆ ಸೂತ್ರಧಾರಿ ಬಂದು ನಿನ್ನದ್ದು ಇನ್ನು ಹೋಗು ಅಂತ ಅರ್ಥ ದೂಡಬೇಕಾಗ್ತದೆ. ದೂಡಬೇಕಾಗ್ತದೆ. ಹಾಗೆ ನಿಮ್ಮದೊಂದು ಪಾತ್ರ ಬೇಕಿಲ್ಲೀಗ. ಅಲ್ಲ, ಅದೇ ಪ್ರಪಂಚವನ್ನೇ ಆಡಿಸುವ ಸೂತ್ರಧಾರ ನೀನು ಅಂತಾದ ಮೇಲೆ ನೀನು ಹೇಳಿದ್ದನ್ನು ನಾನು ಮಾಡದೇ ಇರ್ಲಿಕ್ಕಾಗುವುದಿಲ್ಲ. ಸರಿ, ಆದ್ರೆ ನೀನು ಹೇಳಿದ್ದನ್ನೇ ಮಾಡುವುದು. ಆದೀತು. ನೀನು ಹೇಳುವುದು ನನಗೆ ವಾಚ್ಯವಾಗಿ ಅಲ್ಲ, ನಾನು ಹೇಳುವುದು. ನೀನು ಏನು ಪ್ರೇರಣೆ ಕೊಡ್ತೀಯೋ ಅದರಂತೆ ನಾನು ಮಾಡ್ತೇನೆ. ಅಷ್ಟೇ ಮಾಡಿದರೆ ಸಾಕು. ನನ್ನ ಮೇಲೆ ಮತ್ತೆ ಆಕ್ಷೇಪ ಆರೋಪ ಹಿಂದಿನಿಂದ ನನ್ನನ್ನು ಬೈಯುವ ಹಾಗೆ ಆಗಲಿಕ್ಕಿಲ್ಲ, ಪ್ರಶ್ನೆಯೇ ಇಲ್ಲ. ಆ ನಾರದ ಬಂದು ಬರ್ಲಿಕ್ಕಿಲ್ಲ. ನಾರದರು ಹೇಗೆ ಮಾಡ್ತಾರೆ? ಈಗ ನೀವು ಇನ್ನು ನಾಟಕದ ಒಳಗೆ ಒಂದು ನಾಟಕ ಮಾಡಬೇಕೀಗ. ಆದೀತು, ನೋಡುವ, ಒಂದು ಪ್ರಯತ್ನ ಮಾಡಿ. ನನ್ನ ಪಾತ್ರ ಬೇಕಾದ್ರೆ ಹೇಳಿ. ನನಗೆ ಇನ್ನೂ ಒಂದು ಪ್ರಯೋಜನ ಉಂಟು. ಏನು? ಆ ಲೆಕ್ಕದಲ್ಲಿ ನಿನ್ನ ಸಂಸಾರವನ್ನು ಇಡೀ ಒಮ್ಮೆ ಅವಲೋಕಿಸಿದರೆ ಖಂಡಿತ ಉಳಿದವರು ಹೇಗಿದ್ದಾರೆ ಎನ್ನುವುದನ್ನು ತಿಳಿದ ಹಾಗೆ. ಇಲ್ಲಿಯವರೆಗೆ ಏನಿದ್ರು ನನ್ನ ಬಳಿಗೆ ನೇರವಾಗಿ ಬಂದುಕೊಂಡಿದ್ದವರು ನೀವು. ಹೌದು. ಈಗ ನನ್ನನ್ನು ಬಿಟ್ಟು ಉಳಿದವರ ಬಳಿಗೆ ಹೋಗಿ ನೋಡಿ. ಅಲ್ವಾ? ಆದೀತು, ಆದೀತು, ಆದೀತು. ಒಮ್ಮೆ ಎಲ್ಲರ ಅಂತಃಪುರವನ್ನು ಹೊಕ್ಕು ನೋಡ್, ಖಂಡಿತ ಹೇಗುಂಟು ಅಂತ ನೋಡಿ. ಆದೀತು. ಬಳಿಕ ನಾರದ ಕಂಡ ಸಕಲರ ನಿಳಗೆ ತೊಳಗಿ ಗೈಯಾದ ಮಾಧ್ಯಮ ನಾರದ ಕಂಡ ಸಕಲರ ನಿಲಯ ತುಡಗಿ ಗಯಾದ ವಾದ್ಯನ ಕುಳಿತು ಮಲಗುತ್ತ ಪಾಡಿ ನಲಿಯುವ ಚಲ ಜನಯನ ಕುಳಿತು ಮಲಗುತ್ತ ಪಾಡಿ ನಲಿಯುವ ಜಲ ಜನಯನ ನಾರದ ಕಂಡ ಪತಿಯ ಸುಖದಲ್ಲೇ ತನ್ನ ಸುಖವನ್ನು ಕಾಣಬೇಕು, ತನ್ನನ್ನು ಪೂರ್ಣವಾಗಿ ಸಮರ್ಪಿಸಿಕೊಳ್ಳಬೇಕು. ಆ ನಿಟ್ಟಿನಲ್ಲಿ ಹೇಗಿದ್ದಾರೆ ಕೃಷ್ಣನ ಅರಸಿಯರು ಅಂತ ನೋಡುವುದಕ್ಕೆ ಓರೋರ್ವರ ಅಂತಃಪುರವನ್ನು ಇಣುಕಿ ನೋಡುವ ಸ್ವಾತಂತ್ರ್ಯವನ್ನು ಕೃಷ್ಣನಿಂದಲೇ ಪಡ್ಕೊಂಡದ್ದು. ಹೇಗಪ್ಪ ಏಕಾಂಗಿಯಾಗಿ ಇರುವಂತಹ ಅವರ ಬಳಿಗೆ ಹೋಗುವುದು ನಾನು ಅಂತ ಮನಸ್ಸಿನಲ್ಲೇ ಅಳುಕಿತ್ತು. ಆದರೆ ಒಂದೊಂದು ಅರಮನೆಯನ್ನು ಹೊಕ್ಕಾಗಲು, ಒಂದೊಂದು ಅಂತಃಪುರವನ್ನು ಇಣುಕಿ ನೋಡಿದಾಗಲು ಯಾವ ಅಳುಕಿಗೂ ಕೂಡ ಅವಕಾಶವೇ ಆಗದಂತೆ
ಎಂತಹ ವ್ಯವಹಾರ! ಯಾಕಂದ್ರೆ ವ್ಯವಹಾರ ಅವರದಲ್ಲ. ನಾನಲ್ಲಿಗೆ ಹೋಗುವಾಗಲೇ ಎದುರಾಗಿ ಕೃಷ್ಣಸ್ವಾಮಿಯೇ ಬರ್ತಾ ಇದ್ದಾನೆ. ಓ ನಾರದ ಮಹರ್ಷಿ, ಬಾ, ಹೀಗೆ ಬಾ ನಾರದ ಎನ್ನುವ ಹಾಗೆ ಕರೆದು, ಹೇಗೆ ಈಗ ಕಳೆದ ಆ ಹೊತ್ತಿನಲ್ಲಿ ನನ್ನನ್ನು ಸ್ವಾಗತಿಸಿ ಉಪಚರಿಸಿದನೋ ಅದೇ ರೀತಿಯದಾದಂತಹ ಉಪಚಾರವನ್ನು ಮಾಡ್ತಾ ಇದ್ದಾನೆ ಈ ಮನೆಯಲ್ಲಿಯೂ ಕೂಡ. ಅವನ ಉಪಚಾರವನ್ನು ಸ್ವೀಕರಿಸಿ ಅಲ್ಲಿ ಅವನಿದ್ದಾನೆ ಅಂತ ತಿಳಿದು ಮತ್ತೆ ಇನ್ನೊಂದು ಅರಸಿಯ ಅರಮನೆಗೆ ಹೋದರೆ ಅಲ್ಲಿಯೂ ಕೃಷ್ಣನಿದ್ದಾನೆ. ನಾನು ಹೋಗುವ ಹೊತ್ತಿನಲ್ಲಿ ಅವ ಸರಸವಾಗಿ ಸಂಭಾಷಣೆಯನ್ನು ಮಾಡ್ತಾ ಇದ್ದಾನೆ ತನ್ನ ಮಡದಿಯ ಜೊತೆಗೆ. ಏನು ಸುಖ ಸಂಕಟ ವಿನೋದ ಅದು! ಹಾಗಾದ್ರೆ ಏನು ಲೀಲೆ ಇದು! ಅಲ್ಲಿಯೂ ಇದ್ದಾನೆ, ಇಲ್ಲಿಯೂ ಇದ್ದಾನೆ, ಇನ್ನೊಂದು ಕಡೆ ಮತ್ತೊಂದು ಕಡೆ, ಒಂದೊಂದು ಕಡೆಯಲ್ಲಿ ಒಂದೊಂದು ತೆರನಾದಂತಹ ಕೆಲಸ, ಒಂದೊಂದು ಬಗೆಯ ಭಂಗಿ, ಒಂದೊಂದು ರೀತಿಯ ಮಾತು. ಇದನ್ನೆಲ್ಲ ನೋಡ್ತಾ ನೋಡ್ತಾ ಎಷ್ಟು ಮಂದಿ ಅವನ ಅರಸಿಯರು ಅಂತಃಪುರ ವಾಸಿಗಳಾಗಿ ರಾಣಿಯರಿದ್ದಾರೋ ಅವರೆಲ್ಲರ ಅಂತಃಪುರಗಳಲ್ಲಿಯೂ ಕೂಡ ಕೃಷ್ಣನ ಉಪಸ್ಥಿತಿಯನ್ನು ನಾನು ಕಂಡೆ. ಸರಿ. ಅಯ್ಯೋ, 16,107 ರಾಣಿವಾಸಗಳಲ್ಲಿಯೂ ಅರಸನಾದಂತಹ ಕೃಷ್ಣ ಜೊತೆಗೇ ಇದ್ದಾನೆ. ಅದೆಲ್ಲವನ್ನು ನೋಡುವುದಕ್ಕೆ ಕೃಷ್ಣ ನನ್ನನ್ನು ಪ್ರೇರೇಪಿಸಿ ಕಳುಹಿಸಿದಾಗಲೇ ಆ ಸಂಕಲ್ಪವನ್ನು ಸ್ವಾಮಿಯೇ ಮಾಡಿದ್ದಿರಬೇಕು. ಅದ್ಭುತ ಅಲ್ವೇ? ಅಷ್ಟು ಮಂದಿಯೂ ಕೃಷ್ಣನಿಗೆ ಶರಣಾದವರು. ಅನ್ಯಥಾ ಶರಣಂ ನಾಸ್ತಿ, ಬೇರೆ ಯಾವುದೂ ಇಲ್ಲ, ಪೂರ್ತಿ ನಿನಗೆ ನನ್ನನ್ನು ಒಪ್ಪಿಸಿಕೊಂಡಿದ್ದೇನೆ ಎನ್ನುವ ಭಾವ ಯಾವಾಗ ಬಂತೋ ಅಲ್ಲಿ ಕೃಷ್ಣನಿದ್ದಾನೆ. ಆ ಎಲ್ಲರ ಮನೆಗಳಲ್ಲಿ ಕೃಷ್ಣನಿದ್ದಾನೆ. ಎಲ್ಲೆಲ್ಲಿ ಕೃಷ್ಣನಿದ್ದಾನೋ ಅಲ್ಲಿ ನಗು ಇದೆ, ನೆಮ್ಮದಿ ಇದೆ, ಶಾಂತಿ ಇದೆ. ಹಾಗಾದರೆ ಕೃಷ್ಣ ಬಹುರೂಪಿಯಾಗಿ ಅವರಲ್ಲಿ ರಮಿಸ್ತಾ ಇದ್ದಾನೆಯೇ ಈ ರೀತಿಯಲ್ಲಿ? ರಮಿಸುವ ಹಾಗೆ ನಮಗೆ ಕಾಣುತ್ತದೆಯೇ ಹೊರತು ಅದನ್ನವ ಅನುಭವಿಸ್ತಾ ಇಲ್ಲ ಎನ್ನುವ ಸತ್ಯವನ್ನೂ ಕಂಡುಕೊಂಡೆ. ಇಷ್ಟು ಅರಮನೆಯನ್ನು ಹೊಕ್ಕೆನಲ್ಲ, ಒಂದು ರಾತ್ರಿ ಇಡೀ ಬೇಕಾಯಿತು ನನಗೆ. ಬೆಳಗಿನ ಜಾವದವರೆಗೆ ಈ ಅಂತಃಪುರಗಳನ್ನೆಲ್ಲ ನೋಡ್ತಾ ನೋಡ್ತಾ ಬಂದಂತೆ ಬ್ರಾಹ್ಮಿ ಮುಹೂರ್ತ ಯಾವಾಗ ಬಂತೋ ಅಷ್ಟೂ ಮಂದಿರಗಳು ಮುಗಿದು. ಆದರೆ ಆ ಹೊತ್ತಿನಲ್ಲಿ ಇನ್ನೊಂದು ಅದ್ಭುತವನ್ನು ಕಂಡೆ. ಅಲ್ಲಿಯವರೆಗೆ ಬಗೆ ಬಗೆಯ ರೀತಿಯಲ್ಲಿ ಸರಸವಾಡ್ತಾ ಇದ್ದ ಕೃಷ್ಣ, ತನ್ನ ಮಡದಿಯರ ಜೊತೆಗೆ ರಮಿಸ್ತಾ ಇದ್ದಂತಹ ಕೃಷ್ಣ ಆ ಕ್ಷಣಕ್ಕೆ ಪಲ್ಲಂಗವನ್ನು ಬಿಟ್ಟು ಪದ್ಮಾಸನ ಸ್ಥಿತನಾಗಿ ತನ್ನದೇ ಆದಂತಹ ಚಿದಾನಂದ ಸ್ವರೂಪವನ್ನು ಧ್ಯಾನಿಸುವುದು ಕಂಡೆ. 2ನೆಯ ಮಂದಿರಕ್ಕೆ ಹೋದೆ, 3ನೆಯ ಮಂದಿರಕ್ಕೆ ಹೋದೆ. ಅಷ್ಟು ಮಂದಿರಗಳಲ್ಲಿಯೂ ಕೂಡ ಪರಮಾತ್ಮ ಮೂರ್ತಿ ಸ್ಥಿರನಾಗಿ ಕುಳಿತು, ಮೂರ್ತಿಯಾಗಿಯೇ ಕುಳಿತು ಸಮಾಧಿ ಸ್ಥಿತಿಯಲ್ಲಿದ್ದಾನೆ. ಬ್ರಾಹ್ಮಿ ಮುಹೂರ್ತ ಕಳೆಯುವವರೆಗೂ ಈ ಸ್ಥಿತಿಯಲ್ಲಿದ್ದು ಆಮೇಲೆ ಆ ಸಮಾಧಿಯನ್ನು ಬಿಟ್ಟೆದ್ದು ನಿತ್ಯಾನುಷ್ಠಾನಕ್ಕೆ ತೆರಳುವುದನ್ನು ಕಂಡೆ. ಏನೆನ್ನೋಣ ಕೃಷ್ಣನನ್ನು? ಅವ ರಸಿಕನೇ, ಅವ ಕಾಮುಕನೇ, ಅವ ಸರಸಿಯೇ, ಇಲ್ಲ ಅವನು ಮಹಾಯೋಗಿಯೋ? ಅರ್ಥವಾಗದೇ ಇರುವುದೇ ಭಗವಂತನ ಅಸ್ತಿತ್ವವಲ್ವೇ? ಇರಲಿ, ಈ 16,107 ಮನೆಗಳಲ್ಲಿ ಏನದ್ಭುತವನ್ನು ಕಂಡೆನೋ ಇದನ್ನೇ ಸತ್ಯಭಾಮೆಯ ಅರಮನೆಯಲ್ಲೂ ಕೂಡ ನಿರೀಕ್ಷಿಸ್ತಾ ಆ ಕಡೆಗೆ ಸಾಗಬೇಕು, ಸತ್ಯಭಾಮೆಯ ಅರಮನೆಗೆ. ಏನಿದು? ಬಾಗಿಲು ಮುಚ್ಚಿದೆ. ಇಷ್ಟು ಅರಮನೆಗಳನ್ನು ಹೋಗುವಂತಹ ಸಂದರ್ಭದಲ್ಲಿ ತೆರೆದ ಬಾಗಿಲು ಒಳಗೆ ಪ್ರವೇಶಿಸುವಾಗಲೇ ಕೃಷ್ಣ ದರ್ಶನವಾಗುತ್ತಾ ಇತ್ತು. ಇದೇನು ವಿಚಿತ್ರ! ಅಲ್ಲ, ಮುಚ್ಚಿದ ಬಾಗಿಲು ಅಂತಾದ್ರೆ ನಾವು ಒಳಗೆ ಹೋಗುವುದು ಹೇಗೆ? ಬಹುಶಃ ಒಳಗೆ ಗೊತ್ತಿಲ್ಲ, ಆದ್ರೆ ನೋಡಬೇಕು ಅಂತಾದ್ರೆ ಈ ಬಾಗಿಲನ್ನು ನಾವು ತೆರೆಸಬೇಕಲ್ಲ, ನಾವಾಗಿ ತೆರೆಯುವ ಹಾಗಿಲ್ಲ. ಮತ್ತೆ ಒಳ್ಳೆದು, ಮುಚ್ಚಿದೆ ಅಂತ ಅಂದ ಮೇಲೆ ಶಿಷ್ಟಾಚಾರ ಉಂಟಷ್ಟೇ. ಕರೆದು ಹೇಳುತ್ತೇನೆ, ಯಾರಿದ್ದೀರಿ ಒಳಗೆ? ಹಾ, ಯಾರ ಧ್ವನಿ ಗೊತ್ತಾಗ್ಲಿಲ್ವಲ್ಲ?
ನಾನು ನಾರದ ಬಂದಿದ್ದೇನೆ. ನಾರದ ಮಹರ್ಷಿಗಳು ಹೌದು. ಬಾಗಿಲನ್ನು ತೆರೆದದ್ದಾಗಿದೆ. ಮಹರ್ಷೆ, ನೀವು ಬನ್ನಿ ಬನ್ನಿ, ಹೀಗೆ ಬನ್ನಿ. ಅಲ್ಲ, ದೇವಿ ಒಬ್ಬಳೇ ಇರುವುದಾ? ಹ, ಒಬ್ಬಳೆ ಅಂತ ಹಾಡಿದ್ರೆ ಗೃಹ ನೀವು ಒಬ್ಬರೇ ಬಂದದ್ದ ಅಂತ ನನಗನಿಸ್ತಾ ಉಂಟು. ಗೃಹಸ್ಥರ ಮನೆಗಳಲ್ಲಿ ಮನೆಯ ಯಜಮಾಂತಿ ಮಾತ್ರ ಇರುವುದು ಅಂತಂದ್ರೆ ಹೊರಗಿನಿಂದ ಬಂದವರು ಹಾಗೆ ಒಳಗೆ ಪ್ರವೇಶಿಸುವುದಿಲ್ಲ. ಬಾಗಿಲನ್ನು ಹಾಕಿದಾಗಲೇ ಅರ್ಥವಾಗುತ್ತದಲ್ಲ. ಆದ್ರಿಂದ ಯಥಾರ್ಥಕ್ಕೂ ಬಾಗಿಲೇ ಉಳಿದವರ ಪ್ರವೇಶಕ್ಕೆ ನಿಷಿದ್ಧವಾದದ್ದು. ಹೌದು. ಆದ್ರೆ ನಾನು ಕೃಷ್ಣಸ್ವಾಮಿಯನ್ನಿಲ್ಲಿ ಕಾಣಬಹುದೇನೋ ಎನ್ನುವ ಆಸೆಯಿಂದ ಬಂದವನಿದ್ದೇನೆ. ನೋಡಿ, ನಿಮಗೆ ಆ ನಿರೀಕ್ಷೆ ಉಂಟು, ನನಗೂ ಅವರದ್ದೇ ನಿರೀಕ್ಷೆ ಇದ್ದದ್ದು. ಅಂದ್ರೆ ಪರ್ಯಾಯವಾಗಿ ಮನೆಯ ಒಳಗೆ ದೇವರು ಇಲ್ಲ ಅಂತ ಹೇಳುವುದಾ? ಇಲ್ಲ, ನಿಮ್ಮೊಂದಿಗೆ ಬಂದಿದ್ದಾರಂತ ಹಾಗೆ ಹೀಗೆ ನೋಡಿದ್ರೆ ಕಾಣುವುದಿಲ್ಲ. ನನ್ನ ಜೊತೆಗ? ಹೌದು, ನಿಮ್ಮ ಜೊತೆಗೆ ಇರಬೇಕಾದವರಲ್ವೇ ತಾಯಿ? ಇರಬೇಕಾದವರು ಹೌದಾದ್ರು ಒಂದೊಂದು ಬಾರಿ ಹಾಗೀಗೆ ಹೋಗುವವರು ಇದ್ದಾರೆ. ಅವರು ಹಾಗೆ ಬರುವಾಗ ನೀವು ನಿಮ್ಮೊಂದಿಗೆ ಬಂದರೋ ಅಂತ ಆಲೋಚನೆ ಮಾಡಿದ್ದು. ನಿಮ್ಮ ಸ್ವರವನ್ನು ಕೇಳಿ ಬಹಳ ಆನಂದವೇನೋ ಆಯಿತು. ಹೌದಾದ್ರು ನೀವು ಕೇಳಿದ ಪ್ರಶ್ನೆ ಮತ್ತಷ್ಟು ನನ್ನ ಯೋಚನೆಗೆ ದೂಡ್ತಾ ಉಂಟಲ್ಲ. ನಿಮ್ಮ ಯಜಮಾನರು ಬಂದಿದ್ದಾರೆ ಅಂತಾದರೆ ಮಾತನಾಡುವ ಕೆಲಸಕ್ಕೆ ನಾನು ಯಾಕೆ ತೊಡಗುತ್ತೇನೆ ತಾಯಿ? ನಾರದರೆ, ಕೃಷ್ಣಸ್ವಾಮಿಯೇ ಮಾತಾಡುವುದಿಲ್ವೇ? ಅದು ಎಲ್ಲಿಯೋ ಕೆಲಸದ ಒತ್ತಡದ ಮೇಲೆ ಹೋಗಿರಬೇಕು. ಬಂದಾರು ಅಂತ ಇಟ್ಟುಕೊಳ್ಳೋಣ. ಅದೇ ಯೋಚನೆಯಲ್ಲೂ ನಾನು ಇದ್ದವಳು. ಸ್ವಾಮಿ ಬಂದ ಮೇಲೆ ಬರ್ತೇನೆ. ಆಗುವುದಿಲ್ಲ, ಸ್ವಲ್ಪ ಒಳಗೆ ಬರಬಹುದಾ? ಆದೀತು, ಹೀಗೆ ಬನ್ನಿ. ಬಂದೆ, ಕುಳಿತುಕೊಳ್ಳಿ. ಒಳ್ಳೆಯದು. ಮಹರ್ಷೆ, ಏನು? ನೀವು ಹೇಳಿದ ಹಾಗೆ ಸತಿಪತಿಗಳೊಂದಾಗಿ ನಿಮ್ಮನ್ನು ಉಪಚರಿಸಬೇಕು, ಸತ್ಯ. ಆದರೆ ನಿಮ್ಮನ್ನು ಕಾಣುವಾಗ ನನಗನ್ನಿಸ್ತದೆ, ನನ್ನ ಅಂತರಂಗದ ವಿಚಾರವನ್ನು ನಿಮ್ಮಲ್ಲಿ ಹೇಳಿದೆ ಅಂತಾದರೆ ನಮ್ಮವರು ಬರುವ ಹಾಗೆ ಆದೀತೋ ಏನು ಅಂತ. ಈಗ ಅಂತರಂಗದ ವಿಚಾರ ಅಂತ ಹೇಳುವಾಗ ನನಗೆ ಕುತೂಹಲ ಅಲ್ಲ ಅದು. ಅಂದ್ರೆ ಅಂತರಂಗದ ವಿಚಾರ ಎನ್ನುವುದು ನಾರದನಲ್ಲಿ ಹೇಳುವುದಕ್ಕೆ ಸತ್ಯಭಾಮಾದೇವಿಗೆ ಉಂಟೆ? ಹೌದು, ಅವರಿವರಲ್ಲಿ ಹೇಳಿದ್ರೆ ಕೆಲಸ ಆಗ್ಲಿಕ್ಕಿಲ್ಲ ಅಂತ ಯೋಚನೆಯಿಂದ ತಲೆ ಕೆಟ್ಟು ಹೋಗಿದೆ ನಾರದರೆ. ನೀವು ಕೇಳಿದ್ರಲ್ಲ, ನಿಮ್ಮವರು ಇಲ್ವಾ? ಕೃಷ್ಣ ಸ್ವಾಮಿ ಬಾರದೆ ಒಂದಲ್ಲ ಎರಡಲ್ಲ 3 ದಿನಗಳಾಯ್ತು ನಾರದ ವಾಸುದೇವ ಬಾರ ನಿಲ್ಲಿ ಕೇಳಿ ಶಾರದ ನಾರದ ವಿಶಾರದ ವಾಸುದೇವ ಬಾರ ನಿಲ್ಲಿ ಕೇಳಿ ಶಾರದ ವಾಸುದೇವ ಬಾರ ನಿಲ್ಲಿ ಕೇಳಿ ಶಾರದ ನಾರಿಯಲ್ಲ ಸೆರಗ ತುದಿಯೊಳ್ ಇರಿಸಿಕೊಳ್ಳುವ ನಾರಿಯಲ್ಲ ಸೆರಗ ತುದಿಯೊಳ್ ಇರಿಸಿಕೊಳ್ಳುವ ದಾರಿಯೊಂದ ಬೆಳೆದರಿರು ತೊಳೆಬಿ ಪಾದವ ದಾರಿಯೊಂದ ಪೇದರಿರು ತೊಳೆವೆ ಪಾದವ 3 ದಿನಗಳಾಯ್ತು ನಾರದ ವಾಸುದೇವ ಬಾರ ನಿಲ್ಲಿ ಕೇಳಿ ಶಾರದ ನಾರದ ವಿಶಾರದ ಮಹರ್ಷೇ, ಭಮಾದೇವಿ 3 ದಿನಗಳಾಯಿತು
ಹೌದು. ಯಾವುದಕ್ಕೆ? ವಾಸುದೇವ ಬಾರನಿಲ್ಲಿ. ಇದು ಹೊಸತಿರಬಹುದಲ್ವೇ? ಹೊಸತೇ ಆಗಿ ಹೋಗಿದೆ, ಈಗ ಏನು ಮಾಡು. ಯಾಕಂದ್ರೆ ನಾನು ಕೇಳಿ ತಿಳಿದಂತೆ ಸತ್ಯಭಾಮಾಳ ಮೇಲೆ ಅಧಿಕವಾದ ಪ್ರೀತಿ ವಿಶ್ವಾಸ. ಹೌದು, ನಾನು ಭ್ರಮಿಸಿದ್ದು ಹಾಗೆ. ಹಾ. ನನ್ನಲ್ಲಿರುವಷ್ಟು ಪ್ರೀತಿ ಉಳಿದವರಲ್ಲಿ ಇಲ್ಲ ಎಂಬುದಾಗಿ. ಈಗ ಅದು ಭ್ರಮಿಸಿದ್ದು ವಾಸ್ತವ ಅಲ್ವೇ? ವಾಸ್ತವವೇ ಅಂತ ಮನವರಿಕೆ ಆಗ್ತಾ ಉಂಟೀಗ. ಹಾ, ಸ್ವಾಮಿ, ಏನು? ಯಥಾರ್ಥವಾಗಿ ನಿಮ್ಮಲ್ಲಿ ಈಗ ನಾನು ವಿಲಪಿಸುತ್ತಾ ಇದ್ದೇನೆ. ಹಾ, ನನ್ನವರ ನಡುವೆ ಹಾ. ಸಲ್ಲಾಪವ ನಡೆಯಬೇಕಾಗಿದ್ದಂತಹ ಹೊತ್ತು ಅಲ್ವೇ? ಯೋಚನೆ ಮಾಡಬೇಡಿ ತಾಯಿ. ಹ್ಮ್ ನಾನು ಮಹರ್ಷಿ. ಹ್ಮ್ ಅಕಾರಣವಾದ ಸ್ನೇಹ ಎಲ್ಲರಲ್ಲಿ ತೋರಿಸಬೇಕಾದವನು. ಹ್ಮ್ ಆದ್ದರಿಂದಲೇ ಹ್ಮ್ ಯಾರು ಸಂಕಷ್ಟದಲ್ಲಿದ್ದಾರೋ, ಹ್ಮ್ ಸಮಸ್ಯೆಗೆ ಸಿಲುಕಿಕೊಂಡಿದ್ದಾರೋ ಹ್ಮ್ ಅವರಿಗೆಲ್ಲ ತಂದೆಯ ಸ್ಥಾನದಲ್ಲಿ ನಿತ್ತು ಸಲಹೆಗಳನ್ನು ಕೊಡುವವ. ಅದೇ ಕಾರಣಕ್ಕೆ ನಿಮ್ಮನ್ನು ಈ ಅಡಿಗೆ ಆದ್ದರಿಂದ ಕರೆಸಿದೆ. ಯಾವ ಅಳುಕೂ ಬೇಡ. ಹೇಗೆ ತಂದೆಯ ಮುಂಭಾಗದಲ್ಲಿ ಹೇಳಿಕೊಳ್ಳಬಹುದೋ ಆ ರೀತಿಯಲ್ಲಿ ನಾರದನಲ್ಲಿ ಹೇಳಬಹುದು. ಧೈರ್ಯ ಬಂತು. ಅದಕ್ಕಾಗಿಯೇ ನಿಮ್ಮನ್ನು ಮನೆ ಅಂತಃಪುರದೆಡೆಗೆ ಕರೆಸಿಕೊಂಡವಳು ನಾನು. ನಾನು ಅದೇ ಧೈರ್ಯದಿಂದ ಬಂದೆ. ಸ್ವಾಮಿ, ಏನು ಅಂತ ಹೇಳಿಕೊಳ್ಳಿ ನಾನು. ನಿಮ್ಮೊಳಗೇನಾದ್ರೂ ಸರಸಯುಕ್ತವಾಗಿ ಆಡಿದಂತಹ ಮಾತಿನಿಂದ ತೊಡಗಿದ್ದು ನಾವು ಹಾ, ಸಮರಸವಾಗಿ ಸಾಗಬೇಕಿತ್ತು. ಹಾ. ವಿರಸ ಆಗಿ ಹೋಯಿತು. ಕೆಲವೊಮ್ಮೆ ಅದು ಒಳ್ಳೇದೇ. ಯಾಕೆ ಸ್ವಾಮಿ? ಯಾಕಂದ್ರೆ ಹಾಗೆ ಪರಸ್ಪರ ಜಗಳವಾಡಿಕೊಂಡಾಗ ಆಮೇಲೆ ಆ ಜಗಳದಿಂದ ನಿವೃತ್ತಿಯಾಗಿ ಸಮಾಧಾನ ಮಾಡಬೇಕಕ್ಕೆ ಪರಸ್ಪರ ರಮಿಸುವಂತಹ ಸನ್ನಿವೇಶ ಬರ್ತದಲ್ಲ, ಅದು ಬಹಳ ಆಪ್ಯಾಯಮಾನವಾಗಿರ್ತದೆ, ಪ್ರಿಯವಾಗಿರ್ತದೆ. ಇಬ್ಬರಿಗೂ ಕೂಡ ಅನುಭವದ ಮಾತಲ್ಲ, ಲೋಕದ ಕ್ರಮ ಅದು. ಆ ಮುಕ್ಕಾಲು 3 ಗಳಿಗೆಯಲ್ಲಿ 3 ಲೋಕವನ್ನು ಸಂಚರಿಸುವಂತಹ ನೀವು ಅಲ್ವೇ? ಪ್ರಪಂಚದ ಸಕಲವನ್ನು ಕಂಡವರು. ಒಂದೊಮ್ಮೆಗೆ ಜಗಳವಾಡ್ತಾರೆ ಗಂಡ ಹೆಂಡತಿ, ಮತ್ತೆ ಮರೆತು ಬಿಡ್ತಾರೆ. ಹೇಳು. ಇಲ್ಲಿಯವರೆಗದು ಉಂಡು ಮಲಗುವಲ್ಲಿವರೆಗಲ್ವೇ? ಅಲ್ಲ, ಆಡುವುದಕ್ಕೆ ಲೋಕದ ಜನರು ಆಡ್ತಾರೆ. ನಾರದ ಮಹರ್ಷಿಗಳಂದ್ರೆ ಕಲಹ ಪ್ರಿಯರು ಅಲ್ಲ, ಕಲ್ಯಾಣ ಪ್ರಿಯರು ಹೌದಲ್ವೇ? ಅಲ್ಲ, ನೀವು ಆರಂಭಿಸಿದ ಪ್ರಕರಣದಿಂದಲೇ ಅದರ ಕೊನೆಯಾದದ್ದು ಜಾಂಬವತಿ ಕಲ್ಯಾಣದ ಬಳಿಕ ನನ್ನ ಕಲ್ಯಾಣವೂ ಹೌದಲ್ವೇ? ಹೌದು. ಆದ್ರೆ ಈಗ ನಿಮ್ಮೊಳಗೆ ವಿರಸಕ್ಕೆ ನಾನೇನು ಕಾರಣ ಅಲ್ವಲ್ಲ? ಪ್ರತ್ಯಕ್ಷವಾಗಿ ಖಂಡಿತವಾಗಿಯೂ ನೀವು ಕಾರಣ ಅಲ್ಲ ಅಂತಲೂ ನಾನು ಆಡುವುದಕ್ಕಾಗುವುದಿಲ್ಲ. ಯಾಕಂದರೆ ನಮ್ಮ ನಡುವೆ ವಿರಸ ಆರಂಭವಾದದೇ ನೀವು ಅಂದು ಒಮ್ಮೆ ನಿಮ್ಮ ಕೈಯನ್ನು ನೋಡುವಂತ ನೋಡಿದ್ರೆ ಹೌದೌದು, ತಂಬೂರಿ ತಾಳ ಇಷ್ಟೇ ಕಾಣ್ತಾ ಉಂಟು. ಆವತ್ತು ತಂದಂತಹ ಪಾರಿಜಾತದ ಪುಷ್ಪ ಅಲ್ಲ, ಒಂದು ರೀತಿಯಲ್ಲಿ ನನಗದು ಉಪಕಾರವೇ ಹೌದು. ಅದೇ ಹೇಳಲಿಕ್ಕೆ ಹೊರಟದ್ದು ನಾನು. ಅದರಿಂದಲೇ ಅಲ್ವ ಲೋಕಕ್ಕೆ ಭಾಮಾದೇವಿ ಏನು ಅಂತ ಗೊತ್ತಾದದ್ದು. ಅಲ್ಲ, ಭಾಮಾದೇವಿ ಏನು ಅಂತ ಗೊತ್ತಾದದ್ದು ಮಾತ್ರ ಅಲ್ಲ, ಭಾಮಾದೇವಿ ಕೃಷ್ಣನ ಜೊತೆಗೆ ಕೃಷ್ಣನ ಹಾಗೆಯೇ ಅಲ್ಲಿ ಕುಣಿಯುವುದಕ್ಕೆ ತೊಡಗಿದ್ದು ವೀರರಸ ನೋಡಿ. ಇದೆಲ್ಲ ಉಳಿದವರಿಗೆ ಬಂದಿತೋ ನೋಡಿ, ನಿಮಗೆ ಇದೆಲ್ಲ ಗೊತ್ತಾಗ್ತದೆ, ನನ್ನವರಿಗೆ ಅರ್ಥ ಹಾಗಾದ್ರೆ ಆಗಬೇಕು. ನಾನು ಪ್ರಯೋಜನವನ್ನೇ ಮಾಡಿದ್ದಲ್ವೇ? ಮತ್ತೊಂದು ಪ್ರಯೋಜನ ಆಗಿದೆ. ಏನದು? ನಮ್ಮವರ ಮನಸ್ಸೇನು ಅಂತ ನನಗೆ ಅರ್ಥ ಆಗಿದೆ. ಅಲ್ಲ, ಅಲ್ಲಿಯವರೆಗೂ ನಾನು ಆಲೋಚನೆ ಮಾಡಿದ್ದು ನಮ್ಮವರಿಗೆ ನನ್ನ ಮೇಲೆಯೇ ಅಪಾರವಾದಂತಹ ಪ್ರೇಮ. ಅಂದಿನ ಪ್ರಕರಣದಲ್ಲಿ ಯಥಾರ್ಥವಾಗಿ ತಿಳಿಯಿತು. ಹೌದು, ಎಲ್ಲ ಓಡಿ ಬಂದವಳ ಮೇಲೆ ಪ್ರೀತಿ, ನನ್ನಲ್ಲಿ ಅಂತದ್ದು ಇಲ್ಲ ಅಂತ. ಹೌದಾ? ಅಲ್ಲ, ಯಾರ ಮೇಲೆ? ನನಗೆ ಅದ ಅಗತ್ಯ ಇದ್ದದ್ದಲ್ಲ ಅಂತೂ. ನೀವು ನಮ್ಮವರ ಹಾಗೆ ಕೇಳೋದು. ಬೇಡಪ್ಪ, ಬೇಡ. ನನಗೊಂದವಳನ್ನು ಓಡಿ ಬಂದವಳು ಅಂತ ಕರೆದ್ರೆ ಸಂತೋಷಪ್ಪ. ನಿಮ್ಮ ಮೇಲೆ ಪ್ರೀತಿ ಕಡಿಮೆ ಆಗಿದೆ ಅಂತ ಕಾಣುವುದು. ಅವಳ ಮೇಲೆ ಪ್ರೀತಿ ಹೆಚ್ಚು. ಸರಿ. ಈಗ ಉಳಿದವರ ಬಗ್ಗೆ ನನ್ನ ಆಕ್ಷೇಪವೂ ಇಲ್ಲ. ಸರಿ. ಉಳಿದವರಿಗಿಂತ ನನ್ನ ಮೇಲೆ ಪ್ರೀತಿ ಅಧಿಕ ಅಂತಲೂ ಗೊತ್ತು. ನಿಮ್ಮ ಮೇಲೆ ಸ್ವಾಮಿ ಎಷ್ಟು ಪ್ರೀತಿ ತೋರಿಸಬೇಕು, ಅದಕ್ಕೊಂದು ಒಂದು ನಿರೀಕ್ಷೆ ಅಂತ ಉಂಟಲ್ಲ, ಒಂದು ಅಳತೆ ಬೇಕಲ್ಲ. ನಿರೀಕ್ಷೆ ಮಾಡುವುದು ಎಷ್ಟು ಬೇಕು ಅಂತ. ನಿಮಗೆ ಎಷ್ಟು ಪ್ರೀತಿ ಬೇಕು ಗಂಡನಿಂದ? ಅಯ್ಯೋ, ಅದನ್ನ ಆಡುವುದಕ್ಕುಂಟೆ, ಸದಾ ನನ್ನ ಜೊತೆಗೆ ಇರಬೇಕು ಅಂತ. ಜೊತೆಗೆ ಇರಬೇಕು. ಬೇರೆ ಬೇರೆ ಕೆಲಸಗಳೆಲ್ಲ ಇರ್ತವಲ್ಲ, ಗಂಡುಸರಲ್ವೇ? ಅಲ್ಲ, ಈಗ ನಿಮ್ಮಲ್ಲಿ ವ್ಯವಹಾರಗಳು ನಿಮ್ಮಲ್ಲಿ ಅದಕ್ಕೆ ಮಾಡುವುದನ್ನು ಯೋಗಿಯ ಕೃಷ್ಣ ಅಲ್ವಲ್ಲ? ಹೌದು, ಅವರಿಗೂ ಅರ್ಥ ಆಗಬೇಕಲ್ಲ ನನ್ನ ಪ್ರೇಮ. ಅಧಿಕಳು ನಾನು ಅಂತ ಅವರಿಗೆ ಗೊತ್ತಾಗ್ಬೇಕಲ್ಲ. ನೀವು ಆಡಿದ್ರಿ ನೋಡಿ, ನೀನೇನು ನೀನೆಷ್ಟು ಎಲ್ಲವನ್ನು ಬಲ್ಲೆ ನಾನು ಅಂತ ನನ್ನವರಿಗೂ ತಿಳಿಬೇಕಲ್ಲ ಸ್ವಾಮಿ. ನಾರದ್ರೆ ಒಂದು ವಿಚಾರ ಕೇಳುತ್ತೇನೆ. ಏನು?
3 ಲೋಕವನ್ನು ಸಂಚರಿಸುವಂತಹ ನೀವು ಹಾ, ಅನೇಕರಿಗೆ ಹಾ, ಕಷ್ಟ ಕಾಲದಲ್ಲಿ ಒದಗಿ ಬಂದವರು. ಹಾ, ಏನೋ ಮಂತ್ರೋಪದೇಶವೋ ಹಾ, ಅಥವಾ ಸರಿಯಾದ ದಾರಿ ಮಾರ್ಗ ಪ್ರವರ್ತನೆಯನ್ನು ಮಾಡಿದವರು. ಹಾ, ಈಗ ನನ್ನ ಬದುಕಿನಲ್ಲಿ ಹಾ. ಒಂದು ಶ್ರುತಿ ತಪ್ಪಿದೆ, ಒಂದು ರೀತಿಯಲ್ಲಿ ತಂಬೂರಿಯ ಶ್ರುತಿ ತಪ್ಪಿದೆ. ನನ್ನದಲ್ಲ, ಅವರದ್ದು. ಶ್ರುತಿ ಹೌದು. ತಪ್ಪಿದ ಮೇಲೆ ಹೌದು. ಹಾಡಿಗೆ ಸೊಗಸಿಲ್ಲ. ಸೊಗಸಿಲ್ಲ, ನನಗೂ ನೀರಸ ಆಗಿ ಹೋಗಿದೆ. ಹಾ, ನಮ್ಮ ಜೀವನದ ಹಾ, ಶ್ರುತಿ ಸರಿಯಾಗಬೇಕು ಅಂತಾದ್ರೆ ನೀವು ನನಗೊಂದು ಮಾರ್ಗೋಪಾಯವನ್ನು ಹೇಳಬೇಕು. ಹಾ, ಬೇರೇನಿಲ್ಲ. ಹಾ, 3 ದಿನ ಆಯ್ತು ಹೌದು. ಅವರು ಬಾರದೆ. ಹಾ. ಅದರ ಕಷ್ಟ ನನಗೆ ಮಾತ್ರ ಅರಿವಾಗುವುದು. ನೀವಂದ ಹಾಗೆ ಸರಿ. ನೀವು ವಿವಾಹಿತರಲ್ಲ, ಹಾ. ಅದರ ಕಷ್ಟದ ಅರಿವು ನಿಮಗಿಲ್ಲ. ಹಾ. ಈಗ ನನಗೆ ಒಂದೇನಾಗಬೇಕು ಅಂತ ಹೇಳಿದ್ರೆ, ಹಾ, ನಮ್ಮವರು ಸದಾ ಇಲ್ಲಿ ಇರುವ ಹಾಗೆ ಆಗಬೇಕು. ನಾರಿಯನ್ನ ಸೆರಗ ತುದಿಯೋಳು ಇರುವ ಹಾಗೆ ಮಾಡಬೇಕು. ಎಲ್ಲಿ ಎಲ್ಲಿ ಹೇಗೆ ಹೇಗೆ? ನನ್ನ ಹಾ, ಸೆರಗ ತುದಿಯಲ್ಲಿ ಅಂತ ಹೇಳಿದರೆ ಹಾ. ನನ್ನವರು ಹೋಗಬಾರದು ಅಂತ ಇಲ್ಲ. ನೀವು ಆಗ ಆಡಿದ್ರೆ ಅವರು ಬೇಕಾದಲ್ಲಿ ಹೋಗ್ತಾರೆ, ಹೋಗ್ಲಿ. ಅಲ್ಲ, ಹೋಗುವುದು ಹೇಗೆ? ಸೆರಗಿನ ತುದಿಯಲ್ಲಿ ಇಡುವುದು ಅಂತಂದ್ರೆ ಅಂದ್ರೆ ಅದ್ ನಾನು ಕಂಡಿದ್ದೇನೆ. ಅದೆಲ್ಲ ಕೆಲವೆಲ್ಲ ಅಪರೂಪದ ವಸ್ತುಗಳನ್ನು ಕಳೆದು ಹೋಗಬಾರದು. ಹೌದು, ಅದನ್ನೆಲ್ಲಿ ಕಟ್ಟಿಕೊಂಡು ನೋಡಿ, ನಿಮಗೆ ಅರ್ಥ ಆಗ್ತದೆ, ಅವರಿಗೆ ಅರ್ಥ ಆಗುದಿಲ್ಲ. ಕೃಷ್ಣನನ್ನು ಹಾಗೆ ಕಟ್ಟಿ ಇಟ್ಟುಕೊಂಡ್ರೆ ಹೇಗಾದೀತು? ಅಂದ್ರೆ ಅವ್ರು ಎಲ್ಲಿ ಹೋಗಬಾರ್ದು ಅಂತ ಅಲ್ಲ ನಾರದ್ರೆ, ಹೋಗುವಲ್ಲಿ ಹೋಗಬಹುದು, ಬರುವಲ್ಲಿ ಬರಬಹುದು. ನನ್ನಲ್ಲಿ ಒಂದು ಮಾತು ಹೇಳಿ ಹೋಗಬೇಕು. ಇದು ಮಾತಿಗೆ ಹೇಳಿದ್ದಷ್ಟೇ, ಸೆರಗಿನಲ್ಲಿ ಕಟ್ಟಿ ಇಟ್ಟುಕೊಳ್ಳುವುದು ಅಂತ. ಅಂದ್ರೆ ಒಟ್ಟಿನಲ್ಲಿ ಯಾವಾಗಲೂ ಅನುಕೂಲನಾಗಿ ಇರಬೇಕು. ಅಲ್ಲಿ ಹೋಗಬಾರ್ದು ಅಂತ ನಾನು ಆಡುವುದಿಲ್ಲ. ಅದೇ ಅಲ್ಲಿಗೆ ಅಂದ್ರೆ ಎಲ್ಲಿಗೆ? ಅಲ್ಲ, ಓಡಿ ಬಂದವಳಲ್ಲಿಗೆ. ಅಯ್ಯೋ, ನೀವು ಮತ್ತೆ ಮತ್ತೆ ಅವಳ ನೆನಪಿಸುವುದು. ಈಗ ಬೇರೆ ಕಡೆಗಳಿಗೆ ಧಾರಾಳವಾಗಿ ಹೋಗಬಹುದು, ಹಾ, ಅಲ್ಲಿಗೆ ಹೋಗುವಾಗ ಮಾತ್ರ ಹೇಳಿ ಹೋಗಬೇಕು. ಉಳಿದೆಡೆಯೂ ಹೋಗುವಾಗ ಭಾಮ ಹೋಗ್ಲಿಯಾ ಅಂತ ಕೇಳುದು. ಹೋಗಿ. ಅಲ್ಲಿಗೆ ಹೋಗುವಾಗಲೂ ಹೋಗ್ಲಾ? ಕೇಳಲೇಬೇಕು. ಹೇಳ್ತಾನೆ, ಇಲ್ಲ ಅನ್ನುವುದಿಲ್ಲ. ಅಲ್ಲಿಗೂ ಅಷ್ಟು ಔದಾರ್ಯ ಉಂಟು. ಔದಾರ್ಯ ಉಂಟು. ಅಂತೂ ಭಾಮೆಯರ ಮನೆಯಲ್ಲಿ ಸದಾ ಇರಬೇಕು ಅಂತ 3 ದಿನ ಆಯ್ತಲ್ಲ. 3 ದಿನ ಆಯ್ತು. ಹೌದು. ಒಂದು ವೇಳೆ ನೀವು ಹಾಗೆ ಮಾಡಿದ್ರಿ ಅಂತ ಆದ್ರೆ ನಿಮ್ಮ ಕಾಲು ತೊಳೆದು ನೀರು ಕುಡಿತೇನೆ. ಈಗ ಕೊನೆಯಲ್ಲಿ ಆಗುವುದು ನನಗೆ ಪ್ರಯೋಜನ ಅಷ್ಟೇ. ಸಂತೃಪ್ತಿಯಿಂದ ಮಾಡುವಂತಹ ಸೇವೆ. ಬೇರೆ ಏನ ಬಂಗಾರ ಕೊಟ್ರೆ ನಿಮ್ಗೆ ಇಟ್ಟುಕೊಳ್ಳುವುದಕ್ಕಾಗುತ್ತದೆ? ನಾನು ಮೊದಲೇ ಹೇಳಿದ್ದೇನೆ, ನಿನ್ನ ತಂದೆಯ ಸ್ಥಾನದಲ್ಲಿ ನಾನಿದ್ದೇನೆ. ಹೌದು. ನಿನ್ನಿಂದ ಕಾಲು ತೊಳೆಸಿಕೊಳ್ಳುವ ಯೋಗ್ಯತೆ ಹೇಗಾದರೂ ಹೌದು. ತಂದೆಯ ಆ ಸ್ಥಾನದಲ್ಲಿರುವಾಗ ಉಂಟು. ಆದ್ರೆ ಅದಕ್ಕೋಸ್ಕರವಾಗಿ ಹೇಳಿದ್ದಲ್ಲ. ಅಂತೂ ನಿನ್ನ ಒಳ್ಳೆಯದನ್ನು ಬಯಸುವವ ನಾನು ಅಂತ ಹೇಳಿ. ಹೌದು. ಆದ್ರೆ ಅದು ಕೆಲಸ ಅಷ್ಟು ಸುಲಭ ಇಲ್ಲ. ಅದು ಅಂದ್ರೆ ಅಲ್ಲ, ದಾರಿ ಒಂದು ಉಂಟು, ಅದು ಸ್ವಲ್ಪ ಕೆಲಸ ಉಂಟದಿಕೆ ಅಂತ ಹೇಳಿದ್ದು ನಾನು. ಅರ್ಥ ಆಗ್ಲಿಲ್ಲ ನನಗೆ. ಸತ್ಯಭಾಮೆ ಕೇಳೀನು ನಿಜ ವೃತ ಮುಂದ ಬೀಳುವೇನು. ವೃತವದ ಪುಣ್ಯ ಕವಿಂಬರು ಕಡಿಯಲಿ, ವೃತವದ ಪುಣ್ಯ ಕವಿಂಬರು ಕಡಿಯಲಿ, ಪತಿಯನೇ ದಾನಲಿ ಕೊಡುತ್ತಾ ಬಳಿಗದಿ. ಸತ್ಯಭಾಮೆ ಕೇಳೀನು ನಿಜ ವ್ರತ ಮುಂದ ಬೀಳು ನೀನು. ಯೋಚನೆ ಮಾಡಿದ್ರೆ ಇರ್ಲಿಕ್ಕೊಂದು ದಾರಿ ಉಂಟು ಸತ್ಯಭಾಮ. ಆದ್ರೆ ಹಾ, ಹೇಳಿ 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 ಹೇಳಿ. ಇಲ್ಲದು ಆಗ್ಲಿಕ್ಕಿಲ್ಲ, ಅದು ಆಗ್ಲಿಕ್ಕಿಲ್ಲ. ಅಯ್ಯೋ, ನೀವು ಬಾಮೆ ಆದ್ರೂ ಆಗ್ಲಿಕ್ಕಿಲ್ಲ ಅನ್ನುವಂತ ಪದ ಪ್ರಯೋಗ ಮಾಡುವುದಕ್ಕೆ ಸಾಧ್ಯ ಇಲ್ಲ. ಅಲ್ಲ, ಆಗಲಿಕ್ಕಿಲ್ಲ ಅಂದ್ರೆ ಹಾಗಲ್ಲ. ಅದು ಮತ್ತೆ? ನೀನೀಗ ಮಾಡ್ಲಿಕ್ಕೆ ಸಿದ್ಧಳಿದ್ದಿ, ಹಾ. ಅದನ್ನು ನೀನು ಒಬ್ಬಳೇ ಮಾಡುವ ಹಾಗಿಲ್ಲ. ಹಾಗಂದ್ರೆ ಆ ವ್ರತ ಮಾಡುವುದಕ್ಕೆ ಕೃಷ್ಣ ಬೇಕಲ್ಲ. ಹಾ, ಅದು ಸತಿಪತಿಗಳು ಇಬ್ರು ಒಟ್ಟಾಗಿ ಮಾಡುವಂತಹ ವ್ರತ ಅದು. ಅಲ್ಲ, ಹಾಗೇನು ಅಲ್ಲ. ಹಾ. ಅವರನ್ನು ಕರೀಬಹುದಿತ್ತು. ಆದ್ರೆ ಕರೀಬಹುದಿತ್ತು ಅಂತ ಹೇಳಿದ್ರೆ 3 ದಿನಗಳ ಹಿಂದೆ ಹಾ. ನಮ್ಮ ನಡುವೆ ನಡೆದಂತಹ ಹಾ. ಸಣ್ಣ
ಸಣ್ಣ ಘರ್ಷಣೆ, ಹಾ. ಕೋಪದಿಂದ ನಾನು ನಮ್ಮ ಅಂತಃಪುರದಿಂದಲೇ ಅವರನ್ನು ಹೊರ ನೂಕಿ ಬಾಗಿಲು ಹಾಕಿದವಳು. ಈಗ ನೀವು ಇದು ಕರಿಬೇಕು ನೀನು ಮೊದಲೇ ಹೇಳಲೇ ಇಲ್ಲ. ಅಲ್ಲ, ಹೇಳಬೇಕು ಅಂತ ಹೇಳಿದ್ರೆ ನನ್ನ ಮಾನದ ಪ್ರಶ್ನೆ ನಿಮ್ಮ ಮುಂದೆ ಹೇಗೆ ನಾನು ಕೆಳಗೆ ಹೌದು, ಹಾಕ್ಲಿಕ್ಕೆ? ತಾನೇ ನೂಕಿದೆ ಅಂತ ಹೇಳುವುದೇ ಅಲ್ಲಲ್ಲ, ಹೇಳುವುದು ಹೇಗೆ ತಟ್ಟೆದು. ಅಲ್ಲ, ಈಗ ಹೇಳುವ ಸಂದರ್ಭ ಬಂತು. ಹೌದು, ಹಾಗಾದ್ರೆ ಅಂತೂ ಹೇಗೂ ನಮ್ಮ ಆಗ್ಲಿಕ್ಕಿಲ್ಲ ಅದು, ಈ ವ್ರತ ಆಗಲಿಕ್ಕಿಲ್ಲ. ಅಲ್ಲ, ಆಗ್ಲಿಕ್ಕಿಲ್ಲ ಅಂತ ನೀವು ಆಡುವುದಕ್ಕಿಲ್ಲ. ಹೊರಗೆ ನೂಕಿದವಳಿಗೆ ಕರೆಯುವುದಕ್ಕೇನುಂಟು? ನೂಕಿದ್ದು ನೀನೇ ಅಲ್ವಾ, ಮತ್ತೆ ನೀನೇ ಮತ್ತೆ ಎಳೆದು ತರಬೇಕು. ತರಬೇಕು. ಅಲ್ಲ, ಗ್ರಹಿಸಿದ್ದು ಹೀಗೆ, ಹೇಗೆ? ಅವರನ್ನು ನೂಕುವಂತಹ ಸಂದರ್ಭದಲ್ಲಿ ಭಾಮೆ ನೀನೇ ಬೇಕು ಅಂತ ಅವರೇ ದ್ವಾರವನ್ನು ಹಾಕಿ ನನ್ನೊಂದಿಗೆ ಅಂತಃಪುರಕ್ಕೆ ಬರಬೇಕು ಅಂತ. ಸಾಮಾನ್ಯವಾಗಿ ಹೆಣ್ಣು ಮಕ್ಕಳು ಆ ಸಿಟ್ಟು ತೋರಿಸ್ತಾರಲ್ಲ, ಅಷ್ಟು ಸಿಟ್ಟು ಒಳಗಿರುವುದಿಲ್ಲ. ಹೌದು ಅದು ಅಭಿನಯ ಎಂದರೆ ಹೆಚ್ಚು ತೋರಿಸುವುದು. ಹೌದು ಎಂದರೆ ಯಾಕಂದ್ರೆ ಅಲ್ಲ. ಆಗ ಅವರು ಬರ್ತಾರಲ್ಲ ರಮಿಸುವುದಕ್ಕೆ ಎನ್ನುವ ಕಾರಣಕ್ಕೆ. ಹೌದು ಅದು ಕೆಲವೊಮ್ಮೆ ಅವ ಯಾವುದೋ ತಲೆಬಿಸಿಯಲ್ಲಿದ್ರೆ ನಡೆದು ದೂರವೇ ನೋಡಿ, ಹೋಗಿಬಿಡ್ತಾರೆ. ನಿಮಗೆ ಅರ್ಥ ಆಗ್ತದೆ. ಹೌದು ಅಂತ ಹೇಳಿದ್ರೆ ಅಲ್ಲ, ಅಲ್ಲ ಅಂತ ಹೇಳಿದ್ರೆ ಹೌದು. ಆದ್ರೆ- ಕೆಲವೊಮ್ಮೆ ಹೆಣ್ಣು ಮಕ್ಕಳು ಹೀಗೆ ನಾಟಕ ಮಾಡ್ತಾರಲ್ಲ. ಅಂತೂ ಇಬ್ಬರು ಬೇಕು ಈ ವ್ರತಕ್ಕೆ. ಹೌದಾ? ಆಗ್ಲಿ, ಹಾಗಾದ್ರೂ ನಮ್ಮವರು ಬರ್ತಾರಲ್ಲ. ಅಂತೂ ಆ ವ್ರತದ ನೆವನಿಂದಾದರೂ ನೀನು ಅವನನ್ನು ಒಪ್ಪಿಸಿ ಕರೆಸ್ತಿ ಅಲ್ಲ, ಕೃಷ್ಣ. ಹಾಗೆ ಬಂದವರು ನನ್ನೊಂದಿಗೆ ಇರ್ಬೇಕು. ಆದೀತು. ಹಾಗಾದ್ರೆ ಆ ವ್ರತದಲ್ಲಿ ಪ್ರತ್ಯೇಕವಾದ ವಿಧಿವಿಧಾನಗಳೆಲ್ಲ ಉಂಟು. ಅದಕ್ಕೆ ಒಂದು ವಿಶಿಷ್ಟ ಹೆಸರು ಕೂಡ ಉಂಟು. ಏನು ಅಂದ್ರೆ ತನ್ನ ಗಂಡನನ್ನೇ ವಶ ಮಾಡಿಕೊಳ್ಳುವಂತಹ ಒಂದು ವ್ರತ ಅಲ್ವ ಅದು. ಹಾ, ಒಂದು ರೀತಿಯಲ್ಲದು ವಶೀಕರಣದ ಸಿದ್ಧಿಯೇ ಅದು. ಬೇರೆ ಯಾರೆಲ್ಲ ಆಡ್ಬೇಡಿ ಇದನ್ನು. ನೀನು ಕೂಡ ಹೇಳಬಾರ್ದು ಅದನ್ನು ಅಲ್ಲ, ಯಾರಲ್ಲಿ. ನನ್ನ ಉಳಿದ ಸಹೋದರಿಯರಲ್ಲಿ ನಾನು ಉಳಿದವರಿಗೆ ಇದನ್ನು ಹೇಳ್ಬೇಡಿ ಅಂತ. ಆಯ್ತು, ಕಷ್ಟ ಆದೀತು. ನಾನು ಹೇಳಬಾರ್ದು. ಹ. ಅದೇ ರೀತಿ ನೀನು ಕೂಡ ನನ್ನ ಹೆಸರನ್ನು ಬಳಸಬಾರ್ದು. ಆದೀತು ಇದು ನಾರದರು ಹೇಳಿಕೊಟ್ಟ ವ್ರತ ಅಂತ ನಾಳೆ ದಿವಸ ಯಾರಿಗೂ ಗೊತ್ತಾಗಬಾರ್ದು. ಆದೀತು. ಆದ್ರೆ ಒಂದು, ಏನು? ಈ ವ್ರತ ಯಶಸ್ವಿ ಆಯ್ತು ಅಂತಾದ್ರೆ ಹಾ. ಹಿಂದೆ ಯಾರಾದ್ರೂ ಈ ವ್ರತವನ್ನು ಮಾಡಿದವರಿದ್ದಾರಾ? ಅದು ಬೇಡ, ಯಾಕೆ ನಿನಗೆ ಅದು ಬೇಡ. ಈಗ ನಿನಗೆ ಆದ್ರೆ ಆಯ್ತಲ್ಲ ಅದರ ಪ್ರಯೋಜನ. ಪ್ರಥಮ ಪ್ರಯೋಗ ಅದು ಆಗ್ತದೆ ಅಂತ ನಾನು ಹೇಳ್ತೇನೆ. ಅದೆಲ್ಲ ಹಿಂದೆ ಆಗಿದೋ ಅಂತ ಹುಡುಕುವುದಕ್ಕಿಲ್ಲ. ಆ, ಅದಕ್ಕೆ ಪುಣ್ಯಕ ಅಂತ ಹೆಸರು ಆ ವ್ರತಕ್ಕೆ. ಪುಣ್ಯಕ ವ್ರತ. ಹೌದು. ಅಲ್ಲ, ಈ ವ್ರತವದ ಹೆಸರನ್ನು ಕೇಳಿದವಳೆ ಅಲ್ಲ. ಇರ್ಲಿ, ನಿಮ್ಮ ಮೇಲೆ ವಿಶ್ವಾಸ ಉಂಟು. ಆದ್ರಿಂದಲೇ ಹೊಸ ವ್ರತ ಅದು. ಆಗಲಿ. ಈಗ ಪುಣ್ಯಕ ಅಂದ್ರೆ ಗೊತ್ತಾಗ್ತಾ ಇದೋ ಇಲ್ವಾ? ಗಂಡ ಬಿಟ್ಟು ಹೋಗಿದ್ದಾನೆ ಅಂತಂದ್ರೆ ಆ ಪುಣ್ಯ ನನಗಿಲ್ಲ ಅಂತಲೇ ಅಲ್ವಾ ಹೆಂಡತಿಯಾದವಳು ಹೇಳಬೇಕಾದ್ದು. ಆ ಪುಣ್ಯವನ್ನು ಮತ್ತೆ ಒದಗಿಸಿಕೊಡುವಂತಹ ವ್ರತ ಅದು. ಹಾ, ಇಷ್ಟು ಅರ್ಥ ಉಂಟು ಅದ್ರೊಳಗಲ್ವಾ? ಅಷ್ಟು ಅರ್ಥ ಮಾತ್ರ ಅಲ್ಲ, ಹಾ. ಅದರಲ್ಲಿ ಒಂದು ಪ್ರಧಾನವಾದ ಭಾಗ ಇನ್ನೊಂದುಂಟು. ಅಲ್ಲ, ಈ ಪ್ರಧಾನ ಎಂಥದ್ದು ಇಲ್ಲ, ಅದಕ್ಕೆ ಏನು ವ್ಯವಸ್ಥೆ ಬೇಕು? ನಮ್ಮಲ್ಲಿ ಬೇಕಾದಷ್ಟು ಉಂಟು, ಕೊರತೆ ಇಲ್ಲ. ಅದು ಕೊರತೆ ಇಲ್ಲ ಅಂತ ಅಷ್ಟು ಸುಲಭದಲ್ಲಿ ಹೇಳುವ ಹಾಗಿಲ್ಲ ಇದು. ಅಂದ್ರೆ ಯಾರನ್ನು ಉಳಿಸಿಕೊಳ್ಳುವುದಕ್ಕೆ ಬಯಸ್ತೀಯೋ ಆ, ಆ ವಸ್ತುವಿನ ಮೇಲಿನ ಮೋಹವನ್ನು ಬಿಟ್ಟು ಬಿಡಬೇಕು. ಇದು ಒಳ್ಳೆ ಕಥೆ ಆಯ್ತು. ಯಾರು ಬೇಕು ಅವರ ಕುರಿತಾದ ಮೋಹ ಬೇಡ ಅಂತ ಹೇಳಿದ್ರೆ ವ್ರತವನ್ನು ಆಚರಿಸುವುದು ಅವರು ಬೇಕು ಅಂತ. ಈಗ ದಶರಥ ಪುತ್ರಕಾಮೇಷ್ಟಿ ಯಾಗ ಮಾಡಿದನಲ್ಲ, ಹೌದು ಏನದು ಪುತ್ರಕಾಮೇಷ್ಟಿ ಅಂದ್ರೆ ಅವ ಮಕ್ಕಳನ್ನು ಬಯಸಿ ಮಾಡಿದ್ದು. ಹೌದು. ಆದ್ರೆ ಆ ಮಂತ್ರ ಏನು ಹೇಳುತ್ತದೆ? ಪುತ್ರ ಕಾಮ ವನ್ನೇ ಹೋಮಿಸಿದ್ದು. ಅಂದ್ರೆ ತನ್ನ ಬಯಕೆಯನ್ನೇ ಹೋಮಿಸುವಂತಹದ್ದು. ಹಾ ಹಾ, ಆ ರೀತಿಯಲ್ಲಿ ಅದು ಬಿಟ್ಟಾಗ ಪರಿಣಾಮದಲ್ಲಿ ಪ್ರಯೋಜನವನ್ನು ಕೊಡ್ತಾರೆ. ತತ್ಪರಿಣಾಮವಾಗಿ ಅಗ್ನಿದೇವನ ಪಾಯಸ. ಆದ್ರಿಂದ ಯಾರನ್ನು ನೀನು ಮರಳಿ ಪಡಿಬೇಕು ಅಂತ ಬಯಸಿದ್ದೀಯೋ ಅವನನ್ನೇ ಇನ್ನೊಬ್ಬರಿಗೆ ನೀನು ಕೊಟ್ಟು ಬಿಡಬೇಕು. ಸುಮ್ಮನೆ ಕೂತ್ಕೊಳ್ಳಿ ನಾರಾದ್ರೆ, ಇನ್ನೊಬ್ಬರಿಗೆ ಕೊಡಬೇಕಂತ ಹೇಳಿದ್ರೆ ಅಯ್ಯೋ ದೇವರೇ, ನನ್ನ ಸರಗ ತುದಿಯಲ್ಲಿ ಇರ್ಬೇಕು ಅಂತ ಹೇಳ್ತಾ ಇದ್ದೇನೆ. ಅದ ನಂತರ ಆಗುತ್ತದೆ. ನೀನು ಮೊದಲು ಮೇಲೆ ಆಗುವುದು ಹೇಗೆ? ನಮಮ ಅಂತ ಹೇಳಿ ದಾನ ಕೊಡುವಂತಹ ಪದ್ಧತಿ ಉಂಟಲ್ಲ, ನಮಮ ಅಂತ ಬೇರೆ ಆಡ್ಬೇಕಾ? ಅದಾಗ್ಲಿಕ್ಕಿಲ್ಲ, ಬೇಡ. ಈ ವ್ರತವೇ ಬೇಡ. ಸತ್ಯಭಾಮೆ ತುಭ್ಯಮಹಂ ಸಂಪ್ರದದೆ ಇದಂ ನಮಮ. ನಮಮ ಶಬ್ದದ ಬದಲಾಗಿ ಪರ್ಯಾಯ ಬೇರೆ ಯಾವುದೋ ಶಬ್ದ ಇದ್ರೆ ಆದೀತು. ಇದಾಗ್ಲಿಕ್ಕಿಲ್ಲ. ನನ್ನ ದೇವರು ನನಗೆ ಬೇಕು. ತನಗೆ ಮಾತ್ರ ಅಂತ ಆದ್ರೆ ಅದನ್ನು ಮತ್ತೆ ಹಾಗೆಯೇ ಇಟ್ಟುಕೊಂಡ ಹಾಗಾಗ್ತದೆ. ದಾನ ಪೂರ್ತಿ ಆಗುವುದಿಲ್ಲ. ಒಬ್ಬ ಒಳ್ಳೆ ಬ್ರಾಹ್ಮಣನಿಗೆ ನಿನ್ನ ಗಂಡನನ್ನೇ ನೀನು ದಾನವಾಗಿ ಕೊಡುವುದು ಈ ವ್ರತದ ಅತೀ ಮುಖ್ಯವಾದಂತಹ ಪ್ರಕ್ರಿಯೆ. ಅದನ್ನು ಮಾಡಿದ್ರೆ ಆ ವ್ರತ ಸಂಪೂರ್ಣ ಆಗ್ತದೆ. ನಾರದರೆ, ಬ್ರಾಹ್ಮಣರಿಗೆ ಕೊಡುವುದು ಅಂತ ಹೇಳಿದ್ರೆ ಬೇಡುವ ಅಂತ ಬೇರೆ ಯಾವುದಾದ್ರೂ ಮಂತ್ರಗಳನ್ನು ಉಪದೇಶ ಮಾಡಿ. ಅಲ್ಲ, ಅದು ಕೊಡುವುದು ಅಂದ್ರೆ ಕೊಟ್ಟ ಹಾಗೆ ಮಾಡುವುದು. ಅದು ನಾಟಕ. ಅದಕ್ಕೆ ನಾಟಕ ಅಂತ ಅಲ್ಲ ಅದು. ಮತ್ತೆ ಅದೆಲ್ಲ ಅದಕ್ಕೆ ಪ್ರತ್ಯಾಮ್ನಾಯ ವಿಧಿ ಅಂತ ಉಂಟು. ಈಗ ಸತ್ಯನಾರಾಯಣ ಪೂಜೆ ಮಾಡಿಸ್ತೇವೆ, ಅದಕ್ಕೆ ಕಲಶ ಇಡಬೇಕು.
ಕಲಶ ಇಡುವುದಕ್ಕೆ ಹ. ಸಾಮಾನ್ಯ ತಾಮ್ರದ ಬಿಂದಿಗೆ ಇಡ್ತೇವೆ. ಚಿನ್ನದ್ದು ಕೊಡುವ. ಚಿನ್ನದ್ದೇ ಇಟ್ರೆ ಆ ಕೊನೆಗೆ ಕಲಶ ಸಹಿತವಾಗಿ ಅದನ್ನು ಪುರೋಹಿತರಿಗೆ ದಾನ ಕೊಡುವುದು ಹೌದು. ಅವರು ಕನಕದ ಪಾತ್ರೆಯನ್ನೇ ಹಿಡ್ಕೊಂಡು ಹೋದ್ರೆ ಆಗ ಏನು ಮಾಡ್ತೇವೆ ನಾವು, ಅದಕ್ಕೆ ಮೌಲ್ಯವನ್ನು ಕೊಟ್ಟು ಅದನ್ನು ಮತ್ತೆ ನಾವು ತಗೊಳ್ತೇವೆ. ಪ್ರತ್ಯಾಮ್ನಾಯ ಹೇಳುವ ಹಾಗೆ ಮೌಲ್ಯವನ್ನು ಕೊಡುವುದು. ಈಗ ಗೋದಾನ ಕೊಡುವುದಕ್ಕಿಲ್ಲ, ಮೌಲ್ಯ ಕೊಡುವುದು. ಸ್ವಲ್ಪ ಕಡಿಮೆ ಕೊಟ್ಟರು ಸಾಕಾಗಿ. ಸತ್ಯಭಾಮೆಯ ಎದುರು ನೀವು ಹೀಗೆ ಆಡಿದ್ರೆ ಬೇಕಾದಷ್ಟು ಉಂಟಲ್ಲ ನಮ್ಮಲ್ಲಿ, ನೀವು ಆ ವಿಚಾರ ಆಡ್ಲಿಕ್ಕಿಲ್ಲ. ನಾನು ಸಾಮಾನ್ಯ ಹೇಳುವ ಹಾಗೆ ಹೇಳಿದ್ದೆ. ಹಾಗಾಗಿ ಒಮ್ಮೆ ಒಬ್ಬ ಸದ್ಗೃಹಸ್ಥನಾದ ಅಂತ ಹೇಳುವುದು ಸರಿಯಾಗುವುದಿಲ್ಲ, ಒಬ್ಬ ಒಳ್ಳೆಯ ನನ್ನಂತಹ ಬ್ರಾಹ್ಮಣನಿಗೆ ಕೃಷ್ಣ ಸ್ವಾಮಿಯನ್ನು ದಾನವಾಗಿ ಕೊಡು. ನೋಡಿ, ಉಪಾಯವನ್ನು ನೀವು ಸೂಚಿಸಿದ್ದು ಒಳ್ಳೆದಾಯ್ತು. ಆಮೇಲೆ ಮೌಲ್ಯವನ್ನು ಕೊಟ್ಟು ಮತ್ತೆ ಹಿಂದೆ ಪಡೆಯುವಂತಹದ್ದು. ಹಾಗೆ ಹಿಂದೆ ಪಡೆದ್ರೆ ಉಂಟಲ್ಲ, ನೀನು ಸೆರಗಿನ ತುದಿಯಲ್ಲಿ ಕಟ್ಟಬೇಕು ಅಂತಿಲ್ಲ, ಅದು ಮತ್ತೆ ಕಟ್ಟಿದ ಹಾಗೆ ಒಂದು ವಶೀಕರಣ ಇಲ್ಲಿ ಬಿಟ್ಟು ಯಾವ ಕಾಲಕ್ಕೂ ಹೋಗಲಿಕ್ಕಿಲ್ಲ. ಹೌದಾ? ಉಪಾಯ ಕೊಟ್ರಿ ಅಲ್ಲ ನೀವು, ಬ್ರಾಹ್ಮಣ ಅಂತ ಆಡುವ ಹೇಳುವ. ಆದ್ರೆ ನನಗೆ ಸ್ಪಷ್ಟ ಆಗಬೇಕು ಮೊದಲು, ಅದು ಕೃಷ್ಣಸ್ವಾಮಿಯನ್ನು ಹಿಂಪಡಿಬೇಕು ಅಂತಾದ್ರೆ ಕೃಷ್ಣಸ್ವಾಮಿಯ ಮೌಲ್ಯ ಸರಿಯಾಗಿ ಕೊಡಬೇಕಾಗ್ತದೆ. ಅಷ್ಟು ಕೊಡುವುದಕ್ಕೆ ವೆಚ್ಚಕ್ಕೆ ತಕ್ಕ ಉಂಟು ಅಂತ ನೋಡ್ಬೇಕು ನಿನ್ನಲ್ಲಿ. ಅವರಿವರಿಗಾದ್ರೆ ಕೊಡ್ಲಿಕ್ಕೆ ಆಗುವುದಿಲ್ಲ. ನೀವು ಓ ದೇವರೇ, ಸತ್ಯಭಾಮೆಯ ಮನೆಗೆ ಬಂದೊಂದು ವೆಚ್ಚದ ವಿಚಾರ ಮಾತಾಡ್ತೀರಲ್ಲ. ಮುನಿಪನಗಿಯದ ತಾಳದಾದಿನು ಕನಕರಾಜಿಯು ತೂಗುವೆ ವನಜನಾಭನು ಹೊರಲು ಮಂದರ ಗಣಿತದಾತನ ತೂಗುವೆ. ವನಜನಾಭನು ಹೊರಲು ಮಂದರ ಗಣಿತದಾತನ ತೂಗುವೆ. ಮುನಿಪನಗಿಯದ ತಾಳದಾದಿನು ಕನಕರಾಜಿಯು ತೂಗುವೆ. ಮಹರ್ಷಿಗಳೇ, ನಿಮ್ಮ ಮಾತುಗಳನ್ನು ಕೇಳುವಾಗ ನಗೆ ಉಕ್ಕಿ ಉಕ್ಕಿ ಬರ್ತಾ ಉಂಟು ಅಂತ. ಮತ್ತೆಂಥದ್ದು ಈ ಮಾತುಗಳನ್ನು ನೀವು ಹೋಗಿ ಅವಳ ಮುಂದೆ ಆಡುತ್ತಿದ್ರೆ, ಅವಳಂದ್ರೆ ಯಾರು ಅಂತ ಪ್ರತ್ಯೇಕವಾಗಿ ಆಡುವುದು ಬೇಡ, ಅವಳ ಮುಂದೆ ಆಡ್ತಿದ್ರೆ ಅವಳ ಆಲೋಚನೆ ಮಾಡಬೇಕಿತ್ತು. ಹೋಗಲಿ ಬಿಡಿ, ಉಳಿದ 16,006 ಮಂದಿ ನನ್ನ ಅನುಜೆಯರಿದ್ದಾರೆ, ಅವರ ಸಮ್ಮುಖದಲ್ಲಿ ಆಡುತ್ತಿದ್ರು, ಅವರು 10 ಬಾರಿ ಆಲೋಚನೆ ಮಾಡಬೇಕು ಇದನ್ನು. ಸತ್ಯಭಾಮೆ ಯಾರ ಮಗಳು? ಸತ್ರಾಜಿತನ ಮಗಳು. ದಿನ ಒಂದಕ್ಕೆ 8 ಭಾರ ಬಂಗಾರವನ್ನು ಕೊಡುವಂತಹ ಸ್ಯಮಂತಕ ರತ್ನ ಉಂಟು. ಒಮ್ಮೆ ಸುತ್ತಲೂ ಕಣ್ಣು ಹಾಯಿಸಿ ನೋಡಿ, ಎಲ್ಲವೂ ಸ್ವರ್ಣಮಯವಾದದ್ದೇ. ಹೌದಪ್ಪ. ಇಷ್ಟೆಲ್ಲ ಇರುವಂತಹ ಭಾಮೆಯ ಸಮ್ಮುಖದಲ್ಲಿ ನಮ್ಮವರ ಏನು ಅವರ ಸಾಮರ್ಥ್ಯ ಉಂಟು, ಭಾರಕ್ಕೆ ತಕ್ಕುದಾದಂತಹ ಏನನ್ನಾದ್ರೂ ತೂಕಕ್ಕೆ ನೀವು ಏನು ಅಂತ ಆಡಿದವರಲ್ಲ. ನಾನೇ ಆಡಿ ಬಿಡ್ತೇನೆ, ಅದು ನನಗೆ ಬೇಕು ಅಂತಲ್ಲ, ಆದ್ರೆ ಮೌಲ್ಯ ಸರಿಯಾಗಿ ಕೊಡದೇ ಇದ್ರೆ ಅದರ ಫಲ ಸಿಗುವುದಿಲ್ಲ ಅಂತ ಹೇಳಿದ್ದಂತೆ. ಮಹರ್ಷಿಗಳೇ, ನಮ್ಮವರು ಎಷ್ಟು ತೂಗುತ್ತಾರೆ ಅಂತ ನನಗೊಂದು ಕಲ್ಪನೆ ಇಲ್ಲ. ಉಂಟಾ? ಎಷ್ಟು ಬೇಕಾದಷ್ಟು ಉಂಟು. ಹೌದಪ್ಪ, ಕನಕ ರಾಶಿಯೊಳು ತೂಗುವೆ. ಖಂಡಿತ ಖಂಡಿತ, ಸಂದೇಹ ಇಲ್ಲ. ನಮ್ಮವರು ಕೇವಲ ಅವರು ಮಾತ್ರ ತೂಕ ಯಂತ್ರದಲ್ಲಿ ಕುಳಿತುಕೊಳ್ಳುವುದಲ್ಲ, ಮಂದರ ಪರ್ವತವನ್ನು ಶಿರದ ಮೇಲೆ ಹೊತ್ತು ಕುಳಿತುಕೊಳ್ಳಿ, ಅದನ್ನು ತೂಗುವಷ್ಟುಂಟು ಭಾಮೆಯಲ್ಲಿ. ಗೊತ್ತಾಯ್ತಲ್ಲ? ಮತ್ತೆ ಸಾಮಾನ್ಯಳ ಭಾಮೆ ಎಲ್ಲ ಇದ್ರೆ ಸಾಕಾದಿತ್ತಪ್ಪ. ಆದ್ರೆ ಒಂದು ಏನು, ಮತ್ತೆ ಮರಳಿಸ್ತೀರಲ್ಲ ನಮ್ಮವರ ನಡೆ, ಅದಕ್ಕೆಲ್ಲ ಇನ್ನು ಕಾಲವೇಳಿ ಎಲ್ಲ ಬೇರೆ ಅಲ್ಲ. ಕೊನೆಗೆ ನೀವು ಆಡಿದ್ರೆ ನಾನು ಇದನ್ನು ಎಲ್ಲಿ ಹೊತ್ತುಕೊಂಡು ಹೋಗ್ಲಿ? ಅದಾಗ್ಲಿಕ್ಕಿಲ್ಲ. ಆಗ್ತದೆ. ನನ್ನ ಮಾತಿನಲ್ಲಿ ವಿಶ್ವಾಸ ಇಲ್ವಾ?
ವಿಶ್ವಾಸ ಇಟ್ಟು ಮುಂದುವರಿಸುವ. ಈಗಲೇ ಮುಂದುವರಿಸುವ. ನಾನು ಇದಕ್ಕೆ- ಹೇಗೂ ಬಂದಿದ್ದೇನಲ್ಲ, ಹೌದು. ಅದು ಹಾಗೆ ಹೋಗಲಿ, ಆದ್ರೆ ಆದಷ್ಟು ಬೇಗನೆ ಬರುವ ಹಾಗಾಗ್ತದಲ್ಲ. ಆದ್ರೆ ಒಂದು ನಮ್ಮವರಲ್ಲಿ ವಿಚಾರವನ್ನು ಹೇಳುವುದು ಹೇಗೆ ಅಂತ. ಅಲ್ಲ, ಅವ ನೀವು ಎಲ್ಲಿದ್ದಾನೆ ಅಂತ ಗೊತ್ತಿಲ್ಲಲ್ಲ, ಭರಿಸಬೇಕಲ್ಲ. ಅದನ್ನು ಭರಿಸುವುದು ಹೆಚ್ಚು ಹೊತ್ತಿಲ್ಲ ಬಿಡಿ. ಹಾ. ಆದ್ರೆ ಅದು ಈ ವ್ರತಕ್ಕೆ ಹಾ. ಏನೇನು ಬೇಕು, ಹಾ. ಏನು ಪಟ್ಟಿ ಎಲ್ಲವನ್ನು ಸಿದ್ಧಪಡಿಸುವುದಕ್ಕೆ ಹೇಳುತ್ತೇನೆ. ಹೇಳಿದ್ದನ್ನೆಲ್ಲ ಕೊಟ್ಟಾಗಿದೆ ಹಾ. ನೋಡಿ. ಓ ಅಲ್ಲಿ ನಮ್ಮವರನ್ನು ಬರಲಿಕ್ಕೆ ಹೇಳಿ ಭಾಮೆ ಈ ಕ್ಷಣ ಬರ್ಬೇಕು ಹೇಳಿದ್ದಾಳೆ ಅಂತ ಹೇಳಿ ಎನ್ನುತ್ತ ಭಾಮಿಯು ಚರರ ಕೆಳುಕುತ್ತ, ಎನ್ನುತ್ತ ಭಾಮಿಯು ಚರರ ಕೆಳುಕುತ್ತ ವಿನಯ ಸಖನನು ಕರೆಸಿಕೊಳ್ಳುತ್ತ ಮುನಿಪ ನೊರೆತಿಗ ವೃತ್ತಿಗೆ ತೊಡಗಲು ಮನಮತಯ್ಯ. ಸ್ವಾಮಿ ಭಾಮ, ಬನ್ನಿ ಬನ್ನಿ ಬನ್ನಿ, ಹೀಗೆ ಬನ್ನಿ, ಹೀಗೆ ಬನ್ನಿ, ಹೀಗೆ ಬನ್ನಿ. ತಾಯಿ, ನಾನೊಮ್ಮೆ ನಮಸ್ಕಾರ ಮಾಡಿಬಿಡ್ತೇನೆ. ಬಹಳ ಸಮಯ ಆಯ್ತು ಕೃಷ್ಣದೇವರನ್ನು ಭೇಟಿ ನಾರದ. ನಾರದರು ಪಾದಾಭಿವಂದನ ಸ್ವಾಮಿ. ದಿನ ಎಷ್ಟಾಯ್ತು ನಿಮ್ಮನ್ನು ಅದೇ ನೋಡದೆ? ನನಗೆ ಗೊತ್ತಿಲ್ಲ, ಅದು ನಾನು ಅದನ್ನು ಲೆಕ್ಕ ಹಾಕ್ಲಿಕ್ಕಿಲ್ಲಲ್ಲ. ಹಾ, ಅದೇ ಹೌದು. ಎರಡು ವಿಷಯ ಲೆಕ್ಕ ಹಾಕ್ಲಿಕ್ಕಿಲ್ಲ, ಜಪ ಎಷ್ಟಾಯ್ತು ಅಂತ ಲೆಕ್ಕ ಸರಿ. ನೋಡಿ ಎಷ್ಟು ಭಕ್ತಿ ನಿಮ್ಮಲ್ಲಿ ಅವರಿಗೆ. ಇದನ್ನೆಲ್ಲ ಕಾಣುವಾಗ ಸಂತೋಷ ಆಗ್ತಾ ಉಂಟು ಸ್ವಾಮಿ. ನನ್ನ ಭವನಕ್ಕೆ ಅವರು ಪ್ರಥಮ ಬಾರಿ ಬರುವುದು. ಅಲ್ಲ, ಈಗಲೇ ಬರಬೇಕು ಅಂತ ಹೇಳಿ ಕಳುಹಿಸಿದೆ, ಬಂದೆ, ಹೌದು, ಕುಳಿತುಕೊಳ್ಳಿ. ಕುಳಿತುಕೊಂಡೆ. ಈಗ ನೀವು ಮಾಡ್ಲಿಕ್ಕೆ ಏನೂ ಇಲ್ಲ ಸ್ವಾಮಿ, ಒಂದಿಗೆ ಕುಳಿತುಕೊಳ್ಬೇಕು. ಬಲಕ್ಕೆ ನೀವಿದ್ದೀರಿ, ಎಡಕ್ಕೆ ನಾನಿದ್ದೇನೆ. ಸರಿ. ಅವರು ಹೇಗೆ ಹೇಳ್ತಾರೋ ಹಾ. ಹಾಗೆ ಮುಂದುವರಿಸಿಕೊಂಡು ಹೋಗುವ. ಅಲ್ಲ, ನಾನು ನೀನೇ ಹೇಳಿದ್ರೆ ಇನ್ನು ಹೇಳುವಂತದ್ದು ನೀವು ಹೇಳಿ. ಕೃಷ್ಣ ಸ್ವಾಮಿ, ನೀವೇನಾದ್ರೂ ಒಂದು ಹೇಳಿದ್ರ? ನಿನ್ನನ್ನೇ ಹುಡುಕುತ್ತಾ ಬಂದದ್ದು ನಾನು. ಸರಿ ಸರಿ. ನೀನು ಯಾವಾಗಲೂ ಸಿಗುವಲ್ಲಿ ನನಗೆ ಕಾಣಲಿಲ್ಲ. ಸರಿ. ಮತ್ತೆ ಎರಡನೇದಾಗಿ ನೀನು ಇರುವ ಸ್ಥಳ ಭಾಮಾದೇವಿ ಅಂತಃಪುರ ತಾನೆ. ಅಮ್ಮ, ಇದು ಇಲ್ಲಿಯೇ ಇರುವುದು ನಾನು. ಆದ್ರಿಂದ ನೇರವಾಗಿ ಇಲ್ಲೇ ಬಂದ. ಹಾ. ಇಲ್ಲೇ ಕಾಣದೇ ಇದ್ದಾಗ ಏನು ವಿಷಯ ಏನು ಅಂತೆಲ್ಲ ಕೇಳಿ ನಾನು ಹೇಳಲ್ಲ ಈಗ ವಿಷಯ. ನೋಡಿ ಸ್ವಾಮಿ, ಅವರಿಗೆ ಅರ್ಥ ಆಗ್ತದೆ, ನಿಮ್ಗಿದು ಅರ್ಥ ಆಗ್ಬೇಕು. ಯಾವುದು? ನನ್ನಲ್ಲಿ ಇರ್ಬೇಕಂತ. ಅಲ್ಲ, ನಾನು ಅಲ್ಲಿ ಇರ್ಲಿಲ್ಲ ಅಂತ ಹೇಳಿದ್ರು, ಅಲ್ಲಿಯೂ ಇಲ್ಲ ಅಂತ ಆಯ್ತಲ್ಲ. ಅಲ್ಲ, ನಾನು ಇಲ್ಲಿ ಇರ್ಬೇಕಿತ್ತು, ನೀವು ಎಲ್ಲಿ ಬೇಕಿದ್ರೆ ಇರಿ. ಹೇಳಿದ ಕ್ಷಣ ಬಂದಿದ್ದೇನೆ. ಅಲ್ಲ, ಇದೇ ಮನಸ್ಸಾಗಿರ್ತಿದ್ರೆ ನನ್ಗೆ ಇವರಲ್ಲಿ ಇಷ್ಟೆಲ್ಲ ಕಥೆ ಹೇಳ್ಬೇಕಂತಿತ್ತ. ಇವರಲ್ಲಿ ಕತೆ ಹೇಳಿ ಆಯ್ತಾ? ಏನ್ ಮಾಡುದು, ಹಾ. ಹೇಳುವಂತದನ್ನೇ ಹೇಳಿದ್ದಾಗಿದೆ. ದೊಡ್ಡ ವಿಷಯ ಇದು ಅಲ್ಲ, ವ್ರತ. ದೊಡ್ಡ ವಿಷಯ ಅಲ್ಲ. ನಿಮ್ಮಲ್ಲಿ ಹೇಳಿದ್ರೆ ಏನು ಹೇಳದಿದ್ರೆ ಒಳಗೆ ಅದು ಸರಿ ಮಾಡಿಕೊಳ್ಳುವಂತದ್ದೇ. ಅದೇ. ಸ್ವಾಮಿ, ಓ, ಒಂದು ಸಾಧನೆ ಮಾಡ್ಲಿಕ್ಕೆ ಹೊರಟಿದ್ದೇನೆ. ಏನು? ಇಷ್ಟರವರೆಗೆ ಇಷ್ಟರವರೆಗೆ ನಾನು ಯಾವುದಾದ್ರೂ ಪೂಜೆ ಪುನಸ್ಕಾರ ಹಾ. ವ್ರತ ಅಂತ ಮಾಡಿದ್ದುಂಟಾ? ಮಾಡಬೇಕಾ ನೀನು? ಮಾಡಿದಿಲ್ಲ. ಮಾಡಿ ಪ್ರಯೋಜನ ಇಲ್ಲ. ಏಕಾದಶಿ ಮಾಡಿದ್ದೇನೆ, ನಿಮ್ಮ ಸಲುವಾಗಿ, ನಿಮ್ಮ ಮೇಲಿನ ಅಭಿಮಾನದಿಂದ. ಹೌದು. ಹಾಗೆಂತ ಯಾವುದು ಹೇಳಿ ಏಕಾದಶಿ? ಏಕಾದಶಿ ಮಾಡಿದ ಕಾರಣ ಇಷ್ಟಾದ್ರೂ ಇದ್ದೆ ನೀನು. ಏನು ಸ್ವಾಮಿ, ಹಾ. ಇಷ್ಟೆಲ್ಲ ತೂಕ ನಿಮ್ಮ ಪ್ರೇಮದ ಸಂಕೇತವೇ ಹೌದು, ಇರ್ಲಿ. ಆದರೆ ಆದ್ರಿಂದ ಹೀಗೆ ಹೇಳುವ ಸ್ವಾಮಿ, ಹೇಗೆ? ದ್ವಾದಶಿಗೆ ಹೆಚ್ಚು ಮಹತ್ವ ಕೊಡ್ತಾ ಇದ್ದದ್ದು. ಅದಿತ್ತು. ಸ್ವಾಮಿ, ಓ, ಇವತ್ತೊಂದು ಹೊಸ ವ್ರತವನ್ನು ಮಾಡುವುದಕ್ಕೆ ಹೊರಟಿದ್ದೇನೆ. ವ್ರತ? ಹೌದು, ನೀನು? ನನಗೊಂದು ವ್ರತ ಮಾಡುವ ಅಂತ ಯೋಚನೆ ಬಂತು. ಸರಿ. ಅವರು ಸೂಚಿಸಿದ್ರು, ಯಾವ ವ್ರತ ಆದೀತು ಅಂತ ಕೇಳಿದೆ, ಅವರು ಸೂಚಿಸಿದ್ರು. ನನಗೆ ಆಶ್ಚರ್ಯ ಆಯ್ತು ಸ್ವಾಮಿ. ಏನು ನಾರದ? ಸತ್ಯಭಾಮಾದೇವಿಗೆ ದೈವ ದೇವರಲ್ಲೆಲ್ಲ ಅಂತಹ ಒಂದು ನಿಷ್ಠೆ ವಿಶ್ವಾಸ ಯಾವತ್ತೂ ನಾನು ಕಂಡು ಅವಳಿಗೆ ಬೇರೆ ದೈವ ಬೇಕು. ಅವರ ಮೇಲೆ. ಅಪರೂಪಕ್ಕೊಂದು ವಿಶೇಷ ದೈವ ಭಕ್ತಿ ನನ್ನನ್ನು ಕಂಡಾಗ ಸ್ಫುರಿಸಿತು ಎನ್ನುವ ಹಾಗೆ. ಆಗಲಿ ಆಗಲಿ. ಕೇಳುವಾಗ ಹ್ಮ್. ಪಕ್ಕನೆ ಯಾವ ವ್ರತ ಹೇಳುವುದು ಅಂತಲೂ ನನಗೆ ಮನಸ್ಸಿಗೆ ಬರಲಿಲ್ಲ. ಗಡಿ ಬಿಡಿ ಆಯ್ತು. ಹಾ, ಮತ್ತೆ ಒಂದು ವ್ರತ ಹೇಳಿದ್ರಿ, ಸರಿ ಹಾಗೆ. ಅವರ ಮೇಲೆ ನಂಬಿಕೆ ಇಟ್ಟಿದ್ದೇನೆ. ಅಯ್ಯೋ, ಯಾಕಂದ್ರೆ ಧ್ರುವನ ಕಥೆ, ಅವರನ್ನು ನಂಬದೆ ಮತ್ತೆ ಪ್ರಹ್ಲಾದನ ಕಥೆ ಎಲ್ಲ ತಿಳಿದವಳ. ವ್ರತ ಯಾವುದು ಅಂತ ಮುಖ್ಯ ಅಲ್ಲ. ಅಲ್ಲ, ಮನಸ್ಸು ಒಳಗೆ ಶ್ರದ್ಧೆ ಉಂಟು. ಅಷ್ಟೇ. ಮಂತ್ರ ಯಾವುದೂ ಆಗುವುದಿಲ್ವಾ? ಮತ್ತೆ ಅಕ್ಷರ ಹಾಗೆ ಒಂದು ಮಾತೆ ಉಂಟಲ್ಲ. ಅಲ್ಲ, ಮಂತ್ರ ಯಾವುದು ಆಗುವುದಿಲ್ವಂತೆ ಪರಸ್ಪರರು ಮಾತಾಡಿಕೊಂಡ್ರೆ. ಅಲ್ಲ, ಅದರಿಂದ ಯಾವ ವ್ರತ ಅಂತ ಕೇಳಿದ್ದಕ್ಕೆ ಹೇಳಿದ್ದು ನಾನು, ಯೋಚನೆ ಮಾಡಿ ಹೇಳಿದ್ದಲ್ಲ. ಆಗ್ಲಿ, ಹೀಗೆ ಹೇಗೆ ಅದು ನಾನು ಹೇಳಿದ್ದನ್ನ ನಾನು ಹೇಳಿದ್ದು ಅಂತಲ್ಲ, ಅದನ್ನು ಹೇಳ್ಬೇಕಲ್ಲ. ಅದನ್ನು ಹೇಳ್ಬೋದು. ಸ್ವಾಮಿ, ಈ ವ್ರತದಲ್ಲಿ ಒಂದು ವಿಚಾರ, ನಿನ್ನೊಟ್ಟಿಗೆ ನಾನು ಕೂತ್ರಾಯ್ತು. ಕೂತ್ರಾಯ್ತು, ಸುಮ್ಮನೆ ದೇವರಾಗಿ ದೇವರಾಗಿ ಕೂತ್ಕೊಳ್ಬೇಕು. ಕೂತ್ರಾಯ್ತು. ಅದು ಆ ಬಳಿಕ ವ್ರತದ ಕೊನೆಯಲ್ಲಿ ಒಂದು ನಿಯಮ ಉಂಟು. ಹಾ. ನಾರದರೆ, ಅದು ನಂಗೆ ಹೇಳಿ ಕಷ್ಟ ಆಗ್ತದೆ. ಅಲ್ಲ, ವಿಷಯ ಹೇಳದೆ ಅದು ಇಬ್ರು ಒಟ್ಟು ಸೇರಿ ಆಗಬೇಕಾದ್ದು. ನಾನು ಮೊದಲೇ ಸ್ಪಷ್ಟ ಮಾಡಿದ್ದೇನೆ ಅದನ್ನು. ಸ್ವಾಮಿ. ನಾನು ಎದ್ದೆ, ನಾನು ಹೊರಟೆ. ತಡೀರಿ ತಡೀರಿ ಸ್ವಾಮಿ, ಓ, ಬೇಸರ ಮಾಡಬೇಡಿ, ಹೀಗೆ ಹೇಳ್ತೇನೆ ಅಯ್ಯೋ, ಅಂತ. ನನಗೆ ಬೇಸರ ಆಗುವಂತದ್ದನ್ನು ನೀನು ಹೇಳುವುದೇ ಇಲ್ಲ. ಆ ದೃಢತೆ ಉಂಟಲ್ಲ. ಹ್ಮ್. ನೋಡಿ, ಈ ವ್ರತ ಸಂಪನ್ನ ಆಗುವ ಹೊತ್ತಿಗೆ ಹೊತ್ತಿಗೆ ನಾನಾ ದಾನ ಧರ್ಮಗಳನ್ನು ಮಾಡ್ಬೇಕಂತ. ಸರಿ.
ಎಲ್ಲಾ ದಾನ ಧರ್ಮಗಳು ನಡೆದ ಬಳಿಕ ಇದು ಕೊನೆಗೆ ಶಮಂತಕ ಮಣಿಯನ್ನೇ ಕೊಡ್ಬೇಕಾ? ಸಮಂತಕ ಮಣಿಯನ್ನು ಕೇಳಲಿಲ್ಲ. ಅದು ಷೋಡಶ ದಾನಗಳು ಅಂತ ಇರುವಂತಹದ್ದು. ಭೂ ಹಿರಣ್ಯ ಗೋವತ್ಸ ಹೌದು, ಹೌದು. ಇತ್ಯಾದಿ ಎಲ್ಲ ಹೌದು. ಲೆಕ್ಕಾಚಾರದ್ದುಂಟು. ಹಾ. ಆಮೇಲೆ ಈ ವ್ರತಕ್ಕೊಂದು ಮತ್ತೊಂದು ವಿಶೇಷ ದಾನ. ವಿಶೇಷ ವಿಶೇಷ. ಇವಳಲ್ಲಿ ಇಲ್ಲದಿರುವುದೇ ಇಲ್ಲ. ಯಾವುದೋ ಹೇಳಿದ್ದೇನೆ ಅದನ್ನು ನಿಮ್ಮನ್ನೇ ಒಂದು ದಾನವಾಗಿ ಕೊಡ್ಬೇಕಂತೆ ಸ್ವಾಮಿ. ಬೇರೆ ಯಾರಿಗಲ್ಲ, ಇವರಿಗೆ ಕೊಡುವುದು ಅಂತ ನಿರ್ಣಯ ಮಾಡಿ ಆಗಿದೆ. ನಾನು ಎಲ್ಲಿಗೆ ನಿಮ್ಮನ್ನು ಕರ್ಕೊಂಡು ಹೋಗ್ತಾರೆ? ಬಳಿಕ ಅಲ್ಲಿಗೆ ಮುಗಿಯುವುದಿಲ್ಲ, ಪ್ರತ್ಯಾಮ್ನಾಯ ಅದನ್ನು ಪಡಿಬೇಕು. ನೀವು ಹೇಳಿದ ವ್ರತ ಅಂದ್ರೆ ಗಂಡನನ್ನು ದಾನ ಮಾಡಬೇಕು ಅಂತ ವ್ರತದ ವಿಧಿ ಅದು ಇರುವಂತಹದ್ದು. ಹೊಸ ವ್ರತ. ವಿಧಿ ಇದ್ದದನ್ನು ಇದ್ದ ಹಾಗೆ ನಾವು ಹೇಳಬೇಕು. ಅಂದ್ರೆ ನೀವು ಹೇಳಿದ್ದಲ್ಲ, ಇದ್ದದನ್ನೇ ಹೇಳಿದ್ದು ನೀವು. ಇದ್ದದನ್ನು ಹೇಳಿ ಪುಣ್ಯಕ ನಾಮ್ನ ವ್ರತ. ಈಗ ಮತ್ತೆ ನನಗೆ ಅಂತ ಯಾಕೆ ಹೇಳಿದೆ? ಯಾಕಂದ್ರೆ ಕೃಷ್ಣ ಪರಮಾತ್ಮನನ್ನು ದಾನವಾಗಿ ತಕ್ಕೊಳ್ಳೋದಲ್ವಾ? ಅವರಿವರಿಗೆಲ್ಲ ನಿಮ್ಮನ್ನು ಕೊಡ್ಲಿಕ್ಕಾಗುದು, ಮತ್ತೆ ಮರಳಿಸ್ಬೇಕಲ್ಲ. ಅವರು ಮರಳಿಸ್ಬೇಡವಾ? ಉಳಿದವರು ನಿಮ್ಮನ್ನು ಹೊತ್ತುಕೊಂಡು ಹೋದ್ರೆ ಸ್ವಾಮಿ ಆಗ್ಲಿಕ್ಕಿಲ್ಲ. ಭಾಮ, ಓ ಬಹಳ ಸರಳ ವಿಷಯ ಅಂತ ನಾನು ತಿಳಿದದ್ದು. ಹಾ ಇದು ಉಳಿದವರಿಗೆ ಸರಳ ವಿಷಯ ಆಗ್ತದೋ ಅಂತ. ಅಂದ್ರೆ ಹಾ, ಸರಳ ಅಂದ್ರೆ ಬಾಣ ಅಂತಲೂ ಅರ್ಥ ಉಂಟು. ಉಳಿದವರು ಅಂತ ಹೇಳಿ ಈಗ ಒಬ್ಬಳಿಗೆ ನಾನು ಗಂಡ ಅಲ್ಲೂ ಅಲ್ಲ. ಉಳಿದವರ ವಿಷಯ ಬಿಡಿ ಸ್ವಾಮಿ. ಉಳಿದ 7 ಮಂದಿ ಮತ್ತು 16,000 ಮಂದಿ ಇದ್ದಾರೆ. ಈಗ ನೀನು ಈ ರೀತಿಯಾಗಿ ವ್ರತವನ್ನು ಮಾಡಿ ನನ್ನನ್ನು ದಾನ ಕೊಡ್ತೇನೆ ಅಂತ ಹೇಳಿದೆ, ಉಳಿದವರ ಅಭಿಪ್ರಾಯ ಏನು ಅಂತ ತಿಳಿಬೇಡುವ? ನಾನು ಅದು ಆಗುವಂತಹದ್ದಲ್ಲ ಅಂತ ಹೇಳಿದ್ದೇನೆ. ನೋಡಿ ಸ್ವಾಮಿ, ಹೇಳಿದ್ದೆ 16,000 ಮಂದಿ ಅವರು ಏನು ಮಾತನಾಡುವುದಕ್ಕಿಲ್ಲ. ಯಾಕೆ ಹೇಳಿ? ಅವರಿಗೆ ನೀವೇ ನನ್ನ ಬಳುವಳಿ, ಮತ್ತೆಂತದ್ದು ವಿಷಯ ಹೌದೇ ಅಲ್ಲ? ಹ. ವಿಷಯ ಹೌದು. ಉಳಿದ 7 ಮಂದಿಗಳಲ್ಲಿ ಇದ್ದಾರೆ 6 ಮಂದಿಗಳು ಬರೇ ಪಾಪ. ಬರೇ ಪಾಪ. ನಾನು ಹೇಳಿದ ಹಾಗೆ ಕೇಳುತ್ತಾರೆ. ಮತ್ತೊಬ್ಬಳಿದ್ದಾಳಲ್ಲ, ಹೌದು, ಹಿರಿಯವಳು. ಅವಳ ಸುದ್ದಿಯೇ ಬೇಡ, ಅವಳ ಸುದ್ದಿ ಬೇಡ. ನಾಳೆ ದಿನ ಏನಾದ್ರೂ ಹೆಚ್ಚು ಕಡಿಮೆ ಆಯ್ತು ಅಂತಾದ್ರೆ ನೀನೇ ಹೊಣೆ ಅದಕ್ಕೆ ಅಂತ. ನಾರದರಿದ್ದಾರೆ, ಅವರ ಮೇಲೆ ವಿಶ್ವಾಸ. ನಾನು ಹೊಣೆ ಅಲ್ಲ, ನಾನು ನಾರದರಿದ್ದಾರೆ ಅಂತ ಹೇಳುವುದು ಬೇಡ. ನಿಮ್ಮ ಮೇಲೆ ವಿಶ್ವಾಸವನ್ನು ಇರಿಸಿದ್ದೇನೆ. ಹಾಗೆ ಹೌದೌದು. ಅಂದ್ರೆ ಹಾಗಾಗುವುದಿಲ್ಲ. ಅಂದ್ರೆ ಈಗ ನೀವೇನಾದ್ರೂ ಹೊಸತು ಸೃಷ್ಟಿ ಮಾಡಿ ಹೇಳಿದ್ದಲ್ಲ, ಹೆಚ್ಚು ಕಡಿಮೆ ನೀವು ಇದ್ದ ವ್ರತವನ್ನೇ ಹೇಳಿದ್ದು. ಇನ್ನೊಂದು, ಈಗ ಗೊತ್ತಾಗುವುದು ವ್ರತ ಮುಗಿದ ಮೇಲಲ್ಲ, ಅಷ್ಟೇ, ಮುಕ್ತಾಯದಲ್ಲಿ ಮುಗಿಯುವಾಗ ಮರಳಿ ಪಡೆದಾಗಿರ್ತದೆ ಅಲ್ಲ. ಓ ಅದು ಹೌದು. ಅವರಿಗೆ ಗೊತ್ತಾಗುವಾಗ ನನ್ನನ್ನು ಇವಳು ಅಲ್ಲ ತೂಗ್ಲಿಕ್ಕೆ ಇವಳಲ್ಲಿ ಏನಾದ್ರೂ ಬೇಕಲ್ಲ. ಎಂತದು ಸ್ವಾಮಿ ನೀವು ನನ್ನಲ್ಲಿ ಹೀಗೆ ಹೇಳುವುದಾ? ನೀವೊಮ್ಮೆ ನಮ್ಮ ವಿಶೇಷವಾದ ಕೋಣೆಗೆ ಹೋಗಿ ನೋಡಿ. ಅದು ಸರಿ, ಸಮಂತಕ ರತ್ನದಿಂದ ಬಂದದ್ದೇ ಎಷ್ಟು ಉಂಟು. ಸಾಮಾನ್ಯ ಹೇಳಿದ್ದೇನೆ, ನಿನ್ನ ತೂಕಕ್ಕೆ ಸರಿಯಾಗಬೇಕು ಅಂತ ಹೇಳಿದ್ದೇನೆ. ಸರಿಯಾಗಬೇಕು ಅಂತ ಕೊನೆಗಾಗುವ ಸರಿ ಆದ್ರೆ ಒಂದು ಇಷ್ಟು ನೂಲಿನಷ್ಟು ಹೆಚ್ಚು ಕಡಿಮೆ ಆಗಬಾರ್ದು. ನಿಮ್ಮನ್ನು ತೂಗುವಾಗ ಸಾಮಾನ್ಯ ವಸ್ತುವಿನೊಂದಿಗೆ ತೂಗುವುದ ಸ್ವಾಮಿ? ನನ್ನ ಬಾಳಿನ ಅಪರಂಜಿ ಚಿನ್ನ ನೀವು, ಹಾಗಾಗಿ ಚಿನ್ನದಲ್ಲಿಯೇ ನಿಮ್ಮ ಮಾಪನವನ್ನು ಮಾಡುವುದು. ನೀನಷ್ಟು ಧೈರ್ಯದಿಂದ ಆಡುತ್ತಿ ಅಂತಾದ್ರೆ ನಾನು ದೇವರ ಹಾಗೆ ಕುಳಿತುಕೊಳ್ತೇನೆ. ನಾನು ಸುಲಭದಲ್ಲಿ, ಕೆಲವೊಮ್ಮೆ ಸುಲಭದಲ್ಲಿ ಆಗಬೇಕು ಅಂತ ಬೆಲ್ಲದಲ್ಲಿ, ಅಕ್ಕಿಯಲ್ಲಿ, ಗುಂಡು ಕಲ್ಲಿನಲ್ಲಿ ಎಲ್ಲ ತುಲಾಭಾರ ಮಾಡಿಸುವುದು ಉಂಟು. ಕೃಷ್ಣನ ಮೌಲ್ಯ ಕಡಿಮೆ ಆದೀತು ಅಂತ ಅದನ್ನು ಸಲಹೆ ಕೊಟ್ಟು. ಭಾಮೆಯ ಘನತೆ ಹೇಗಾದೀತು? ಅವಳಲ್ಲಿ ಇರುವುದರಲ್ಲಿ ಅಲ್ವ ಅವಳು ತೂಗುವುದು. ಹಾಗಾಗಿ ಹೇಗೆ ಆರಂಭ ಮಾಡುವನ ಯಾಗದ ಮೇಲೆ ನನಗೆ ಕ್ರಮ ಏನು ಗೊತ್ತಿಲ್ಲ. ಅದೇ ನನಗೆ ಅದಕ್ಕಿಂತ ಮೊದಲು ಗೊತ್ತಿಲ್ಲ. ಅದೆಲ್ಲ ನಾನು ಹೇಳಿದ ಹಾಗೆ ಮಾಡ್ತಾ ಹೋದರೆ ವಿಧ ವಿಧದಿ ಪಠಿಸುತ್ತೀಗ ಮಂತ್ರದ್ಯೋ ತಂತ್ರದ್ಯೋ ಮಧು ಶರ್ಕ ಕ್ಷೀರಾತಿ ಓಯದಿಂದರ್ಘ್ಯದ್ಯೋ ದ್ರವ್ಯಗಳೆಲ್ಲ ಉಂಟು. ಪದುಮದಳ ಪುನ್ನಾಗ ಶ್ರೀವಲ್ಲಿ ಸೇವಂತಿ ಪುಷ್ಪದ್ಯೋ ಗಂಧದ್ಯೋ ಸುಧತಿ ಬಟು ಕನ್ನಿಕಾ ಪೂಜೆಯಿಂದ ಎಲ್ಲರೂ ಬಂದಿದ್ದಾರಲ್ಲ. ಮದನಾಕ್ಷಿ ಪುಣ್ಯವೃತ ವಾರಿಸಿ ಪೂರೈಸಿ ಮದನಾಕ್ಷಿ ಪುಣ್ಯವೃತ ವಾರಿಸಿ ಪೂರೈಸಿ ಯದು ಶ್ರೇಷ್ಠ ಮಾಧವನ ದಾನದೊಳಗಿ
ನಾರದನಿಂದ ವಿಧ ವಿಧದಿ ಪಠಿಸುತ್ತಿಹ ಮಂತ್ರದಿ ತಂತ್ರದಿ ಬೇಕಾದ ವಸ್ತುಗಳೆಲ್ಲ ಸಿದ್ಧವಾಗಿ ಉಂಟಲ್ಲ? ಎಲ್ಲವೂ ಸಿದ್ಧವಾಗಿದೆ. 12 ಮಂದಿ ಒಟ್ಟುಗಳು ಎಲ್ಲಿದ್ದಾರೆ? ಸಾಲಾಗಿ ಕುಳಿತುಕೊಳ್ಳಿ. ಬಂದ್ರು, ಅವರಿಗೆ ಉಪಚಾರ ಆಗಲಿ. ಎಲ್ಲ ಉಪಚಾರಗಳು. ಆಮೇಲೆ ಕನ್ನಿಕೆಯರು 9 ಮಂದಿ ಬೇಕಾದ್ದು, ಒಂದು ಹೆಚ್ಚಾಗುವುದು ಬೇಡ. 9 ಮಂದಿಗೂ ಸುವರ್ಣದಾನ ಮಾಡಿದ್ದಾಗಿದೆ. ಜರಿತಾರಿ ಸೀರೆ ಕೊಟ್ಟದ್ದು 16 ಸಂಖ್ಯೆಯಲ್ಲಿ ಬೇಕು ಬ್ರಾಹ್ಮಣರು. 16 ಮಂದಿಗೂ ದಾನವನ್ನು ಕೊಟ್ಟ. ಸುವಾಸಿನಿ ಸ್ತ್ರೀಯರು ಎಲ್ಲರಿಗೂ ಸಂತೋಷವಾಗುವ ಆಯಿತು. ಎಲ್ಲವೂ ಆಯ್ತು. ದಾನಕ್ಕೆ ಇಟ್ಟದ್ದು ಎಲ್ಲಿಯಾದ್ರೂ ಮೌಲ್ಯ ಕಡಿಮೆ ಆಗಿದ್ರೆ ಹೇಳಬೇಕು. ನೋಡಿ, ಅವರ ಮುಖಗಳನ್ನು ಕಾಣುವಾಗ ಎಲ್ಲರೂ ಸಂತೋಷದಿಂದ ನಗ್ತಾ ಇದ್ದಾರೆ. ಸಂತೃಪ್ತಿ ಆಯ್ತು. ತೃಪ್ತಿಯಾಗುವಷ್ಟು ಕೊಡಬೇಕು ಅಂತ ಮನಸ್ಸಿನಿಂದ ಕೊಟ್ಟಿದ್ದೇನೆ. ಹೆಚ್ಚೇ ಇಟ್ಟಿದ್ದಿ ಎನ್ನುವುದನ್ನು ನಾನು ನೋಡಿದೆ. ಆದ್ರೂ ಹೇಳಿದ್ದವರಿಗೆ ಹೇಳಲಿಕ್ಕಿಲ್ಲ. ಅಂದ್ರೆ ಇಷ್ಟು ಉಂಟು ಸಾಕೋ ಹೇಗೆ ಅಂತ, ಧಾರಾಳ ಅಂತ ಹೇಳಿದ್ರು. ಹೌದು ಹೌದು, ಅಂತೂ ಆಯ್ತಲ್ಲ. ಆದೀತು. ಹಾಗಾದ್ರೆ ಇನ್ನು ಪ್ರಧಾನವಾದ ದಾನ ಅದು ಗಂಡನನ್ನೇ ದಾನ ಮಾಡುವಂತ. ವ್ರತ ಪೂರೈಸಿ ಆಯ್ತಾ? ವ್ರತ ಅಲ್ಲಿಗೆ ಮುಗಿಯುತ್ತದೆ. ಈ ಅರ್ಚನೆಗಳೆಲ್ಲ ಆದಲ್ಲಿಗೆ ಇನ್ನು ಅವನನ್ನೇ ದಾನವಾಗಿ ಕೊಡಬೇಕು. ಅವನನ್ನು ಕೈ ಎತ್ತಿ ಕೊಡುವುದು ಬೇಡ, ನನಗೆ ಹಿಡ್ಕೊಳ್ಳಿಕ್ಕೆ ಸಾಧ್ಯ ಆಗಲಿಕ್ಕಿಲ್ಲ. ಒಂದು ಬದಿಯಿಂದ ಸತ್ಯಭಾಮಾದೇವಿ ಅವನನ್ನು ಮುಟ್ಟುವುದು, ಇನ್ನೊಂದು ಬದಿಯಿಂದ ಬಂತು ಅಂತ ನಾನು ಮುಟ್ಟುತ್ತೇನೆ. ನಾನು ಪಾದ ಮುಟ್ಟುತ್ತೇನೆ. ಹೌದಾ? ಬಂತು ಬಂತು. ವಿಧವಿದು ಪೂರೈಸಿತು ಬಾಲೆ, ವಿಧವಿದು ಪೂರೈಸಿತು ಬಾಲೆ, ವಾರಿಧಿ ಚಯನನ ತೂಗಲು ಯಂತ್ರವ ಹೋರನೆ ಧರಿಸಿದೆಲ್ಲಲು ಬಾಲೆಯೋ, ತೀರವಾಣಿ ಕೇಳಿ ವ್ರತವಿದು ಪೂರೈಸಿತು ಬಾಲೆ ಬಾಲೆ. ಸಂಪೂರ್ಣ ಫಲ ಪ್ರಾಪ್ತಿರತ್ತು. ಧನ್ಯಾಸ್ಮಿ. ಆಯ್ತು ಆಯ್ತು, ನಾನು ಸ್ವೀಕರಿಸಿದ್ದೇನೆ ಹೇಳಿ. ಅಂದ್ರೆ ದಾನ ಬಂತು ಅಂತ ಹೇಳುವುದನ್ನು ಹೇಳಬೇಕಲ್ಲ, ಇಲ್ಲದಿದ್ರೆ ಅಪೂರ್ಣ ಆಗಬಾರ್ದು. ಈಗ ಅದನ್ನು ಮರಳಿ ಇಲ್ಲಿಗೆ ವ್ರತ ನನ್ನ ಪುಣ್ಯ ಅವರಿಗೆ ನೆನಪುಂಟು. ವ್ರತ ಮುಗಿಯಿತು, ಇನ್ನು ಪ್ರತ್ಯಾಮ್ನಾಯ ವಿಧಿ ಅಲ್ವಾ? ಪ್ರತ್ಯಾಮ್ನಾಯ ವಿಧಿ ಹೇಗೆ ನಾನು ಹೇಳಿದ್ದೇನಲ್ಲ, ಅದಕ್ಕೆ ಯಾವ ಯೋಚನೆಯೂ ಇಲ್ವಲ್ಲ ದೇವಿಗೆ. ಯಾವ ಯೋಚನೆಯೂ ಇಲ್ಲ. ಇನ್ನೊಂದು ತಕ್ಕಡಿ ತರಿಸುವುದು, ಅದರ ಒಂದು ತಟ್ಟೆಯಲ್ಲಿ ಪರಮಾತ್ಮ ಕೂತುಕೊಳ್ಬೇಕು. ಆಮೇಲೆ ಇನ್ನೊಂದರಲ್ಲಿ ಧನ ಕನಕಾದಿಗಳನ್ನು ತಂದು ಹಾಕಬೇಕು. ಆದೀತು ತಡ ಮಾಡುವುದು ಬೇಡ. ತೂಕ ಸರಿಯಾಯಿತು ಅಂತ ನೋಡ್ಲಿಕ್ಕೆ ನೀವು ಆದೀತಲ್ವಾ? ಈಗ ನಾನು ತಟ್ಟೆಯಲ್ಲಿ ಕೂತು ನಾನಲ್ಲ, ಅದು ಮಾಡಬೇಕಾದ್ದು ನೀನು. ಅಲ್ಲ, ಈಗ ನಿಮ್ಮ ಬಳಿ ಅವರಿದ್ದಾರಲ್ಲ. ಈಗ ಬಂತು ಅಂತ ಹೇಳಿದ್ದಲ್ವ ನೀವು? ಬಂತು ಅಂತ ಹೇಳಿದ ಬಳಿಕ ನೀವಲ್ವ ಅಲ್ಲಿ ಕೂರಿಸಬೇಕಾದ? ಅಷ್ಟನ್ನಲ್ಲಿ ಇಟ್ಟರೆ ನಾನು ಕೊಡುವುದಕ್ಕೆ ಸಿದ್ಧನಿದ್ದೇನೆ. ಅಲ್ಲ, ಅವರನ್ನೀಗ ತೂಕ ಯಂತ್ರದಲ್ಲಿ ಕುಳ್ಳಿರಿಸಬೇಕಾದವರು ನೀವಲ್ಲ. ಸೇವೆ. ಸರಿ 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 ಅಲ್ವಾ? ಈಗ ಅವರನ್ನು ತೂಕ ಯಂತ್ರದಲ್ಲಿ ಕುಳ್ಳಿರಿಸುವ ಹೊಣೆ ನಿಮ್ಮದು. ಸ್ವೀಕರಿಸಿ ಆಗಿದಲ್ವಾ? ಚಿನ್ನದ ಯಂತ್ರ ಅಲ್ವಾ? ಚಿನ್ನದ ತೂಗು ಯಂತ್ರದಲ್ಲಿ ನಮ್ಮವರು ಇದನ್ನು ಬಳಸಿದ್ದೇ ಇಲ್ಲ. ಒಮ್ಮೆ ನನಗೂ ತುಲಾಭಾರ ಮಾಡಿಸಿದ್ರೆ ಅದು ಮುಂದೆ ನೋಡುವ, ಮುಂದೆ ನೋಡುವ. ಈಗ ಸ್ವಾಮಿ ಕುಳಿತಿದ್ದೀರಲ್ಲ, ಆದೀತು. ತರಿಸುದಲ್ಲ ಹೋಗಿದಳ ಮೆಹರಿಯ, ತೂಗಿದಳ ಮೆಹರಿಯ, ತಕ್ಕಡಿಟ್ಟು ತೂಗಿದಳ ಮೆಹರಿಯ, ತಕ್ಕಡಿ ಸುರರು ಕಿಲ್ಲರರ ಹರಿ ಚತುರ್ದಶ
ಸುಧರು ಕಿನ್ನರ ಹರಿ ಚತುರ್ದಶವ ಹರವಿರುಚಿಗಳ ಧರಿಸಿಕೊಂಡವನ ಹರವಿರಿಂಚಿಗಳ ಧರಿಸಿಕೊಂಡವನ ತೂಗಿದಳ ಬಾಮಿ ಹರಿಯ ಹರಿಯ ರವಿ ಶಶಿತಾರೆಯ ಭುವನಾಕಾಶವ ರವಿ ಶಶಿತಾರೆಯ ಭುವನಾಕಾಶವ ಪವನಾಗ್ನಿ ಜಲವ ಜವತಿ ಪುತ್ರವನ ಪವನಾಗ್ನಿ ಜಲವ ಜವತಿ ಪುತ್ರವನ ತೂಗಿದಳು ತೂಗಿದಳು ತೂಗಿದಳ ಬಾಮಿ ಹರಿಯ ತಕ್ಕಡಿಗಿಟ್ಟು ತೂಗಿದಳ ಬಾಮಿ ಹರಿಯ ರವಿ ಶಶಿತಾರಿಯ ಭುವನಾಕಾಶವ ಪವನಾಗ್ನಿ ಜಲವ ಜವತಿ ಪುತ್ರವನ ತೂಗಿದಳ ಭಾಮೆ ಹರಿಯ ತಕ್ಕಡಿಗಿಟ್ಟು ತೂಗಿದಳ ಭಾಮಿ ಹರಿಯ ಯಾರಲ್ಲಿ ಯಾರಲ್ಲಿ? ಓ ಅಲ್ಲಿ ಒಂದು ದೊಡ್ಡದಾದಂತಹ ಬೀರಿನಲ್ಲಿ ಬೇಕಾದಷ್ಟು ಗಟ್ಟಿ 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 ಬಂಗಾರವನ್ನಿಟ್ಟಿದ್ದೇನೆ. ಅದನ್ನು ಮೊದಲು ತಂದು ಹಾಕಿ ನೋಡು. ಸಾಕಾದೀತು ಅಂತ ಕಾಣುತ್ತದೆ. ಹೌದೌದು, ಹೆಜ್ಜೆ ಆದೀತದು. ಅದೇ ಅಲ್ಲ, ಏನು ಒಂದಿನಿತೂ ಕದಲುವುದು ಕಾಣುವುದಿಲ್ಲ. ಇನ್ನಷ್ಟು ಉಂಟಲ್ಲ, ತಂದು ಹಾಕಿದ್ರೆ ಆಯ್ತು. ಅದ್ರ ಬಗ್ಗೆ ನೀವು ಆಲೋಚನೆ ಮಾಡ್ಬೇಡಿ. ಬೇಕಾದಷ್ಟು ಉಂಟು, ಮತ್ತಷ್ಟು ತಂದು ಹಾಕಿ. ಸೋಮವಾರ ದಿನ ನಾನು ಬಳಸುವಂತಹ ಆಭರಣಗಳುಂಟಲ್ವಾ, ಸೋಮವಾರಕ್ಕೆ ಉಡುವಂತಹ ಸೀರೆಗೆ ಬಣ್ಣ ಬಣ್ಣದಲ್ಲಿ ಏನು ನಾನು ಆಭರಣಗಳನ್ನು ನವನವ ವಿನ್ಯಾಸದಲ್ಲಿ ಮಾಡಿಸಿದ್ದೇನು ಅದನ್ನು ತಂದು ಹಾಕಿ. 7 ವಾರದ್ದು ತಂದಿಟ್ಟುಕೊಳ್ಳುವುದು ಒಳ್ಳೇದು ಅಂತ ಕಾಣ್ತದೆ ನನಗೆ. ಎಂತದು ಸ್ವಾಮಿ? ಅಲ್ಲಲ್ಲ, ಬೇಕಾದ್ರೆ ಇರ್ಲಿ ಅಂತ ಹೇಳಿದ್ದು ನಾನು. ನೀವು ಹೇಳಿದ ಹಾಗೆ ಆಗ್ತಾ ಉಂಟಲ್ಲ. ಹೌದಲ್ಲ, ನನಗೊಂದು ಅನುಮಾನ ಬರ್ತದೆ. 2 ದಿನ ಬರಲಿಲ್ಲ. ಒಂದು ಅನುಮಾನ ಬರ್ತದೆ, ಕೃಷ್ಣನಿಗೆ ನಿದ್ದೆ ಬಂತ ಅಂತ. ಯಾಕಂದ್ರೆ ನೀನು ತೂಗುವ ಆ ಇದು ಹೇಗಿತ್ತು ಅಂದ್ರೆ ಒಳ್ಳೆ ಜೋಗುಳ ಹಾಡಿದಾಗಿತ್ತದು. ಅವ ಅಲ್ಲೇ ನಿದ್ದೆ ಮಾಡಿಬಿಟ್ರೆ ಅಲ್ಲ, ಆನಂದ ಭೈರವಿಯಾಗಿ ತೂಗಬೇಕು ಅಂತ ನಾನು ಆಲೋಚನೆ ಮಾಡಿದ್ದೆ. ನಿದ್ದೆಯಲ್ಲಿ ಭಾರ ಸ್ವಲ್ಪ ಹೆಚ್ಚಿರ್ತದೆ. ಅವನನ್ನು ಎಚ್ಚರಿಸಿದರೆ ಹಗುರಾದ. ಅದು ನಾಟಕದ ನಿದ್ದೆಯಲ್ಲೂ ಭಾರ ಹೆಚ್ಚು. ಹಾಗೆ ನಮ್ಮವ್ರ ಹಾಗಲ್ಲಪ್ಪ, ವಿನೋದಕ್ಕೆ ನನಗೆ ಗೊಂದಲ, ನಾನೀಗ ಮಾತಾಡ್ಬೇಕೋ ಬೇಡೋ ಅಂತ. ನೀವು ಮಾತನಾಡುವುದಕ್ಕೆ ಅಡ್ಡಿ ಉಂಟಾ? ಮತ್ತೆ ನಾಳೆ ಇವಳು ಪುನಃ ಆಕ್ಷೇಪ ಹೇಳ್ತಾರೆ, ನೀವು ಮಾತಾಡಿದ ಕಾರಣ ತೂಕ ಹೆಚ್ಚಾಯ್ತು. ಮಾತಾಡಿದ್ರೆ ತೂಕ ಮತ್ತಷ್ಟು ಹೊರಗೆ ಬರ್ತದೆ. ಏನು ಸ್ವಾಮಿ ನೀವು ಹೀಗೆ ಮಾಡೋದೆ? ಇದು ಅಪ್ಪನ ಮನೆಯಲ್ಲಿ ಕೊಟ್ಟದ್ದು ಇನ್ನೂ ಉಂಟಲ್ಲ? ಅಲ್ಲ ಉಂಟು, ತರುವುದ ಕಾಡಿದ್ದೇನೆ, ಎಲ್ಲವೂ ಬಂತು ಬಂತು. ಮದುವೆಯಲ್ಲಿ ಗುಂಡು ಸರ ಒಂದು ಕಾಣ್ತಾ ಇತ್ತು, ತೆಂಗಿನಕಾಯಿ ಎಷ್ಟು ದೊಡ್ಡದು. ಅದನ್ನು ತರಿಸಿ ನೀವು ಆಗಬಹುದು ನಾರತ್ರೆ, ಇದನ್ನೆಲ್ಲ ಗಮನಿಸ್ತಾ ಇದ್ರಲ್ಲ. ಸಾಮಾನ್ಯ ಹಾಗೆ ಕೇಳ್ತಾರೆ. ಅದೊಂದು ಇತ್ತಲ್ಲ ನಿಮ್ಮಲ್ಲಿ, ಅದೊಂದು ಇತ್ತಲ್ಲ, ನೆನಪು ಮಾಡಿದ್ದು ಒಳ್ಳೇದಾಯ್ತು. ಅದನ್ನು ತಂದು ಹಾಕುವುದಕ್ಕೆ ಹೇಳಿ ಅವರು ನೆನಪು ಮಾಡುದು. ಛೇ ಛೇ, ಏನು ಮಾಡ್ಲಿ ಏನು ಸ್ವಾಮಿ, ಇದು ಎಂತ ಕಥೆ? ಹಾಗೆ ಕಾಣುವುದಿಲ್ಲ. ಕಾಣುವುದಿಲ್ಲ, ಕಾಣದಿದ್ರೇನು? ಕೈಯಲ್ಲಿ ಇಲ್ವಾ? ಒಂದಿಷ್ಟು ಬೇಕಾದೀತು. ಕೈಯ ಬಳೆಗಳನ್ನೆಲ್ಲ ಹಾಕಿದ್ದೇನೆ, ಸರವನ್ನು ಹಾಕಿದ್ದೇನೆ. ಇದು ಇವತ್ತು ಯಾವ ವಾರ? ಇವತ್ತಿನ ವಾರದ್ದು ಮುಗಿದೋಯ್ತು. ಎಲ್ಲವೂ ಕಿವಿಯ ಓಲೆ ಉಂಟು, ಅದನ್ನು ಹಾಕಿ ಬಿಡುವ. ಸ್ವಾಮಿ ಎಂತ ಕಥೆ ಇದು? ಏನು
2 ದಿನ ಬಾರದೆ ಇಷ್ಟೆಲ್ಲ ಬದಲಾವಣೆ ಆಗಿ ಹೋಯ್ತಾ ನಿಮ್ಮ ಭಾರದಲ್ಲಿ? ಅಂದ್ರೆ ಬೇರೆಲ್ಲಿಯೋ ಒಳ್ಳೆ ತಿನ್ನುವುದಕ್ಕೆ ಸಿಕ್ಕಿದೋ ಅಂತ 2 ದಿವಸ. ಅದೇ ಆಲೋಚನೆ ಆಗ್ತಾ ಉಂಟು. ಛೇ ನಾರದ್ರೆ, ಏನು ಒಂದು ಬದಲಾವಣೆ ಮಾಡುವ. ಏನು ಬದಲಾವಣೆ? ಅಲ್ಲ, ಇನ್ನೊಂದು ಸ್ವಲ್ಪ ತೂಕದ ವ್ಯತ್ಯಾಸ. ಹಾ. ನಾಳೆ ದಿನಕ್ಕೆ ಮತ್ತೆ 8 ಬಾರ ಬಂಗಾರ ಸಿಗ್ತದೆ ನಮ್ಮಲ್ಲಿ. ಓ, ನಾಳೆ ಸಿಗುವುದು? ಸಿಗುವುದು. ಅದು ಸ್ವಲ್ಪ ನಿಮಗೆ ವ್ಯವಸ್ಥೆ ಮಾಡುವ. ಇಲ್ಲಿ ಆದೀತು. ಊಟಕ್ಕೆ ಉಪಹಾರಕ್ಕೆ ಯಾವ ವ್ಯವಸ್ಥೆ ಇಲ್ಲ. ನಾಳೆ ದಿನ ನೋಡಿ ಆದೀತು. ಆದ್ರೆ ನಾಳೆ ಅಲ್ವಾ, ನಾವು ನಾಳೆ ಅದನ್ನು ಇದು ಮಾಡುವ. ಯಾಕಂದ್ರೆ ಅದು ನನಗೆ ಆಗುದು ಅಂತಲ್ಲ, ನನಗೆ ನಿಜವಾಗಿ ಬೇಕಾಯಿತು. ಆದ್ರೆ ವಿಷಯ ಏನು, ಮಾತು ಉಳಿಬೇಕು. ಅಲ್ಲ, ಮಾತು ಮೌಲ್ಯವನ್ನು ಕೊಟ್ಟು ತಕೊಳ್ಳುವಂತ, ಹೆಚ್ಚು ಕಡಿಮೆ ಆಗಬಾರದು. ಆದ್ರಿಂದ ಈಗ ಕೊಡುವ ಹಾಗೆ ಇಲ್ಲ. ದಾನವಾಗಿ ನಾನು ಅವನನ್ನು ತಕ್ಕೊಂಡ ಮೇಲೆ, ಅಲ್ಲ ಸಾಲವಾಗಿ ಕೊಟ್ರೆ ನನಗೆ ನಿಜವಾಗಿ ಅವ ಹೊರೆಯೇ. ಅವನನ್ನು ಕೊಂಡೋಗಿ ನಾನೆಂತ ಮಾಡುದು? ನನಗೆ ಮನೆ ಇಲ್ಲ. ನಿಮಗೆ ಹೇಗೂ ಬೇಡ ಅಲ್ಲ. ಹಾಗೆಂತ ನಿನಗೆ ಅದನ್ನು ಸುಮ್ಮಗೆ ಕೊಟ್ಟು ನಿನ್ನ ವ್ರತವನ್ನು ಅಪಮೌಲ್ಯ ಮಾಡುವುದಕ್ಕೆ ನಾನು ಸಿದ್ಧನೆ. ನಾರಾದ್ರೆ ಒಂದು ಬದಲಾವಣೆ. ನಾವು 1 ದಿವಸ ಕಾಯುವ, ನಾಳೆ ಅದನ್ನು ಮುಂದುವರಿಸುವ. ಅದಾಗುವುದಿಲ್ಲ. ಅಲ್ಲ, ನಾಳೆ ಮುಂದುವರಿಸುವುದಾದ್ರೆ ಆದೀತು. ನೀವೊಬ್ಬರೇ ಹೋಗಿ, ಅವರಿಗೆ ನಾನು ಇಲ್ಲಿ ವ್ಯವಸ್ಥೆ ಮಾಡ್ತೇನೆ. ಅದಾಗಲಿಕ್ಕಿಲ್ಲ. ಅಲ್ಲಿಯವರೆಗೆ ನಿಮಗೆ ಕಷ್ಟ ಆಗ್ತದಲ್ಲ. ನಾನು ಜೊತೆಗೆ ಇಟ್ಟುಕೊಳ್ಳುತ್ತೆ. ಆ ಮಟ್ಟಿಗೆ ನಾನು ನಿಷ್ಠುರನೆ. ಅಲ್ಲ ನಾರಾದ್ರೆ, ಇನ್ನೂ ಒಂದು ಮತ್ತೆ ಇದು ತಕ್ಕೊಂಡ ದಾನ ಉಂಟಲ್ಲ, ಇಂಥ ದಾನಗಳನ್ನೆಲ್ಲ ತಕ್ಕೊಂಡ ಮೇಲೆ ನಾವು ಗಾಯತ್ರಿ ಮಾಡಿ ಅದನ್ನು ಕಳ್ಕೊಳ್ಳುವುದಕ್ಕುಂಟು. ಮತ್ತೆ ಅಲ್ಲ, ಅಷ್ಟು ಕಷ್ಟಪಡುವುದೇ ಬೇಡ ನೀವು. ಮತ್ತೊಂದು ವಿಚಾರ, ಏನು, ಈ ವ್ರತ ನಡೀಲೇ ಇಲ್ಲ ಅಂತ ಮಾಡುವ. ಹೋದದ್ದೆಲ್ಲ ಹೋಗ್ಲಿ, ಇವರೊಬ್ರು ಸಿಕ್ಕಿದ್ರೆ ಸಾಕು ನನಗೆ. ಅದು ನಿನಗೆ ಪ್ರಯೋಜನ ಆಗಲಿಕ್ಕಿಲ್ಲ. ಯಾವ ಉದ್ದೇಶದಿಂದ ನೀನು ಮಾಡಿದೀಯ ಅದು ಆಗಲಿಕ್ಕಿಲ್ಲ. ಈಗ ಈ ವ್ರತದ ಕ್ರಮದಂತೆ ಆದ್ರೆ ಮಾತ್ರ ಆದೀತಷ್ಟೇ ಭಾಮಾದೇವಿ. ಅದರಲ್ಲಿ ಮತ್ತೆ ಸಮಜಾಯಿಷಿಕೆ ಇಲ್ಲ. ಅಲ್ಲ, ಒಂದು ಸಮಜಾಯಿಷಿಕೆ. ಏನು? ಈ ವ್ರತದ ಏನು ನಿಯಮ ಉಂಟು ಅದನ್ನು ನಿಮಗೆ ಮಾತ್ರ ತಿಳಿದದ್ದು. ಅದರಲ್ಲಿ ಒಂದು ಪರಿವರ್ತನೆ ಮಾಡಿ. ನಾವೆಲ್ಲ ಮಂತ್ರದಲ್ಲಿ ವ್ಯತ್ಯಾಸ ಮಾಡುವವರಲ್ಲ, ಅದು ಇದ್ದ ಹಾಗೆಯೇ ಇರ್ತದೆ. ಅಲ್ಲ, ನನಗೀಗ ನಾನು ನಿಮ್ಮಲ್ಲಿ ಆಡಿದ್ದೇನೆ, ಈ ವ್ರತ ಯಾಕೆ ಮಾಡುವುದು ಒಂದು ದಿವಸ ಕಾಯುವ, ನಾಳೆ ದಿವಸ ಮತ್ತೆ ಕರ್ಕೊಂಡು ಬರ್ತೇನೆ. ನಾರದರೆ, ಇದು ಮೋಸ. ನೀವು ಹೀಗೆ ಮಾಡುವುದು ಸರಿಯಲ್ಲ. ನಾನು ಹೊರಟದ್ದೇ, ನನಗೆ ಇದಕ್ಕೆ ಸ್ವಾಮಿ ನೀವು ಬನ್ನಿ. ಈಗ ನಾನು ನಿಮ್ಮೊಟ್ಟಿಗೆ ಬರ್ಬೇಕಲ್ವಾ? ಈಗ ನೀವು ಮಾತಾಡಿ, ನನ್ನ ಬಳಿ ಬನ್ನಿ. ಈಗ ಮಾತಾಡಿ ನೀವು. ಮಾತಾಡುವುದು ನನಗೆ ಮಾತಾಡುವುದಕ್ಕೆ ನೀವೇ ಹೇಳಬೇಡ. ಅದು ನನ್ನ ಸ್ವತ್ತು ಈಗ. ಸ್ವಾಮಿ ಕೈ ಮುಗಿದು ಹೇಳ್ತೇನೆ. ನಾನು ವಿನತಿ ಸ್ವಾಮಿ, ಬನ್ನಿ ಈ ಎಡೆಗೆ ಬನ್ನಿ. ನನಗೆ ಮಾತನಾಡುವುದಕ್ಕೆ ಅಧಿಕಾರ ಇಲ್ಲ. ಈಗ ನಾನು ಅವರು ಬಂತು ಅಂತ ಹೇಳಿದ್ದಾರೆ ಆಗಲೇ. ದೇವರೇ, ಏನು ಮಾಡುವುದು ಈಗ? ನಾನು ಇದು ಹೊರಡುವುದೇ. ಆದರೆ ಒಂದು ವಿಷಯ ಹೇಳಿಬಿಡ್ತೇನೆ. ಏನು? ಈಗ ಬಂದ ಮೇಲೆ ನನ್ನನ್ನು ದೇವರೇ ನೋಡಿಕೊಳ್ಬೇಕು, ನಾನಲ್ಲ ಜನ. ಅಂದ್ರೆ ಹಿಂದೆ ಕೊಡುವಲ್ಲಿವರೆಗೆ ಅಲ್ಲ, ಅದು ಸರಿ. ನನಗಂದ್ರೆ ದಾರಿ ಗೊತ್ತಿಲ್ಲ. ನೀವೆಲ್ಲಿ ನಿಮ್ ಪ್ರಶ್ನೆ ಊರಲ್ಲಿ ಮನೆಯಲ್ಲಿ ಪಾಲಾಗುವಾಗಲೂ ದೇವರು ಯಾರಿಗೆ ಅಂತ ಅದು ದೊಡ್ಡ ಪ್ರಶ್ನೆ. ಅದು ಹೌದು. ಆದ್ರೆ ವಿಷಯವನ್ನು ಕೇಳಿದ್ರೆ ನಿಮ್ಮ ದಾರಿ ಯಾವುದು ಅಂತ ನನಗೆ ಗೊತ್ತಿಲ್ಲ. ನೀವು ಹೋಗೋ ದಾರಿಯಲ್ಲಿ ಒಟ್ಟಿಗೆ ಕಷ್ಟ ಆದೀತು ಸ್ವಾಮಿ. ಹರಿಯ ನಾರದ ರೈವ ವಾರ್ತೆಯ ತರುಣಿ ರುಕ್ಮಿಣಿ ಜರಿದು ಮುನಿಪನಂಗಿಯೊಡೆರಗಿ ನುಡಿದಳು ಬಾಗುತ್ತಾ ಹರಿಜನಾಗದ ವೈಭವಾರ್ತೆಯ ತರುಣಿ ರುಕ್ಮಿಣಿ ಜರಿತು ತುಗುಡೆದೆ ರುಕ್ಮಿಣಿ ಕನಸಿನಲ್ಲಿಯೂ ಕಲ್ಪಿಸಿಕೊಳ್ಳುವುದಕ್ಕೆ
ಸಾಧ್ಯವಾಗದೇ ಇರುವುದು ಹ. ನನಸಿನಲ್ಲಿ ಘಟಿಸಿ ಹೋಯಿತಲ್ಲ. ಏನಂತೆ? ತಂಗಿಯಾದಂತಹ ಭಾಮೆ ಪುಣ್ಯಕ ವೃತವನ್ನಾಚರಿಸಿದಳಂತೆ. ಮಾತ್ರವಲ್ಲ, ದಾನವಾಗಿ ಪತಿಯನ್ನೇ ಕೊಟ್ಟಳಂತೆ. ಮರಳಿ ಪಡೆಯುವುದಕ್ಕೆ ಅಸಾಧ್ಯವಾಗಿ ನನ್ನವರು ನಾರದರ ಜೊತೆಗೆ ಹೋಗುತ್ತಾ ಇದ್ದಾರಂತೆ. ನಾರದರು ಕರೆದೊಯ್ಯುತ್ತಾ ಇದ್ದಾರಂತೆ. ಉಳಿದ ಮಡದಿಯರು ಬಲಭದ್ರ ಸ್ವಾಮಿಯಲ್ಲಿ ಬೇಡಿಕೊಂಡ ಕಾಲಕ್ಕೆ ತಡೆಯುವುದಕ್ಕೆ ಹೋದಂತಹ ಅವರೂ ಕೂಡ ಮೌನವನ್ನಂತೂ ಮರಳಿದ್ದಾರೆ. ಅಂದರೆ ವಿಷಯ ಗಂಭೀರವಾಗಿದೆ ಅಂತಲೇ ಅಲ್ಲವೇ? ಎಳವೆಯಿಂದಲೇ ಯಾರನ್ನು ಪ್ರೀತಿಸಿ ಆರಾಧಿಸಿ ಭಕ್ತಿಯಿಂದ ಪೂಜಿಸಿ ಅವರನ್ನೇ ವಿವಾಹವಾಗಬೇಕು ಎನ್ನುವ ಹಾಗೆ ಹಠ ಹಿಡಿದು ಪತ್ರದ ಮುಖೇನ ಅವರನ್ನು ಒಲಿಸಿ ವಿವಾಹವಾಗಿ ಈ ದ್ವಾರಕೆಗೆ ಬಂದೇನೋ. ಈ ಹೊತ್ತು ಅವರೇ ಈ ದ್ವಾರಕೆಯಲ್ಲಿ ಇಲ್ಲ ಅಂತಾದ್ರೆ ನನಗಾದರೂ ಅಸ್ತಿತ್ವ ಉಂಟೇ ಇಲ್ಲಿ? ಒಂದು ಶರೀರವನ್ನು ಸುಂದರವಾಗಿ ಅಲಂಕರಿಸಿದ್ರೆ ಅದರ ಒಳಗೆ ಜೀವವೇ ಇಲ್ಲ ಅಂತಾದ್ರೆ ಏನು ಪ್ರಯೋಜನ ಹೇಳಿ? ಪತಿಯ ನೆರಳಾಗಿ ಬದುಕಬೇಕು ಅಂತ ಬಯಸಿದವಳು ಈ ಹೊತ್ತು ಆ ಶರೀರವೇ ಇಲ್ಲಿ ಇಲ್ಲ ಅಂತಾದ್ರೆ ಈ ನೆರಳಿಗಾದ್ರೂ ಅಸ್ತಿತ್ವ ಉಂಟೆ? ಇಲ್ಲ. ಹಾಗಾಗ ಕೂಡದು. ನನ್ನವರನ್ನು ತಡೆಯಬೇಕು. ನಾರದರು ಕರೆದೊಯ್ಯುತ್ತಾ ಇದ್ದಾರಲ್ಲ, ಆ ಕಡೆಗೆ ಸಾಗುತ್ತೆ, ಆ ಕಡೆಗೆ ಸಾಗುತ್ತೆ. ತಡೆಯಿರಿ ಸ್ವಾಮಿ, ತಡೆಯಿರಿ. ದೇವಮಯೋಜನ್ಯೇ ಮುನಿಪ ಶ್ರೇಷ್ಠನೆ ಭಾವ ಶುದ್ಧ ದೀನುತಿಪೆ ಮಾನ್ಯನೇ ಭಾವ ಜಯನ ಬಿಡಿದೆ ಬಂದಿಗೆ ಸಾವಕಾಶವ ಮಾಡ್ಬೋದು ದೇವರ ಬಂದ್ಯನೇ ಮುನಿಪ ರುಕ್ಮಿಣೀ ದೇವಿ, ವಂದಿಸಿಕೊಂಡಿದ್ದೇನೆ ತಾಯಿ. ಪತಿಗೆ ಮೊದಲಾಗಿ ನಮಸ್ಕರಿಸಿದವಳಿದ್ದೇನೆ ಸ್ವಾಮಿ. ನಾರದ ಮಹರ್ಷಿಗಳಿಗೆ ನಿಮಗೂ ವಂದಿಸಿದವಳಿದ್ದೇನೆ ತಾಯಿ. ರುಕ್ಮಿಣಿಯ ನಮಸ್ಕಾರಗಳನ್ನು ಸ್ವೀಕರಿಸಬೇಕು ಸ್ವಾಮಿ. ಒಳ್ಳೆದಮ್ಮ. ಏನು ಮಾಡುವುದಕ್ಕೆ ಹೊರಟಿದ್ದೀರಿ ಸ್ವಾಮಿ? ನೋಡ್ತಾ ಇದ್ದೀರಲ್ಲ ತಾಯಿ, ಹರಿಯ ನಾಮವನ್ನು ಉಚ್ಚರಿಸುತ್ತಾ ಆ, ಅನೇಕ ಕಡೆಗಳಿಗೆ ಸಂಚರಿಸುವವರು ನೀವು. ಆ, ಈ ಹೊತ್ತು ಆ. ಅಂತಹ ಹರಿಯನ್ನೇ ಕರೆದೊಯ್ಯುವುದಕ್ಕೆ ಮನ ಮಾಡಿದ್ರಲ್ವೇ? ಹೌದು, ಒಂದು ರೀತಿಯಲ್ಲಿ ನನಗದು ಭಾಗ್ಯವೇ. ನಿಮಗ ಭಾಗ್ಯ. ಹಾ. ಆದರೆ ನನಗೆ ದೇವ ವಂದ್ಯರು ತಾವು. ದೇವರೇ ನಿಮ್ಮನ್ನು ಪೂಜಿಸ್ತಾರೆ ನೀವು ಬಂದ ಕಾಲಕ್ಕೆ. ಸುಧರ್ಮ ಸಭೆಯಲ್ಲಿದ್ದಂತಹ ದೇವೇಂದ್ರನಾದರೂ ಆ, ಸಭೆಯನ್ನು ನಡೆಸುತ್ತಿರುವಂತಹ ಕಾಲಕ್ಕೆ ನೀವು ಬಂದ್ರಿ ಅಂತಾದ್ರೆ ಆತನೇ ಎದ್ದು ಆಧರಿಸುವವನು. ಸ್ವರ್ಗಲೋಕದಲ್ಲಿ ಯಾಕೆ ಸ್ವಾಮಿ, ನಮ್ಮ ಈ ದ್ವಾರಕೆಯಲ್ಲೇ ನೀವು ಪೂಜಿಸುತ್ತಿರುವಂತಹ ದೇವರೇ ನೀವು ಬಂದ್ರಿ ಅಂತಾದ್ರೆ ನಮ್ಮ ಸಿಂಹಾಸನದಿಂದ ಎದ್ದು ನಿಮ್ಮನ್ನು ಕರೆತಂದು ಸತ್ಕರಿಸುವವರಲ್ಲವೇ? ಹೌದು ತಾಯಿ. ಅವರ ಜೊತೆಯಾಗಿ ನಾನು ನಿಮ್ಮನ್ನು ಸತ್ಕರಿಸುವವಳು. ಆ, ದಂಪತಿಗಳಿಬ್ಬರೂ ಸಹಿತವಾಗಿ ಈ ಹೊತ್ತು ನನ್ನ ಪತಿಯನ್ನು ನನ್ನಿಂದ ದೂರ ಮಾಡುವುದಕ್ಕೆ, ಅಶುಭವನ್ನು ಮಾಡುವುದಕ್ಕೆ ಹೊರಟೀರ ಸ್ವಾಮಿ? ಬಯಸಿ ಮಾಡಿದ್ದಲ್ಲ ತಾಯಿ ನಾನು. ಆ ವ್ರತದ ಅಂಗವಾಗಿ ಆ ಒಂದು ವಿಧಿ ಅದು ನೆರವೇರಬೇಕಿತ್ತು, ನೆರವೇರಿದೆ. ಆ ನಂತರದಲ್ಲಿ ಏನಾಗಬೇಕಿತ್ತೋ ಅದಾಗದೇ ಇದ್ದುದರಿಂದ ಈಗ ಸಮಸ್ಯೆ ಬಂದದ್ದು. ಹಾಗಾಗಿ ನಾನು ಒಂದರ್ಥದಲ್ಲಿ ಸಿಕ್ಕು ಬಿದ್ದಿದ್ದೇನೆ. ಈಗ ಸ್ವಾಮಿಯನ್ನು ಕರ್ಕೊಂಡು ಹೋದರೆ ನಾನು ಹೇಗೆ ನೋಡಿಕೊಳ್ಳಲಿ? ಈಗ ನಿತ್ಯದಂತೆ ನಾನು ಕೇವಲ ಭಜನೆ ಮಾಡುವುದಷ್ಟೇ ಸಾಕಾಗುವುದಿಲ್ವಲ್ಲ. ಅವತಾರಿಯಾಗಿ ಬಂದಂತಹ ಆ ಸ್ವಾಮಿಗೆ ಉಣ್ಣುವುದಕ್ಕೆ ಉಡುವುದಕ್ಕೆ ನಾನೇ ಒದಗಿಸಬೇಕು. ಆ ಪ್ರಜ್ಞೆಯೂ ನನಗುಂಟು. ಸಾಧ್ಯವೋ? ಅದರಿಂದ ಒಂದರ್ಥದಲ್ಲಿ ಆನೆ ಸಾಕಿದ ಹಾಗೆ ನನಗೂ ಹೊರೆಯೇ ಹೌದು. ಆದರೆ ಅದೊಂದು ಮರ್ಯಾದೆಯ ಪ್ರಶ್ನೆ ಅಲ್ವೇ? ಹಾಗಾದ್ರೆ ಕೊಡಬಹುದಲ್ಲ ಅವರನ್ನ? ಮರ್ಯಾದೆಯ ಪ್ರಶ್ನೆ, ಅದನ್ನು ನಾವು ಕಾಪಾಡಬೇಕಲ್ಲ.
ಹಾಗೆಯೇ ಕೊಡುವುದಕ್ಕೆ ಬರುವುದಿಲ್ಲ. ಅವರ ತೂಕದ ಮೌಲ್ಯ ಸಿಕ್ಕಿದರೆ ನಾನು ಇಟ್ಟುಕೊಳ್ತೇನೆ ಅಂತ ಖಂಡಿತ ಹೇಳುವುದಿಲ್ಲ. ಆ ಕ್ಷಣಕ್ಕೆ ಬಿಟ್ಟೆ. ಪ್ರಭು, ಬರುವುದು ಬಂದ್ರೆ ಆಯ್ತು. ನಿಮಗ ಬರಬೇಕು ಹೌದು, ಆ, ಆದ್ರೆ ಕೊಡುವುದಾದ್ರೂ ಎಲ್ಲಿಂದ ಅನ್ನುವುದು ಬೇಕಲ್ಲ. ಹಾ. ಎಲ್ಲವನ್ನೂ ಕೊಟ್ಟಾಯಿತಲ್ಲ ಸ್ವಾಮಿ. ಇನ್ನು ಈ ದ್ವಾರಕೆಯಲ್ಲಿ ಇರುವುದಾದ್ರೂ ಏನು ಹೇಳಿ? ಮನಸ್ಸು ಮಾಡಿ ಯೋಚನೆ ಮಾಡಿ ತಾಯೇ, ಕೊಡುವುದಕ್ಕಿರಬಹುದು. ಭಾವೆಯು ಕಾಣುತ್ತಲಿ ರುಕ್ಮಿಣಿ ನೇಮಕ್ಕೆ ನಗೆಯಲ್ಲಿ, ರುಕ್ಮಿಣಿ ನೇಮಕ್ಕೆ ನಗೆಯಲ್ಲಿ ಕೋಮಲಿ ಸೋತಿಗೆ ನಾಗೇಲಿ ನಿನ್ನಯಗೆ ಮಗಳೇ ನನು ಮಾಡಬು ಹೋಗಿಲೆ. ಭಾವೆಯು ಕಾಣುತ್ತಲಿ ರುಕ್ಮಿಣಿ ನೇಮಕ್ಕೆ ನಗೆಯಲ್ಲಿ ಆಹಾಹಾಹಾ, ಬಂದ್ಲು ಈ ಪ್ರಕರಣಕ್ಕೆ ಇಲ್ಲೂ ಕೂಡ. ಏನೇ ಏನೇ ಏನಕ್ಕ, ಏನ್ ಮಾತಾಡ್ತಾ ಇದ್ದಿ? ಹ? ನಮ್ಮವರನ್ನು ತೂಗುವುದಕ್ಕೆ ನಿನ್ನಲ್ಲಿ ಏನುಂಟು? ಕಣ್ಣೀರನ್ನು ಹಾಕುತ್ತಾಳೆ. ಆಹಾಹಾ, ಇವಳ ಚಂದವೇ. ಇಲ್ಲಿ ಒಟ್ಟು ಇಲ್ಲಿ ನನ್ನನ್ನು ಸಣ್ಣದು ಮಾಡುವುದಕ್ಕೆ ಬಂದದ್ದು, ನನ್ನಿಂದ ಆಗ್ಲಿಲ್ಲ ಅಂತ ಹೇಳ್ಕೊಳ್ಳಿಕ್ಕೆ ಇವಳಿಗೊಂದು ವೇದಿಕೆ ಬೇಕಲ್ಲ. ಅಲ್ಲ, ನಿನಗೆ ಯಾಕೆ ನನ್ನಲ್ಲಿ ಇಷ್ಟು ಕೋಪ? ಸುಮ್ಮನಿರೆ, ಎಲ್ಲ ಗೊತ್ತುಂಟು, ಎಲ್ಲವನ್ನು ಬಲ್ಲೆ ನಾನು. ಏನು ಬಲ್ಲೆ? ಈ ಪ್ರಕರಣದಲ್ಲಿ ನೀನು ಯಾಕೆ ಮಧ್ಯದಲ್ಲಿ ಬಂದದ್ದು? ನಾಳೆ ನಾನು ನಮ್ಮವರನ್ನು ಪಡಿತಿದ್ನಲ್ಲ. ನಾಳೆ ಪಡೆಯುವುದು ಹ, ಸಾಧ್ಯವೋ ನಿನ್ನಿಂದ? ಏನು ಆಗದೆ ಆಗತಿತ್ತು. ನನ್ನಿಂದ ಏನು ಮಾಡುವುದಕ್ಕಾಗ್ಲಿಲ್ಲ. ಎನ್ನ ಹೇಮಗಳೇ ಪ್ರಯೋಜನಕ್ಕೆ ಬರಲಿಲ್ಲ. ಏನುಂಟು ಅಂತ ಕೊಡ್ತೀನಿ. ನೀನು ಭಾಮ ಹೇಗೆ ತೂಗುತ್ತಿ? ಎನಲು ನಗುತ್ತಲಿಂದಳಾಗ ಬಾಲಿ ರುಕ್ಮಿಣಿ, ಎನಲು ನಗುತ್ತಲಿಂದಳಾಗ ಬಾಲಿ ರುಕ್ಮಿಣಿ, ವನಿತೆಯರಿಗೆ ನಿಗದ ತಿಳಿ ತಿಲಕ ಗರಿಮಣಿ, ಮನೆಯ ಬೆಳಕು ಬಂತ ಪ್ರಣತಿ ಸತಿಗೆ ಭಾಗ್ಯವು, ಹೌದು. ಗುಣವದಾರು ಬೆಳೆದು ಬಾಳಿ ಪತಿಗೆ ದೈವವು, ಎದೆಯನವನ ಹಿಂದೆ ಸತಿಯು ಸಾಗಬೇಕಿಲಿ, ಎದೆಯನವನ ಹಿಂದೆ ಸತಿಯು ಸಾಗಬೇಕಿಲಿ, ಮರಣದೊಳಗೆ ಬದಿಗೆ ಮೊದಲು ಸಾಗಬೇಕಿಲಿ, ಪರಮ ಪುರುಷ ಗರ್ವ ಪಿಡಿದ ಪೂರ್ವ ಪುಣ್ಯವು, ನಮ್ಮ ಪುಣ್ಯ. ಪರಮ ಪುರುಷ ಗರ್ವ ಪಿಡಿದ ಪೂರ್ವ ಪುಣ್ಯವು, ಸಿರಿಯ ಭಗವತಿಗೆ ಸ್ವಾಮಿ ಬಿಡುವಿಂದಳೋ, ಎನ್ನು ನಗುತ್ತಲಿಂದಳಾಗ ಬಾಲಿ ರುಕ್ಮಿಣಿ. ಸತ್ಯಭಾಮ, ಹ್ಮ್, ಅಕ್ಕ ಅಂತ ನನ್ನನ್ನು ಒಪ್ಪುತ್ತೀಯಲ್ಲ ನೀನು. ಹೇಳಲೇಬೇಕಲ್ಲ. ಆ ನೆಲೆಯಿಂದ ನಿನಗೆ 2 ಮಾತುಗಳನ್ನು ಆಡುತ್ತೇನೆ, ಮೌನವಾಗಿ ಕೇಳಬೇಕೆ? ಹ್ಮ್, ಶಾಶ್ವತವಾದದ್ದನ್ನು ದೂರ ಮಾಡಿ ನಶ್ವರವಾದದ್ದನ್ನೇ ಶಾಶ್ವತ ಅನ್ನುವ ಹಾಗೆ ಭ್ರಮಿಸುತ್ತಕ್ಕೆ ಹೊರಟಿದ್ದೀಯಲ್ಲವೇನೆ? ಹೆಣ್ಣಾದವಳಿಗೆ ಪತಿಯೇ ಭೂಷಣವಮ್ಮ. ಭರ್ತಾಯೇವ ಪರಂ ನಾರ್ಯಂ ಭೂಷಣಂ ಭೂಷಣಾದಪಿ. ಅವಳ ಸೌಮಾಂಗಲ್ಯ ಯಾವುದು ಕೇಳಿದರೆ ಕೊರಳಲ್ಲಿ ಧರಿಸುವ ಮಾಂಗಲ್ಯವೋ, ಪತಿಯ ಕುರಿತಾಗಿ ಹಣೆಯಲ್ಲಿ ಇರಿಸುವಂತಹ ತಿಲಕವೋ. ಆದರೆ ಅತ್ಯಂತ ಶ್ರೇಷ್ಠವಾದಂತಹ ಆ ಮೌಲ್ಯವನ್ನೇ ನಶ್ವರ ಅಂತ ತಿಳಿದು ಗಾಜಿನ ಹರಳನ್ನು ವಜ್ರ ಅಂತ ಭಾವಿಸುವುದಕ್ಕೆ ಹೊರಟಿಯಲ್ಲಮ್ಮ. ನೀ ಮಾಡಿದ್ದು ಸರಿಯೇ ಹೇಳು. ಹೆಣ್ಣಾದವಳು ಮನೆಯನ್ನು ಬೆಳಗುವಂತಹ ದೀಪವಾಗಬೇಕೇ ಹೊರತು ಮನೆಯನ್ನು ಸುಡುವಂತಹ ಬೆಂಕಿಯಾಗಬಾರದಮ್ಮ. ಮಾತ್ರವಲ್ಲ, ನೀನಾಡುತ್ತಾ ಇದ್ದಿ ನನ್ನ ಸೆರಗಿನಲ್ಲಿ ಪತಿಯನ್ನು ಗಂಟಿಸಿಕೊಳ್ಳುತ್ತೇನೆ, ಪತಿ ನಾ ಹೇಳಿದಂತೆ ಕೇಳಬೇಕು.
ನಾ ಬಾ ಹೇಳಿದ್ರೆ ಬರಬೇಕು, ಕೂತುಕೊಳ್ಳಿ ಹೇಳಿದ್ರೆ ಕುಳಿತುಕೊಳ್ಳಬೇಕು, ನಿಲ್ಲಿ ಅಂದ್ರೆ ನಿಲ್ಲಬೇಕು ಅಂತ ಆಡುತ್ತಾ ಇದ್ದೀಯಲ್ಲ. ಪತ್ನಿಯಾದವಳು ಸಹಚರಿ, ಗಂಡ ನುಡಿದಂತೆ ನಡೆಯಬೇಕು, ಅದುವೇ ಅವಳಿಗೆ ಧರ್ಮಮ್ಮ. ಅದನ್ನು ಬಿಟ್ಟು ನಾನು ಮುಂದೆ ಹೋಗುತ್ತೇನೆ ಅಂತಾದರೆ ಅದೇ ಅವಳಿಗೆ ಮರಣ. ಹೆಣ್ಣಾದವಳಿಗೆ 2 ವಿಧದಲ್ಲಿ ಅವಕಾಶ ಉಂಟು ಪತಿಗಿಂತ ಮೊದಲಾಗಿ ಹೋಗುವುದಕ್ಕೆ. ಸೂರ್ಯೋದಯದ ಕಾಲದಲ್ಲಿ ಪತಿಗಿಂತ ಮುಂಚಿತವಾಗಿ ಏಳಬೇಕಂತೆ. ಮರಣ ಅನ್ನುವುದರಲ್ಲಿ ಪತಿಗಿಂತ ಮುಂಚಿತವಾಗಿ ಸೌಮಾಂಗಲ್ಯವನ್ನು ಹೊತ್ತು ಮುತ್ತೈದೆಯಾಗಿ ಹೋಗಬೇಕಂತೆ. ಆದರೆ ನೀನೇನು ಮಾಡುತ್ತಾ ಇದ್ದೆ? ಲೋಕದಲ್ಲಿ ಸಾಮಾನ್ಯ ಪುರುಷರನ್ನು ವಿವಾಹವಾದಂತಹ ಸ್ತ್ರೀಯರು ಅಂತಹ ಪತಿಯಲ್ಲೇ ದೇವರನ್ನು ಕಾಣುತ್ತಾರೆ. ಆದರೆ ನಾವು ಹಾಗೆ ಹೇಳು, ಪರಮ ಪುರುಷೋತ್ತಮ ಭಗವಂತನನ್ನೇ ನಾವು ಪತಿಯಾಗಿ ಪಡೆದಿದ್ದೇವೆ. ಹಾಗಾದರೆ ನಮ್ಮ ಭಾಗ್ಯಕ್ಕೆ ಎಣೆ ಉಂಟೇ ಹೇಳು? ಹಾಗಿರುವಾಗ ಅವರನ್ನೇ ದಾನವಾಗಿ ನೀ ಕೊಟ್ಟಿದ್ದೀಯಲ್ಲ. ಶ್ರೀಪತಿ ಶ್ರೀನಿವಾಸನನ್ನು ಚಿನ್ನದಿಂದ ನೀನು ತೂಗುವುದಕ್ಕೆ ಹೊರಟಿದ್ದೀಯಲ್ಲ. ಈ ಚಿನ್ನ ಬಿಡಮ್ಮ, ಶಮಂತಕ ಮಣಿಯನ್ನೇ ಇರಿಸಿದರೂ ಅವರನ್ನು ಅಳೆಯುವುದಕ್ಕೆ ನಮ್ಮಿಂದ ಸಾಧ್ಯವಿಲ್ಲ. ಆ ಶಕ್ತಿಯೂ ಇಲ್ಲ, ಈ ಪ್ರಪಂಚದಲ್ಲಿ ವಸ್ತುವೂ ಇಲ್ಲವಮ್ಮ. ಹೆಣ್ಣಾದವಳು ತವರು ಮನೆಯಿಂದ ತಂದ ಸೀರೆಯಲ್ಲಿ ನಾನು ತಂದಿದ್ದೇನೆ ಅಂತ ಅಹಂಕಾರ ಪಡುವುದಲ್ಲ. ತವರು ಮನೆಯಿಂದ ಬರುವ ಕಾಲದಲ್ಲಿ ಹೊಂದಿದಂತಹ ಸಂಸ್ಕಾರ ಏನುಂಟು ಅದುವೇ ಸಂಪತ್ತು. ಹಾಗಿರುವಾಗ ಪತಿಯನ್ನೇ ದಾನವಾಗಿ ಕಳಕೊಳ್ಳುವ ಹಾಗೆ ಬಾರದಷ್ಟು ಕೊಟ್ಟರು ಬಾರದಷ್ಟು ದೂರ ಹೋಗುವಂತಹ ಗತಿಯನ್ನು ಪತಿಗೆ ತಂದಿದ್ದೀಯಲ್ಲ. ಏನು ಮಾಡಿದೆ? ನೀ ಮಾಡಿದ್ದು ಸರಿಯೇ ಹೇಳು. ಆಯ್ತಾ ನಿನ್ನ ಉಪದೇಶ? ಏನಿದೆಲ್ಲ ನನಗೆ ಗೊತ್ತಿಲ್ಲ ಅಂತ ಭಾವಿಸಿದಾಳೆ. ಮತ್ತೆ ಗಾಯದ ಮೇಲೆ ಉಪ್ಪನ್ನು ಹಾಕ್ಲಿಕ್ಕೆ ಬಂದ್ಲು ಇವಳು. ಆಯ್ತಲ್ಲ, ನಿಂದು ಹೇಳಿ ಆಯ್ತಲ್ಲ, ನೀನು ಹೇಳುವಂಥದ್ದು ಹೇಳಿ ಆಯ್ತಲ್ಲ. ನೀ ಮಾಡಿದ್ದು ನಿನಗೆ ಏನು ಆಡಬೇಡ ಕೇಳು ಅಂತ ಕೇಳಿದ್ದೇನೆ. ಇಷ್ಟೆಲ್ಲ ಮಾಡಿದ್ದು ಅವರ ಮೇಲಿನ ಪ್ರೇಮದಿಂದ ಅಂತ ನಿನಗೆ ಅರ್ಥ ಆಗುವುದಿಲ್ವಲ್ಲ? ಹೀಗೂ ಒಂದು ಪ್ರೇಮವೇ ಹೇಳು. ನಿನ್ನನ್ನು ಪ್ರೀತಿಸುವಲ್ಲಿ ಎಲ್ಲರನ್ನು ಒಂದೇ ಭಾವದಿಂದ ಸಮದರ್ಶಿಯಾಗಿ ಅವರು ನಮ್ಮನ್ನು ಕಾಣುತ್ತಾ ಇರಲಿಲ್ವೇ? ಏನು ಕೊರತೆ ಮಾಡಿದ್ದಾರೆ? ಬಿಡಲಿಕ್ಕಿಲ್ಲ. ನಿನ್ನಲ್ಲಿ ಮಾತನಾಡಿ ಪ್ರಯೋಜನ ಇಲ್ಲ ಸ್ವಾಮಿ. ದಾನವನ ಮದವಿಳಿಸಿ ಧಾರಿಣಿಯ ಹೊರೆ ಕಡೆವಾ ಏನು ಸ್ವಾಮಿ ಇದು? ನೀವ್ಯಾಕೆ ಇಷ್ಟು ಮೌನವಾಗಿದ್ದೀರಿ? ಎಲ್ಲವನ್ನೂ ನೋಡಿಕೊಂಡು ನಾಟಕ ಎನ್ನುವ ಹಾಗೆ ಸುಮ್ಮನೆ ಮೌನವಂತು ಕುಳಿತೀರಿ.
ಹುಟ್ಟಿನ ಸಂಕಲ್ಪ ಎನ್ನುವುದು ಮರೆತು ಹೋಯಿತೆ ನಿಮಗೆ. ಕೇವಲ ನನ್ನ ಪತಿ ಮಾತ್ರ ಅಲ್ವಲ್ಲ, ನಮ್ಮ ಎಲ್ಲರ ಪತಿ ಮಾತ್ರ ಅಲ್ವಲ್ಲ, ನೀವು ಧರೆಗಿಳಿದ ಭಗವಂತನೂ ಹೌದಲ್ಲ. ನಿಮ್ಮನ್ನೇ ದೇವರು ಎನ್ನುವ ಹಾಗೆ ಪೂಜಿಸುವವರು, ಆರಾಧಿಸುವವರು ಇಲ್ಲವೇ? ಜಾತ ಕಂಸವದಾರ್ಥಾಯ ಭೂಭಾರ ಹರಣಾಯ ಚ. ಅಷ್ಟೇ ಅಲ್ಲ, ಅದು ಜ್ಞಾನಿಗಳಾಡಿದ್ದು. ಆದರೆ ನೀವು ಹುಟ್ಟುವ ಮೊದಲೇ ಅಶರೀರವಾಣಿಯಾಗಿತ್ತಲ್ಲ, ಈ ಲೋಲಲೋಚನೆಯ ಉದರದೊಳು ಬಲು ದೈತ್ಯಾಳಿಯ ಸೀಳುವುದು. ಹಾಗಾದರೆ ಭೂಭಾರ ಹರಣವನ್ನು ಕಳೆಯುವಂತಹ ಸಂಕಲ್ಪವೂ ನಿಮಗುಂಟಲ್ಲ, ನಿಮ್ಮದಾದಂತಹ ಹೊಣೆಯೂ ಉಂಟಲ್ಲ. ಹಾಗಾದ್ರೆ ಆ ಹೊಣೆಯಿಂದ ನೀವು ಹಿಂದೆ ಸರಿದಿರಿ ಸ್ವಾಮಿ. ಈಗ ನಾರದರ ಹಿಂದೆ ನೀವು ಹೋಗುತ್ತಾ ಇದ್ದೀರಿ ದಾನವಾಗಿ. ದಾನ ಅಂದ್ರೆ ಅರ್ಥ ಏನು ಪ್ರಭು? ಯಾರು ಕರೆದೊಯ್ಯುತ್ತಾ ಇದ್ದಾರೋ ಅವರು ಹೇಳಿದಂತೆ ನೀವು ಕೇಳಬೇಕು. ಅವರು ನುಡಿ ಅಂದ್ರೆ ನುಡಿಯಬೇಕು, ನಡೆ ಅಂದ್ರೆ ನಡೆಯಬೇಕು. ನಿಮಗೆ ಸ್ವತಂತ್ರತೆ ಅನ್ನುವುದುಂಟೆ, ಸ್ವಾತಂತ್ರ್ಯ ಉಂಟೆ. ಭಗವಂತನಾಗಿ ನೀವು ಮಾಡುವಂತಹ ಕಾರ್ಯ ಏನುಂಟು ಅದನ್ನು ನೀವು ಮಾಡುವುದಕ್ಕುಂಟೆ, ಇಲ್ಲವಲ್ಲ. ಅವರ ಕೈಯಲ್ಲಿರುವಂತಹ ತಾಳ ತಂಬೂರಿಯನ್ನು ಹಿಡ್ಕೊಂಡು ಭಜನೆ ಮಾಡಬೇಕಷ್ಟೆ. ಮಾತ್ರವಲ್ಲ ಸ್ವಾಮಿ, ಕುಂಡಿನಾಪುರದಲ್ಲಿ ನನ್ನ ಕೈಯನ್ನು ಹಿಡಿದು ನಿಮ್ಮ ರಥವೇರಿಸಿ ನಿಮ್ಮ ಮನೋರಥದಲ್ಲಿ ನನ್ನನ್ನು ಇರಿಸಿದವರು ತಾವು. ಇಲ್ಲಿಯವರೆಗೆ ನಾನು ನಿಮ್ಮ ಮನೋರಥದಲ್ಲಿ ಇದ್ದೇನೆ ಅಂತ ಭಾವಿಸಿದ್ದೇನೆ. ಇಲ್ಲಿಯವರೆಗೆ ನಾ ಕೆಳಗಿಳಿದವಳಲ್ಲ ಸ್ವಾಮಿ. ದೈಹಿಕವಾಗಿಯೂ ಮಾನಸಿಕವಾಗಿಯೂ ಕೂಡ ನಿಮ್ಮನ್ನೇ ನಂಬಿದವಳು, ಆರಾಧಿಸಿದವಳು, ನಿಮ್ಮನ್ನು ಮೀರಿ ನಡೆದವಳಲ್ಲ ಸ್ವಾಮಿ ನಾನು. ನಾನು ಅಂತೇನು, ನಾವೆಷ್ಟು ಮಾನೀಯನಿಯರಿದ್ದೇವೆ, ದ್ವಾರಕೆ ಇದೆ. ಹಾಗಾದ್ರೆ ನೀವು ತೆರಳಿದಿರಿ ಅಂತಾದ್ರೆ ನಮ್ಮ ಗತಿ ಏನು ಸ್ವಾಮಿ? ನಮಗೆ ಯಾರು ದಿಕ್ಕಿದ್ದಾರೆ? ಏನು ಮಾಡಬೇಕು ನಾವು? ನಾರದ್ರೆ, ನನ್ನ ಹೆಂಡತಿ ಹತ್ರ ಒಂದೆರಡು ಮಾತಾಡ್ಬೋದಾ? ಹೆಂಡತಿ ಹತ್ರ ಹಾಗಲ್ಲ, ನಿಮ್ಮೊಟ್ಟಿಗೆ ಮತ್ತೆ ನೀವು ಮಾತಾಡಿದ್ದೆ ಯಾಕೆ ಅಂತ ಆಕ್ಷೇಪ ಮಾಡಬಾರ್ದು. ಮಾತಾಡಿ ಸ್ವಾಮಿ. ಕಂಬನಿಯೊಳು ರುಕ್ಮಿಣಿಯು ಬೇಡಲ್ಕೆ ಮುರಮಥನ ಕಂಬು ಕಂಟಿನಿಗೆಂದ ನಗುತ್ತಾ, ಕಂಬು ಕಂಟಿನಿಗೆಂದ ನಗುತ್ತಾ, ನಂಬಿದರ ಬೆಂಬಿಡದಿ ಪೊರೆವೆ ನಾನನ ವರತ, ನಂಬಿದರ ಬೆಂಬಿಡದೆ ಪೊರೆವೆ ನಾನನ ವರತ, ಲಂಬಿಸದೆ ದೂಗಿನನು ಮುನಿಪಾಯ, ಲಂಬಿಸದೆ ದೂಗಿನನು ಮುನಿಪಾಯ, ಕಂಬನಿಯೊಳು ಮಿಣಿಯು ಬೇಡಲ್ಕೆ ಮೊರಮನ ಕಂಬು ಕಂಟಿನಿಗೆಂದ ನಗುತ್ತಾ, ದೇವಿ ರುಕ್ಮಿಣಿ, ದೇವರೇ, ಈ ಪ್ರಪಂಚವನ್ನು ಯಾವ ಭಾವದಿಂದ ನಾನು ನೋಡ್ತಾ ಇದ್ದೇನೆ ಅನ್ನೋದು ನಿನಗೂ ಅರಿವಿದೆ. ಹೌದು. ನೀನು ಭಾವಕಿ, ಭಾವಕಿ. ಜಗತ್ತಿನ ನೋವು ನಲಿವುಗಳು ಸಹಜವಾಗಿ ನಮ್ಮನ್ನು ಅಂಟುತ್ತದೆ ಅನ್ನುವಂತಹ ಭಾವದಿಂದಲೇ ಬೆಳೆದವಳು. ಹೌದು. ಒಂದು ವೇಳೆ ನಾನು ನಿನ್ನನ್ನು ವಿವಾಹವಾಗದೆ ಹೋದರೆ ಏನು ಮಾಡುತ್ತೇನೆ ಅನ್ನುವುದನ್ನು ಒಂದು ಕಾಲದಲ್ಲಿ ಪತ್ರದಲ್ಲಿ ನನಗೆ ಬರೆದವಳು. ಸತ್ಯವೇ ರುಕ್ಮಿಣಿ. ಪ್ರಭು, ಜಗತ್ತಿನಲ್ಲಿ ಅತ್ಯಂತ ಮೌಲ್ಯ ಇರುವುದು ಯಾವುದಕ್ಕೆ ಹೇಳು? ಯಾವುದಕ್ಕೆ? ಭಕ್ತಿಗೆ. ಭಕ್ತಿಗೆ, ಅರ್ಪಣಾ ಮನೋಭಾವಕ್ಕೆ. ನೀನಲ್ಲದೆ ನನಗೆ ಪರಮಾಶ್ರಯ ಮತ್ತೊಂದಿಲ್ಲ ಅನ್ನುವ ಭಾವದಿಂದಲೇ ಭಗವಂತನನ್ನು ಬೇಡಿಕೊಂಡರೆ ಖಂಡಿತವಾಗಿಯೂ ಅವನು ಒಲಿದೇ ಒಲಿಯುತ್ತಾನೆ. ನಂಬಿದರ ಬೆಂಬಿಡದೆ ಬೆಂಬಲಿಪ. ಹಾಗಾಗಿ ಅವನಿಗೆ ಭಗವಂತ ಅಂತ ಹೆಸರು. ಹೌದು. ಇದು ನಿನ್ನ ಅಂತರಂಗ ನಿನಗೆ ನಿರ್ದೇಶನವನ್ನು ಕೊಡ್ತದೆ ಏನು ಮಾಡಬೇಕು ಅಂತ. ನೀನು ಹಾಗೆಯೇ ಮಾಡು, ಖಂಡಿತವಾಗಿ ಒಳಿತಾಗ್ತದೆ. ನಾ ಮಾಡುವ ಕಾರ್ಯಕ್ಕೆ ನಿಮಗೆ ಒಪ್ಪಿಗೆ ಉಂಟಲ್ಲ? ಖಂಡಿತ ಹೌದು. ರುಕ್ಮಿಣಿ ದೇವಿ, ನಾನು ಒಂದು ಮಾತು ಸೇರಿಸ್ತೇನೆ. ಹೇಳಿ. ಕೃಷ್ಣಸ್ವಾಮಿ
16,108 ಮಂದಿಗೆ ಪತಿಯ ಸ್ಥಾನದಲ್ಲಿರುವವ. ಇಷ್ಟನ್ನೇ ನಾವು ಅರ್ಥ ಮಾಡಿಕೊಂಡ್ರೆ ಅದು ಸರಿಯಾಗದು. ಮತ್ತೆ ಸಮಸ್ತ ಬ್ರಹ್ಮಾಂಡವನ್ನು ತನ್ನ ಉದರದಲ್ಲೇ ಅಡಗಿಸಿಕೊಂಡು ವಿಶ್ವವ್ಯಾಪಕನಾದಂತಹ ಆತನನ್ನು ಕೇವಲ ಮಾನುಷಿಕವಾದ ಸಂಬಂಧಗಳಿಂದ ನಮ್ಮವನು ನನಗೆ ಆ ಸಂಬಂಧ ಹೀಗೆ ಎನ್ನುವಂತೆ ಕಟ್ಟಿ ಹಾಕುವುದಕ್ಕೆ ಸಾಧ್ಯವಾಗುವಂತಹದ್ದು ಹೇಳು. ಆದ್ದರಿಂದ ಅವನಿಗೆ ಮಡದಿಯಾಗಿರ್ಲಿ, ಅವನಿಗೆ ತಮ್ಮನಾಗಿರ್ಲಿ, ಅಣ್ಣನಾಗಿರ್ಲಿ, ಇಲ್ಲ ಹೆತ್ತವರು ಯಾವ ರೀತಿ ಯೋಗಿಯಾದವನಿಗೆ ಲೋಕದ ಯಾವ ಸಂಸರ್ಗವೂ ಇರುವುದಿಲ್ವೋ ಆ ರೀತಿಯಾಗಿ ಅವ ಇರ್ತಾನೆ ಎನ್ನುವುದನ್ನು ಈ ಹೊತ್ತು ಬೆಳಗಿನ ಜಾವ ಆ 16,107 ಮಂದಿಯ ಅಂತಃಪುರಗಳನ್ನು ಕಂಡವನು ನಾನಿದ್ದೆ. ಆ ಯೋಗಿಗೆ ಶರಣಾಗುವುದೊಂದೇ ಅವನನ್ನು ಹಗುರಗೊಳಿಸುವಂತಹ ಮಾರ್ಗ. ಅಷ್ಟು ಮಾಡಿ ತೂಗುವುದಕ್ಕೆ ಹೋಗು. ಆದೀತು ಸ್ವಾಮಿ. ಅದಕ್ಕಾಗಿ ತುರುವನುಂಗಿದ ಪಣಿಯ ಗಂಟಲ ಮುರಿದು ಕಾಯ್ದೆಯ ಗೋಗಳನ್ನು ಕಿರಿಬೆರೆಯ ಬಿಂದನ ಖಾದಿಗಳು ಕದಿ ಕಾಯ್ದೆಗೂ ಕುಲವ ತರಿದು ಮಕರವ ಪುರಿದಿ ಕರಿಯನು ಗರುಡವಾಹನ ಭಾರ ಬಿಡಿಸುತ್ತ ಗರಿಕೆಯಂದದಿ ಹಗುರನಾಗಿಂದರಸಿ ಬೇಡಿದಳು. ತುರುವನುಂಗಿದ ಪಣಿಯ ಗಂಟಲ ಮುರಿದು ಕಾಯ್ದೆಯ ಗೋಗಳನ್ನು ನಾರದರಾಡಿದ ಮಾತು ಅರ್ಥವಾಯಿತು. ಸ್ಥಿರತೆಯಲ್ಲಿ ಕನಕಾದ್ರಿ, ಶರದಿಯಲ್ಲಿ ಗಂಭೀರ, ಧೈರ್ಯದಲ್ಲಿ ಧರೆಯಂತೆ, ಕೊಡುವಲ್ಲಿ ಸುರತರು. ಇದೇ ಮುಖ್ಯವಾದದ್ದು. ಕೊಡುವಲ್ಲಿ ಸುರತರು. ಕಲ್ಪವೃಕ್ಷ, ಕಲ್ಪವೃಕ್ಷದ ತಳಭಾಗದಲ್ಲಿ ನಿಂತು ನಾವು ಏನನ್ನು ಬಯಸ್ತೇವೋ ಅದನ್ನು ಕೊಡುತ್ತದೆ ಬಿಟ್ರೆ ಅದರಲ್ಲಿರುವುದನ್ನು ಕೊಡುವುದಲ್ಲವಲ್ಲ. ಹಾಗಾದರೆ ಸರಿ, ನಾ ಬಯಸುವುದು ಹೇಗೆ ಅಂತ ಕೇಳಿದರೆ, ಅಗಾಸುರ ಎನ್ನುವಂತಹ ರಾಕ್ಷಸ ಗೋವುಗಳನ್ನು ಗೋಪಾಲಕರನ್ನು ತನ್ನ ಉದರದಲ್ಲಿ ನುಂಗಿದಂತಹ ಕಾಲಕ್ಕೆ ಭಗವಂತನೇ ಅವನ ಉದರದೊಳಗೆ ಹೊಕ್ಕು ಅವನನ್ನು ಸೀಳಿ ಅವನಿಗೆ ಮೋಕ್ಷವಿತ್ತಂತೆ. ಇಂದ್ರ ಕೋಪಿಸಿಕೊಂಡ ಕಾಲದಲ್ಲಿ ಗೋಕುಲಕ್ಕೆ ಧರಾಶಾಹಿಯಾಗಿ ಮಳೆ ಸುರಿಸಿದ ಕಾಲಕ್ಕೆ ಗೋಪಾಲಕರನ್ನು ಗೋವುಗಳನ್ನು ರಕ್ಷಿಸುವುದಕ್ಕೆ ಬೇಕಾಗಿ ಗೋವರ್ಧನ ಗಿರಿಯನ್ನೇ ತನ್ನ ಎಡಗೈಯ ಕಿರು ಬೆರಳಿನಲ್ಲಿ 7 ದಿನಗಳ ಕಾಲ ರಾತ್ರಿ ಹಗಲು ಅದನ್ನು ಧರಿಸಿ ಎಲ್ಲರನ್ನೂ ಉದ್ಧರಿಸಿದಂತೆ. 5,000 ವರ್ಷಗಳ ಕಾಲ ಸರೋವರದಲ್ಲಿ ಆನೆಯೂ ಮೊಸಳೆಯೂ ಹೋರಾಟವನ್ನು ಮಾಡುತ್ತಿರುವಂತಹ ಕಾಲಕ್ಕೆ ಕೊಳದಲ್ಲಿ ಅರಳಿದಂತಹ ಕಮಲವನ್ನು ಭಗವಂತನಿಗೆ ಅರ್ಪಿಸಿದ ಕಾಲಕ್ಕೆ ಭಗವಂತನೇ ಪ್ರತ್ಯಕ್ಷನಾಗಿ ಪೊರೆದಂತೆ. ಗರುಡ ವಾಹನ, ಬ್ರಹ್ಮಾಂಡೋದರ ಭರಿತನಾದಂತಹ ಭಗವಂತನನ್ನು ಗರುಡ ಹೊರುವುದಕ್ಕೆ ಸಾಧ್ಯ ಉಂಟೆ? ಶಕ್ತಿ ಉಂಟೆ? ಅಲ್ಲ. ಅಂದರೆ ಅರ್ಥ ಏನು? ಯಾರು ಹೊರುವಷ್ಟು ಅವರಲ್ಲಿ ಸಾಮರ್ಥ್ಯ ಉಂಟೋ ಆ ಸಾಮರ್ಥ್ಯಕ್ಕೆ ತಕ್ಕಂತೆ ಹಗುರನಾಗುವುದು ಭಗವಂತ ಅಲ್ಲವೇ? ಹಾಗಾದರೆ ಈ ಹೊತ್ತು ನನ್ನಲ್ಲಿ ಏನೂ ಇಲ್ಲ ತೂಗುವುದಕ್ಕೆ. ಆದರೆ ನಾನು ಯಾವುದರಿಂದ ತೂಗುತ್ತೇನೋ ಅದಕ್ಕೆ ತಕ್ಕುದಾಗಿ ಭಗವಂತ ನೀ ಹಗುರವಾಗಬೇಕು, ಹಗುರವಾಗಬೇಕು. ಅದಕ್ಕಾಗಿ ತುಲನ ಯಂತ್ರದಿ ರುಕ್ಮಿಣಿ ಭಕ್ತಿಯೊಳು ತುಳಸಿ ದಳಬಿಟ್ಟು ರಮಣಿ, ಭಕ್ತಿಯೊಳು ತುಳಸಿ ದಳಬಿಟ್ಟು
ದೊಡ್ಡ ರಮಣಿ ನಳಿನ ನಾಭನ ತೂಗಲು ನಳಿನ ನಾಭನ ತೂಗಲು ವಿಸ್ಮಿತದಿದು ನಯಂತ್ರ ತಾನೇಳನು ಭಕ್ತಿಯೊಳು ನನ್ನವರೇ ಆಡಿದ್ರೆ ಅಲ್ಲ, ಭಕ್ತಿಯಿಂದ ನೀವು ಕಾರ್ಯವನ್ನು ಕೈಗೊಳ್ಳು ಎನ್ನುವ ಹಾಗೆ. ಹೌದು, ಯಾವುದರಿಂದ ತೂಗಬೇಕು ಎನ್ನುವುದೇ ಅರ್ಥವಾಗುತ್ತಾ ಇಲ್ಲ. ತವರು ಮನೆಯಿಂದ ಬರಿಗೈಯಲ್ಲಿ ನನ್ನವರೊಂದಿಗೆ ಬಂದವಳು ನಾನು, ಯಾವುದೂ ಇಲ್ಲ. ಆದರೆ ಎಳವೆಯಿಂದಲೇ ನನ್ನಲ್ಲಿ ಇರುವುದು ಏನು ಕೇಳಿದರೆ, ನನ್ನ ದೇವರ ಕುರಿತಾಗಿ ನನಗಿರುವಂತಹ ಭಕ್ತಿ ಮಾತ್ರ. ಹೌದು, ಆ ಭಕ್ತಿಯನ್ನೇ ತೂಗುವುದಕ್ಕೆ ಸಾಧ್ಯ ಉಂಟೆ ಹೇಳಿ? ಭಕ್ತಿ ಅನ್ನುವುದು ಅಮೂರ್ತವಾದದ್ದು. ಹಾಗಾದರೆ ಹೇಗೆ ತೂಗಲಿ ನಾನು? ನಾರದರಾಡಿದ್ರೂ ಅಮೂಲ್ಯವಾದದ್ದನ್ನು ಕೊಡು ಎನ್ನುವ ಹಾಗೆ. ಹೌದು, ಅದನ್ನೇ ನಾನು ಆಗಾಡಿದ್ದು. ಕೆರೆಯಲ್ಲಿ ಅರಳಿದಂತಹ ಕಮಲವನ್ನು ಕರಿಯೊಂದು ಕಮಲನಾಭನಿಗೆ ಕೊಟ್ಟ ಕಾಲದಲ್ಲಿ ಆ ಕಮಲಕ್ಕೆ ಏನು ಮೌಲ್ಯ ಇತ್ತು ಹೇಳಿ? ಅದರಲ್ಲಿದ್ದದ್ದು ಭಾವ ಕೇವಲ ಭಕ್ತಿ ಮಾತ್ರ ಇದ್ದದ್ದು. ಹಾಗಾದರೆ ಕೊಡುವಂತಹ ವಸ್ತು ಮೌಲ್ಯವಲ್ಲ, ಕೊಡುವವನ ಭಾವವೇ ಮುಖ್ಯ ಅಂತಾದರೆ ಸರಿ. ಭಗವಂತನಿಗೆ ಪ್ರೀತಿ ಯಾವುದು ಕೇಳಿದರೆ ಶ್ರೀ ತುಳಸಿ. ಹೌದು, ಮನೆಯ ಅಂಗಳದಲ್ಲಿ ಬೆಳೆದಂತಹ ತುಳಸಿ ಗಿಡದಿಂದ ಒಂದು ದಳ ತುಳಸಿಯನ್ನು ತಂದವಳಿದ್ದೇನೆ. ಅದನ್ನು ತೊಳೆದು ಶುದ್ಧ ಮಾಡಿದ್ದೇನೆ. ತುಳಸಿ ಅನ್ನುವುದು ಅದರ ಸ್ಪರ್ಶನ, ದರ್ಶನ, ರೂಪೇಣ 8 ವಿಧವಾಗಿ ಯಾರು ತುಳಸಿಯನ್ನು ಸೇವಿಸ್ತಾರೋ ಅಂಥವರು ಶ್ರೀಹರಿಯ ಹೃದಯ ಕಮಲದಲ್ಲಿ ಕೋಟಿ ಸಾವಿರ ಯುಗಗಳ ಕಾಲದವರೆಗೆ ಶಾಶ್ವತವಾಗಿ ಇರುತ್ತಾರಂತೆ. ಹಾಗಾದರೆ ಈ ರುಕ್ಮಿಣಿ ಬಯಸಿದ್ದು ಕೂಡ ಭಗವಂತನ ಹೃದಯ ಕಮಲದಲ್ಲಿ ಶಾಶ್ವತವಾಗಿ ಇರಬೇಕು ಎನ್ನುವ ಹಾಗೆ. ಹಾಗಾದರೆ ನನಗಿರುವುದೊಂದೇ ದಾರಿ, ಈ ತುಳಸಿಯನ್ನೇ ಭಕ್ತಿಯ ಭಾವದಿಂದ ಪ್ರೀತಿಯಾಗಿ ಈ ತುಲನ ಯಂತ್ರದಲ್ಲಿ ಇರಿಸಿದವಳಿದ್ದೇನೆ. ಕೃಷ್ಣಾರ್ಪಣಂ. ಏನಾಗಿ ಹೋಯಿತು? ಗರುವ ಚರುವಣವಾಗುತ್ತ ಪಾಮಿತ ಚರಣ ಗಿರಗಲು ನೋಯುತ್ತ ಪಾಮಿತ ಚರಣ ಗಿರಗಲು ನೋಯುತ್ತ ಹರಿಯ ದಣಿತಿದೆ ನಿಲ್ಲುತ್ತ ಹರಿಯ ದಣಿತಿದೆ ನಿಲ್ಲುತ್ತ ನಾರದನು ಮರುಗಿ ಹರಿಯಿಂದ ನಗುತ್ತ ಗರುವ ಚರುವಣವಾಗುತ್ತ ಅಡಿದಾವರೆಗಳಿಗೆ ಅಭಿನಮಿಸ್ತಾ ಇದ್ದೇನೆ. ಒಂದು ಕ್ಷಣ, ನೀನು ನನ್ನಲ್ಲಿ ಮಾತಾಡಬೇಕು ಅಂತಾದರೆ ಅವಳಲ್ಲಿ ಕೇಳಬೇಕು. ಏನು ಸ್ವಾಮಿ ಹೀಗೆ ಆಡ್ತಾ ಇದ್ದೀರಿ? ತಪ್ಪಾಗಿದೆ. ಆನೆ ನಾನೇ ಅನ್ನುವ ಭಾವ ನನ್ನನ್ನು ವ್ಯಾಪಿಸಿದ್ದು ಸತ್ಯ. ಅಕ್ಕ ಏನು, ಅವಳ ಸತ್ವ ಏನು, ಶಕ್ತಿ ಏನು, ಎಲ್ಲವೂ ಅರ್ಥವಾಗ್ತಾ ಉಂಟು. ಈಗ ಎಲ್ಲವೂ ಸ್ಮರಣೆಗೆ ಬರ್ತಾ ಉಂಟು ಸ್ವಾಮಿ. ಶ್ರೀ ರಾಗದಲ್ಲಿಯೇ ಹಾಡಿಕೊಂಡು ಭಕ್ತಿಯಿಂದ ಅಂತರಂಗದಿಂದ ಶ್ರೀಯಾಗಿ ಸಿರಿಯಾಗಿ ತುಳಸಿಯನ್ನ ಯಾವಾಗ ತುಲನ ಯಂತ್ರದಲ್ಲಿ ಇಟ್ಲೋ ಸಾಕ್ಷಾತ್ ಲಕ್ಷ್ಮೀ ಸ್ವರೂಪಿಣಿ ಅವಳು ಎನ್ನುವುದನ್ನು ಪೂರ್ವಕವಾಗಿ ಒಪ್ಪಿಕೊಂಡಿದ್ದೇನೆ. ಸ್ವಾಮಿ, ಏನು ಅವಳ ಮೇಲೆಯೇ ನನಗೆ ಇದ್ದಂತಹ ಮಾತ್ಸರ್ಯದ ಭಾವ, ಅದು ಯಾಕೆ ಮೊದಲಿನಿಂದ ಅವಳ ಮೇಲೆ ಆ ಭಾವನೆ ನನಗೂ ಗೊತ್ತಿಲ್ಲ. ಯಾವ ಮಾಯೆ ಆಗಾಗ ನನ್ನನ್ನು ಕವಿತದೋ ಅದು ನನಗೆ ಅರ್ಥವಾಗುವುದಿಲ್ಲ. ಆದರೆ ಮಾಯಾತೀತ ಸ್ವರೂಪರಾದಂತಹ ನೀವು
ಭೂದೇವಿ ಸ್ವರೂಪಳು ನಾನು ಅನ್ನೋದನ್ನು ಈ ಹೊತ್ತು ಮತ್ತೆ ನನಗೆ ಸ್ಮರಣೆಗೆ ಬರುವ ಹಾಗೆ ಮಾಡ್ತಾ ಇದ್ದೀರಿ. ಭೂಮಿ ಅಂತ ಹೇಳಿದ್ರೆ ಹೀಗೆ ಅಲ್ವೇ? ಹೌದು. ಅರಿಷಡ್ ವರ್ಗದಿಂದ ಕೂಡಿರುವಂತಹ ಧರಿತ್ರಿ. ಏನು ಮಾಡುದು, ಒಂದೊಂದು ಬಾರಿ ಒಂದೊಂದು ಭಾವ ಮೇಲೆದ್ದು ಬರ್ತದೆ. ಕಾಮ, ನೀವೇ ನನಗಿರ್ಬೇಕೆನ್ನುವಂತಹ ಕಾಮ, ನೀವು ಬಳಿಯಲ್ಲಿ ಇಲ್ಲ ಅಂತ ಆಗುವ ಕಾಲಕ್ಕೆ ಕ್ರೋಧ, ನನ್ನನ್ನು ಬಿಟ್ಟು ಅನ್ಯರಲ್ಲಿ ನೀವು ಹೋಗಬಾರದು ಎನ್ನುವಂತಹ ಮಾತ್ಸರ್ಯ, ನನ್ನ ಜೊತೆಗಿದ್ದ ಕಾಲಕ್ಕೆ ನೀವು ನನ್ನೊಂದಿಗಿದ್ದೀರಿ ಅನ್ನುವಂತಹ ಮದ, ಮೋಹ ಎಲ್ಲಿಯವರೆಗೆ ಅಂತ ಕೇಳಿದರೆ ನನ್ನನ್ನು ಉಳಿದು ಯಾರ ಬಳಿಯೂ ನೀವು ಹೋಗಕೂಡದು. ಇದೆಲ್ಲ ತಪ್ಪು ಅಂತ ಈ ಹೊತ್ತಿಗೆ ಅರ್ಥವಾಗುತ್ತಾ ಇದೆ. ಅನ್ಯಥಾ ಶರಣಂ ನಾಸ್ತಿ. ಆದರೆ ನೀವು ಹೇಳಿದ ಹಾಗೆ ಬುದ್ಧಿ ಬಂದಿದೆ ಸ್ವಾಮಿ, ಬುದ್ಧಿ ಬಂದಿದೆ. ನನ್ನಲ್ಲಿರುವಂತಹ ಸಿರಿ ಕನಕಗಳು ಅಪ್ರಯೋಜಕ, ಯಕ್ಕಶ್ಚಿತ್ ಮಣ್ಣಿಗೆ ಸಮ ಎನ್ನುವುದನ್ನು ಈ ಹೊತ್ತು ನೀವು ನನಗೆ ಅರ್ಥ ಮಾಡಿಸಿದವರು. ಅಕ್ಕನ ಮೂಲಕವೇ ಅರ್ಥ ಮಾಡಿಸಿದ್ದೀರಿ. ಯಾರು ನನ್ನ ಬಳಿ ಬಂದು ಪತಿ ಭಿಕ್ಷೆಯನ್ನು ಬೇಡಬೇಕು ಎನ್ನುವಂತಹ ಭಾವದಿಂದ ನಾನು ಯಾವ ವ್ರತವನ್ನು ಆಚರಿಸುವುದಕ್ಕೆ ಮುಂದಾದ್ನು, ಅದೇ ಅಕ್ಕ. ಹೋಗು ಅನ್ನುವ ಕಾಲಕ್ಕೆ ನೀವು ನನ್ನ ಬಳಿಗೆ ಬರುವ ಹಾಗೆ ಆಯ್ತಲ್ಲ ಸ್ವಾಮಿ. ಗರ್ಭಚರ್ವಣವಾಗಿ ಹೋಗಿದೆ, ನಾನು ಸತ್ತೇ ಹೋಗಿದ್ದೇನೆ. ನಾರದ ಮಹರ್ಷಿಗಳೇ, ಭಾಮಾದೇವಿ, ಮಹದ್ ಉಪಕಾರವೂ ಆಯಿತು. ನನ್ನ ಅಂತರಂಗದ ಒಳಗಿದ್ದಂತಹ ಕತ್ತಲನ್ನು ನಿವಾರಿಸಿ ಬೆಳಕನ್ನು ನೀಡಿದ್ದೀರಿ. ಸತ್ಯಭಾಮೆ ಏನು ಎಷ್ಟು ಎನ್ನುವುದನ್ನು ನನ್ನ ಮೂಲಕ ಲೋಕಕ್ಕೆ ತೋರಿಸಿಕೊಟ್ಟಿದ್ದೀರಿ. ಸತ್ಯವಾಗಿ ಈ ವ್ರತದ ಬಗ್ಗೆ ನಾನು ಪ್ರಚಾರವೇ ಮಾಡುವುದಿಲ್ಲ, ಮಾಡುವುದು ಬೇಡ. ತಾಯಿ, ನಾನಲ್ಲ, ನಾಹಂ ಕರ್ತ ಹರಿಕರ್ತ. ಎಲ್ಲ ಇವರ ನಾಟಕವ. ಆ ಒಂದು ಸೂತ್ರ ವಾಕ್ಯ ಅದು ಇಲ್ಲಿಗೆ ಮಾತ್ರ ಅಲ್ಲ, ಅದು ಸಾರ್ವಕಾಲಿಕವಾದದ್ದೂ ಹೌದು. ಆದ್ದರಿಂದ ಸಣ್ಣ ಪುಟ್ಟ ಶಿಕ್ಷೆಗಳೋ ಕಷ್ಟಗಳೋ ಏನು ನಮಗೆ ಬರ್ತವೆಯೋ ಅದು ನಮಗೆ ಕಲಿಯುವುದಕ್ಕೆ ಅಂತ ನಾವು ತಿಳ್ಕೊಂಡ್ರೆ ಯಾರ ಮೇಲೂ ಆಗ್ರಹ ಬರುವುದಕ್ಕಿಲ್ಲ. ಒಳ್ಳೆಯದು ಸ್ವಾಮಿ. ಲೋಕದಲ್ಲಿ ಒಳ್ಳೆಯದು ಯಾವುದು ಅಂತ ತೋರಿಸಬೇಕಾದ್ರೆ ಕೆಟ್ಟದ್ದು ಇದು ಅಂತ ಆದಾಗ ಒಳ್ಳೆಯದನ್ನು ಆಚರಿಸುವುದಕ್ಕಾಗುತ್ತದೆ. ಪ್ರಹ್ಲಾದನ ಕಾಲದಲ್ಲಿ ಹಿರಣ್ಯಕಶ್ಯಪು ಕೆಟ್ಟವನಾಗಿ ವ್ಯವಹರಿಸಿದ, ಭಾಮೆಯ ಪಾತ್ರವನ್ನು ಕೆಟ್ಟವಳಾಗಿ ರೂಪಿಸಿದ್ರಲ್ಲ ಸ್ವಾಮಿ. ಇದು ರಂಗನ ನಾಟಕವೇ ಅನ್ನೋದ್ರಲ್ಲಿ ಅನುಮಾನ ಇಲ್ಲ. ನಾರದ್ರೆ ಸ್ವಾಮಿ, ಹೆಚ್ಚಾಯ್ತಾ? ಅದು ಸೂತ್ರಧಾರ, ನೀನು ನಿರ್ಣಯಿಸಬೇಕಷ್ಟೇ. ಭಾಮ, ಒಂದು ಏನು ಅಕ್ಕನಲ್ಲಿ ಕ್ಷಮೆ ಕೇಳಲಿಕ್ಕೆ ಅವಕಾಶ ಉಂಟಾ? ಅಕ್ಕ, ಏನೇ ಎಂದೂ ಮಾಡದೆ ಈ ಕಾರ್ಯವನ್ನು ಇವತ್ತು ಮಾಡ್ತಾ ಇದ್ದೇನೆ. ಎರಡೂ ಕೈಗಳನ್ನು ಜೋಡಿಸಿದ್ದೇನೆ, ಶಿರಬಾಗಿದ್ದೇನೆ. ತಂಗಿಯಲ್ಲವೇ ನೀನು, ನಾನು ಬೇರೆಯೋ ನೀನು ಬೇರೆ, ಹೇಳು. ಅವರನ್ನು ಕಟ್ಟಿ ಹಿಡಿಬೇಡ, ದುಃಖಿಸಬೇಡ. ಒಟ್ಟು ಏನು ಗೊತ್ತೋ, ಹರಿವ ಜಲವದ ಕರದಿ ತುಂಬಿಸಿ, ಹರಿವ ಜಲವದ ಕರದಿ ತುಂಬಿಸಿ, ಮೆರೆವ ತೆರೆದೊಳು ದೈವದೊಲುಮೆಯೋ, ಶರಣರಿಂಗಿದಂತೆ ಕಾಣುವೆ, ಶರಣರಿಂಗಿದಂತೆ ಕಾಣುವೆ ನಿರದ ಜಗದೊಳಗೆ, ಶರಣರಿಂಗಿತದಂತೆ ಕಾಣುವೆ ನಿರತ ಜಗದೊಳಗೆ, ದುರಿತ ಒದಗದ ತಿರದಿ ಪೊರೆವೆನು, ದುರಿತ ಒದಗದ ತೆರದಿ ಪೊರೆವೆನು, ಶರಣರೆಲ್ಲರ ಭೇದವಿಲ್ಲಿನಿ, ಕರುಣ ಸಿಂಧುವಿನಂಗ್ರಿಗಾರತಿ ಬೆಳಗಿ ಮತಿಸಿದನು, ಹರಿವ ಜಲವದ ಕರದಿ ತುಂಬಿಸಿ ಮೆರೆವ ತೆರೆದುಳು ದೈವದುಲುಮೆಯು, ಶರಣರಿಂಗಿತದಂತೆ ಕಾಣುವೆ ನಿರತ ಜಗದೊಳಗೆ.
ಸೋತು ಹೋದೆ. ಈ ಭಾವವು ತಪ್ಪು ಭಾವ. ಜಗತ್ತಿನಲ್ಲಿ ಸೋಲುವುದಕ್ಕೂ ಇಲ್ಲ, ಗೆಲ್ಲುವುದಕ್ಕೂ ಇಲ್ಲ. ನಾರದರೊಂದು ಮಾತು ಹೇಳಿದರು, ನಾನು ಮಾಡುವುದಲ್ಲ, ಭಗವಂತ ನನ್ನಿಂದ ಮಾಡಿಸ್ತಾ ಇದ್ದಾನೆ. ಈ ಭಾವದಿಂದ ಬದುಕುವವನಿಗೆ ಸೋಲೆಲ್ಲಿ, ಗೆಲುವೆಲ್ಲಿ, ನೋವೆಲ್ಲಿ, ನಲಿವೆಲ್ಲಿ. ದೇವಿ ಸ್ವಾಮಿ, ಭಕ್ತ, ಭಕ್ತಿ ಏನು? ಭಗವಂತ ತಾನಾಗಿ ಭಕ್ತನ ಬಳಿಗೆ ಬಂದು ಬೇಕಾದ್ದನ್ನು ಕೊಡುವುದಲ್ಲ, ತೊಡಗಿದ್ದು ಹಾಗೆ. ರುಕ್ಮಿಣಿ ಆಡಿದ್ದು ಅದನ್ನೇ. ಸಹಸ್ರ ವರ್ಷಗಳ ಕಾಲ ಹೋರಾಟವನ್ನು ಮಾಡಿ ಕೈ ಸಾಗದೆ ಭಗವಂತ ತನ್ನನ್ನು ರಕ್ಷಿಸಬೇಕು ಅಂತ ಗಜೇಂದ್ರ ಕೇಳಿಕೊಂಡ ಕಾಲದಲ್ಲಿ ಭಗವಂತ ಬಂದ. ಅದರ ಅರ್ಥ ಏನು? ಸ್ವಯಂ ಪ್ರಯತ್ನ ಭಕ್ತನದ್ದು. ಇಲ್ಲ, ತಾನು ಅಸಹಾಯಕನಾಗಿದ್ದೇನೆ ಅಂತ ಬೇಡಿಕೊಂಡಾಗ ಭಗವಂತ ಅವರಿಗೆ ಬೇಕಾದ್ದನ್ನು ಕೊಡ್ತಾನೆ. ಅದು ಹೇಗೆ ಗೊತ್ತೋ? ಹೇಗೆ? ಬೊಗಸೆಯಲ್ಲಿ ನೀರನ್ನು ತೆಕೊಂಡ ಹಾಗೆ. ಎರಡು ನೆಲೆಯಿಂದ ಹೇಳ್ಬೋದು ಅದನ್ನು. ನಮ್ಮ ಬೊಗಸೆ ಎಷ್ಟು ದೊಡ್ಡದು ಅಷ್ಟು ನೀರು ನಮ್ಮ ಕೈಯಲ್ಲಿ ಇರ್ತದೆ. ನಾನು ನದಿಯಿಂದ ಬೊಗಸೆಯಲ್ಲಿ ನೀರು ಪಡೆದಿದ್ದೇನೆ, ಇದರಲ್ಲಿ ಇಷ್ಟೇ ಇರುವುದು. ಅವನ ಬೊಗಸೆಯಲ್ಲಿ ಹೆಚ್ಚಿದೆ ಅಂತಾದ್ರೆ ಅವನ ಕೈ ದೊಡ್ಡದು ಅಂತ ಅರ್ಥ. ನಮ್ಮ ಭಕ್ತಿ, ನಮ್ಮ ಅರ್ಪಣಾ ಮನೋಭಾವ ಎಷ್ಟು, ಅದಕ್ಕೆ ತಕ್ಕುದಾಗಿ ಭಗವಂತ ಒಲಿಯುತ್ತಾನೆ. ಒಂದು ಇನ್ನೂ ಒಂದುಂಟು. ಬೊಗಸೆಯಲ್ಲಿ ನೀರನ್ನು ತೆಗೆದುಕೊಳ್ಳುವಾಗ ಬಹಳ ಜಾಗ್ರತೆ ಬೇಕು. ಯಾಕಂದ್ರೆ ಈ ಬೆರಳುಗಳ ಮಧ್ಯದಲ್ಲಿ ನೀರು ಸೋರಿ ಹೋಗ್ತದೆ. ಅದು ಇಂದ್ರಿಯಗಳು. ಎಷ್ಟು ಭಕ್ತಿಯಿಂದ ನಾವು ಭಗವಂತನನ್ನು ಅರ್ಚಿಸುವುದಕ್ಕೆ ಹೊರಟರು, ನೀನು ಆಡಿದಂತೆ ಈ ಹರಿ ಷಡ್ವರ್ಗಗಳುಂಟಲ್ಲ, ಅದುವೇ ಬಲವತ್ತರವಾದಾಗ, ಇಂದ್ರಿಯ ಗ್ರಾಮಗಳು ಬಲವತ್ತರವಾದಾಗ ಭಗವಂತನ ಕುರಿತಾದಂತಹ ಭಕ್ತಿ ಅನ್ನುವಂತಹ ಜಲ ಈ ಇಂದ್ರಿಯಗಳ ಕಾರಣದಿಂದ ಸೋರಿ ಹೋಗಿ ಕೊನೆಗೆ ಬೊಗಸೆ ಬರಿದಾಗ್ತದೆ. ಹಾಗೆ ಆಯ್ತಲ್ಲ. ಹಾಗಾಯಿತು ಅಂತಾದ್ರೆ ಅದಕ್ಕೆ ಭಗವಂತ ಹೊಣೆಯಲ್ಲ. ಮರಳಿ ನೀರನ್ನು ತುಂಬಿಸಿಕೊಂಡು ಮತ್ತೆ ನಮ್ಮ ಬೆರಳುಗಳನ್ನು ಭದ್ರವಾಗಿಸಿಕೊಳ್ಬೇಕಾದ ಭಕ್ತನ ಧರ್ಮ, ಭಕ್ತನ ಕರ್ತವ್ಯ. ಆ ನೆಲೆಯಿಂದ ನಾನು ತಪ್ಪು ಮಾಡಿದೆ, ನಾನು ಕೆಟ್ಟವಳಾದ ಪ್ರಕರಣದಲ್ಲಿ ಅಂತ ನೀನು ತಿಳಿಯುವುದೇ ಬೇಡ. ಮಾತ್ರವಲ್ಲ, ಆಕೆ ದೊಡ್ಡವಳು, ನಾನಿನ್ನೂ ರುಕ್ಮಿಣಿಯ ವಶವಾಗಿರ್ತೇನೆ, ರುಕ್ಮಿಣಿ ಹೇಳಿದ್ರೆ ಮಾತ್ರ ನಿನ್ನ ಬಳಿಗೆ ಬರುವುದು ಅಂತಲೂ ನೀನು ತಿಳಿಯೋದು ಬೇಡ. ಸರಿ. ಲೋಕದಲ್ಲಿ ಶಿಕ್ಷಣ ಅನ್ನೋದು ಶಿಕ್ಷೆ ಅಲ್ವಲ್ಲ ನಾರದರೆ, ಅದಕ್ಕೆ ಪಾಠ ಅಂತ ಹೆಸರು. ನೀವೊಂದು ಜೊತೆಯಾಗಿದ್ದ ಕಾರಣಕ್ಕಾಗಿ ಇಷ್ಟನ್ನು ನಾವು ಮಾಡಿ ತೋರಿಸುವುದಕ್ಕಾಯಿತು. ಶ್ರೀರಂಗ ತುಲಾಭಾರ, ತುಲಾ, ಅದೇ ಕೊನೆಗೆ ಭಾರ. ಹೌದು, ಭಾರ ಆಯ್ತು, ಭಾರ ಆಗಬಾರದು ಅಂತ. ಆಗಲಿ, ಬದುಕು ಅನ್ನುವುದು ಹಾಗೆ ಭಾರ, ಹಗುರ, ನೋವು, ನಲಿವುಗಳಿಂದ ಕೂಡಿದ್ದು. ನಿಮಗಲ್ಲ, ನಮಗೆ. ಅಂದ್ರೆ ನಾನು ಹಾಗೆ ಕಾಣಿಸಿಕೊಳ್ತಾ ಇದ್ದೆ. ಆ ನೆಲೆಯಿಂದ ಎಳ್ಳಿನಿತು ನೋಯ್ಬೇಡ. ಆಗಲಿ. ಜಗತ್ತಿನಲ್ಲಿ ನಿಜವಾದ ಚಿನ್ನ ಯಾವುದು ಅನ್ನುವುದನ್ನು ನೀನು ತಿಳ್ಕೊಂಡ್ರೆ ಸಾಕು. ಅರ್ಥ ಆಗಿದೆ. ನಾರದ್ರೆ, ಇವತ್ತಿಗೆ ಮುಗಿಸುವನ ಅಂತ ಇದನ್ನು. ಇವತ್ತಿನ ಜಪ ನನ್ನದು ಬಾಕಿ ಉಂಟು. ಯಾವುದು ಜಪ? ಅದೇ 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 ಅಲ್ಲ, ನನ್ನನ್ನು ತೆಕ್ಕೊಂಡ ಲೆಕ್ಕದ ಗಾಯತ್ರಿ ಜಪ ಅಲ್ಲ, ನಿನ್ನನ್ನೇ ಹೊತ್ತ ಕಾರಣ ಅದು ಆಯಿತು ಅಂತಲೂ ಮಾಡಬಹುದು ನಾನು. ಅದೇ ಅದೇ ಹೌದು, ಮಾಡುವುದು ಮಾಡಿ ನಾಮಸ್ಮರಣೆಯನ್ನು ಮಾಡುತ್ತಾ ಹೋಗಿ ಭಕ್ತಿ ಪಾರಮ್ಯ ಏನು ಅನ್ನೋದು ಭಕ್ತರಿಗೆ ಗೊತ್ತಾಗಲಿ. ಆದೀತು. ಸರ್ವ ಮಂಗಲ ಮಾಂಗಲ್ಯ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೇ. ಕರದುಳು ಪರಶು ಪಾಶಾಂಕುಶಧಾರಿಗೆ ಹರುಷದಿ ಭಕುತರ ಪೊರೆವಗೆ ಉರಗ ಭೂಷಣ